ಅಂಬುರುಗದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗುಳ್ಳು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಬಡುತ್ತ ವರ್ಣಿಪೆನಿ ಕಥಾಮೃತವಾಯ ಇನ್ನಿಂದಿರೆಗೆ ತಲೆಬೋಗಿ ಪರಮಾನಂದ ಭಕ್ತಿಯುಳ್ಳ ಜನ ಜಾನಿಸಿಗೆ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಗಾನಥನಾಗಿ ಕವಿಗಳ ಸಂದಡಿಗೆ ಬಲ ಬಂದು ವರ್ಣಿಸುವನಿ ಕಥಾಮೃತವೋ ಕೊಳಲನ್ನು ದೂತ ಬಂದ ಕೊಳ್ಳಲನ್ನು ದೂತ ಬಂದ ಕೊಳ್ಳಲನ್ನು ದೂತ ಕೊಳ್ಳಲು ದೂತ ಬಂದ ಗೋಪಿಯ ಕಂದ ಕೊಳ್ಳಲನು ದೂತ ಕೊಳ್ಳಲನು ದೂತ ಬಂದ ಗೋಪಿಯ ಕಂದ ಕೊಳ್ಳಲನು ದೂತ ಬಂದ ಹಿಂದೆ ಗೋಗಳ ಹಿಂಡು ಮುಂದೆ ಗೋಪಾಲರ ದಂಡು ಹಿಂದೆ ಗೋಪಾಲರ ದಂಡು ಹಿಂದೆ ಗೋಪಾಲರ ದಂಡು ಮುಂದೆ ಗೋಗಳ ಹಿಂಡು ಮುಂದೆ ಗೋಗಳ ಹಿಂಡು ನಂದಾದೆ ಕವ ನಂದ ಕೊಂದ ಮುಕುಂದ ಚಂದದೆ ಗೋಗಳ ಗವ ನಂದ ಮುಕುಂದ
ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ. ಇದನ್ನ ಬಲ್ಲವರಿಂದ ಕೇಳಿ ತಿಳಿದವರು ನಾವು ಹೌದು. ಕೃಷ್ಣನ ಇಡೀ ಜೀವನದ ಉದ್ದೇಶ ಏನೆನ್ನುವುದನ್ನು ಒಮ್ಮೆ ಆಲೋಚನೆ ಮಾಡಿದೆ. ಹುಟ್ಟಿನಿಂದಲಾಗಲೇ ಅರ್ಥ ಆಗ್ತದೆ. ದುಷ್ಟರನ್ನ ಸಂಹರಿಸುವಂತ ಮಹತ್ತರವಾದಂತಹ ಕಾರ್ಯ. ಹಾಗಿದ್ರೆ ಇದನ್ನು ದೀರ್ಘವಾಗಿ ನಡೆಸಿಕೊಂಡು ಬರ್ತೇನೆ. ಎಲ್ಲಿ ದೌಷ್ಟಿ ಎನ್ನುವುದು ತಲೆದೂರುತ್ತದೋ ಅದರ ನಿರ್ನಾಮಕ್ಕಾಗಿ ಇರುವ ಯಾರು ಅಂತ ಕೇಳಿದ್ರೆ ಕೃಷ್ಣ ಎನ್ನುವ ಹಾಗೆ ಎಲ್ಲರೂ ಒಪ್ಪಿಕೊಂಡ್ರು. ಏನು ಮಾಡೋಣ ಸ್ವಾಮಿ, ನಮ್ಮವರಿಗೆ ಸರಿಯಾಗಿ ಬುದ್ಧಿ ಇಲ್ಲ. ಹೌದಪ್ಪ, ಈ ನಂದಗೋಪುರದಲ್ಲಿರುವ ಕಾಯಕವೇ ಅನುದಿನವೂ ಅನುನಿತ್ಯವೂ ಗೋವುಗಳನ್ನೆಲ್ಲ ಒಂದುಗೂಡಿಸಿಕೊಂಡು ಗೋಪಾಲಕರೆಲ್ಲರೂ ಒಟ್ಟಾಗಿ ಹುಲ್ಲುಗಾವಲಿನತ್ತ ಸಾಗಿ ಬರುವವರು ನಾವು. ಒಬ್ಬರಾದರೂ ನಮ್ಮ ಸಮಯ ಪ್ರಜ್ಞೆಯನ್ನು ಅರಿತು ವ್ಯವಹರಿಸುವವರಿದ್ದಾರೆ. ಈ ಗೋಪಾಲಕರಿಗೆಲ್ಲ ಏನಾಗಿದೆ ಅಂತ ಕೇಳಿ ಸೂರ್ಯ ನಡು ನತ್ತಿಗೆ ಬರುವವರೆಗೂ ಹಾಸಿಗೆಯನ್ನು ಬಿಡುವವರಲ್ಲ. ಎಷ್ಟು ಬಾರಿ ಅವರನ್ನು ಕರೆದು ಹೇಳಿದ್ದೇನೆ, ಸರಿಯಾಗಿ ಸಮಯಕ್ಕೆ ತಕ್ಕ ಹಾಗೆ ವ್ಯವಹರಿಸಿ ಅಂತ. ಅವರಿಗೆ ಅರ್ಥವೇ ಆಗಲಿಲ್ಲ. ನಿನ್ನೆ ದಿವಸ ಬೈದ್ನೋ ಇಲ್ವೋ ಸಿಟ್ಟು ನೆತ್ತಿಗೆ ಇತ್ತು ಸ್ವಾಮಿ. ಹೇಳಿದ್ ಕೇಳಿದ್ರ, ಕೃಷ್ಣ ನಾಳೆ ನಿನಗಿಂತ ಮೊದಲಾಗಿ ಹಳ್ಳಿಕಟ್ಟೆ ನಾವಿರ್ತೇವೆ ಅಂತ ಆಡಿಬಿಟ್ರು. ಈಗ ಬರ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೆ ಎನ್ನುವ ಹಾಗೆ ಕಾತುರತೆಯಿಂದ ನಾನು ಬಂದು ನಿಂತ್ರೆ ಒಬ್ಬರು ಕಾಣುವುದಿಲ್ಲ. ಅವರಿಲ್ಲದೆ ನನ್ನ ಕಾಯಕ ಮುನ್ನಡೆಯುವುದಿಲ್ಲ. ಗೋವುಗಳನ್ನೆಲ್ಲ ಒಂದೆಡೆಯಲ್ಲಿ ನಾನು ಸೇರಿಸಿ ಆಗಿದೆ. ಗೋಪಾಲಕರಿಲ್ಲದೆ ನಾನು ಹೇಗೆ ಮುಂದೋಗಿ? ಅವರಿಲ್ಲದೆ ನಮ್ಮ ಕಾಯಕ ಆಗ್ಲಿಕ್ಕಿಲ್ಲ. ಈಗ ಅವರು ನನ್ನನ್ನು ಹುಡುಕಿ ಬರುವುದಲ್ಲ, ಅವರನ್ನೇ ಹುಡುಕುವ ಪರಿಸ್ಥಿತಿ ನನ್ನದಾಗಿದೆ. ಅರಳಿ ಕಟ್ಟೆಲ್ಲ ಊರಿಲ್ಲ ಅಂತಾದ್ರೆ ಮಾವಿನ ಕಟ್ಟೆಲ್ಲಾದ್ರೂ ಇರ್ಬೋದಲ್ಲ. ಮಾವಿನ ಕಟ್ಟೆ ತಡ ಮಾಡುವುದಿಲ್ಲ. ತರಳರೆಲ್ಲರಂದು ಎಂದಿನ ಪರಿಯೊಳಾಗ ಬಂದು ಎಂದಿನ ಪರಿಯೊಳಾಗ ಬಂದು ಹರಿಗೆ ಎರಗಿ ನಿಂದು ಬೇಡರು ವರ ರಹಸ್ಯವೊಂದು. ಹರಿಗೆ ಎರಗಿ ನಿಂದು ಬೇಡರು ವರ ರಹಸ್ಯವೊಂದು. ತರಳರೆಲ್ಲರಂದು ನೀವೆಲ್ಲ ಬಂದಿದ್ದೀರಿ ಅಲ್ವಾ? ನೀವು ಗೊತ್ತಿರಲ್ವ ಅಂತ ಅನುಮಾನ ಇದ್ದಿತ್ತು. ಅಂತೂ ಬಂದೆ ಅಲ್ಲ, ಸಂತೋಷ ಆಯ್ತು. ಆದ್ರೂ ಒಂದು ಮಾರಯ್ಯ, ಕೃಷ್ಣ ಹೇಳಿದ್ದೇನು ನಮ್ಮಲ್ಲಿ ಎಲ್ಲಿ ಬರ್ಲಿಕ್ಕೆ ಹೇಳಿದ್ದು? ಅರ್ಲಿ ಕತ್ಲಿಗೆ ಬರ್ಲಿಕ್ಕೆ ಹೇಳಿದ್ದು. ಹೌದಾ? ಅರ್ಲಿ ಕತ್ಲಿಗೆ ಬಂದಿದ್ದೇವೆ ನಾವು. ಅದು ಕೃಷ್ಣ ಮಾತ್ರ ಕಾಣ್ತಾ ಇಲ್ಲಲ್ಲ. ಹೌದು, ಎಲ್ಲಿ ಹೋಗಿರ್ಬಹುದು? ಏನೇ ಆಗಲಿ ಇಲ್ಲ ನಿಂತ್ಕೊಂಡು ಗೊತ್ತಿ ಕೂಗಿದ್ರೆ ಬರ್ಬಹುದಲ್ಲ. ನಾವು ಎಷ್ಟೊತ್ತು ಅಂತಿಂದ ಕಾಯುದು ನಾವು. ಅಂದ್ರೆ ಇಷ್ಟೊತ್ತವರೆಗೆ ನೀನು ನನ್ನನ್ನೇ ಕಾದದ್ದ? ಮತ್ತೆ ಯಾರು ಕಾದದ್ದೆ? ಅಂದ್ರೆ ನೀ ಹೇಳಿದ್ದೇನು? ಏನು? ಅವಳಿ ಕತ್ತೆ ಬರಬೇಕು ಅಂತ ಹೇಳಿದ್ದು. ನಾವು ಬಂದು ಎಷ್ಟು ಹೊತ್ತಾಯ್ತು ಅಲ್ವನ? ಹೌದು. ನೀ ಮಾತ್ರ ಕಾಣ್ತಾ ಇಲ್ಲ. ಎಷ್ಟೊತ್ತು ಎಲ್ಲೋಗಿದ್ದೆ ನೀನು? ಅಲ್ಲ, ನಿನ್ನ ದೃಷ್ಟಿಯಲ್ಲಿ ನಾನು ಬಂದ ಸ್ವಲ್ಪ ತಡವೇ ಆಗ್ತದೆ. ಹೌದು. ಆದ್ರೆ ಒಮ್ಮೆ ನೋಡು, ನಾನು ನಿನ್ನೆ ಹೇಳದ್ದೇನು? ಎಲ್ಲಿರ್ಬೇಕು ಅಂತ ಹೇಳಿದ್ದು? ಅವಳಿ ಕತ್ತೆ ಬರಬೇಕು ಅಂತ ಹೇಳಿದ್ದು. ನೀನಿದ್ದದ್ದಲ್ಲಿ ಅವಳಿ ಕತ್ತೆ. ಕಟ್ಟೆ ಹೌದು, ಮ್ಯಾಲ್ ನೋಡ. ಇದು ಅವ್ರಿಗೆ ಕತ್ತೆ ಅಲ್ಲ ಮಾರಿ, ಬದಲಾವಣೆ ಜಾಗ ಹೆಚ್ಚು ಕಮ್ಮಿ ಆಗೋಯ್ತು. ಇದು ಮಾವಿನ ಕತ್ತೆ ಅಲ್ವ ಇದು? ಮತ್ತೆ ನೀವು ನಿಂತ ಸ್ಥಳ ಬದಲಾದದ್ದು ಬಿಟ್ಟರೆ ನಾ ಬರುವುದಕ್ಕೆ ಸ್ವಲ್ಪ ತಡವಾದದ್ದು. ಹೆಚ್ಚು ಕಡಿಮೆ ಆದ್ರೆ ನಮ್ಮದೇ ಅಲ್ವಾ? ಹೌದೌದು. ಅವಸರವಾಗಿ ನನ್ನನ್ನು ಕರೆಯುವುದಕ್ಕೆ ಪ್ರಾರಂಭಿಸಿದ್ರಿ. ಹೌದು. ನನಗೂ ಅವಸರದ ಕಾರ್ಯ ಎನ್ನುವುದು ಉಂಟು. ನೀವಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀವಿಲ್ಲ. ಹೌದು. ಹಾಗಿದ್ರು ಅವಸರವಾಗಿ ನನ್ನನ್ನು ಕರಿತೀರಿ ಅಂತಾದ್ರೆ ಏನು ಕಾರಣ ಅಂತ ಕೇಳಲೇಬೇಕಲ್ವಾ? ನಂದ ಜಾತ ನೀನು ಕೇಳ್ಪೊಸ ತುಂಡು ಸುದ್ದಿಗಳನ್ನು, ಕೇಳ್ಪೊಸ ತುಂಡು ಸುದ್ದಿಗಳನ್ನು. ನಂದ ನೀನು ಕೇಳ್ಪೊಸ ತುಂಡು ಸುದ್ದಿ
ನಂದ ಜಾತ ತಂದೆವಿಲ್ಲಿಗದನು ಸುದ್ದಿಗಳನ್ನು ತಂದೆವಿಲ್ಲಿಗದನು ಮನಸ್ಸಿಗೆ ಬಂದರೆ ಗ್ರಹಿಸದನು ಮನಸ್ಸಿಗೆ ಬಂದರೆ ಗ್ರಹಿಸದನು ತಂದೆವಿಲ್ಲಿಗದನು ಮನಸ್ಸಿಗೆ ಬಂದರೆ ಗ್ರಹಿಸದನು ನಂದ ಜಾತ ನೀನು ಕೇಳ್ಪೊಸ ತಂದು ಸುದ್ದಿಗಳನ್ನು ಕೇಳ್ಪೊಸ ತಂದು ಸುದ್ದಿಗಳನ್ನು ಕೃಷ್ಣ ನಂದ ಜಾತ ನೀನು ಏನಯ್ಯ ನಿನ್ನನ್ನು ಕರೆಯುವುದಕ್ಕಾಗಿ ಬಲವಾದ ಕಾರಣ ಉಂಟು. ಏನು ಯಾಕೆ ಕರೆದದ್ದು? ಯಾಕೆ ನಮ್ಮನ್ನೊಮ್ಮೆ ಸರಿಯಾಗಿ ನೋಡಂತೆ. ನಿಮ್ಮನ್ನು ಇವತ್ತು ನೋಡ್ತಾ ಇರೋದು. ಅದಕ್ಕೆ ಹೇಳಿದ್ದು ನಂದೇ ಜಾತಿ ನೀನು. ಯಾರ ಹೇಳ್ತಾರೆ ನಾವೇನು ನಿಮ್ಮ ಜಾತಿ ನಾನ ಅಲ್ಲ ನನ್ನ ಜಾತಿ ನೀನ ಹಾಗಲ್ಲ, ನಾವೆಲ್ಲರೂ ಒಂದೇ ಅಲ್ವಾ? ನಂದ ಜಾತ ನೀನು ನಾವೆಲ್ಲ ಒಂದೇ ಹೌದು ಆದ್ರೆ ನಾನು ನಂದ ಜಾತ ನಂದ ಮಹಾರಾಜನ ಮಗನಲ್ಲ ಹೌದು. ಸರಿ ನಾವೊಂದು ವಿಷಯ ತಂದಿದ್ದೇವೆ. ಯಾರು ಹೊಸತ್ತೊಂದು ವಿಷಯ. ಹೇಳುವುದೇ ಬೇಡ. ನೀವೆಲ್ಲ ತರು ಹೊಸ ಸುದ್ದಿ ನನಗೇನಂತ ಗೊತ್ತಿಲ್ಲ. ಈ ಗೋಪಮ್ಮನ ಮೇಲೆ ದನ ಕರ ಹಾಕಿದೆ, ಗಂಗಮ್ಮನ ಮೇಲೆ ಎಮ್ಮೆ ಕರ ಹಾಕಿದೆ. ಇಂಥದ್ದೇ ಹೊಸ ವಿಚಾರ ಬಿಟ್ರೆ ಮತ್ತಿನ್ನೇನು ತರಬಲ್ಲೇರಿ ನೀವು? ನಿನ್ಗೆ ಈ ಲೋಕದಲ್ಲಿ ನಡೆಯುವ ಎಲ್ಲ ವಿಷಯ ಗೊತ್ತಾಗ್ತದಲ್ವಾ? ಕೆಲವೆಲ್ಲ ಗೊತ್ತಾಯ್ತು. ಹೌದಲ್ವಾ? ಹಾಗಾದ್ರೆ ನಾವು ಒಂದು ವಿಷಯವನ್ನು ತಂದಿದ್ದೇವಲ್ವಾ? ನಾವು ಜೀವನದಲ್ಲಿ ಏನಾದ್ರೂ ಉದ್ಧಾರ ಆಗ್ತಿದ್ರೆ ನಮ್ಮ ತ್ಯಾಗದೇವನೇ ಇವ. ಯಾರು ನೀವ್ ಈ ತೊಂದ್ರೆ ಹೇಳುದು ಎಂತ ಹೇಳುದ್ರಿ? ಕೊನಿಷ್ಠವೇ ಮಾಡುದು. ನಾವು ಒಳ್ಳೆ ವಿಷಯ ತಂದ್ರು ನಮ್ ಕನಿಷ್ಠ ಅನ್ನೋದು ಹೌದು. ನಿನ್ನ ಜೀವಮಾನದಲ್ಲಿ ಈ ಒಳ್ಳೆ ವಿಷಯ ಯಾವ್ದು ತಂದಿದೆ ಅಂತ ನನಗೆ ಗೊತ್ತಿಲ್ವಾ? ಇಂಥದ್ದೇ ಹೊಸ ವಿಚಾರ ಬಿಟ್ರೆ ಮತ್ತಿನ್ನೇನ್ ತರ್ತೀಯ ನೀವು? ನಿನಗೆ ಗೊತ್ತಿದ್ದಷ್ಟೇ. ಇದು ಬೇಕಾ ನಮಗೆ? ಹೌದು. ಈಗ ನಾವು ತಂದ ಹೊಸ ವಿಷಯ ಗೊತ್ತುಂಟಾ? ಇಲ್ಲ ಹ? ನೀವು ತರುದಿದ್ರು ಅದೇ ಅಂತ ನಾನು ಊಹೆ ಮಾಡಿದ್ದು. ಊಹೆ ಮಾಡಿದ್ದಲ್ವಾ? ನೋಡುವ, ಇದನ್ನು ಊಹೆ ಮಾಡು. ಅದೇ ಹೇಳ್ದಲ್ಲ ಇದೇ ಆಗಿರಬಹುದು ಅಂತ ಅಲ್ವನಾ? ಅದಲ್ಲ, ಬೇರೆ ಉಂಟು. ಬೇರೆ ಉಂಟಾ? ಹೌದಪ್ಪ, ಬೇರೆ ಒಂದು ಉಂಟು ವಿಷಯ. ಬೇರೆ ಉಂಟಾ? ಹೌದು. ಏನಂತದ್ದು? ನಿನ್ನೆಲ್ಲ ಒಂದು ಮಾತು ಕೇಳ ನಾನು. ನಾರಿ ಜಾತಿಯೊಳಗೆ ನಾರಿ ಜಾತಿಯೊಳಗೆ ನಾರಿ ಜಾತಿಯೊಳಗೆ ರಾಧೆಯು ಭೂರಿ ಚಲುವೆದರೆಗೆ ರಾಧೆಯು ಭೂರಿ ಚಲುವೆದರೆಗೆ ಸೇರಿಕೊಂಡಳೆನಗೆ ಸೇರಿಕೊಂಡಳೆನಗೆ ಎಂಬ ಅಹಂಕಾರ 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 ಬೇಡ ನಿನಗೆ ಸೇರಿಕೊಂಡಳೆನಗೆ ಎಂಬ ಅಹಂಕಾರೇ ಬೇಡ ನಿನಗೆ ಸೇರಿಕೊಂಡಳ ಸೇರಿಕೊಂಡಳನಗೆ ಎಂಬ ಅಹಂಕಾರ ಬೇಡ ನಿನಗೆ ನಾನು ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಮತ್ತು ಪ್ರಶ್ನೆ ಕೇಳುವ ನೀನು ಉತ್ತರ ಕೊಡಬೇಕು. ಆಯ್ತಾ? ನೀ ಅಷ್ಟು ಕನಿಷ್ಠ ಆಯ್ತು ಎಂಬುದು ಯಾಕೆ? ನೀ ಕೇಳು ಪ್ರಶ್ನೆಗೆಲ್ಲ ಉತ್ತರ ಎಷ್ಟೊತ್ತಿಗೂ ಕೊಡು. ಕೊಡ್ತೀಯಾ? ಈ ಪ್ರಪಂಚದಲ್ಲಿ ಒಂದು ಪ್ರಪಂಚಕ್ಕೆ ಬಾಯಿ ಹಾಕಿದೇನಾ? ಮತ್ತೆ ಮನೆಗೆಲ್ಲ ಬೇಕೋದಿಲ್ಲ. ಸರಿ ಆಯ್ತು. ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಒಳಗೆ ಅತಿ ಚಂದದವಳೆ ಯಾರು? ಕೇಳುವುದೇ ಬೇಡ. ನನ್ನ ಹೆಂಡತಿ ರಾಧೆ ಅಂತೇನ ಚಂದ ಅಂತ ಹೇಳಿದ್ರೆ ಅವಳೆ. ಅಯ್ಯೋ, ಬಾಯಿ ಅನ್ನೋದು ಕಿವಿ ತನಕ ಹೋಯ್ತು. ಹೌದು, ಅಷ್ಟೇ ಹೆಮ್ಮೆ. ಅಂದ್ರೆ ನಿನ್ನ ಹೆಂಡತಿ ರಾಧೆ ಬಿಟ್ರೆ ಮತ್ಯಾರು ಚಂದ ಇಲ್ಲ. ಅವಳೇ ಚಂದ ಅಂತ ಅವಳೆ 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 ಚಂದ. ನೀನು ಅದಕ್ಕೆ ಹೇಳದ್ ನಿಂಗೊಂದು ಒಣ ಹುಲ್ಸೇನು ಉಂಟು ಅಂತ ಹೇಳಿದ್ದು ಅದಕ್ಕೆ. ಹುಳಿ ಹೌದೌದು. ಏನದು?
ತಾನು ಹೆಂಡತಿ ಬಿಟ್ರೆ ಮತ್ತೆ ಯಾರು ಇಲ್ಲ ಈ ಪ್ರಪಂಚದಲ್ಲಿ ಎನ್ನುವುದು. ಯಾರು ಇಲ್ಲ. ಹೌದಾ? ಅವ್ ಚಂದ ಅವಳೆ. ಯಾರು ಇಲ್ವಾ? ಇಲ್ಲ. ಒಬ್ಬಳು ಇದ್ದಾಳೆ, ಗೊತ್ತುಂಟ ನಿನಗೆ? ಒಬ್ಬಳು ಇದ್ದಾಳೆ. ತರುಣಿಯೊಬ್ಬಳಿಗಳು ತೇಜದಿ ತರಣಿ ಶಶಿಗೆ ಮಿಗಿಲು. ಓ ಓ ಓ ತರುಣಿಯೊಬ್ಬಳಿಗಳು ತೇಜದಿ ತರಣಿ ಶಶಿಗೆ ಮಿಗಿಲು. ತೇಜದಿ ತರಣಿ ಶಶಿಗೆ ಮಿಗಿಲು. ವರುಷವು ಎರಡೇಳು, ವರುಷವು ಎರಡೇಳು, ರಾಧೆಯ ಕಿರಿಯ ತಂಗಿಯವಳು. ವರುಷವು ಎರಡೇಳು, ರಾಧೆಯ ಕಿರಿಯ ತಂಗಿಯವಳು ಅವಳು. ತರುಣಿಯೊಬ್ಬಳಿಗಳು ತೇಜದಿ ತರಣಿ ಶಶಿಗೆ ಮಿಗಿಲು. ಕೃಷ್ಣ ಅಂದ್ರೆ ನನಗೆ ತಿಳಿದಿರುವಂತ ವಿಚಾರ ನಿಮಗೆ ತಿಳಿದಿದ್ದೆ. ಹೌದಪ್ಪ. ಹಾಗಿದ್ರೆ ಅವಳಿಗಿಂತ ಚಂದದವಳು ಹೌದಪ್ಪ. ಇದ್ದಾಳ? ಇದ್ದಾಳ? ಆ, ಏನಂತ ಮಾಡಿಕೊಂಡೆ? ಏನು ಅಂತ ತಿಳಿದಿಲ್ಲ. ತರಣಿ ಒಪ್ಪಲಿಯರು. ಹಾ, ಒಬ್ಬಳೇ ಇರುದು. ಹಾ ಹಾ ಅವಳು ಅಷ್ಟು ಚೆನ್ನದವಳು ಬೇರೆ ಯಾರಿಲ್ಲ. ಹಾ. ಯಾರು? ತರಣಿ ಒಪ್ಪಲಿರುವ ತರಣಿ ಸೇಸಿಗೆ ಮಿಗಿಲು. ನಿಮ್ಮ ಪಕ್ಕದ ಮನೆಯವಳು ಶೇಷಿ. ಅದಲ್ವಾ? ನೀನ್ ಹೇಳುದು ನಿನ್ನ ಹೆಂಡತಿ ಮಾತ್ರ ಚಂದ ಅಂತ. ಹೌದು. ನಿನ್ನ ಹೆಂಡತಿಗಿಂತಲೂ ಒಬ್ಬಳು ಚಂದದವಳಿದ್ದಾಳೆ. ತರಣಿ ಶಶಿಗೂ ಮಿಗಿಲು. ಹೌದಪ್ಪ. ಸೂರ್ಯಕಾಂತ್ ಚಂದ್ರಕಾಂತ್. ಅವ್ರು ಎಲ್ಲಿ ಬಂದ್ರ ಅವರು? ಅವರು ಸೂರ್ಯಕಾಂತ ಚಂದ್ರಕಾಂತ. ಸೂರ್ಯ ಚಂದ್ರರ ಪ್ರಭೆಯನ್ನ ಮೀರಿಸಬಲ್ಲಂತ ಸೌಂದರ್ಯದ ರಾಶಿಯನ್ನು ಹೊತ್ತಿರುವಂತ ಚೆಲುವಿಕೆ. ಅಷ್ಟು ಚಂದ ಇದ್ದಾಳೆ. ಹೌದೇನಾ? ನಿನ್ನ ಹೆಂಡತಿಯ ತಂಗಿ, ಸಣ್ಣ ತಂಗಿ. ಸಣ್ಣ ತಂಗಿ. ಹೌದಪ್ಪ. ಅಂದ್ರೆ ಸಣ್ಣದ ರಾಧೆಯ? ತಂಗಿ ರಾಧೆಯ ಕಿರಿಯ ತಂಗಿಯವಳು. ಕಿರಿಯ ತಂಗಿ. ಅಷ್ಟು ಚಂದ ಇದ್ದಾಳೆ. ಹೌದೌದು. ಅಷ್ಟಂದ. ಹಾ. ಏಯ್, ರವಿಚಂದ್ರನೇ ನೋಡಿ ನಾಚಿ ಕುಸಕ್ಕ. ನೋಡಿದ್ನಾ? ಹ? ಅಲ್ಲ, ಅಷ್ಟು ಚಂದ ಅಂತ. ಅಷ್ಟು ಚಂದ. ಅಷ್ಟು ಚಂದದವಳು ಇದ್ದಾಳೆ ಅಂತ ಆದ್ರೆ ಏಯ್, ನಿಮ್ಮಲ್ಲೇ ಕೇಳು. ನಾನು ತಿರುಗದೇ ಇರುವಂತ ಕೇರಿಗಳಿಲ್ಲ, ನಾನು ತಿರುಗದೇ ಇರುವಂತ ಓಣಿಗಳಿಲ್ಲ. ಏನಪ್ಪ? ಹೀಗಿರುವಾಗ ನನ್ನ ಕಣ್ಣಿಗೆ ಕಾಣದಿರುವಂತ ಚೆಲುವಿಕೆ ನಿಮ್ಮ ಕಣ್ಣಿಗೆ ಹ್ಯಾಕ್ ಕಂಡ್ಲು? ಓ ಅದಾ? ಝಾರ ಝಾರ ಚೋರ ತನ್ನದಿ ಝಾರ ಚೋರ ಝಾರ ಚೋರ ಝಾರ ಚೋರ ತನ್ನದಿ ನೀನತಿ ಕ್ರೂರ ಪುಂಡ ಜಗದಿ, ನೀನತಿ ಕ್ರೂರ ಪುಂಡ ಜಗದಿ. ಸಾರ ತಿಳಿದು ಮನದಿ, ಸಾರ ತಿಳಿದು ಮನದಿ, ಸಾರ 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 ಯಾವ್ದು ಅದಲ್ವಾ? ಸಾರ ತಿಳಿದು ಮನದಿ, ಕಣ್ಣಿಗೆ ತೋರಗೊಡರು ಮನದಿ. ಸಾರ ತಿಳಿದು ಮನದಿ, ಕಣ್ಣಿಗೆ ತೋರಗೊಡರು ಮನದಿ. ಏನೋ ನಿನಗೆ ಗೊತ್ತಲ್ಲ ಯಾಕೆ? ಯಾಕೆ ಗೊತ್ತಾಗ್ಲಿಲ್ಲ? ನಿನ್ನ ವಿಷಯ ಅವ್ರಿಗೆ ಗೊತ್ತಾಗಿದೆ. ನೀನು ಸಾಮಾನ್ಯದವನಲ್ಲ. ನೀನು ಏನು? ನೀನು ಜಾಲ. ನೀನು ಜಾಲ. ನೀ ಜಾರು, ನಾ ಎಂತ ಜಾರು? ಅದಲ್ವ? ನೀನು ಜಾಲ. ಜಾರ? ನೀ ಚೋರ. ಚೋರ? ಏ ಕೃಷ್ಣ, ಏನು? ನೀನು ಕಪಟ ಮಾತಿ ಅಂತಲ್ಲ. ನಿಮ್ ಮನೆಗೆ ಮಾಡ್ಕೊಟ್ಟೆ ಅವ್ನು ನಾನೇ.
ಅದಲ್ವಾ ನೀನು ಕಪಾತ ಮಾಡೋದು. ಕೃಷ್ಣ ಕಪಟಿ ಅಂತ ಹೇಳುವವರು ಇದ್ದಾರೆ. ನೀನು ಕಪತಿ, ನೀನು ಜಾರ ಚೋರ ಕಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ನಿನಗೆ ಈ ವಿಷಯ ಗೊತ್ತಾಗಬಾರದು ಅಂತ ಅದು ಗೊತ್ತಿನಲ್ಲುಂಟು ಈಗ. ಅಂದ್ರೆ ಅಷ್ಟು ಭದ್ರ ರಕ್ಷಣೆಯಲ್ಲಿ ಅವಳನ್ನ ಇಟ್ಟಿದ್ದಾರೆ. ಹೇಗೆ ಹೇಗೆ ಪಿತ್ತವ ಭೋಗಿ ಕಾಯುವಂತೆ. ಪಿತ್ತ ನಿನಗೆ ವಿತ್ತವ ಭೋಗಿಕಾದಂತೆ. ಬುಸಪಯ್ಯ ಸುಬ್ರಹ್ಮಣ್ಯ ಆದಿಶೇಷ ಹಣವನ್ನ ಕಾದಿಟ್ಟುಕೊಂಡಂತೆ ಆ ರೀತಿ ಇಟ್ಕೊಂಡಿದ್ದಾರೆ. ಹೌದೇನ? ಸತ್ಯವೇನ? ಹೌದು. ಆಹಾ ನೀವೇ ಮಾತು ಮಾತು ಬಹು ಚೋದ್ಯ ಮಾಗ ನೀವೆಂಬ ಮಾತು ಬಹು ಚೋದ್ಯ ಬಹು ಚೋದ್ಯ ಬಹು ಚೋದ್ಯ ಬಹು ಚೋದ್ಯವಾಗಿ ತೋರುವುದೆನಗೆ ಬಹು ಚೋದ್ಯ ಬಹು ಚೋದ್ಯ ಬಹು ಚೋದ್ಯ ಬಹು ಚೋದ್ಯವಾಗಿ ತೋರುವುದು ಇಂದೆನಗೆ. ಬಹುತರ ಪೊಗಳುವಿರೆಲ್ಲರೂ ಸುದತಿಯ ಬಹುತೇರ ಪೊಗಳುವಿರೆಲ್ಲರೂ ಪೊಗಳುವಿರೆಲ್ಲರೂ ಸುದತಿಯ ಆಸುದತಿಯ ಆಸುದತಿಯ ಬೌದ್ಧರ ಬಗಳುವಿರೆಲ್ಲರೂ ಸುಧರಿಯ ವೀತದ ಮಾತು ಪರಿಹಾಸಕ ವಚನವು ಪರಿಹಾಸಕ ವಚನವು ಬಹುತೇರ ಪೊಗಳುವಿರೆಲ್ಲರೂ ಸುಧರಿಯ ಆಸುದರಿಯ ಆಸುದರಿಯ ವಿಗಿತಾದ ಮಾತು ಪರಿಹಾಸಕ ವಚನವು ಪರಿಹಾಸಕ ವಚನವು ಬೌದ್ಧರ ಪೊಗಳುವಿರೆಲ್ಲರೂ ಸುಧರಿಯ ವೀತದ ಮಾತು ಪರಿಹಾಸಕ ವಚನವು ನೀವೇ ಮಾತು
ಪ್ರಭಾವ ರಸಗಂಧ ಯಾವುದೂ ಇಲ್ಲ. ಎಂತಾಯ್ತು ಮಾರಾಯ? ಆಹಾ ನೀವೆಂಬ ಮಾತು ನಾವು ಹೇಳಿದಂತ ಮಾತು ಬಲು ಚೋದ್ಯ, ಹೌದಾ? ಆಶ್ಚರ್ಯ. ಹಾ ಕಾರಣ ಇಲ್ಲದೆಯಲ್ಲ, ಈ ಹಿಂದೆ ಅನೇಕ ಬಾರಿ ನಾನು ಬೇಸರದಲ್ಲಿರುವಂತ ಸಂದರ್ಭ ನಿಮ್ಮ ನನ್ನ ಹತ್ತಿರಕ್ಕಾಗಿ ಓಡಾಡಿ ಬರುವ ಬಂದು ಆಡುವ ಮಾತೇನು, ಕೃಷ್ಣ ಅವಳನ್ನು ಹೆಣ್ಣು ನೋಡಿದ್ದೇನೆ, ಎಷ್ಟು ಚಂದ್ರು, ಅವಳನ್ನು ನೋಡಿದ್ರೆ ಸುದತಿ ಸುದತಿ ಅಂತ ಹೇಳುವುದು. ನಿಮ್ಮ ಮಾತನ್ನ ಕೇಳಿ ನಿಮ್ಮನ್ನ ಒಡಗೂಡಿ ನಾನು ಅಲ್ಲಿವರೆಗಾಗಿ ಬಂದು ನೋಡಿದ್ರೆ ಅಲ್ಲಿರುವವಳು ಸುದತಿಯ ಒಂದು ಹೊಲ್ಲಿಲ್ದೋದ ಹಳೆ ಮುದುಕಿ. ಎಷ್ಟು ಬಾರಿ ನನ್ನನ್ನು ಹಾಸ್ಯಕ್ಕೆ ಒಳಪಡಿಸಿದಿರಿ. ಕಪ್ಪು ಅಂತ ನಾನು ಹೇಳುವುದಿಲ್ಲ, ಯಾಕೆ ನನ್ನನ್ನು ಹಾಸ್ಯಕ್ಕೆ ಒಳಪಡಿಸುವ ಬದಲಾಗಿ ಕೃಷ್ಣನಿಗೆ ಆವರಿಸಿರುವಂತ ಬೇಸರದ ನಿವಾರಣೆಗಾಗಿ ಈ ರೀತಿಯಾಗಿ ವರ್ತಿಸಿದ್ದೀರಿ ನೀವು ಹಾಗೆ ಭಾವಿಸ್ತೇನೆ. ಆದ್ರೂ ನೀವು ಆಡುವಂತ ಮಾತು ವಿಹಿತದ ಮಾತು, ಸತ್ಯವಾದ ಮಾತು ಅಲ್ಲ. 1 2 3 4 5 ಜನ ಇದ್ದೀರಿ, ಬರೀ ಹಾಸ್ಯಕ ವಚನವು ಅಂತ ಅಲ್ಲ, ಬರೀ ಹಾಸ್ಯಕ ವಚನವು ಅಂತ ಕೇಳುವುದು ಅನಿವಾರ್ಯ ಆಗಿದೆ. ನೀವಾಡುವ ಮಾತು ಸತ್ಯವೇ ಹೌದು ಉಂಟಾದ್ರೆ ನಾನು ಕೇಳುವಂತ ಎಲ್ಲಾ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿ ಉಂಟಾ? ಕೇಳು ನೋಡುವ. ಮತ್ತೆ ಕರ್ಮ ಕೇಳುವುದು, ನಾ ಪ್ರಶ್ನೆ ಕೇಳುವುದು ನೀನು ನೋಡ್ತಾ ಇರುವುದಾ? ಅಲ್ವಾ, ಉತ್ತರ ಕೊಡ್ಲಿಕ್ಕಾದ್ರೂ ಕೊಡುದು, ಇಲ್ಲದಿದ್ರೆ ಇಲ್ಲ. ನಿಮಗೆ ವಿಚಾರ ತಿಳಿದಿದೆ ಅಂತಾದ್ರೆ ನಾನು ಕೇಳುವ ಎಲ್ಲಾ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ನೀವು ಕೊಡಬಲ್ಲಿರಾ? ಕೊಡ್ತೇವೆ. ಕೊಡ್ತೀರಿ ಅಂತಾದ್ರೆ ಅನ್ನುವ ಭರವಸೆ ಉಂಟು. ಭರವಸೆ ಉಂಟು ಅಂತಾದ್ರೆ ಪ್ರಶ್ನೆ ಕೇಳಬಹುದಾ? ಕೇಳ. ಎಲ್ಲಿ ಆಕೆಯ ಗ್ರಾಹ ವಲ್ಲಭನಾವನೋ, ಎಲ್ಲಿ ಆಕೆಯ ಗ್ರಾಹ, ಎಲ್ಲಿ ಆಕೆಯ ಗ್ರಾಹ ವಲ್ಲಭನಾವನೋ, ವಲ್ಲಭನಾವನೋ. ಆ ಪುಲ್ಲನೇತ್ರೆಯ ನಾಮವೇನೋ, ಮೆಲ್ಲನು ಸುರಿ ಮೆಲ್ಲ ಮೆಲ್ಲನು ಸುರಿ ಮೆಲ್ಲನು ಸುರಿಯನು ಎಲ್ಲರ ನಿಲ್ಲಿಸಿ ನಿಲ್ಲಿಸಿ ಮೆಲ್ಲನು ಸುರಿ ಮೆಲ್ಲನು ಸುರಿ ಎನು ಎಲ್ಲರ ನಿಲ್ಲಿಸಿ ಎಲ್ಲರ ನಿಲ್ಲಿಸಿ ಬಲ್ಲಿದೋರ್ವ ಕಳಕಲ್ಲಣ ಕರುಗಿದ ಎಲ್ಲಿಯಾಕೆಯ ಗ್ರಹ ವಲ್ಲಭನಾಮನು, ಪುಲ್ಲನೇತ್ರೆಯ ನಾಮವೇನು ಎನ್ನುವುದೆಲ್ಲರ ನಿಲ್ಲಿಸಿ ಗಲ್ಲಿದೋರ್ವ ಕಳದಲ್ಲಣ ಗುರುಗಿದ ಬಲ್ಲಿದೋರ್ವ ಕಳದಲ್ಲಣ ಗುರುಗಿದ. ಮೆಲ್ಲ ನುಸುರಿ, ಮೆಲ್ಲಲು ಉಸುಳಿ. ಉಸುಳಿ ಅಲ್ವಾ? ಮೆಲ್ಲ ನುಸುರಿ. ಉಸುರಿ. ಅವಳ ವಿಚಾರ ಗೊತ್ತಿದೆ ಅಂತ ನಾನು ಕೇಳುವಂತ ಎಲ್ಲ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿ ಉಂಟಾ? ಉಂಟು. ಎಲ್ಲಿ ಆಕೆ ಗ್ರಹ, ಅವಳ ಮನೆಯಲ್ಲಿ ಅವಳಿಗೆ ಮದುವೆ ಆಗಿದೆಯೋ ಹೇಗೆ, ಮದುವೆ ಆದ್ರೆ ಗಂಡ ಯಾರು, ಆమె ಹಾಕಿದ್ದಾನೆ, ಇವಳ ಹೆಸರೇನು, ಅಪ್ಪ ಅಮ್ಮ ಇದ್ದವರು ಹೇಗೆ, ಇವಳ ಪೂರ್ವಾಪರ ಏನು, ಇವಳ ಗೋತ್ರ ಅಲ್ಲ, ಮನೆಯಲ್ಲಿ ನಾಯಿ ಉಂಟ ಹೇಗೆ, ಇವಳು ಎತ್ತರವಾಗಿದ್ದಾಳು, ಕೊಳೆಗಿದ್ದಾಳು, ದಪ್ಪಗಿದ್ದಾಳು, ತಲೆಗಿದ್ದಾಳು, ಕಪ್ಪಿದ್ದಾಳು, ಬಿಳಿಪಿದ್ದಾಳು, ಮದುವೆ ಆದ್ರೆ ಗಂಡ ಹೇಗಿದ್ದಾನೆ, ಅಮ್ಮ ಎತ್ತರವಾಗಿದ್ದಾನೆ, ಕುಳ್ಳವಾಗಿದ್ದಾನೆ, ಪೂರ್ವಾಪರ ಎಲ್ಲವನ್ನ ಮೆಲ್ಲ ಮುಸುರಿ. ಹೌದೌದು. ಮನೆಯಲ್ಲಿ ನಾಯಿ ಉಂಟ ಹೇಗೆ, ನಾಯಿ ಇದ್ರೆ ಕೊಚ್ಚು ನಾಯಿ ಎಷ್ಟುಂಟು, ಬೊಗ್ಲು ನಾಯಿ ಎಷ್ಟುಂಟು ಅಲ್ಲ. ಒಂದ್ ವೇಳೆ ಉಂಟು ಅಂತ ನಿನ್ನನ್ನ ಕರ್ಕೊಂಡು ಹೋಗ್ತೇನೆ. ಅಂದ್ರೆ ನಾನು ಕೊಚ್ಚು ನಾಯಿ ಅಲ್ಲ. ಸ್ವಜಾತಿಯ ಧ್ರುವಗಳು ಒಂದೊಂದೊಂದು ಆಕರ್ಷಿಸುವುದಿಲ್ಲ. ಹೌದೌದು, ಹಾಗಲ್ವಾ? ಎಲ್ಲ ಅಂದ್ರೆ ಅದೆಲ್ಲ ವಿಚಾರ ನಿಮ್ಗೆ ತಿಳಿದು ಉಂಟು ಅಂತಾದ್ರೆ ಈ ಪ್ರಶ್ನೆಯ ಜೊತೆಗೆ ನಿಮ್ಮ ಪರೀಕ್ಷೆಯ ಉತ್ತರ ಈಗ ಹಾಗಾದ್ರೆ ಇದ್ರ ಬಗ್ಗೆ ನಾವು ಹೇಳ್ಬೇಕೀಗ. ಕುಲವತಿ ತನುಜೇಕೆ ಅವಳು
ನಾಮ ರೂಪಿನೋಳು ಕೃಷ್ಣ ಕುಲವತಿ ತನುಜೆ ಕೇಳವಳು ಚಂದ್ರಾವಳಿ ಎಂಬ ನಾಮ ರೂಪಿನೋಳು ಇಳಿಯೋಳು ಜೋಡಿಲ್ಲ ಪತಿ ಚಂದ ಗೋಪನು ಇಳಿಯೋಳು ಜೋಡಿಲ್ಲ ಪತಿ ಚಂದ ಗೋಪನು ಪತಿ ಚಂದ ಗೋಪನು ಬಲವಂತ ಸಿರಿವಂತ ಯೌವನದಾತನು ಬಲವಂತ ಸಿರಿವಂತ ಬಲವಂತ ಸಿರಿವಂತ ಯೌವನದಾತನು ಯೌವನದಾತನು ಕುಲವತಿ ತನುಜೆ ಕೇಳವಳು ಚಂದ್ರಾವಳಿ ಎಂಬ ನಾಮರೂಪಿನೋಳು ಇಳಿಯುಳ್ಳು ಜೋಡಿಲ್ಲ ಪತಿಚಂದ ಗೋಪನು ಬಲವಂತ ಸಿರಿವಂತ ಯೌವನದಾತನು ಕೃಷ್ಣ 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 ಹಾಗಿದ್ರೆ ಅವಳ ವಿಚಾರವಾಗಿ ನಿಮಗೆ ಅರ್ಥವಾಗಿದೆ. ಆ ಹುಡುಗಿ ಬೇರೆ ಯಾರಲ್ಲ, ಯಾರು? ಕುಲವತಿಯ ಮಗಳು. ಯಾರ? ಕುಲವತಿಯ ಮಗಳು. ನಿನ್ನ ಅತ್ತೆ ಅಲ್ವೇನಾ? ನಿನ್ನ ಅತ್ತೆ. ನಿನ್ನ ಅತ್ತೆ ಹೌದು ಪುಣ್ಯಾತ್ಮ. ಪೂರ್ಣವತಿ. 6 ಮಂದಿ ನನ್ನೊಟ್ಟಿಗಿದ್ದಾರೆ. ಇವಳು ಕೊನೆ ಅವಳ. ಹೌದು, ಸಣ್ಣವಳು, ರಾಧೆಯ ಕಿರಿಯ ತಂಗಿ. ಇವಳು ಒಬ್ಬ ತಪ್ಪಿ ಹೋಗಿತ್ತು. ಒಂದು ಯೋಚನೆ ಮಾಡ್ತಿದ್ದೇನೆ. ಅಲ್ಲ ಸುಳ್ಳಲ್ಲ. ಅವಳು ಇಲ್ಲಿ ನಂದಗೋಕುಲದಲ್ಲಿ ಇರುವ ಬದಲಾಗಿ ಎಲ್ಲಿದ್ದಾಳೆ ಅವಳು? ನನ್ನ ಕಣ್ಣಿಗೆ ಅದು ಕಾಣಲಿಲ್ಲ. ಇಲ್ಲಿಲ್ಲ ಹಾ, ಇಲ್ಲಿಲ್ಲ ಇಲ್ಲಿಲ್ಲಪ್ಪ. ಇಲ್ಲಿಲ್ಲ. ಅವಳು ಇಲ್ಲಿಲ್ಲ, ಅವಳು ಕೊಟ್ಟು ಮದುವೆ ಆಗಿದೆ ಮಾರಯ್ಯ. ಮದುವೆ ಆಗಿದೆ. ಏನು? ಮದುವೆ ಆಗಿದೆ ಅವಳದು. ಮದುವೆ ಆಗಿದೆಯಾ? ಹೌದು. ಇರ್ಲಿ ಬಿಡ, ಹಾ? ಇರ್ಲಿ ಬಿಡ. ಹೆಂಗಮ್ಮ ನಿಮ್ಗೆ ಯಾವ್ದು ತೊಂದ್ರೆ ಉಂಟು? ಹಾಗಲ್ವಾ? ಅವಳ ವಿಚಾರವನ್ನ ಕೇಳುವುದಕ್ಕೆ ಮದುವೆ ಆದ್ರೇನು ಆಗದೆ ಹೋದ್ರೇನು ಆಯ್ತಪ್ಪ. ಸಿಂಧು ಗ್ರಾಮ ಕೊಟ್ಟು ಮದುವೆ ಮಾಡಿದ್ದಾರೆ. ಎಲ್ಲಿ? ಸಿಂಧು ಗ್ರಾಮಕ್ಕೆ ಚಂದಗೋಪನಿ ಕೊಟ್ಟು ಮದುವೆ ಮಾಡಿದ್ದಾರೆ. ಯಾರಿಗೆ? ಚಂದಗೋಪನಿ ಚಂದಗೋಪ. ಕೊಟ್ಟು. ಏನು ಗ್ರಾಚಾರ? ಏನು ಎಂತಾಯ್ತು? ಅಲ್ಲ ಅಷ್ಟು ಚಂದದವಳನ್ನು ಹೋಗಿ ಹೋಗಿ ಹಾ. ನಮ್ಮ ನಂದ ಗೋಕುಲದಲ್ಲಿ ಹಾ. ಅವ ನಮ್ಮೊಟ್ಟಿಗೆ ದನ ಕಾಯ್ಲಿಕ್ಕೆ ಬರ್ತಾ ಅಲ್ಲ ಇದ್ದ. ಸುಂಬಳ ಸುರ್ಕ ಎಷ್ಟೊತ್ತು ನೋಡು ಹೀಗೆ ಮಾಡ್ತಿರ್ತೀನಲ್ಲ ಅವ. ಆ ಹೋಗಿ ಹೋಗಿ ಆ ಚಂದನಿಗೆ ಕೊಟ್ಟು ಮದುವೆ ಮಾಡಿದ್ದೇನ. ಹೌದೌದು. ಮತ್ತೆ ಬೇರೆ ಯಾರು ಸಿಗ್ಲಿಲ್ವೇನೋ? ಯಾಕೆ ಯಾಕೆ ಅವನು ನೋಡ್ಲಿಕ್ಕೆ ಆಗ್ತದ? ನೋಡ್ಲಿಕ್ಕೆ ಆಗದ ಏನು ಸಂಪತ್ತು ಉಂಟ ಅವನಲ್ಲಿ? ಸಂಪತ್ತ ಮತ್ತೆ? ನಿಮ್ಗೆ ವಿಷಯ ಗೊತ್ತಿಲ್ಲ. ಏನು? ಹಾ, ಸಂಪತ್ತು ಉಂಟು, ಹಣ ಉಂಟು, ಹಣವಂತ, ಹಣವಂತ, ಛಲವಂತ, ಛಲವಂತ, ಗುಣವಂತ, ಗುಣವಂತ, ಪುರುಷತ್ತಿದ್ರೆ ಕೂಲುಂತ, ನಿನ್ನಾಗೆ ಪುರುಸತ್ತಿದ್ರೆ ಕೂಳು ಅಂತ. ಅದೇ ಎಲ್ಲ ಉಂಟು. ಹೌದು ಅಂತ. ಸಿರಿವಂತ, ಧನವಂತ, ಯೌವನವಂತ ಹಾ. ಅಂತವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಎಲ್ಲಿದ್ದಾರೆ ಅಂತ ಹೇಳಿದ್ರಿ? ಸಿಂಧು ಗ್ರಾಮ. ಸಾಕು ಸಾಕು ನಿಮ್ಮ ಸಹವಾಸ. ಏನು ಇಷ್ಟೊತ್ತವರೆಗೆ ನೀವು ಏನೋ ಹೇಳ್ತೀರಿ ಅಂತ ನಾ ಬಾಯಿ ಕೇಳ್ಕೊಂಡು ಕೇಳ್ತಾ ಇದ್ರೆ ಹಾ. ನೀವು ಹೇಳುದೇನು? ದೂರದ ಸಿಂಧು ಗ್ರಾಮದಲ್ಲಿ ಮನೆ ಮಾಡಿದ್ದಾರೆ. ಹೌದೌದು. ನಾವಿರುವುದೆಲ್ಲ ನಂದಗೋಕುಲ. ನಂದಗೋಕುಲದಲ್ಲಿ. ಅವರಿರುವುದೇನು? ಸಿಂಧು ಗ್ರಾಮದಲ್ಲಿ. ಇಲ್ಲಿರುವಂತ ನಿಮಗೆ ಅಲ್ಲಿದ್ದವರ ವಿಚಾರ ಹೇಗೆ ಗೊತ್ತಾಯ್ತು? ಅದೊಂದು ಕಥೆ ಆಯ್ತಲ್ಲ ಕೃಷ್ಣ. ಮೊನ್ನೆ ರಾತ್ರಿಯೋಳು ಕರೆ ತರಲು ಮೊನ್ನೆ ರಾತ್ರಿಯೋಳು ಕರೆ ತರಲು ನಾನಿನ್ನೆ ಅಲ್ಲಿಗೆ ಹೋಗಿರಲು ನಾನು ನಿನ್ನೆ ಅಲ್ಲಿಗೆ ಹೋಗಿರಲು ಕನ್ನೆ ಮಜ್ಜನಾಗೈದು ಕನ್ನೆ ಮಜ್ಜನಾಗೈದು ಮಡಿಯುಡುತ್ತಿರೆ ಕಂಡೆ ಕನ್ನೆ ಮಜ್ಜನಾಗೈದು ಮಡಿಯುಡುತ್ತಿರೆ ಕಂಡೆ ನಿನ್ನಾಡೆ ಸುಳ್ಳಲ್ಲ ಬೆಡಗಿನೊಳತಿ ತಿಂಡೆ ನಿನ್ನಾಡೆ ಸುಳ್ಳಲ್ಲ ಬೆಡಗಿನೊಳತಿ ತಿಂಡೆ
ನಿನ್ನ ವಿಷಯ ಎಲ್ಲ ಅವ್ರಿಗೆ ಗೊತ್ತುಂಟ. ಹೌದು. ಆಗ ಹೇಳಿದ್ನಲ್ಲ ಜಾರ ಚೋರ ಅಂತ. ಹೌದಾ? ಅದಕ್ಕೆ ಏನ್ ಮಾಡ್ತಿದ್ದಾರೆ ಗೊತ್ತಾ? ಏನು? ನೀನು ಗೊತ್ತಾಗಬಾರದು ಎನ್ನುವುದಾಗಿ ಅವರು ಮೊನ್ನೆ ದಿವಸ ಅವಳನ್ನು ಕರ್ಕೊಂಡು ಬಂದಿದ್ದಾರೆ. ತಿಂದು ಗ್ರಾಮದಿಂದ ಕರ್ಕೊಂಡು ಬಂದಿದ್ದಾರೆ ನಂದು ಗೋಕುಲಕ್ಕೆ. ಮತ್ತೊಂದು ಕಥೆ ಆಯ್ತಲ್ಲ ಮಾರಯ್ಯ, ನಮ್ದೊಂದು ಕೆಂಪಿ ಕಲ್ದು ಹೋಯ್ತಲ್ಲ, ಕರು ಕಲ್ದು ಹೋಯ್ತು ಕೆಂಪಿ. ನಮ್ಮ ಅಮ್ಮ ಬಾಯಿ ಬಂದಾಗ ಬೈದ್ಲು, ಇವತ್ತು ನಿನಗೆ ಊಟ ಹಾಕುವುದಿಲ್ಲ, ಆ ಕೆಂಪಿ ಮನೆಗೆ ಬರಬೇಕು. ಗೋವುಗಳ ಸೇವೆ ನಮ್ಮ ಪಾಲನೆ ಕಾರ್ಯವಲ್ವೇನು? ಹೌದೌದು, ಮಾಡ್ಲೇಬೇಕು ನಾವು. ಅವಾಗ ಎಂತ ಮಾಡೋದು, ನಂಗೆ ತಲೆ ಬಿಸಿ ಆಯ್ತು ಮಾರಯ್ಯ. ಉಂಟಲ್ಲ ನಿನಗೆ? ಹೌದೌದು, ಹಾಗಾಗಿ ಹೊಟ್ಟೆ ಹುಡುಕುವುದಕ್ಕೆ ಸರಿ. ಹೋಗಿ 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 ಹೋಗಿದ್ದು ಎಲ್ಲಿಗೆ? ಎಲ್ಲಿಗೆ? ನಿಮ್ಮ ಅತ್ತೆ ಮನೆಗೆ ಮಾರಯ್ಯ. ಕುಲವತಿಯ ಮನೆಗೆ. ಹೌದು, ನಂಗೆ ಜೋರ್ ಬಾಯಿ ಅದಕ್ಕೆ ಆಯ್ತು. ಹಾ. ಬಾಯಿ ಅದಕ್ಕೆ ಆದ ಕೂಡಲೇ ಕುದಿಬೇಕು ಅಷ್ಟು ನನಗೆ. ಅದು ನಿನ್ನ ಜೀವಮಾನದಲ್ಲಿ ಇರುವುದು ಹಾಗೆ. ನಿನ್ನೊಟ್ಟಿಗೆ ಇದ್ಮೇಲೆ ನಾ ಕುದಿದೆ ಬಿತ್ತನ. ಬಾಯಾರಿಕೆ ಆದವರೆಲ್ಲ ನೀರನ್ನೇ ಕುಡಿಬೇಕು. ಹೌದೌದು, ಆವಾಗ ನೀರೆಲ್ಲುಂಟು ಹುದುಕುವುದು ಪ್ರಾರಂಭ ಮಾತ್ರ ಎಲ್ಲೂ ಇಲ್ಲ. ಕಂದಿದ್ದೆ ನಿನ್ನ ಅತ್ತೆ ಮನೆ, ಕುಲವತಿಯ ಮನೆ. ಹೌದೌದು. ನೇರವಾಗಿ ಹೋದೆ. ಹೋಗಿದ್ದೆತ್ತದ ನಿಮ್ಮ ಅತ್ತೆ ಬಂದ್ಲು. ಎಂತ ಕರ್ದೆ, ಅತ್ತೆ ಬಂದ್ಲು. ಏನಪ್ಪ ಕೇಳಿದ್ಲು. ಏನಿಲ್ಲ ಹನಿ ನೀರು ಕುದಿಬೇಕಿತ್ತು ಅಂದೆ. ಕೊಟ್ಟಿರಬೇಕು. ಅವಳು ಕೂದಲಿಲ್ಲ ನೋಡು, ಓಲ್ ಬಾವಿ ಉಂಟು, ಅಲ್ಲಿ ತಂಬಿಗೆ ಉಂಟು, ಹಾಗೆ ನೀರು ಕುದ್ಕೊಂಡು ಆ ತಂಬಿಗೆ ತೊಳೆದಿತ್ತು ಹೋಗು ಅಂತ ಹೇಳಿದ್ಲು. ಸಂಸ್ಕಾರ. ಸಂಸ್ಕಾರ ಹೌದು. ನಾನು ಪುಣ್ಯ ಮಾರಯ್ಯ. ಯಾಕೆ? ಆಮೇಲೆ ಬಾವಿನೇ ತೊಳೆದಿತ್ತು ಹೋಗು ಅಂತ ಹೇಳಿಲ್ಲಲ್ಲ. ಅದೊಂದು ಕಷ್ಟ ಆಗ್ತಿತ್ತು. ಹೌದೌದು. ಆಮೇಲೆ ನಾನು ನೀರು ಕುದ್ದೆ, ಹಾಗೆ ಹೋಗ್ತಿದ್ದೆ ನೀರು ಕುದ್ಕೊಂಡು. ಸರಿ. ವಿಶೇಷ ಮಾರಯ್ಯ, ನಿಮ್ಮ ಅತ್ತೆ ಮನೆಯಲ್ಲಿ ಬಟ್ಲಿ ಮನೆ ಹಿಂದೆ ಬದಿಗುಂಟು ಮಾರಯ್ಯ. ಮತ್ತೆ ನಿಮ್ಮನೆ ಆಗಿ ತುಳಸಿ ಕಟ್ಟೆ ಎದುರಿಗಿರುವುದಿಲ್ಲ. ಮತ್ತೆ ಎಲ್ಲ ಹಿಂದೆ ಬದಿಗುಂಟು, ಅಲ್ಲೇ ಇರ್ಬೇಕು. ನಾವು ಹೋಗ್ತಿದ್ದ ನೋಡ್ತಾನೆ ಬಟ್ಲಿ ಮನೆ ಒಳಗೆ ಶಬ್ದ ಮಾರಯ್ಯ. ಏನಂತ? ಇದು ಕನ್ಕನ ಕನ್ಕನ ಶಬ್ದ. ಅಲಿಸಿದ್ಯಾ? ಹೌದೌದು, ಇದು ಬಲೆ ಶಬ್ದ. ಹೌದೌದು. ನಾನು ನಿನ್ನ ಅತ್ತೆದು ಇರ್ಬೋದು ಅಂತ ನೋಡ್ತೇನೆ. ನನ್ನ ಅತ್ತೆ ಬಳೆ ಶಬ್ದ ಆಗುದಾ? ಇಲ್ಲ, ನಿಮ್ಮ ಅತ್ತೆದು ಕತ್ಕತ ಕತ್ಕತ ಆಗುದು. ಉಳಿದವರಿದ್ದಾರೆ ಕಿಣಿಕಿಣಿ ಆಗುದು. ಉಳ್ದವ್ದು ಕಿನ್ಕಿನಿ, ನಿಮ್ಮ ಅತ್ತೆ ಮಾತ್ರ ಕತ್ಕತ. ಯಾಕೆ? ಅಂದ್ರೆ ನಿಮ್ಮ ಅತ್ತೆಗೆ ಎಲ್ಬು ಮಾತಿರುವುದಲ್ಲ, ಮಾಂಸ ಇಲ್ಲ. ಹಾಗಾಗಿ ಇದು ಹೊದ್ಕೊಂಡ್ರೆ ಕತ್ಕತ ಆಗುದೇ. ಮಾಂಸ ಇಲ್ಲದೆ ಬರೀ ಎಲುಬಿದ್ರೆ ಕಟಕಟ. ಹೌದೌದು, ಇದೇ ಕಣ್ಕಣ. ಎಂತ ಮಾಡುದು ಮಾರಯ್ಯ, ಏನೋ ಶಬ್ದ ಬರ್ತಾ ಉಂಟು ಅಂತೇಳಿ ಒಂದೆರಡು ಕಲ್ಲಿತ್ತೆ ನಾನು ಮ್ಯಾಲ ನಿಂತ್ಕೊಂಡು ನೋಡ್ಬೇಕಲ್ಲ. ಬಚ್ಚಲ ಮನೆಯಲ್ಲಿ ಇಣಿಕಿ ನೋಡ್ಲಿಕ್ಕೆ. ಹೌದೌದು, ಈಗ ಇಣಕ್ಕೆ ನೋಡ್ತೇನೆ ಕೃಷ್ಣ. ಎಂತ ಹೇಳಿದ ಮಾರಯ್ಯ, ನೀ ನೋಡಿದ್ದನ್ನೇ. ಈಗ ತಾನೇ ಸ್ನಾನ ಮಾಡಿ ಈಗ ಮದಿ ಉತ್ತಾ ಇದ್ದಾಳೆ, ಅದನ್ನ ನಾನು ಕಣ್ಣಾರೆ ನೋಡ್ದೆ ಕೃಷ್ಣ. ಪಾಪಿ, ಅಸಂಬದ್ಧ ಪ್ರಲಾಪಿ, ಅವಿವೇಕಿ, ಅಜ್ಞಾನಿ, ಭೂಭಾರಕ, ಅನ್ನಶತ್ರು. ಎಂತ ಹೋಯ್ತು ಮಾರ ನೀನು? ನಾನು ಇನ್ನಲ್ಲಿ ಹೇಳಿದ್ದೇನೆ. ಶಾಸ್ತ್ರ ಏನು ಹೇಳ್ತಿದೆ ಗೊತ್ತಾ? ಕತ್ತಲೆಯಲ್ಲಿ ಆದ್ರೂ ಬೆತ್ತಲೆ ಹೆಣ್ಣಿನ ಮೈಯನ್ನು ನೋಡಬಾರದು ಅಂತ ಶಾಸ್ತ್ರ ಹೇಳ್ತದೆ. ಕತ್ತಲೆಯಲ್ಲಿಯೂ ಬೆತ್ತಲೆ ಹೆಣ್ಣನ್ನು ನೋಡಬಾರದು. ಒಳ್ಳೆಯವನೇ ಬರ್ದಿದ್ದ. ಯಾಕೆ? ಕತ್ಲೆಯಲ್ಲಿ ಹೆಂಗೂ ನೋಡ್ಲಿಕ್ಕೆ ಆಗುದಿಲ್ಲಲ್ಲ. ನೀನು ಬೇರೆ ಯಾವ್ದು ವಿಮರ್ಶೆ ಮಾಡ್ಬೇಡ, ನಿನಗನುಕೂಲ ಇದ್ದದ್ದೇ ವಿಮರ್ಶೆ ಮಾಡು. ಅಲ್ಲ, ಒಂದು ಹಾಗಲ್ಲ, ಪಕ್ವಾದ ಪಲ್ಕಿತವಾದಂತ ಒಂದು ಪಲ್ಕನೆ ಮಾಕು. ಇಲ್ಲ, ಈ ಶಬ್ದ ನಾಳೆ ದಿವಸ ಏನು ಅಂತ ನೋಡು. ಹಾಗಲ್ಲ, ಕತ್ತಲೆಯಲ್ಲೇ ನೋಡಬಾರ್ದು ಅಂತ ಉಂಟು, ಮತ್ತೆ ಬೆಳಕಿನಲ್ಲಿ ನೋಡ್ಬೇಕು ಅಂತ ಬರೆದಿಟ್ಟಿದ್ದಾರೆ. ಅದೆಂತ ನೋಡ್ಲಿಲ್ಲ. ಹಾಗೆ ನೋಡಬಾರದು. ಸ್ನಾನಾದಿಗಳನ್ನು ಪೂರೈಸಿ ಅಂದ್ರೆ ಚಂದ್ರಾವಳಿ ಎನ್ನುವಳು ನಂದಗೋಕುಲವನ್ನು ಪ್ರವೇಶ ಮಾಡಿದ್ದಾಳೆ. ಕರ್ಕೊಂಡು ಬಂದಿದ್ದಾರೆ. ತಾಳಿ 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 ಎಲ್ಲುಂಟು? ಕೊದು ಕೊದು. ಇದು ತಾಳಿ ಕಡಿಮೆ ಕೊತ್ತು. ಹಾಗಲ್ವಾ? ತಾಳಿ ಸುಮ್ಮನೆ ಗುಲ್ಲು ಮಾಡಿ ಫಲಗಳೇನು? ಯಾರು ಶಬ್ದ ಮಾಡಬೇಡಿ. ಯಾಕೆ ಗೊತ್ತಾ? ನನ್ನ ವಿಚಾರವನ್ನು ಕೇಳಿಯೇ ದೂರದ ಸಿಂಧು ಗ್ರಾಮದಲ್ಲಿ ಮನೆಯನ್ನು ಮಾಡಿದವರು. ನಿನ್ನೆ ರಾತ್ರಿ ಕಾಲದಲ್ಲಿ ಬೊಂಬಾಳ ದೇವಿಗೆಯನ್ನು ಹಿಡಿದು ನಂದಗೋಕುಲವನ್ನು ಪ್ರವೇಶ ಮಾಡಿದ್ದಾಳೆ. ಎಲ್ಲಿಯಾದ್ರೂ ಅವಳ ಬಂದಿರುವಂತ ವಿಚಾರವನ್ನು ತಿಳಿದಂತ ನೀವೆಲ್ಲವರು ನನ್ನಲ್ಲಿ ಹೇಳಿದ್ರಿ ಅಂತಾದ್ರೆ ಆಗುವುದೇನು? ಊರಿಗೆ ಬಂದವಳು ನೀರಿಗೆ ಬಾರದಿರುವಳೆ, ನೀರಿಗೆ ಬಂದವಳು ನಮ್ಮ ಕೈಗೆ ಸಿಗದಿರುವಳೆ. ದಿನಕ್ಕೆ 3 ಬಾರಿ ಆದ್ರೂ ಬಾವಿ ಕಟ್ಟ ಸುತ್ತಾಕೂರ ನಾವು ಸಿಕ್ಕುದಿಲ್ಲ. ಕಾಲವ ಸಾಧಿಸುವ ಸಮಯ ಸಂದರ್ಭ ಬಂದಾಗ ಏನು ಅಂತ ನೋಡುವ. ಇಲ್ಲಿಗೆ ಚಂದ್ರಾವಳಿ ವಿಚಾರವನ್ನು ಇಲ್ಲಿಗೆ ನಾವು ಬಿಡುವ. ಆ ವಿಷಯಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಈಗ ಹೇಗಿರ್ಬೇಕು ಗೊತ್ತುಂಟಾ? ಗೊತ್ತುಂಟು ಅಂತ ನಾವು ತಿಳ್ಕೊಳ್ಬಾರ್ದು. ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತುಂಟು. ಹಾಗೆ ಪಂಜಾತಿ ಹೆಡ್ ಬುದ್ಧಿವಂತರಿದ್ದಾಗಿರ್ಬೇಕು. ಒಂದು ರೀತಿ ನಿನ್ನಾಗೆ ನಿನ್ನ. ಅದಕ್ಕಾಗಿ ಈ ಎಲ್ಲ ವಿಚಾರವನ್ನು ಇಲ್ಲಿಯೇ ಬಿಡುವ. ದಿನನಿತ್ಯದ ಹಾಗೆ ನಮ್ಮ ಕಾಯಕದ ಪ್ರಕಾರವಾಗಿ ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮನು ಕ್ಲರಿತ
ತರಳರ ವೇರ ಸುತ್ತ ಗೋವನು ತರಳರ ವೇರ ಸುತ್ತ ಗೋವನು ಕಾಯ ಪರಟ ಶೃಂಗಾರವಾಗಿ ದೈತ್ಯ ನಾಶನು ಕಾಯ ಪರಟ ಶೃಂಗಾರವಾಗಿ ದೈತ್ಯ ನಾಶನು ಪರಟ ದೈತ್ಯ ನಾಶನು ಪುರುಷ ರಂಗ ಕಾಮನು ಪರಮ ಪುರುಷ ರಂಗದವನು ಕನಹರುಷ ದೇವರು ದಿನದಿ ದೇವನು ಕರುಗಳ ಮೇಲೆ ಸುತ್ತ ಗೋವನು 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 ಕಾಯ ಪೊರಟ ಶೃಂಗಾರವಾಗಿ ದೈತ್ಯ ನಾಶನು ಪೊರಟ ದೈತ್ಯ ನಾಶನು ಪುರುಷ ರಂಗಧಾಮನೋ ತರಳರ ಬೇರೆ ಸುತ್ತ ಗೋವನು ಗೋವನು ಕಾಯ ಪೊರಟ ಶೃಂಗಾರವಾಗಿ ದೈತ್ಯನಾಶನು ಪುರುಷ ರಂಗಧಾಮನೋ ತರತರದ ಗೋವುಗಳ ಕರುಗಳ ಮೆರಸಿ ತರತರದ ಗೋವುಗಳ ಕರುಗಳ ಮೆರಸಿ ನೀರ್ಗಳ ಕುಡಿಸಿ ತಂಪಿನೊಳ್ ಮೆರೆದು ಪವಡಿಸಲಿದ್ದ ಹರಿಗೋಪಾಲನನು ಕರೆದು ಎರಡು ತಂಡವ ಮಾಡಿ ನಿಲ್ಲಿಸುತ್ತ ಹರುಷದಿಲ್ದಲೇ ಚೆಂಡು ಬುಗರಿಯ ಹರುಷದಿಂದಲಿ ಚೆಂಡು ಬುಗರಿಯ ಮೆರೆವಗ ಜಗವು ಚಿನ್ನಿ ಕೋಲಿನಾಟಗಳ ಹರಿಗೋಪಾಲರನು ಕರೆದು ಎರಡು ತಂಡವ ಮಾಡಿ ನಿಲ್ಲಿಸುತ್ತ ಹರುಷದಿಂದಲಿ ಚೆಂಡು ಬುಗರಿಯ ಮೆರೆವಗ ಜಗವೋ ಕವಣಿ ಚಿಲ್ಲೆಯೂ ಕೋಲಿನಾಟಗಳ ಆಡುತ್ತ ಕೋಲಾಟಗಳ ಆಡುತ್ತ ಆಡುತ್ತಲೇ ತಾನಿರ್ದ ಹರಿಯೂ ಆಟಕ್ಕೆ ಒಂಜಾತಿ ಕಳೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು ನೋಡಿ. ಇದೇ ಸುದೀರ್ಘವಾಗಿ ನಡೆಯುತ್ತಂತಾದ್ರೆ ನಮ್ಮ ಈ ಆಟ ಎನ್ನುವುದು ಯಶಸ್ಸಾಗ್ತದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಯಶಸ್ಸಿನ ಪಥವನ್ನ ಹಿಡಿಬೇಕು ಅಂತಾದ್ರೆ ನಾವು ಪ್ರಾಮಾಣಿಕವಾಗಿ ಈ ಕ್ಷೇತ್ರದಲ್ಲಿ ದುಡಿಯಲೇಬೇಕಾದದ್ದು ಅನಿವಾರ್ಯವಾಗಿದೆ. ಎರಡು ತಂದೆಗಳಾಗಿ ಸ್ಪರ್ಧೆ ಬೇಡ.
ತಂಡ ಎರಡಾದ್ರು ನಾವೆಲ್ಲವೂ ಒಂದೇನುವಾಗಿ ತೀರ್ಮಾನಿಸಿ ನಡೆದ್ರೆ ಮಾತ್ರ ಕಾಣುವವರ ಕಣ್ಣಿಗೆ ಅದೊಂದು ಹಬ್ಬ ಆಗ್ತದೆ. ಅದೇ ನಾ ಹೇಳಿದ್ದು, ಸ್ಪರ್ಧೆ ಬೇಡ, ನಮ್ಮೊಳಗೆ ಹೊಂದಾಣಿಕೆ ಒಳಗೆ ಚಂದ ಇದ್ದಿಲ್ಲ ಅಲ್ವಾ? ಅಲ್ವಾ? ನೋಡಿದ್ಯಾ, ನಗರದವರು ನಮ್ಮನ್ನು ನೋಡಿ ಹೀಯಾಳಿಸುವುದುಂಟು. ಹೌದೌದು. ಇವರು ಹಳ್ಳಿಯವರು ಅನಕ್ಷರಸ್ಥರು ಎನ್ನುವ ಹಾಗೆ. ಇವ್ರೇನು ಕಲೀಲಿಲ್ಲ, ಹೆದ್ರು ದದ್ರು ಅಂತ ಹೇಳಿ ಕೂತು ಜೀವನವನ್ನು ನಡೆಸುವುದು ಹೇಗೆ ಎನ್ನುವುದನ್ನ ಹಳ್ಳಿಯವರನ್ನು ನೋಡಿ ಪೇಟೆಯವರು ಕಲಿಬೇಕು. ಹೌದೌದು. ನಾಗರಿಕನಾಗಬೇಕು ಅಂತಾದ್ರೆ ಮೂಲ ಏನೆನ್ನುವುದನ್ನು ನಮ್ಮ ಸ್ವಸ್ವರೂಪ ಜ್ಞಾನವನ್ನಿಟ್ಟು ವಿವರಿಸಿದ ಅಂತಾದ್ರೆ ಜೀವನದಲ್ಲಿ ಸಾಧಕನಾಗುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ನಮ್ಮ ಜೀವನವೇ ಸಾಕ್ಷಿಯಾಗಿ ನಿಂತಿದೆ. ನೋಡು, ನಮಗೆ ಹಾಲನ್ನ ಕುಡಿಯಬೇಕೆನ್ನುವಂತ ಆಸೆ ಪುರಿಸಿತು ಅಂತಾದ್ರೆ ಈಗ ತಾನೇ ಕರೆದ ನೊರೆಯ ಹಾಲನ್ನ ಕುಡಿಯುವಂತ ಭಾಗ್ಯ ನಮ್ಮದಾದ್ರೆ ಅವರದ್ದು ಈ ಹಾಲನ್ನ 8-10 ದಿವಸ ಇಟ್ಟುಕೊಂಡು ಆಮೇಲೆ ಕುದಿಯುವುದು ಅಲ್ವಾ? ಅದಕ್ಕೆ ಮತ್ತೆ ಅದಕ್ಕೊಂದು ಹೆಸರು ನಂದಿನಿ ಆರೋಗ್ಯ. ಅದು ಇರುವುದಿಲ್ಲ. ಹಾಗೆ ಅದು ಇರಬೇಕು ಅಂತಾದ್ರೆ ಎಲ್ಲಿ? ಆರೋಗ್ಯ ಸರಿ ಇರಬೇಕು ಅಂತ ಸರಿದೇ ಕುದಿಬೇಕು. ಅನುದಿನವೂ ಅನುನಿತ್ಯವೂ ಗೋವಿನ ಸೇವೆಯನ್ನ ಮಾಡುವುದರ ಪರಿಣಾಮವಾಗಿ ನಮಗೆ ರೋಗ ಎನ್ನುವುದು ಬಾಧಿಸುವುದಿಲ್ಲ. ಯಾರು ಗೋವಿನ ಸೇವೆ ಮಾಡ್ತಾರೋ ಅವರಿಗೆ ರೋಗ ಎನ್ನುವುದು ಬಾಧಿಸುವುದಿಲ್ಲ. ಯಾಕೆ? ಗೋವಿನ ಉಸಿರಿನಲ್ಲಿ ಅಮೃತ ಎನ್ನುವುದು ಉಂಟಂತೆ. ಅದರ ದಶೆಯಿಂದಲಾಗಿ ನಮ್ಮ ಪಾಲಿಗೆ ಅಂತದೊಂದು ರೋಗ ಎನ್ನುವುದು ಬಾಧಿಸುವುದಿಲ್ಲ. ಹಾಗೆ ಗೋವಂತೆ ಅಂದ್ರೆ ಏನು ಅಂತ ತಿಳಿದೇ ಹೋಯ್ದಂತ ಅವರಿಗೆ ರೋಗ ಎನ್ನುವುದು ಬೆಂಬಿಡುವುದಿಲ್ಲ. ನಾವು ಸೇವಿಸುವಂತ ಗಾಳಿ ಅಂತದ್ದ ವನಸ್ಪತಿಗಳ ಮೇಲೆ ಹಾದು ಬರುತ್ತಿರುವಂತ ಸ್ವಚ್ಛವಾದಂತ ಗಾಳಿಯ ಸೇವನೆಯನ್ನು ನಾನು ಮಾಡಿದ್ರೆ ಅವರು ಹಾಗಲ್ಲ. ನಾವು ಬಿತ್ತಂತ ಗಾಳಿಯನ್ನು ಅವರು ಕಲುಷಿತವಾದಂತ ಗಾಳಿಯ ಸೇವನೆಯನ್ನು ಅವರು ಮಾಡ್ತಾರೆ. ನಾವು ಹಣ್ಣನ್ನು ತಿನ್ನಬೇಕೆನ್ನುವಂತ ಆಸೆ ಆಯ್ತು ಅಂತ ಆದ್ರೆ ಮರದಲ್ಲಿ ಬೆಳೆದಂತ ಮಾಗಿದ ಹಣ್ಣನ್ನ ಕೊಯ್ದು ತಿನ್ನುವ ಭಾಗ್ಯ ನಮ್ಮದಾದ್ರೆ ಅವರು 8-10 ದಿವಸ ಇಟ್ಕೊಂಡು ಹುಳಾದ ಹಣ್ಣು ತಿನ್ನುವಂತ ದೌರ್ಭಾಗ್ಯ ಅವರಿಗೆ. ನಿಜವಾಗಿ ನಿಜವಾಗಿ ನಮ್ಮ ಜೀವನ ಎನ್ನುವುದು ಪರಿಪೂರ್ಣವಾದದ್ದು ಪರಿಪಕ್ವವಾದದ್ದು ಎಲ್ಲಿ ಅಂತ ಕೇಳಿದ್ರೆ ಅದು ಹಳ್ಳಿಯಲ್ಲಿ ಮಾತ್ರ. ನೋಡಿದ್ಯಾ, ನಮ್ಮ ಇವತ್ತಿನ ಅರ್ಧ ಕಾರ್ಯ ಮುಗೀತು. ಹೌದಾ? ಕೃಷ್ಣನ ಅರ್ಧ ಕಾರ್ಯ ಮುಗೀತು, ನಿಂದ ಅರ್ಧ ಮುಗೀತು ಮಾರೆ. ಈಗ ಮುಂದೆ ಆಗ್ಬೇಕಾದದೇನು? ನಾವು ಈಗ 2 ತಂಡವನ್ನು ಮಾಡಿಕೊಂಡು ಆಟ ಆಡು. ಯಾವ ಆಟ ಆಡುವುದು ಅನ್ನುವುದು ಇಲ್ಲಿ ಬೇಡ. ಜನ ಎಷ್ಟಾಗ್ತಾರೆ ಅಂತ ನೋಡ್ಕೊಂಡು ಆಟ ಮಾಡುವುದಲ್ಲ. ಜನ ಎಷ್ಟಿದ್ರು ನಾವು ಮಾಡುವ ಆಟವನ್ನು ಮಾಡ್ಲೇಬೇಕು. ಇದ್ದ ಜನ ಹೇಗಿದ್ದಾರೆ ಎನ್ನುವುದು ಮುಖ್ಯ ನಮ್ಗೆ. ಇಲ್ಲ ಅಲ್ಲ, ಆ ಕಡೆಯಲ್ಲಿ ವಿಶಾಲವಾದ ಸ್ಥಳ ಉಂಟು. ಸಾನುರಾಗದೋಳು ಅಂಬು ಕ್ರೀಡೆಯ ಆಡಿ ಬಗೆನೋ ರಾಗದೋಳು ಅಂಬು ಕ್ರೀಡೆಯ ಆಡಿ ಕ್ರೀಡೆಯ ಆಡಿ ಬಗೆನೋ ಅಂಬು ಕ್ರೀಡೆಯ ಆಡಿ ಬಗೆನೋ. ಎಷ್ಟು ದಿವಸ ಆಗಿತ್ತೆ ನನ್ನ ಸುತ್ತಮುತ್ತ ಹೀಗೆ ಜನಗಳನ್ನೇ ನೋಡ್ದೆ ನಾನು. ಒಬ್ಬಳೇ ಹೋಗುದು ಯಾವಾಗ್ಲೂ ಅಲ್ವಾ? ನೋಡು, ಎಷ್ಟಂದ್ರು ಅಪ್ಪನ ಮನೆ ಅಂತ ಹೇಳುದು ಇದಕ್ಕೆ. ಅಪ್ಪನ ಮನೆಗೆ ಬಂದ್ರು ನೋಡಿ ಆ ಸುತ್ತಮುತ್ತ ಎಷ್ಟು ಜನ, ಬಾಲ್ಯದ ಒಡನಾಡಿಗಳು, ಸಖಿ ಪರಿವಾರದವರು, ಅವರು ಇವರು ಅಂತ. ಗಂಡನ ಮನೆಗೆ ಹೋದ್ಮೇಲೆ ನಾವು ಒಬ್ಳೆ ತಿರುಗಾಡೋದೇ ಹೆಚ್ಚು. ಇವತ್ತು ಸಂತೋಷ ಅಂತ ಹೇಳುದ ಬೇಸರ ಅಂತ ಹೇಳುದ ನಾನು? ಸಂತೋಷ. ಹೌದಾ? ನಾನು ಬರುವಾಗ ಅವರೆಲ್ಲ ಕೂಗುದು ಹಾಗೆ, ಜಾಣ ಚಂದ್ರಾವಳಿ ಜಾಣ ಚಂದ್ರಾವಳಿ ಅಂತ. ಅದು ಯಾಕೆ ಹೇಳಿದ್ದು ಹಾಗೆ? ನಮ್ಮ ಮನೆ ಪರಿಸ್ಥಿತಿಯನ್ನು ನೋಡಿ ಹೇಳುವುದು ಹಾಗೆ ಜಾಣ ಚಂದ್ರಾವಳಿ ಅಂತ. ಹಾಗೆ ನಮ್ಮ ಮನೆ ಪರಿಸ್ಥಿತಿ, ನಾನು ಕುಳಿತರೆ ತಪ್ಪೆನ್ನುವ ಅತ್ತೆ. ಈ ಅತ್ತೆಯಂದರಿಗೆ ಹಾಗೆ ಅದು ಸ್ವಸ ಎಷ್ಟು ಕೆಲಸ ಮಾಡಿದ್ರು ಸಾಕಾಗುದಿಲ್ಲ, ಕೂತ್ಕೊಂಡಿಟ್ಬಿಟ್ಟ ಇದ್ದಾಳೆ ಅಂತ ಹೇಳುದವ್ರು. ಅದೇ ನಾನು ನಿಂತರೆ ತಪ್ಪೆನ್ನುವ ಗಂಡ. ನಮ್ಮ ಯಜಮಾನರಿಗೆ ಹೆಂಡತಿ ಸುಖವಾಗಿ ಕಾಲ ಕಳಿಬೇಕು, ಒಳ್ಳೆ ಕಾಲ ಮೇಲೆ ಕಾಲ ಕೂತ್ಕೊಂಡು ಸುಖದಲ್ಲಿ ಕಾಲ ಕಳಿಬೇಕು ಹೆಂಡತಿ ಅಂತ. ಹಾಗಾಗಿ ನಿಂತರೆ ತಪ್ಪೆನ್ನುವ ಗಂಡನ ಎದುರಿನಲ್ಲಿ ಕುಳಿತು, ಕುಳಿತರೆ ತಪ್ಪೆನ್ನುವ ಅತ್ತೆಯ ಎದುರಿನಲ್ಲಿ ನಿಂತು ಕಾಲ ಕಳೀತೇನೆ ಅಂದ್ರೆ ಅವರ ಕಣ್ಣಿಗೆ ಹೇಗೆ ಬೇಕು ಹಾಗಿದ್ದೇನೆ ನಾನು ಎನ್ನುವ ಕಾರಣಕ್ಕೆ ಆಚೀಚೆ ಮನೆಯವರೆಲ್ಲ ಹೇಳುದು ಜಾಣ ಚಂದ್ರಾವಳಿ ನಾನು ಅಂತ. ಅದು ಹಾಗೆ ಅತ್ತೆಯ ಸ್ವಭಾವವೇ ಹೇಗೆ ಗೊತ್ತುಂಟ? ನನ್ನ ಅಳಿಯ ಎಷ್ಟು ಒಳ್ಳೆಯವ ಗೊತ್ತುಂಟ?
ಬಂದು ಸಂಬಳವನ್ನೆಲ್ಲ ತಂದು ತಂದು ನನ್ನ ಮಗಳ ಕೈಗೆ ಕೊಡುವುದು. ಎಷ್ಟು ಒಳ್ಳೆಯವ ಅಂತ ಹೇಳುದು. ಅದೇ ನನ್ನ ಮಗನಿಗೆ ಸ್ವಲ್ಪವೂ ಬುದ್ಧಿ ಇಲ್ವೇ, ಬಂದು ಸಂಬಳ ಎಲ್ಲ ತಂದು ತಂದು ಸೊಸೆ ಕೈಗೆ ಕೊಡುವುದು ಅಂತ. ಈ ಮಗಳ ಕೈಗೆ ಕೊಟ್ಟ ಅಳಿಯ ಒಳ್ಳೆಯವ, ಸೊಸೆಯ ಕೈಗೆ ಕೊಟ್ಟ ಮಗ ಕೆಟ್ಟವ ಅಂತಾನೆ ನೋಡು. ಅತ್ತೆ ಅಂದ್ರೆ ಸ್ವಭಾವ ಕೆಲವ್ರದ್ದು ಹಾಗೆ. ಹೌದಾ? ಕುಲವತಿ ಅವಳ ಮಗಳು ನಾನು. ವೃಷಭಾನು ಮತ್ತು ಕುಲವತಿಯರಿಗೆ ಕೊನೆಯ ಮಗಳು. ಚಂದ್ರಾವಳಿ ಎನ್ನುವಂತಹ ಚಂದದ ಹೆಸರನ್ನು ಇರಿಸಿದ್ರು. ಸಿಂಧೂ ನಗರಿಯ ಊರಗೌಡರು ಹೆಸರುವಂತಹ ಚಂದಗೋಪರಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ರು. ಉಂಡುಟ್ಟು ಸುಖವಾಗಿ ಕಾಲ ಕಳೆಯಬಹುದು, ನಮ್ಮನ್ನೆಲ್ಲ ಅನುಮಾನ ಇಲ್ಲ. ಹಾಗಂತ ವಾತಾವರಣ ಹೀಗಿರುವುದರಿಂದ ಬೇಸರ ನನಗೆ. ಎಷ್ಟಂದ್ರೂ ಹಕ್ಕಿಗೆ ಗೂಡಿನಾಸೆ ಹೇಗೋ ಹೆಣ್ಣಿಗೆ ತವರಿನಾಸೆ ಆಗುತ್ತೆ ಇರ್ತದ. ಹಾಗಾಗಿ ನಿನ್ನೆ ದಿವಸ ನಾನು ಹೇಳಿದ್ದು, ನಾನೊಮ್ಮೆ ಅಪ್ಪನ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿದೆ. ಎಷ್ಟು ಹೇಳಿದ್ದೆ ಜಡ, ಅಯ್ಯೋ ನನ್ನ ಗಂಡ ಕೆಂಡ ಮಂಡಲವಾದದ್ದಲ್ವ. ಹೌದಪ್ಪ, ಯಾರು ಇತ್ತಿತ್ಲಾಗಂತೂ ಸಿಟ್ಟು ಮಾಡ್ಕೊಳ್ಳುವುದಲ್ಲ, ಬೇಸರ ಆಗುದು, ಹೆದರಿಕೆ ಆಗುದು ಗಣಸರಿಗೆ. ಯಾಕೆ ತವ್ರ ಮನೆಗೆ ಹೋದ ಹೆಂಡತಿ ಬರ್ತಾಳ ಇಲ್ವ ಅಂತ ಹೆದರಿಕೆ, ಬಂದೇ ಬರ್ತಾಳೆ ಅಂತ ಹೇಳೋದಕ್ಕೆ ಏನು. ಹಾಗೆ ಅದ್ರ ಜೊತೆಗೆ ಹೇಳಿದ ಮಾತೊಂದುಂಟು. ಅಲ್ಲೊಬ್ಬ ಇದ್ದಾನಂತೆ ನಿಮ್ಮ ಅಪ್ಪನ ಮನೆ ಕಡೆಗೆ, ಒಬ್ಬ ಕರಿ ಹುಡುಗ ತಯಾರಾಗಿದ್ದಾನಂತ. ಈಗ ಕೆಟ್ಟ ಕೃಷ್ಣನ ದೃಷ್ಟಿ ತಾಕಿ ತಾದೊಡೆ ಮೆಟ್ಟಗೊಡೆ ನಮ್ಮನೆ ಮತ್ತೆ ನಮ್ಮನೆ ಮೆಟ್ಲತ್ಲಿಕ್ಕಿಲ್ಲ ನೀನು. ಹಾಗೆ ಹೌದಪ್ಪ, ಎಷ್ಟೆಲ್ಲ ಅಂತೂ ನಮ್ಮವ್ರನ್ನ ಸಮಾಧಾನ ಪಡಿಸಿದೆ. ನಮ್ಮ ಅತ್ತೆಗೂ ಹೇಳಿದೆ. ರಾತ್ರಿಯ ಕಾಲದಲ್ಲಿ ಯಾರಿಗೂ ತಿಳಿಯದ ಹಾಗೆ ಬೊಮ್ಮಾದೀವಿ. ಅದ್ರಲ್ಲಿ ಬಂದ್ರೆ ಯಾರಾದ್ರೂ ನಾ ಬಂದಿದ್ದೇನೆ ಅಂತ ಹೇಳ್ಬಿಟ್ರೆ ಅವನಿಗೆ ಅನ್ನುವ ಕಾರಣಕ್ಕೆ ರಾತ್ರಿಯ ಕಾಲದಲ್ಲಿ ಬಂದದ್ದು ನಾನು. ಬಂದು ಅಪ್ಪನ ಮನೆ ಆದ್ರೂ ಎಷ್ಟಂದ್ರು 1 ದಿವಸ 2 ದಿವಸ ಹಾಗೆ ಬೇಸರ ಪ್ರಾರಂಭ ಆಗುದಿಲ್ವೇನೆ. ಅಮ್ಮನಲ್ಲಿ ಹೇಳಿದೆ ನಾನು ಹುಲ್ಲುಗಾವಲು ಕಡೆಗೆ ಹೋಗಿ ಬರ್ತೇನೆ, ಎಷ್ಟಂದ್ರು ಸಣ್ಣವಳಿರುವಾಗ ಓಡಾಡಿದ ಪ್ರದೇಶ ಅಲ್ವಾ, ಹೋಗಿ ಬರ್ತೇನೆ ಅಂತ ಹೇಳಿದೆ. ನಮ್ಮ ಅಮ್ಮ ಕಂಗಾಲಾಗೋದ್ಲು. ಹೌದಪ್ಪ, ಬೇಡ ಮಗಳ, ಕೆಟ್ಟ ಗಂಡಸರಿದ್ದಾರೆ ಅಂತ ಹೇಳಿದ್ಲು. ಹೌದು, ಹಾಗೆ ದೊಡ್ಡದಾಗಿ ಹೇಳ್ಬೇಡ ಅಮ್ಮ ನೀನು, ಗಂಡಸರೆಲ್ಲ ಸೇರಿ ಹೊಡೆದಾರು ಮತ್ತೆ ನಿಂಗೆ ಅಂದ್ರೆ ನಾನು. ಯಾಕೆ ಗಂಡಸರೆಲ್ಲ ಕೆಟ್ಟವ್ರು ಆಗ್ತಾರ? ಅದ್ರ ಜೊತೆಗೆ ಗಂಡಸರೆಲ್ಲ ಕೆಟ್ಟವರಲ್ಲ, ಕೆಲವೊಮ್ಮೆ ಗಂಡಸರು ಕೆಟ್ಟವರಾಗುವುದಕ್ಕೆ ಹೆಂಗಸರೇ ಕಾರಣರಾಗ್ತಾರೆ. ನೀವೆಲ್ಲ ಸೇರ್ಕೊಂಡು ಹೊಡುದಿಲ್ಲಲ್ಲ ನಂಗೆ. ಹಾಗಂದ್ರೆ ನೋಡು, ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹೇಳಿಕೆ ಬಂದಿದೆ. ತಯಾರಾಗುದು ಬಾಬಾ ಅರ್ಧ ದಿವಸ ಕನ್ನಡಿ ಎದುರಿಗೆ ಹೆಂಗಸರು ಇರುವ 650 ಒಳ್ಳೆ ಸೀರೆ ಒಳಗೆ ಒಳ್ಳೆ ಸೀರೆ ಯಾವುದು ಅಂತ ಆಯ್ಕೆ ಮಾಡಿ ಉಟ್ಟುಕೊಂಡು ಹೀಗೆ ಆಚೆ ಈಚೆ ಮನೆ ಎಲ್ಲಾ ಗೆಳತಿಯರನ್ನ ಕೂಡ್ಕೊಂಡು ದಾರಿ ಮೇಲೆ ಹೋಗುವಾಗ ದಸ ಬಸ ಮತ್ತೆ ಕಸ ತೆಗೆದು ಬೇರೆ ಬೇಡ ಇವರೇ ತೆಗಿಯುವುದು. ಹಾಗೆ ಹೋಗ್ತಾ ಅವರವರೊಳಗೆ ಮಾತಾಡ್ತಾ ಹೋಗುದು. ಯಾರೊಬ್ಬ ಪಾಪ ದಾರಿ ಹೋಗ ಆ ಕಡೆಯಿಂದ ಹೀಗೆ ಬರ್ತಾ ಇರ್ತಾನೆ ಗಂಡಸು. ಇವ್ರಷ್ಟಕ್ಕೆ ಮಾತಾಡ್ತಿದ್ದವ್ರು ಅವನನ್ನ ನೋಡ್ಕೊಂಡು ಕಿಸಕ್ಕ ನಗಾಡೋದು. ಪಾಪ ಅಮ್ಮ ಈಗೇನಪ್ಪ ಈ ಹೆಂಗಸರು ನನ್ನ ನೋಡಿ ನಗಾಡ್ತಾರೆ, ನನ್ನ ಹುಡುಗ ತೊಡುಗೆ ಏನು ವ್ಯತ್ಯಾಸ ಆಗಿದೆ ಅಂತ ಎಂತದೂ ಆಗಿರುದಿಲ್ಲ. ಅವ್ನ ತಲೆ ಬಂದು ಹುಳ ಬಿಟ್ಟದ್ದು ಇವ್ರು. ಅವ ಆಲೋಚನೆ ಮಾಡ್ತಾ ಮುಂದೆ ಹೋಗಿ ಈಗೇನ ಸತಿ ಉಂಟು, ಯಾಕೆ ಇವ್ರು ನನ್ನನ್ನು ನೋಡಿ ನಗಾಡಿದ್ರು ಅಂತ ಹೀಗೆ ಹಿಂತಿರುಗಿ ನೋಡುವಾಗ ಒಮ್ಮೆ ನಗಾಡಿದ್ರು ಸುಮ್ಮನಿರ್ತಾರ, ಸ್ವಲ್ಪ ಮುಂದೆ ಹೋದವ್ರು ಮತ್ತೊಮ್ಮೆ ಹಿಂದಿರುಗಿ ನೋಡಿ ಮತ್ತೆ ಕಿಸಕ್ಕ ನಗಾಡುದು. ಅವ ಹಿಂದಿರುಗಿ ನೋಡುವುದಕ್ಕೂ ಇವ್ರು ಹಿಂದಿರುಗಿ ನೋಡಿದಾಗ ಆಡುವುದಕ್ಕೂ ಸರಿ ಆಯ್ತಾ ಇಲ್ವಾ? ಆವಾಗ ಆಲೋಚನೆ ಮಾಡುವುದು, ಈ ಹೆಂಗಸರು ನಾನು ಆಚೆಯಿಂದ ಬರುವಾಗ್ಲೂ ನಗಾಡಿದ್ರು, ಮತ್ತೆ ತಿರುಗಿ ನನ್ನ ನೋಡಿ ನಗಾಡ್ತಾರೆ ಅಂತಾದ್ರೆ ಇವ್ರು ನಮಗೆ ತಾಗುವ ಅಂದಾಜು ಉಂಟು ಅಂತ ಅವ ಇವ್ರು ಬೆಲೆ ಹಿಡಿಯುವುದು. ಹಾಗಿದ್ರೆ ಗಂಡಸರು ಕೆಡುವುದ ಕಾರಣ ಯಾರು? ಹಾಗಂತ ಅಯ್ಯಪ್ಪ ಗಂಡಸರು ಎಲ್ಲರೂ ಕೆಟ್ಟ ಒಳ್ಳೆಯವರು ಅಂತಲ್ಲ, ಕೆಲವರಿಗೆಲ್ಲ ಅಯ್ಯೋ ಸೊಕ್ಕುಂಟು ಅಂತದ್ದು ಹೇಳಿಕುಂಟು. ಹೌದು, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳುದು ಮೀಸೆ ಮೇಲೆ ಕೈ ಇಳಿಯುವುದು. ಅಂದ್ರೆ ಏನು ಉದ್ಯೋಗ ಇಲ್ಲ ಹೋದ್ರು ಮೀಸೆ ಮೇಲೆ ಕೈ ಇಳಿಯುವುದೇ ಉದ್ಯೋಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಕೆಲವರೆಲ್ಲ ಕೇಳಿಕುಂಟು, ಹೌದೇನೆ 1000 ವರ್ಷ ತಪಸ್ಸು ಮಾಡಿದ್ರೆ ನಿನಗಿಂತದೊಂದು ಮೀಸೆ ಬರ್ತದೇನೆ? ಅಲ್ಲ, ಯಾವ ಹೆಣ್ಣೆ ಆಗಿರ್ಲಿ 1000 ವರ್ಷ ತಪಸ್ಸು ಮಾಡಿ ದೇವ್ರೆ ನಂಗೊಂದು ಮೀಸೆ ಕೊಡು ಅಂತ ಕೇಳಿಯಲ್ಲ, ಬರ್ಲಿ ಅಂತ ಕೇಳಿಯಲ್ಲ, ಏನಾದ್ರು ಬೇಡದಿದ್ದಿದ್ರು ಹೋಗ್ಲಿ ಅಂತ ಹೇಳಿಯಲ್ಲ. ಹಾಗಾಗಿ ನಮ್ಮ ಅಮ್ಮನಿಗೆ ಧೈರ್ಯವನ್ನು ಹೇಳಿದ್ದಾಯ್ತು. ಹುಲ್ಲುಗಾವಲಿಗೆ ಬರ್ತೇನೆ ಅಂತ ಬಂದೆ. ನೀವೆಲ್ಲ ಗೆಳತಿರು ನನ್ನನ್ನು ಸೇರಿಕೊಂಡಲ್ಲ, ನಾವೀಗ ಬಂದು ನಿಂತಿರುವಂತದ್ದೇ ನಾವು ಬಾಲ್ಯದಲ್ಲಿ ಓಡಾಡಿರುವಂತಹ ಹುಲ್ಲುಗಾವಲು ಪ್ರದೇಶ ಅಲ್ವೇನೆ ಗೆಳತಿ? ವಿಮಲೆಯರೇ ನೋಡಿ ಪೂತ ದ್ರುಮದ ಸೊಬಗನು, ವಿಮಲೆಯರೇ ನೋಡಿ ಪೂತ ದ್ರುಮದ ಸೊಬಗನು, ನೋಡಿ
ಸೃಷ್ಟಿಗಿಂತ ಅಮಿತ ಚೆಲುವನು ಭೂತ ಧ್ರುಮದ ಸೊಬಗನು ನೋಡಿ ಧ್ರುಮದ ಚೆಲುವನು ಕಮಲ ಭವನು ದೃಷ್ಟಿಗಿಂತ ನಮಿತ ಚೆಲುವನು ಧ್ರುಮವ ಬಳ್ಳಿ ಬಾಜಿ ತಪ್ಪಿ ಹಪ್ಪಿಕೊಂಡಿದೆ ಧ್ರುಮದ ಬಳ್ಳಿ ಬಾಚಿ ತಪ್ಪಿ ಹಪ್ಪಿಕೊಂಡಿದೆ ಧ್ರುಮದ ಬಳ್ಳಿ ಧ್ರುಮದ ಬಳ್ಳಿ ಧ್ರುಮದ ಬಳ್ಳಿ ಬಾಚಿ ತಪ್ಪಿ ಹಪ್ಪಿಕೊಂಡಿದೆ ಹಪ್ಪಿಕೊಂಡಿದೆ ಧ್ರುಮವ ಬಳ್ಳಿ ಬಾಜಿ ತಪ್ಪಿ ಹಪ್ಪಿಕೊಂಡಿದೆ ಬಳ್ಳಿ ಹಪ್ಪಿಕೊಂಡಿದೆ ಧ್ರುಮವ ಹಪ್ಪಿಕೊಂಡಿದೆ ಮಾರುತನುತ ಕಂಪಿನೊಡನೆ ಸಖ್ಯ ಬೆಳೆದಿದೆ ಮಾರುತನುತ ಕಂಪಿನೊಡನೆ ಮಾರುತನುತ ಕಂಪಿನೊಡನೆ ಮಾರುತನುತ ಕಂಪಿನೊಡನೆ ಸಖ್ಯ ಬೆಳೆದಿದೆ ಸಖ್ಯ ಬೆಳೆದಿದೆ ಧ್ರುಮವ ಬಳ್ಳಿ ಬಾಜಿ ತಪ್ಪಿ ಹಬ್ಬಿಕೊಂಡಿದೆ ಮಾರುತವು ಕಂಪಿನೊಡನೆ ಸಖ್ಯ ಬೆಳೆದಿದೆ ಮಾರುತನುತ ಕಂಪಿನೊಡನೆ ಸಜ್ಜ ಬೆಳೆದಿದೆ ನೋಡು ಚಿಗರೆ ಜೋಡಿ ಗಸಿರ ಕಂಡು ನೆಗೆದು ಓಡಿದೆ ಹಸಿರ ಕಂಡು ಚಿಗರಿ ಜೋಡಿ ಚಿಗರಿ ಜೋಡಿ ಚಿಗರಿ ಜೋಡಿ ಚಿಗರಿ ಜೋಡಿ ಚಿಗರಿ ಜೋಡಿ ಹಸಿರ ಕಂಡು ಚಿಗರೆ ಜೋಡಿ ಹಸಿರ ಕಂಡು ನೆಗೆದು ಓಡಿದೆ ಚಿಗರೆ ನೆಗೆದು ಚಿಗರೆ ನೆಗೆದು ಓಡಿದೆ ಭೃಂಗದತಿಯು ಸುಮದ ಮಧುವ ಹೀರಬಂದಿದೆ ಭೃಂಗತತಿಯು ಸುಮದ ಮಧುವ ಹೀರಬಲ್ದಿದೆ ಭೃಂಗತತಿಯು ಸುಮದ ಮಧುವ ಹೀರಬಲ್ದಿದೆ ಮಧುವ ಹೀರಬಂದಿದೆ ಮಧುವ ಹೀರಬಲ್ದಿದೆ ವಿಮಲೆಯರೆ ನೋಡಿ ಭೂತ ಧ್ರುಮದ ಸೊಬಗನು ಸೊಗಸನು ಸೊಬಗನು ಸೊಗಸನು ವಿಮಲೆಯರೆ ನೋಡಿ
ತಕಜಡೋ ದಿನ 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 ಎಲ್ಲಿಗಲೋ ಗರಿ ಎಂಬ ಭಯದೊಳು ಅಲ್ಲಿಗಲ್ಲಿಗೆ ನೋಟ ನೋಡುತ್ತ ಚೆಲುವೆಯರು ನಡೆ ತಪ್ಪ ಸೊಬಗನೋ ಕಂಡ ಅಚ್ಚುತನೋ ಏನ್ರ ಇದ್ದಕ್ಕಿದ್ದ ಹಾಗೆ ಕಂಗಾಲ ಹಾಕೊಂಡ್ರಿ ನೀವು ಸಂತೋಷದ ಕ್ಷಣ ಅನ್ನುವಂಥದ್ದು. ಅದು ಯಾಕೆ ಹಾಗಾಯ್ತು ಬದಲಾಯ್ತು ಎದ್ದದು? ಪಿ 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 ಪಿಲ್ಲಂಗೋವಿ ಹರಿಬೇಕಾದದ್ದಿಲ್ಲ ನೀವು ನಂಗೆ ಗೊತ್ತಾಯ್ತು. ನಾ ಕೇಳಿದ್ದೇನೆ ಅವ 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 ಯಾರೋಳು ಆ ಕರಿಮಯ್ಯ ಹುಡುಗ ಅದು ಬಿಲ್ಲಂಗೋವಿ ಹಿಡ್ಕೊಂಡೆ ಅಂತೆ ಎಲ್ಲ ಗೋವುಗಳನ್ನೆಲ್ಲ ಸೆಳೆದದ್ದಂತೆ ಹೆಣ್ಣುಮಕ್ಕಳನ್ನೆಲ್ಲ ಎಳೆದದ್ದಂತೆ ಹಾ ಹಾ ನನ್ನ ಕೈಗೆ ಸಿಗ್ಲೇ ಅವ ಹೆದರ್ಕೊಳ್ಬೇಡ ನೀವು ಹೆದರ್ಕೊಳ್ಬೇಡ ಎಲ್ಲಿ ಬರ್ಲಿ ನಾನಿದ್ದೇನೆ ನಳಿನಾಕ್ಷ ನಿಲ್ತು ಸುರಿ ನಡೆಯಲು ನಳಿನಾಕ್ಷ ನಿಲ್ತು ಸುರಿ ನಡೆಯಲು ನೋಡಿದ ಲಲನೆಯ ನೋಡಿದ ಲಲನೆಯ ಚೆಲುವಿನ ಸಿರಿಯ ಕಂಡು ಮನಸೋತು ಲಲನೆಯ ಚೆಲುವಿನ ಸಿರಿಯ ಕಂಡು ಮನಸೋತು 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 ಗೋಪಾಲಕರು ಸೂಚಿಸಿದಂತ ತರುಣಿ ಇವಳೇ ಎನ್ನುವುದು ಸ್ಪಷ್ಟವಾಯಿತು. ಸರಿ. ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ಜಾಗದಲ್ಲಿ ಸಿಕ್ಕಿದ್ದಾಳೆ. ಮಾತಾಡಿಸಬೇಕಲ್ಲ. ಮೆಲ್ಲನೆ ಮಾತನಾಡಿದನು ಫಳಿರಿ ಚಂದ್ರಾವಳಿ ನಿನ್ನನು ಕಾಣದೆ ಕಳವಳಿಸುತ್ತಲಿದ್ದೇನು ನಾನು ಕಳವಳಿಸುತ್ತಲಿದ್ದೇನು ಫಳಿರಿ ಫಳಿ ಫಳಿರಿ ಫಳಿ ಫಳಿ ಫಳಿರಿ ಫಳಿರಿ ಆ
ಕಳವಳಿಸುತ್ತಲಿರ್ತೇನು ನಾನು ಕಳವಳಿಸುತ್ತಲಿರ್ತೇನು 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 ಬಳಿರೇ ಜಲಜ ಸಂಭವ ನಿಂತು ಆ ಜಲಜ ಸಂಭವ ನಿಂತು ಜೋಡುಗೂಡಿಸಿದನು ಜಲಜ ಸಂಭವ ನಿಂತು ಜೋಡುಗೂಡಿಸಿದನು ಬಲು ತೋಷವಾಯ್ತಿಲ್ಲೇನು ಬಲು ತೋಷವಾಯ್ತು ಬಲು ತೋಷವಾಯ್ತು ಬಲು ತೋಷವಾಯ್ತು ಜಲಜ ಸಂಭವ ನಿಂತು ಜೋಡುಗೂಡಿಸಿದನು ಬಲು ತೋಷವಾಯ್ತು ಬಲು ತೋಷವಾಯ್ತು ಇನ್ನೇನು ಜಲಜ ಸಂಭವ ನಿಂತು ಜೋಡುಗೂಡಿಸಿದನು ಬಲು ತೋಷವಾಯ್ತಿನ್ನೇನು ಬಲು ತೋಷವಾಯ್ತಿಲ್ಲೇನು ಇನ್ನೇನು ಬಳಿರೆ 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 ಆ ಬಳಿರೆ ಚಂದ್ರಾವಳಿ ನಿನ್ನನು ಕಾಣದಿ ಕಳವಳಿಸುತ್ತಲಿರ್ತಿನು ಜಲಜ ಸಂಭವ ನಿಂತು ಜೋಡುಗೂಡಿಸಿದನು ಬಲು ತೋಷವಾಯ್ತಿನ್ನೇನು ಜಲಜ ಸಂಭವ ನಿಂತು ಜೋಡುಗೂಡಿಸಿದನು ಬಲು ತೋಷವಾಯ್ತಿನ್ನೇನು ಇನ್ನೇನು ಇನ್ನೇನು ಬಳಿರೇ 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 ಬಳಿ 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 ಬಳಿರೇ ಬಾಪುರೇ ಪೂತುರೇ ಮಚ ಪೂತುರೇ ಯಾರಿಗೆ ಹೇಳಿದ್ದು ನಿನಗೆ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ವಾ ಯಾಕೋ ನೀ ಇಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ ನೀ ರಾಜಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಯಾಕೆ ಅಂದ್ರೆ ಆಸ್ಥಾನ ಮಂಟಪಕ್ಕೆ ಹಾ ಅಲ್ಲಿ ಕೆಲವು ಹೊಗಳು ಭಟ್ರು ಅಂತ ಇರ್ತಾರೆ ಪರಾಕ್ ಹೇಳುವವರು ಅಂತ ಹೌದೌದು ಹಾಗೆ ಹೇಳಿದ್ರೆ ಏನಾದ್ರೂ ಪ್ರಯೋಜನ ಆಗ್ತಿತ್ತು ನಿನಗೆ ಅಂತ ರಾಜಸ್ಥಾನಕ್ಕಲ್ಲ ಮತ್ತೊಂದು ಸ್ಥಾನಕ್ಕೂ ಹೋಗ್ತಿದ್ದೆ ಹಾ. ಆದ್ರೆ ಅಲ್ಲಿ ನೀನಿಲ್ಲಲ್ಲ ಹಾ. ಅಂದ್ರೆ ನನಗೆ ಹೇಳುವುದಾ ಇದು? ಹೌದು ಅಯ್ಯಯ್ಯೋ. ಬಳಿರ ಚಂದ್ರಾವಳಿ ನೀವು ಸಾಯಿಲ್ಲ ಇವ? ಏನ ನನ್ನ ಹೆಸರು ಏನು ಹೇಳಿದ್ದೆ ನಿಮ್ಗೆ ನಿನ್ನ ಹೆಸರ ನಿನ್ನ ಹಿಂದೆ ಮುಂದೆ ಮೇಲೆ ಕೆಳಗೆ ನಿನ್ನ ಸಂಪೂರ್ಣ ಜಾತಕ ಅದು ನನ್ನ ಕೈಯಲ್ಲಿ ಉಂಟು ಹಾ ನಂದು ಮಾತ್ರ ಗೊತ್ತುಂಟಾ ಊರಲ್ಲಿರುವ ಎಲ್ಲ ಹೆಂಗಸರದು ಗೊತ್ತುಂಟಾ ನಮಗೆ ಬೇಕಾದದ್ದು ಎಲ್ಲರದ್ದು ಉಂಟು ಹೌದಪ್ಪ ಬಳಿರೆ ಚಂದ್ರಾವಳಿ ನಮಸ್ಕಾರ ಇದೆಂತದ್ದು ಇದು ಹ? ವ್ಯಕ್ತಿಗಳನ್ನು ಪರಸ್ಪರ ಕಂಡಾಗ ಮೊದಲು ನಮಸ್ಕಾರ ಮಾತೆಲ್ಲ ಆದ್ಮೇಲೆ ಕೊನೆಗೆ ನಮಸ್ಕಾರ ಬರ್ತೇನೆ ಹಾಯ್ ನಮಸ್ಕಾರ ನಾನು ಯಾರಿಗೆ ನಮಸ್ಕಾರ ಕೊಟ್ಟದ್ದು ಯಾರು ನಮಸ್ಕಾರ ಕೊಡು ನಿನಗೆ ಅಲ್ವೇ ಅದೇನಿಗೆ ಬ್ರಹ್ಮದೇವನಿಗೆ ಓ ಬ್ರಹ್ಮದೇವನಿಗೆ ಕೊಡುದು ಈಗ ಅದು ಹಾ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ನಮಸ್ಕಾರ ಅದು ಯಾಕೆ ಯಾಕೆ ಗೊತ್ತಾ ನಿನ್ನ ವಿಚಾರವನ್ನು ನಾನು ಕೇಳಿದ ಅಂದಿನಿಂದ ಮೊದಲುಗೊಂಡು ಇಲ್ಲಿಯವರೆಗೆ ನಿದ್ದೆ ಬರುವುದಿಲ್ಲ ಅಂತ ನನ್ನ ವಿಚಾರ ಕೇಳಿದ್ರ ಹೌದಪ್ಪ ಅಷ್ಟು ಹೆದರಿಕೆ ಏನಾದ್ರೆ ಹೆದರಿಕಲ್ಲ ನಿನ್ನನ್ನು ಕಾಣಬೇಕೆನ್ನುವ ತವಕ ನನಗೆ ನಿದ್ದೆ ಮಾಡೋಣ ಅಂತ ಹೇಳಿದ್ರೆ ನಿದ್ದೆ ಬರುವುದಿಲ್ಲ ಊಟ ಮಾಡೋಣ ಅಂತ ಹೇಳಿದ್ರೆ ಊಟ ಸೇರುವುದಿಲ್ಲ ಅಷ್ಟು ಹೇಸಿಗೆ ನಂಗೆ ಹಾಗಲ್ವೇ ಊಟ ಮಾಡೋಣ ಅಂತ ಹೋಗಿ ಅನ್ನದ ಬಟ್ಟಲಿಗೆ ಇಣುಕಿದ್ರೆ ಅಲ್ಲಿ ನೀನು ಹಾ ಬೇಡ ಇನ್ನು ಸ್ವಲ್ಪ ದೇಹದ ಆಯಾಸವನ್ನು ಪರಿಹಾರ ಮಾಡೋಣ ಒಂದು ಸ್ನಾನ ಮಾಡೋಣ ಬಚ್ಚನ ಮನೆಗೆ ಹೋದ್ರೆ ಅಲ್ಲಿ ನೀನೇ
ಬಾಳ ಅಪಾಯ ಮುಂದುವರಿಸಬೇಡ ಪುಣ್ಯ. ಅಲ್ಲ ಯಾಕೆ ಯಾಕೆ? ಕಲ್ಪನೆ, ಹಾಗೆ 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 ಭ್ರಮೆ. ಏನೇನು ನೋಡಿದ್ರು ನನ್ನ ಕಂಡ ಹಾಗೆ ಭ್ರಮೆ. ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಕುಳಿತಲ್ಲಿ ಎಲ್ಲರೂ ಇನ್ನನ್ನೇ ಕಾಡ್ತಾ ಇದ್ದೆ. ಚಂದ್ರಾವಳಿ ಹಾಗೆ ಇರ್ಬೋದಾ, ಚಂದ್ರಾವಳಿ ಹೀಗೆ ಇರ್ಬೋದಾ, ಅವಳನ್ನು ಯಾವಾಗ ನೋಡ್ತೇನೆ, ಅವಳನ್ನು ಎಲ್ಲಿ ಮಾತಾಡ್ತೇನೆ, ಇದೇ ರೀತಿಯಾಗಿ ನಾ ಕಳವಳಿಸ್ತಾ ಇದ್ದವ. ಆದ್ರೆ ನನಗೆ ಈಗ ಗೊತ್ತಾಯ್ತು, ಇಂತಹ ದಿವಸ ಇಂತಹ ಜಾಗದಲ್ಲಿ ಚಂದ್ರಾವಳಿ ಮತ್ತು ಕೃಷ್ಣ ಒಂದಾಗಬೇಕು ತಾವು ಮೊದಲೇ ಬರ್ತಿದ್ದಾನೆ. ಸುವರ್ಣ ಅಕ್ಷರದಲ್ಲಿ ಬರ್ದಿದ್ದಾನೆ. ಅದು ಇವತ್ತು ಅಂತ ಗೊತ್ತಾಯ್ತು ನನಗೆ. ಆದ ಕಾರಣ ನಿನ್ನನ್ನು ಕಂಡ ಮೇಲೆ ಸಂತೋಷವಾಯಿತು. ಇನ್ನೇನ್ ಬೇಕು ನನಗೆ? ಎಲವೋ ಬಾಲಕ ಎಂಬನು ಕಲಿತಿದ್ದೋ ಗಿಡದ ದಿನಗದಿಗುದ. ಎಲವೋ ಬಾಲಕ ಎಂಬನು ಎಲವೋ ಬಾಲಕ 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 ಎಂಬನು ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ಕೋರಿರೋ. ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ನೀನು. ತಲೆಗೆ ಪಿಪಿತಗಳೇರಿ ಬಲು ಮಾತನಾಡುವೆ ನಿನ್ನ. ತಲೆಗೆ ಪಿಪಿತಗಳೇರಿ ತಲೆಗೆ ಪಿಪಿತಗಳೇರಿ ಬಲು ಮಾತನಾಡುವೆ ಬಲು ಮಾತನಾಡುವೆ. ಹಲುಗಣ ಮುರಿಸುವೆನು ನನಿನಗೆ ಹಲುಗಣ ಮುರಿಸುವೆನು ಮುರಿಸುವೇನು ಮುರಿಸುವೇನು. ತಲೆಗೆ ಪಿತಗಳೇರಿ ಬಲು ಮಾತನಾಡಲು ಹಲುಗಳ ಮುರಿಸುವೆನು ಹಲುಗಳ ಮುರಿಸುವೇನು. ಎಲವ ಬಾಲಕ ಎಂಬನೋ
ಬಾಲಕ ಅಂತಾದ್ರೆ ನೀನು ಬಾಲಕಿ ಅಲ್ಲ, ಹೌದೇ? ನಾನು ಗೃಹಿಣಿ, ಆ? ನಾನು ಹೆಂಗಸು. ಹೌದಾ? ಹೌದಪ್ಪ, ಅದೇ ಹಾಗಾಗ್ತದೆ. ಹಾಗೆ ಅದು. ನಾನು ಬಾಲಕ ಅಂತಾದ್ರೆ ನೀನು ಬಾಲಕಿಯೇ. ಇಲ್ಲಪ್ಪ, ಆ? ಲೆಕ್ಕಾಚಾರ ನಿಂಗೆ ಗೊತ್ತಿಲ್ಲ, ಸುಮ್ಮನೆ. ಏನ್ ಲೆಕ್ಕಾಚಾರ? ನಾನು ದೊಡ್ಡವಳೇ. ಹೌದಾ? ಏ, ಏ. ನಾವು ಹೆಣ್ಮಕ್ಳೆಲ್ಲ ಸೇರಿ ಹಾ. ದಂಡಿಗೆ ನೆರಿ ಹೋಗುತ್ತಿರುವ ಸಂದರ್ಭಕ್ಕೆ ಹಾ, ತಡೆದು ನಿಲ್ಲಿಸಿದಷ್ಟೇ ಅಲ್ಲ, ಹೌದು. ಬಾಯಿಗೆ ಬಂದಾಗ ಮಾತಾಡ್ತಿಲ್ಲ ನೀನು. ಮತ್ತೆ ಮೂಗಿಗೆ ಬಂದಾಗ ಮಾತಾಡ್ಲಿಕ್ಕೆ ಆಗ್ತದ? ಹಾಗಲ್ಲ, ಬಾಯಲ್ಲಿ ಮಾತಾಡು. ಮನಸ್ಸಿಗೆ ಕಂಡಾಗ ಮಾತಾಡ್ತೀನಿ ನೀನು ಅಂತ. ಹಾಗೆ. ಹಾ, ಹಾ. ಬಾಯಿಗೆ ಬಂದಾಗ ಬೇರೆ, ಮನಸ್ಸಿಗೆ ಬಂದಾಗ ಬೇರೆ. ಅಲ್ಲಲ್ಲ, ನನ್ನೊಂದು ಸಮಸ್ಯೆ ಈಗ ಉಳಿತಲ್ಲ. ಅದೇ ಬಂದದ್ದು ಬೇರೆ. ಈಗ ನಾನು ಬಾಲಕ ಆದ್ರೆ ಹ. ನೀನು ಬಾಲಕಿ ಆಗುದಿಲ್ಲ ಅಂತ ಹೇಳಿದ್ಯಲ್ಲ, ಹ. ಅದು ಯಾಕೆ ಆಗುದಿಲ್ಲ ಅಂತ? ನೀ ಗೋಪಾಲಕ, ನೀನು ಗೋಪಾಲಕಿ ನಾ ಆಗುದಿಲ್ಲ. ಗೋಪಾಲಕ ಇಲ್ಲ. ಹೌದಾ? ಏಯ್, ನಿನಗೆ ಅದಲ್ಲದೆ ಹೋದ್ರೆ ಆ. ಬಾಯಿ ಬಂದಾಗ ಮಾತಾಡ್ತೀನಿ ಅಂತ ಹೇಳಿದ್ ಯಾಕೆ ನಾನು? ಯಾಕೆ? ಅಬ್ಬಬ್ಬಬ್ಬಬ್ಬಬ್ಬ. ಆ, ಬೆ, 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 ಬೆ. ಏ. ಎಂತದು? ಎಂತದು? ಕಾಕಿ ಆಗುದಿಲ್ಲ ಅಂದ್ರೆ ಮತ್ತೆ ಮತ್ತೆ? ಆ. ಏಯ್, ಏನು? ಅದಲ್ಲ. ಹ. ಈಗ ಹೀಗೆ ಮಾಡಿದ್ರೆ ಯಾಕೆ ಗೊತ್ತುಂಟಾ? ಯಾಕೆ? ನೋಡಿ, ನಮ್ಮ ಹೆಣ್ಮಕ್ಳೆಲ್ಲ ಹೋಗ್ತಾ ಇರುದು ನಾವು. ಹೌದು. ನಿನಗೆ ಎಷ್ಟು ಧೈರ್ಯವಾ? ನಿನಗೆ ಹೆಣ್ಣು ಮಕ್ಕಳು ಮಾತ್ರ ಕಾಣುದಾ? ಹ. ನೋಡು, ಇಲ್ಲಿ ಗಂಡು ಮಕ್ಕಳೇ ಇರುವುದು ಹೆಚ್ಚು. ಹೌದೌದು. ಹಾ. ಎಲ್ಲ ನಿನ್ನ ಪಕ್ಷಪಾತ. ಮತ್ತೆ ನನ್ನ ವಂಶದವರು. ಬೇಡ ಬೇಡ, ಹ. ಅವ್ರಿಗೆ ಇಟ್ಕೊಡುದಿಲ್ಲ ನಾನು. ಇಲ್ಲ, ನಾವು ಪಕ್ಷಪಾತ ಮಾಡುದಿಲ್ಲ. ಪಕ್ಷಪಾತ ಪ್ರಶ್ನೆ ಇಲ್ಲ. ಹಾ. ನಂಗೆ ಗೊತ್ತುಂಟು, ನಾ ತಿರುಗಾಡದ ಜಾಗ ಅಲ್ವಾ ಇದು? ಅದೆಲ್ಲ ಮತ್ತೆ ಹೇಳ್ಬೇಡ ನಿನ್ಗೆ. ಮತ್ತೆ ಹಾ. ನೀನು ಎಲ್ಲಿ ಹೋದ್ರು ನಮ್ಮಲ್ಲಿಗೆ ಬರ್ಬೇಕು. ಮತ್ತೆ ಅಪ್ಪ ಮನೆ ಇದು ನಂಗೆ. ಮತ್ತೆ ಇಲ್ಲಿ ಬಂದ್ರೆ ಮಾತ್ರ ನಾಲ್ಕು ಜನ ನನ್ನ ಸುತ್ತ ಮತ್ತೆ ನಮ್ಮ ಜಾಗಕ್ಕೆ ಬರ್ಬೇಕು ನೀವು. ಏ, ಹಾ. ಅದಲ್ವಾ ಹಾ. ಈಗ ಮುಂದುವರೆದು ಬರ್ತೀಯ ಅಂತಾದ್ರೆ ಏನ್ ಮಾಡ್ತೀವಿ? ಹಲ್ಲು 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 ಬಿಡ್ತಾನೆ. ಹೌದಾ? ಹಾ. ಒಳ್ಳೇದಾಯ್ತು. ಎಂತ ಒಳ್ಳೆದಾಯ್ತು? ನಮಗೆ ಬದುಕಲಿಕ್ಕೆ ಒಂದು ದಾರಿ ಉಂಟು. ಎಂತದು? ನೀನೊಂದು ಫಲಕ ಹಾಕಿ ಕೂತ್ಕೊಳ್ಬೇಕು, ಇಲ್ಲಿ ಹಲ್ಲುಗಳನ್ನು ಕೀಳಲಾಗುವುದು ಅಂತ. ಅಂದ್ರೆ ಒಳ್ಳೆ ಸಂಪಾದನೆ ಆಗ್ತದೆ. ದಂತ ವೈದ್ಯ. ಹೌದು. ಏ, ಹೇ. ದಂತ ವೈದ್ಯರು ಹುಳುದ ಹಲ್ಲಲ್ಲಿ ಮಾತ್ರ ಕೀಳುವುದು. ನಾನು ಹಾಗಲ್ಲ, ನಿಮ್ ಎಲ್ಲ ಹಲ್ಲನ್ನು ಕೇಳ್ತಾನೆ ಅಂತ ಹೇಳಿದ್ದು ನಾನು. ನೀನು ಎಲ್ಲ ತೆಗಿತೀಯ? ಹೌದು. ಜೋಡಿಸಲಿಕ್ಕಿಲ್ಲ. ಹಾ, ಜೋಡಿಸ್ಲಿಕ್ಕಿಲ್ಲ ಮತ್ತೆ. ಅದು ಮತ್ತೆ ಅದು ಬೇರೆ ವೈದ್ಯರು ಕಳ್ಸುದು ನಾನು. ಹಾ. ನಮ್ದು ಅಷ್ಟಕ್ಕೆ ಮಾತ್ರ ನಾವು ವೈದ್ಯರು. ಓಹೋ. ಏ, ಇಷ್ಟು ಪರೀಕ್ಷೆ ಮಾಡಿ ಹೀಗೆ ಅಂತ ಹೇಳಲಿಕ್ಕೆ ನಾವು ಹಾ. ಮತ್ತೆ ಮುಂದುವರ್ಸ್ಲಿಕ್ಕೆ ಅವ್ರು. ಹೌದು. ಏಯ್, ಏಯ್, ಈಗ ದಾರಿ ಬಿಡ್ತೀಯ, ನಿನಗೆ ಹಲ್ಲು ಬಿಡಿಸಬೇಕು ಅಂತ ಕೇಳಿದೆ ನಾನು. ನಾ ಬಂದದ್ದು ಯಾಕೆ ಗೊತ್ತಾ? ಯಾಕೆ ಯಾಕೆ? ಬಿಸಿಲು ಗಾಳಿಯ ಕಾಣದ ಅಬಲಿ, ಬಿಸಿಲು ಗಾಳಿಯ ಗಾಳಿಯ ಕಾಣದ ಅಬಲಿ, ಅಬಲಿ, ಅಬಲಿ. ಬಿಸಿಲು ಗಾಳಿಯ ಗಾಳಿಯ ಕಾಣದ ಅಬಲಿ, ಅಬಲಿ, ಅಬಲಿ. ಈ ಹಾದಿಯುಳ್ ಬಸವಳಿಯುವುದನೆ ಕಂಡು, ಈ ಹಾದಿಯುಳ್ ಬಸವಳಿಯುವುದನೆ, ಈ ಹಾದಿಯುಳ್ ಬಸವಳಿಯುವುದನೆ, ಬಸವಳಿಯುವುದನೆ ಕಂಡು, ಕಂಡು, ಕಂಡು ಅವನೇ ಆಯ್ 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 ಆಯ್
ಹಾದಿಯೊಳ್ ಬಸವಳಿ ಉದನೆ ಕಂಡೋ ಕುಶಲಯತಿಲ್ದಿಲ್ಲ ತೋಳಿನ ಕವಚವನಿಡಲ್ ಕುಶಲಯತಿಲ್ದಿಲ್ಲ ತೋಳಿನ ಕವಚವನಿಡಲ್ ಕುಶಲದಿಂದಿಲ್ಲ 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 ತೋಳಿನ ಕವಚವ ನೀಡಲ್ ಓ ಬಿಸಜಾಕ್ಷಿ ಬಂದೆ ಕೇಳು ಓ ಬಿಸಜಾಕ್ಷಿ ಓ ಬಿಸಜಾಕ್ಷಿ ಬಿಸಜಾಕ್ಷಿ ಬಂದೆ ಕೇಳು ಬಂದೆ ಕೇಳು ಬಂದೆ ಕೇಳು ಬಂದೆ ಕೇಳು ಅಬಲೇ ಕುಶಲದಿಂದೆಲ್ಲ ತೋಳಿನ ಕವಚವ ನೀಡಲ್ ಬಿಸಿಲಾಗಿ ಬಂದೆ ಕೇಳು ಬಿಸಿಲು ಗಾಳಿಯ ಕಾಣದ ಅಬಲಿ ಈ ಹಾದಿಯುಳ್ ಬಸವಳಿವುದೇನಿ ಕಂಡು ಬಸವಳಿವುದೇನಿ ಬಸವಳಿವುದನಿ 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 ಕಂಡು ಕಂಡು ಕುಶಲದಿಲ್ಲ ತೋಳಿನ ಕವಚವ ನೀಡಲ್ ಬಿಸಜಾಕ್ಷಿ ಬಂದೆ ಕೇಳು ಬಂದೆ ಕೇಳು ಬಂದೆ ಕೇಳು ಕುಶಲದಿಲ್ಲ ತೋಳಿನ ಕವಚವ ನೀಡಲ್ ಬಿಸಜಾಕ್ಷಿ ಬಂದೆ ಕೇಳು ಕುಶಲದಿಂದ ತೋಳಿನ ಕವಚವ ನೀಡಲ್ ಬಿಸಜಾಕ್ಷಿ ಬಂದೆ ಕೇಳು ಓ ಬಿಸಜಾಕ್ಷಿ ಬಂದೆ ಕೇಳು ಓ ಬಿಸಜಾಕ್ಷಿ ಬಂದೆ ಕೇಳು ಬಿಸಜಾಕ್ಷಿ ಓ ಚಂದ್ರಾವಳಿಯೇ, ನಾ ಬರುವುದಕ್ಕೆ ಬಲವಾದ ಕಾರಣ ಉಂಟು. ನಿನ್ನನ್ನು ಕಾಣುವಾಗ ಅದು ವಿಶೇಷವೇ ಹಾಗೆ ಏನು ಈ ಗಂಡಸರ ಕಣ್ಣು ಹೆಂಗಸರ ಕಣ್ಣು ಗಂಡಿನ ಕಣ್ಣಿನ ಕಡೆಗೆ ಇರ್ತದೆ. ಗಂಡಸರ ಕಣ್ಣು ಎಲ್ಲೆಲ್ಲಿ ಇರ್ತದೆ ಹೇಳಿ ಅಲ್ವಾ? ನಿನ್ನನ್ನೇ ನೋಡಿದೆ. ಯಾಕೆ ಗೊತ್ತಾ? ನಿನ್ನನ್ನು ಕಾಣುವಾಗ ನನಗೆ ಒಂದು ಎಮ್ಮೆ ಕಥೆ ನೆನಪಾಗ್ತದೆ. ಎಮ್ಮೆ ಹಾ? ಅಂದ್ರೆ ಕೆಲವರೆಲ್ಲ ಎಮ್ಮೆ ಸಾಕ್ತಾರೆ, ಆದ್ರೆ ಏನು ಮಾಡೋಣ, ಬಿಟ್ಟು ಸಾಕುವುದಕ್ಕೆ ಆಗುದಿಲ್ಲ, ಕಟ್ಟಿ ಸಾಕಬೇಕಾಗ್ತದೆ.
ಈ ಎಮ್ಮೆ ಬಣ್ಣ ನಿಜವಾಗಿ ಹೇಗಿರ್ತದೆ? ಇನ್ನು ಎಮ್ಮೆ ದನಾಲ ಸಾಕುದಾದ್ರೆ ಕಟ್ಟು ಸಾಕಿದ್ರೆ ಮಾತ್ರ ಬಿಟ್ರೆ ಹೋಯ್ತೆ. ನಿಜವಾಗಿ ಅದರ ಬಣ್ಣ ಹೇಗಿರ್ತದೆ? ಹೇಗಿರ್ತದೆ? ಕಪ್ಪಿರ್ತದೆ. ಇದನ್ನು ಹಟ್ಟಿಯಲ್ಲೇ ಕಟ್ಟಿ ಸಾಕಿ ಈ ಬಿಸಿಲು ಎನ್ನುವುದನ್ನು ಆ ಎಮ್ಮೆ ಕಂಡಿರುವುದೇ ಇಲ್ಲ, ಅದರ ಮೇಲೆ ಬಿದ್ದಿರುವುದೇ ಇಲ್ಲ. ಅಷ್ಟು ಹೊತ್ತಿಗೆ ಆ ಕಪ್ಪಿದ್ದ ಎಮ್ಮೆಯ ಬಣ್ಣ ಕಂದು ಬಣ್ಣಕ್ಕೆ ತಿರುಗಿತು. ಒಂದು ರೀತಿ ಬಿಳಿ 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 ಆಯ್ತು. ಸ್ವಲ್ಪ ಬಿಳಿ ಬದಲಾವಣೆ ಆಗ್ತಾ ಬರ್ತದೆ. ಮತ್ತೊಮ್ಮೆ ಯಜಮಾನನಿಗೆ ಆಗ್ತದೆ, ಎಷ್ಟು ದಿವಸ ಅಂತ ಕಟ್ಟಿ ಸಾಕುವುದು, ಒಂದು ಸ್ವಲ್ಪ ಕೈ ಕಾಲು ಅಲ್ಲಾಡ್ಲಿ ಎನ್ನುವುದಕ್ಕಾಗಿ ಒಂದು ದಿವಸ ಹೊರಗೆ ಬಿಟ್ಟ. ಹೌದಾ? ಬಿಟ್ಟಾಗ ಗೊಬ್ಬರ ತೆಗಿಬೇಕು. ಹೌದು. ಆವಾಗ ಆ ಎಮ್ಮೆಗೆ ಬಿಸಿಲು ತಾಗಿ ಓಡಾಡಿತು. ಆವಾಗ ಬಿಳಿ ಇದ್ದ ಎಮ್ಮೆ ಮತ್ತೆ ಕಪ್ಪಾಯ್ತು. ಹಾಗೆ ಬಿಳಿ ಇದ್ದ ನೀನು ಅಪರೂಪಕ್ಕೆ ಬಿಸಿಲು ಗಾಳಿಯನ್ನು ಕಾಣದ ಅಪಲೆನಿ ಈ ದಾರಿಯಲ್ಲಿ ತಿರುಗಾಡಿದಾಗ ಬಿಸಿಲು ತಾಗಿ ಕಪ್ಪಾಗುದಿಲ್ವೇನೆ? ಪಾಪಿ ಮಗನೇ, ನನ್ನ ಕಂಡ್ರೆ ಶ್ರೀಮಂತ ಮನೆ ಎಮ್ಮೆ ನೆನಪಾಯ್ತು. ಎಮ್ಮೆ ಎಮ್ಮೆ ಅಂದ್ರೆ ನಾ ಎಮ್ಮೆ ಆದ್ರೆ ನೀ ಕಾಣ. ಸರಿ ಉಂಟು, ಜೊತೆ ಸರಿ ಆಯ್ತಲ್ಲ. ನೀ ಎಮ್ಮೆ ಆದ್ರೆ ನಾನು ಕೋಣ. ಈ ದಾರಿಯಲ್ಲಿ ಬರುವಾಗ ನಿನ್ನನ್ನು ನಾನು ಗಮನಿಸಿದೆ, ಅದಕ್ಕಾಗಿ ನಿನ್ನ ಬಳಿಗೆ ಓಡಿವೆ. ಓ ಅಲ್ಲಿ ನೋಡು, ಒಂದು ರಾಜಮಾರ್ಗ ಕಾಣ್ತದ, ಅದರ ಆ ಕಡೆ ಈ ಕಡೆ ಒಂದು ಮರ ಉಂಟು, ಗೊತ್ತಾ? ಅದಕ್ಕೇನು ಹೆಸರು? ಸಾಲು ಮರ. ಯಾಕೆ? ಆ ದಾರಿಯಲ್ಲಿ ಹೋಗುವವರಿಗೆ ಅದು ನೆರಳನ್ನು ನೀಡುವುದಕ್ಕಾಗಿ ಅದನ್ನು ನೆಟ್ಟದ್ದು, ಅದಕ್ಕೆ ಸಾಲು ಮರ ಅಂತ ಹೆಸರು. ಹಾಗೆಯೇ ಈ ದಾರಿಯಲ್ಲಿ ಬಸವಳಿತಿರುವಂತಹ ನಿನಗೆ ರಕ್ಷಣೆಯನ್ನು ಕೊಡುವುದಕ್ಕೆ ಆ ಮರದ ಹಾಗೆ ನಾ ಬಂದದ್ದೆ. ಓ, ಈಗ ದಣಿವಾಯ್ತು ಅಂತ ಆದ್ರೆ ನಾವು ಮರದಡಿಗೆ ಹೋಗುದಲ್ಲ, ಈ ಮರವೇ ನಮ್ಮ ಹತ್ರಕ್ಕೆ ಬಂದ್ಬಿಡ್ತದೆ. ಹೇಗೆ ಇದು ತಿರುಗಾಡುವ ಮರ ಅಲ್ಲ, ಇದು ಯಾವುದು ಗೊತ್ತಾ? ಸಂಚಾರಿ ಸಾಲು ಮರ. ಓ, ಸಂಚಾರಿ. ಎಲ್ಲೆಲ್ಲ ಹೆಣ್ಣು ಮಕ್ಕಳು ಹೋಗ್ತಾರೆ ಅಲ್ಲಿ ಬಿಡಿಸಿ ಈಗ ನಿಲ್ಲು. ಹೌದೌದು, ನೆರಳು ಕೊಡ್ಲಿಕ್ಕೆ. ಸಂಚಾರಿ ತಂಗುದ. ಹೌದೌದೌದು. ಆದ ಕಾರಣ ನಿನ್ನಲ್ಲಿ ಹೇಳ್ತಾ ಇದ್ದೆ, ಈ ದಾರಿ ಒಂದು ಉಪಾಯ ಉಂಟು. ಇದರಿಂದ ರಕ್ಷಣೆ ಕೊಡುವುದಕ್ಕೆ ಅದು ಬೇಡ ಅಂತಂದ್ರೆ ನನ್ನ ನೀಲ ತೋಳಿನಿಂದ ಈ ಬಂದಿ ಆದ್ರೆ ನಿನಗೆ ಆ ಬಿಸಿಲಿನಿಂದ ಮಿಕ್ಕಲಾರಿಯರ ಮುಂದೆ ಮಿಕ್ಕಲಾರಿಯರ ಮುಂದೆ ಮನಗೆ ಬಂದ ಚಚ್ಚಂದ ಆಡಿದಂತೆ, ಮನಗೆ ಬಂದ ಚಚ್ಚಂದ ಆಡಿದಂತೆ. ಸೊಕ್ಕಿನ ಮಾತು ಸೂರಿದರೆ ಬಾಯಿ ಹೊಯ್ಸುವೆ, ಸೊಕ್ಕಿನ ಮಾತು ಸೂರಿದರೆ ಬಾಯಿ ಹೊಯ್ಸುವೆ, ಬಾಯಿ ಹೊಯ್ಸುವೆ, ಬಾಯಿ ಹೊಯ್ಸುವೆ. ಕಕ್ಕನೆ ನಡೆಯೋ ಬಿಂದೆಯ ಸೊಕ್ಕಿನ ಮಧು ಸುರಿದರೆ ಬಾಯಿ ಹೊಯ್ಸುವೆ. ಗಗ್ಗನೆ ನಡೆಯೋ ಬಿದ್ದೆ, ಗಗ್ಗನೆ ನಡೆಯೋ ಬಿದ್ದೆ. ಗಗ್ಗನೆ ನಡೆಯೋ ಬಿದ್ದೆ. ಬಿಸಿ ಬಿಸಿ ಆಗ್ತದೆ. ಒಣಗಬೇಡ. ಇದು ಪ್ರಾತಃ ಒಣಗುದ ತೋಳಿನ ಬಂಧನ. ನಾ ದಿವಸ ಹೋದಾಗ ಹಸಿ ಆಗುದೇ ಬಿಟ್ರು ಒಣಗುದೇ ಇಲ್ಲ. ನೀನು ಅದೇ ನಿನ್ನ ವಿಶೇಷ ಅಂತ. ಇಲ್ಲದಿದ್ರೆ ನಾವು ಹುಡುಕಿಕೊಂಡು ಬರ್ತೇವೆ ಇಲ್ಲಿಗೆ. ಅದಲ್ಲ, ಹೌದೇನಾ? ಏನು? ಆವಾಗ ಎಲ್ಲಿ ನಿಲ್ಲಿಸಿದ್ದೆ ನಾನು? ನೀನು ಎಲ್ಲಿ ನಿಲ್ಲಿಸಿದ್ದೆ ಅಂತ ನನಗೆ ಗೊತ್ತಿಲ್ಲ. ನಾನು ಎಲ್ಲಿ ನಿಲ್ಲಿಸಿದ್ದೇನೆ ಅಂತ ಹೊಲ್ಲು ಕಿತ್ತು ಬಿಡ್ತೇನೆ, ಹಲ್ಲು ಕಿಡ್ತೇನೆ, ಮುಂದುವರಿಸ್ತೇನೆ. ಅದಕ್ಕೆ ಹೇಳಿದಲ್ಲ ಫಲಕ ಹಾಕು. ಬೇಡ, ನಾನು ನಿನ್ನ ಬಾಯಿಗೆ ಹೋಲಿಗೆ ಹಾಕ್ಬಿಡ್ತೀನಿ. ಅದು ಗೊತ್ತುಂಟ ನಿನಗೆ? ಹೋಲಿಗೆ ಕಟ್ಟಿದ್ದೀನಿ ನಾನು. ಇದನ್ನ ನೀನೇ ಹೊಲಿದುಕೊಳ್ಳುದಾ? ಅಲ್ಲ, ಹೌದಾ? ನಮ್ಮಾಗಿದ್ದವರೇ ಮತ್ತೊಬ್ರು ಇದ್ದಾರೆ. ಆಯ್ತು, ಜೀವನಕ್ಕೊಂದು ದಾರಿ ಉಂಟು ಅಂತ ಆಯ್ತಲ್ಲ. ಹೌದು. ಹೊಲಿಗೆ ಗೊತ್ತುಂಟಲ್ಲ ನಿನಗೆ? ಕೊಟ್ಟು ಪೂರೈಸ್ಲಿಕ್ಕೆ ಆಗುದಿಲ್ಲ ಬಿಟ್ರೆ ಮಾಡ್ಕೊಡ್ತಾರೆ. ಆಯ್ತಾಯ್ತು, ನಿನಗೆ ಬೇಕಾದ್ರೂ ಆದ್ರೂ ಮಾಡಿಕೊಳ್ತೀಯ. ಹೊಲಿಗೆ ಹಾಕ್ತೇನೆ ಯಾಕೆ ಉಳಿತಾ ಅಲ್ವಾ? ಮತ್ತೆ ನೀನು ಅಂತ ಮಾತಾಡ್ಬೇಕು. ನಮ್ಮಲ್ಲಿ ಕೆಲವರು ಹಾಗೆ ಅಭ್ಯಾಸ. ಏನಂತ? ಮನೆಗೆ ಯಾರಾದ್ರೂ ಬಂದ್ರೆ ಅವ್ರು ಹಾಗೆ ಹೇಗೆ? ಕೂತಲ್ಲೇ
ಬಾಯಲ್ಲಿ ಏನಿರ್ತದೆ? ಬಾಯಲ್ಲಿ ಎಲ್ಲ ಅಡಿಕೆ ಇರ್ತದೆ. ಬಾ 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 ಕುತ್ಕೋ ಕುತ್ಕೋ ಮನೆಯಲ್ಲ ಆರಾಮ ಮತ್ತೆಲ್ಲ ಅಷ್ಟು ಕೇಳುವಷ್ಟು ವ್ಯವಧಾನ ಇಲ್ಲ. ಹೋದ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಹೇಳ್ತೇನೆ ನಿನಗೆ ಅಂತ ಹೇಳಿದ್ದು ನಾನು. ಹೌದಾ, ನಾನೀಗ ಎಲ್ಲ ಅಡಿಕೆ ತಿನ್ನ. ಅದಲ್ಲ ನಿನ್ನ ಬಾಯಿಗೆ ನಾ ಹೊಲಿಗೆ ಹಾಕುದು. ಹೌದಾ? ಏಯ್ ಯಾಕೆ? ನನ್ನನ್ನು ಸರಿಯಾಗಿ ನೋಡಿದ್ಯಾ ನೀನು? ನಿನ್ನನ್ನು ಇವತ್ತು ನೋಡುದಾ? ಹಾಗೆ ಇವತ್ತೇ ನೋಡಿದ್ದು ನೀನು. ಅಲ್ಲಿ ಹೇಳಿದ ಮೇಲೆ ಹಾ ಕಲ್ಪನೆ ಕಲ್ಪನೆ. ಮತ್ತೆ ಹೀಗಿರ್ಬೋದಾ ಹಾಗಿರ್ಬೋದಾ? ಇಲ್ಲಿ ಬರ ಇಲ್ಲಿ. ಎಂತದ್ದೇ ಹಾಗೆ? ಇದು ನೋಡಿ ಇದು ನೋಡಿ. ಇದೆಂತದ್ದು ಇದು? ಎಂತದದು? ಇದೆಂತದ್ದು ಇದು? ಅದು ಕಪ್ಪಿನ ಮಣಿ ಇರುವ ಕಾರಣ ಕರಿಮಣಿ. ಹಾ ಕರಿ ಅಲ್ಲಿಗೆ ಮುಗಿಲಿಲ್ಲ. ಕರಿಯ ಮಣಿ. ಹಾ ಕರಿಯ ಮಣಿ ಹೌದು. ಇದು ಮಾಂಗಲ್ಯ ತಾಳಿ ಇದಕ್ಕೆ ಎಷ್ಟು ಪವಿತ್ರವಾದ. ಅಯ್ಯೋ ದೇವರೇ ನಿನಗೆ ಎಂತ? ಆಯ್ತು, ನಿನಗೆ ಗೊತ್ತುಂಟಲ್ಲ. ಇದು ಯಾರ ಕೊಳ್ಳಲ್ಲಿ ಇರ್ತದೆ? ಯಾರು ಕೊಳ್ಳಿರ್ತಾನೆ? ಇದು ಮದುವೆಯಾದ ಹೆಣ್ಣಿನ ಕೊಳ್ಳಲ್ಲಿ ಇರ್ತದೆ. ಇರ್ಲಿ ಇರ್ಲಿ ಅಂದ್ರೆ ಅಂದ್ರೆ ನೀ ಇದು ಮತ್ತನ್ನೆಲ್ಲಾದ್ರೂ ನೋಡಿ ನೆನ್ಕೊಂಡ ನಿಂಗೆ? ನಿಲ್ಲು, ಎಲ್ಲಿಯೋ ನೋಡಿದ್ದೆ ನಾನು. ಎಲ್ಲಿ ನೋಡಿದ್ದೀನಿ? ಆ ಜಾಣ 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 ಹೇಳು ಹೇಳು ಹೇಳು. ನನ್ನ ಅಮ್ಮನ ಕೊರಳಿನಲ್ಲಿ ಜಾಣ 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 ಜಾಣ. ಜಾಣೆ 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 ಹೌದಾ? ಜಾಣೆ. ನನ್ನ ಕೊರಲಲ್ಲುಂಟು ಉಂಟು, ನಿನ್ನ ಅಮ್ಮನ ಕೊರಲಲ್ಲುಂಟು ಉಂಟು. ನಾನು ನಿನಗೆ ಹಾ. ನಿನ್ನಮ್ಮನ ಹಾಗೆ. ಹೋ ಹೋ. ಈಗ ನನ್ನ ಅಪ್ಪನ ಕೊರಳಿನಲ್ಲಿ ಇಲ್ಲ, ಗಂಡಸರಿಗೆ ಎಷ್ಟು ಕೊಟ್ಕೊಂಡ್ರು ಕುತ್ತೇ ಬರುವುದಿಲ್ಲ. ನನ್ನ ಕೊರಳಿನಲ್ಲಿ ಇಲ್ಲ. ಹ್ಮ್. ಹಾಗಿದ್ರೆ ನಾನು ಅಪ್ಪನ ಹಾಗೆ, ನಾನು ಅಮ್ಮನ ಹಾಗೆ, ನಾನು ಅಪ್ಪನ ಹಾಗೆ. ಒಂತು ಹೋಗಿ ನೀನು ಅಮ್ಮನಲ್ಲೇ ಹೇಳ. ಯಾರಿಗೆಲ್ಲ ಹೇಳುದು? ಸರಿ ಆಯ್ತಲ್ಲ, ಹೊಂದಾಣಿಕೆ. ಇಲ್ಲಿ ಬಾ. ನೀನು ಇಷ್ಟೆಲ್ಲ ಸಿಟ್ಟು ಮಾಡ್ಲಿಕ್ಕಿಲ್ಲ. ಎಂತದ್ದು? ನಿನ್ನಲ್ಲಿ ಇಷ್ಟು ಸಲುಗೆಯಿಂದ ನಾ ಮಾತಾಡಿದ್ ಯಾಕೆ ಗೊತ್ತಾ? ಯಾಕೆ? ನನಗೊಂದು ಹಕ್ಕುಂಟು. ಎಂತ ಹಕ್ಕು? ನಿನ್ನಲ್ಲಿ ಮಾತಾಡ್ಲಿಕ್ಕೆ ಹಕ್ಕು. ಎಂತ ಹಕ್ಕುಂಟು? ಮತ್ತೆ ಎಂತ ಹಕ್ಕ? ಹಕ್ಕಿಲ್ಲದೆ ಅಯ್ಯೋ. ನೀನ್ ಯಾರು? 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 ಚಂದ್ರಾವಳಿ. ರಾಧೆ. ರಾಜ ನನ್ನ ಅಕ್ಕ. ಬಿಡ, ಅವಳು ಸುದ್ದಿ ಬಿಡೆ. ಏಯ್, ಎಂತ ಸುದ್ದಿ ಬಿಡು. ಅವಳು ನನ್ನ ಹೆಂಡತಿ ಹೌದಾ? ಹೌದು. ನೀನು ಹೆಂಡತಿ ತಂಗಿ ಹೌದಾ? ಹೌದು. ಹಾಗೆ ಹಕ್ಕಿನಿಂದ ಮಾತಾಡಿದ್ದು. ಹೆಂಡತಿಯ ತಂಗಿ ಆದ್ರಿಂದ ನಾನು ಹಕ್ಕಿನಿಂದ ಮಾತಾಡಿದ್ದು ನಾನು. ಓ ಹೆಂಡತಿಗೆ ತಂಗಿಯರಿದ್ರೆ ಈಗ ಇಲ್ಲಿ ನಿನ್ನಲ್ಲಿ ಕೇಳ್ತೇನೆ ನಾನು. ಎಂತದ್ದು? ಈಗ ಒಂದು ಮನೆಯಲ್ಲಿ ಒಂದು ಮನೆಯಲ್ಲಿ ಅಕ್ಕ ತಂಗಿಯರಿದ್ದಾರೆ, ಅಂದ್ರೆ ತಾಯಿಗೆ ಅಕ್ಕಂದಿರಿರ್ತಾರೆ. ಒಂದು 3-4 ಜನ ತಂಗಿಯರಿದ್ದಾರೆ. 3-4 ಮಂದಿ ತಂಗಿಯರಿದ್ದಾರೆ. ಇದ್ದಾರೆ. ಹೇಗೆ ಕರೆಯುವುದು? ಹೇಗೆ? ಈಗ ಅಮ್ಮನ ಅಮ್ಮ ಅಂತ ಕರೀತೇವೆ. ಅಮ್ಮನ ತಂಗಿಯನ್ನ ಚಿಕ್ಕಮ್ಮ ಅಂತ ಕರೀದಿಲ್ವಾ? ತಮ್ಮ ತಂಗಿಯರೆಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕ ಚಿಕ್ಕಮ್ಮ ತಂಗಿಯರು ಚಿಕ್ಕಮ್ಮೆಯರು ಆಗ್ತಾರೆ. ಹೌದು. ಹೌದಾ? ಹೌದು. ಹಾಗೆ ಹೆಂಡತಿಯನ್ನು ಹೆಂಡತಿ ಅಂತ ಕರೀತೇವೆ. ಹೆಂಡತಿಯ ತಂಗಿಯನ್ನು ಚಿಕ್ಕ ಹೆಂಡತಿ. ತರ್ಕ ಹೌದು ನಿಂದು. ಹೌದಾ? ಹಾಗೆ ಆ ಹೆಣ್ಣಾದವಳು ಗಂಡನಿಗೆ ಒಂದು 3-4 ದಿನ ತಮ್ಮಂದಿರಿದ್ರೆ ಸಣ್ಣ ಸಣ್ಣ ಗಂಡ ಚಿಕ್ಕ ಚಿಕ್ಕ ಗಂಡ ಅಂತ ಹೇಳ್ಕೊಂಡ್ರೆ ಇಲ್ಲ, ಇವಳಿಗೆ 3-4 ತಂಗಿಯರಿದ್ರೆ ಚಿಕ್ಕ 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 ಹೆಂಡತಿ. ಹಾಗೆ ಚಿಕ್ಕ 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 ಗಂಡ ಅಂತ ಅವಳು ಹೇಳ್ತಾಳೆ. ಇದೆಲ್ಲ ಬೇಡ, ನಿಮ್ ಗಂಡಸರದಲ್ಲ. ನಾವ್ ಹೆಂಗಸರು ಸರಿ ತಿರುಗಿ ನಿಂತ್ರೆ ನಿಮಗೆ ಅದ ಹಾಗೆ ಹಕ್ಕಿನಿಂದ ಮಾತಾಡಿ. ಏನು ಹಾಕಿದೆ ನಿನ್ಗೆ? ಈಗ ನೋಡು, ನೀನು ಎಂತದ್ದು ನೀ ಹೋಗ್ತೀಯ, ನೀನು ಹೋಗ್ತೀಯ. ನನಗೆ ಗೊತ್ತಾಯ್ತು ನೀನು ಗೊಲ್ರಮ ಅಲ್ವಾ? ನಿನಗೆ ಪೆಟ್ಟದೆ ನಿನಗೆ ಅವಿಗೆ ನಡ್ಕೊಂಡು ಗಂಗೆ ಬಾರೆ ಗೌರಿ ಬಾರೆ. ಈಗ ನೀನು ಅಭ್ಯಾಸ ಮಾಡಿದ್ಯಲ್ಲ. ಎಂತ ಅಭ್ಯಾಸ ಮಾಡುದು? ಗಂಗೆ ಗಂಗೆ ತುಂಗೆ ಎಲ್ಲ ನಿನ್ನತಿ. ಹಾ ಗಂಗೆ ತುಂಗೆ ಹೌದು. ನಾವು ಪರ್ಣಕುಟಿದಲ್ಲಿದ್ದವು ಅದೆಲ್ಲ. ಎಂತದ ಹೋಗ್ತೀಯ? ನನ್ನನ್ನು ಮದುವೆ ಎಂತದು ಬೇಕಾ? ನಿನ್ನ ಕೈ ನೋವು, ನಮ್ಮಲ್ಲಿ ಶಬ್ದವೇ ಇಲ್ಲ. ಗೊತ್ತಿಯಲ್ವಾ? ಇನ್ನು ನಮ್ಮ ಮನೆ ಕಡೆಗೆ ತಲೆ ಹಾಕಿ ಹೊಲು ಮುಡಿಸಿ ಮತ್ತೆ ನೋಡಿದ್ದೀನ ನಿನ್ನ ಅಪಾಯ ಅವನ ಯಾಕೆ ಸುಮ್ಮನಿದ್ದೆ ಗೊತ್ತಾ? ಮಾರಪಿತ ಬಲದೊಳಗೆ ಗ್ರಹಿಸಿದ ಮಾರಪಿತ ಮನದೊಳಗೆ ಗ್ರಹಿಸಿದ ಮೀರಿದರೆ ಅಪಕೀರ್ತಿ ಬರುವುದು, ಮೀರಿದರೆ ಅಪಕೀರ್ತಿ ಬರುವುದು. ಧಾರಿಣಿಯುಳ್ ಅತಿ ಮೂರ್ಖ ಈಕೆಯ ಗಂಡ, ಧಾರಿಣಿಯೊಳತಿ ಮೂರ್ಖ ಈಗೆಯ ಗಂಡ ಕೇಳಿದರೆ ಸೇರಗೊಡ ನಿಲ್ದ ಘನ ಸಂಸಾರ ಕೆಡುವುದಿಲ್ಲುತ್ತ ಎನ್ನಿಂದ ಘನ ಸಂಸಾರ ಕೆಡುವುದೇನು
ಮೆಲ್ಲನೆ ಜಾರಿ ಓಡಿದ ನಗುತ್ತಾ ಮಾರಪಿತ ಮನದೊಳಗೆ ಗ್ರಹಿಸಿದ ಎಲ್ಲರೂ ಒಂದಾಗಿ ನನಗೆ ಹೊಡೆಯುವುದಕ್ಕೆ ಮುಂದಾದ್ರು. ಎಷ್ಟು ಏಟು ತಿಂದ್ರು ನಾ ಸುಮ್ಮನಿದ್ದೆ. ಯಾಕೆ ಅಂತ ಗೊತ್ತಾಯ್ತಾ? ಯಾಕೆ? ಕಾರಣ ಇಷ್ಟೇ, ಅವರು ನನ್ನ ಮೇಲೆ ಕೈ ಮಾಡಿದ್ದಾರೆ ಎನ್ನುವುದಕ್ಕೆ ಪ್ರತಿಯಾಗಿ ನಾನವರ ಮೇಲೆ ಕೈ ಮಾಡಿದೆ ಅಂತಾದ್ರೆ ಪರಿಣಾಮ ಏನೆಂಬುದನ್ನು ನಾ ಊಹಿಸಿದವನಿದ್ದೇನೆ. ಹೇಳಿ ಕೇಳಿ ಅವಳ ಗಂಡ ನೆನೆಸಿದವ ಈ ತಾರಿಣಿಯಳೆ ಅತಿ ಮೂರ್ಖ ಎನ್ನುವುದನ್ನು ನಾ ತಿಳಿದವನಿದ್ದೇನೆ. ಒಂದು ವೇಳೆ ಅವರ ಮೈ ಮೇಲೆ ನಾ ಕೈ ಮಾಡಿದೆನ್ನುವ ವಿಚಾರ ಅವನಿಗೆ ಗೊತ್ತಾಯಿತು ಅಂತಾದ್ರೆ ಮತ್ತೆ ಇವಳನ್ನು ಹೆಂಡತಿ ಅಂತ ಅವ ಸ್ವೀಕರಿಸುವುದಕ್ಕೆ ಸಾಧ್ಯ ಉಂಟಾ? ಎನ್ನಿಂದಲಾಗಿ ಘನ ಸಂಸಾರ ಯಾವತ್ತೂ ಕೆಡಬಾರದು. ಕೃಷ್ಣ ಯಾವತ್ತೂ ಇದ್ರೂ ಎರಡಾಗುವ ಸಂಸಾರವನ್ನು ಒಂದು ಮಾಡುವವ, ಒಂದಿದ್ದ ಸಂಸಾರವನ್ನು ಎರಡು ಮಾಡುವವ ನಾನಲ್ಲ. ಆದರೂ ಅವರ ಕೈಯಿಂದ ಪೆಟ್ಟು ತಿಂದದು ಹೌದು. ಆದ್ರೆ ಒಂದು ಏನು ಯಾರು ನೋಡ್ಲಿಲ್ಲಲ್ಲ, ಹೊಡೆದ ಅವಳಿಗೂ ತಿಂದ ನನಗೂ ಮಾತ್ರ ಗೊತ್ತಲ್ವ. ಯಾರಿಗೂ ಗೊತ್ತಾಗದ ಹಾಗೆ ಮೆಲ್ಲನೆ ಇಲ್ಲಿಂದ ಜಾರಿಕೊಳ್ಳುವ. ನನಗೊಂದು ಸಂಶಯ. ಯಾಕೆ? ನಾನು ನಿಮಗೆ ಮಾತು ಕೊಟ್ಟು ಅವಳನ್ನು ಮಾತನಾಡಿಸಲಿಕ್ಕೆ ಹೋಗುವಾಗ ನೀವು ಹಿಂದಿನಿಂದ ಬರ್ಲಿಲ್ಲಲ್ಲ? ಇದೇನು ನೂತನ ವಧುವರರಿಗೆ ಶುಭ ಕೋರುವವರು 10 ಸಂವತ್ಸರ. ಅದ್ಯಾರು? ಊರಿನವರು. ನಮ್ಮ ನಂದಗೋಕುಲದವರು ಹೌದು ಅಲ್ವಾ? ಎಲ್ಲರೂ ಸೇರಿ ನಿಮಗೆ ಮಾತು ಕೊಟ್ಟಿದ್ದೆ. ಹೌದು. ನಾ ಬರುವಾಗ ಅವಳನ್ನು ನನ್ನವಳಾಗಿ ಕರೆತರ್ತೇನೆ ಅಂತ. ತರುಳಿ ತೋರಣಗಳ ಶೃಂಗಾರ ಮಾಲೆ ಯಾರಿಗೆ? ನಿಮ್ಗಿಬ್ಬರಿಗೆ. ಅದು ನೀನು ಸತ್ತ ಮೇಲೆ ನಿನ್ನ ಹೆಣಕಾಕ್ಲಿಕ್ಕೆ ಇಲ್ಲಿ ತೆಗೆದಿರು. ಬೇಡವಾ? ನನ್ನ ಅದೆಂತದದು? ನಮ್ಮ ಬಾವುಟ ಆರುತ್ತಿದೆ ಆರುತ್ತಿದೆ ನಮ್ಮ ಬಾವುಟ ಎಂತದ್ದು? ಆರುತ್ತಿದೆ. ಓಯ್ ಓಯ್ ಆರುತ್ತಿರುವುದು ನಿನ್ನ ದೇಹ, ಹಾರುತ್ತಿದೆ. ಇದು ಆರುತ್ತಿದೆ. ಕೃಷ್ಣ ಬರುವಾಗ ಕರ್ಕೊಂಡು ಬರ್ತೀನಿ ಅಂತ ಹೇಳಿ. ಹೌದೌದು, ಮಾತಾಡಿ ಆಗಿದ ಮತ್ತೆ ನನ್ನನ್ನು ಕಂಡ ತಕ್ಷಣ ಅವಳು ಭೂಮಿ ಬಿಟ್ಟಿದ್ದಾಳೆ. ಆಕಾಶ ಸಿಗಲಿಲ್ಲ, ಮಧ್ಯದಲ್ಲಿ ನೇತಾಡ್ತಾ ಇದ್ಲು. ಅದೇ ಸಂದರ್ಭವನ್ನು ಉಪಯೋಗಿಸಿ ನನ್ನವಳಾಗಿಸಿದ್ದೇನೆ. ಹೌದಾ? ಬರ್ತಾಳೆ, ಈಗ ಬರ್ತಾಳೆ. ಅಂದ್ರೆ ಅವಳಿಗೂ ಒಂದು ಅಪ್ಪ ಅಮ್ಮನೆಲ್ಲ ಹೇಳ್ಬೇಕಲ್ಲ, ಅವಳ ತಾಯಿಯಲ್ಲಿ ಹೇಳ್ಬೇಕಲ್ಲ. ಅವರಲ್ಲಿ ಮಾತು ಹೇಳಿ ಮತ್ತೆ ಬರ್ತೇನೆ ಅಂತ ಹೇಳಿದ್ದಾಳೆ. ಅಷ್ಟೊತ್ತಿಗೆ ನಾನು ನಿಮ್ಮಲ್ಲಿ ಹೇಳ್ಬೇಕಲ್ಲ. ಅದೌದು. ಈಗ ಕರ್ಕೊಂಡು ಬರ್ತಿದ್ರೆ ನಾಳೆ ಬೆಳಿಗ್ಗೆ ಪ್ರಚಾರ ಆಗ್ತಿತ್ತು, ಕೃಷ್ಣನೊಂದಿಗೆ ಒಂದು ಪರಾರಿ. ಹಾಗೆಲ್ಲ ಕರ್ಕೊಂಡು ಬರುದಲ್ವೇನ, ನಿಮಗೆ ತೋರಿಸ್ಲಿಕ್ಕಲ್ವಾ? ಆಯ್ತು, ಈಗ ಇದೆಲ್ಲ ನಮಗೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗೋದಿಲ್ಲ ಅಂತ ಭಾವಿಸಿದೆ. ಅವನ ಮುಖ ನೋಡಂತೆ ಗ್ರಹಣ ಹಿಡಿದ ದಿವಾಕರನಾಗಿಲ್ವಾ? ಯಾ ಕೃಷ್ಣಯ್ಯ, ಇಲ್ಲಿ ಬಾ, ಇಲ್ಲಿ ಬಾ, ಅದನ್ನು ಇಲ್ಲಿ ಕೊಡು. ಬೇಡ ಅಲ್ಲ, ಕೊಡು ಕೊಡು. ಯಾರಿಗೆ ಗ್ರಹಣ ಇರ್ತದ್ದು? ಬಾ, ಬಾ, ಬಾ. ಬಾರ, ಇಲ್ಲಿ ಬಾ. ಯಾರಿಗೆ ಗ್ರಹಣ
ಯಾಕೆ ನನ್ನ ಮುಖಕ್ಕೆ ಏನಾಗಿದೆ? ಇಲ್ಲಿ ಕೆಂಪು, ಹಾ, ಅಲ್ಲಿ ಕೆಂಪು. ಹಾ. ಎಂತ ದೃಶ್ಯ? ಅದು ಕಾಣಬೇಕು ಕಾಣಬೇಕು ಎಂಬುದಾಗಿ ಚಂದ್ರಾವಳಿಯನ್ನು ಹಪಿಸಿ ಇವತ್ತು ಕಂಡಂತಹ ಸಂತೋಷದಿಂದ ನಗು ಮುಖದಿಂದ ಈ ಕೆನ್ನೆಗಳು ಕೆಂಪು 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 ಕಾಣುವುದು. ಏನಾಯ್ತು ನಿನಗೆ? ಅದು ನಾನು ಅನುಭವಿಸಿದ್ದೆ. ಹಾಗೆ ನಾನು ಕೆಂಪು 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 ಕಾಣ್ತದೆ ಅಲ್ವಾ? ಅದು ಪರಚಿದಾಗೆ ಉಂಟು ಕೈಯಲ್ಲಿ. ಯಾವುದು? ಏ ಪಾರಚ್ಚಿದಲ್ವಾ? ನನ್ನನ್ನು ಕಂಡು ಸಂತೋಷದಿಂದ ಅವಳು ಪಾರಸೆಲಾದು ಇಷ್ಟಿಷ್ಟು ಉದ್ದ ನಾಯಿಯ ಉಗುರು. ಅವಳ ಕೈಯಲ್ಲಿ ಉಗುರು. ಅದು ಆದದ್ದ? ಆ ನಖ ಸೌಂದರ್ಯ. ಓಹೋ, ಮತ್ತೆ ಓಹೋ. ಅದು ಸ್ವಲ್ಪ ವರಸಿದ ಅದು. ಹೌದಾ? ಹಾ. ವರಸಿದ್ದ? ಹೌದು ವರಸಿದ್ದ. ಏನೋ ಮಾನ ಮರ್ಯಾದೆ ಎಲ್ಲ ಹೋಗಿದೆ. ಇಲ್ಲಿ ಬಂದು ದೊಡ್ಡ ದೊಡ್ಡದು ಮಾತಾಡ್ತಾನೆ ಇವ. ಮಾನ ಮರ್ಯಾದೆ ಆಗ ಹೋಗ್ಲಿಲ್ಲ, ನಿಮ್ಮನ್ನು ಇನ್ನೂ ಮಾತಾಡಿಸಿದ್ರೆ ಹೋಗ್ತದೆ. ನಾನು ಗೊತ್ತಾಯ್ತಾ? ಒಂದು ಮಾತು ಹೇಳ, ಹೇಗೆ? ಎಲ್ಲ ನಿಮಗೆ ಗೊತ್ತಾಗಿದೆ ಅಂತ ಆಯ್ತು. ಗೊತ್ತುಂಟು. ಇನ್ನು ನೀವು ಇದೆಲ್ಲ ಯೋಚನೆ ಮಾಡಿ. ಬೇಕಿತ್ತ? ನಾ ಕೊಟ್ಟ ಮಾತಿಗೆ ಯಾವತ್ತಾದ್ರೂ ತಪ್ಪುತ್ತೇನ? ಇಂದಿನಿಂದ 1 ತಿಂಗಳ ಒಳಗಾಗಿ 1 ತಿಂಗಳ ಒಳಗೆ ಅವಳನ್ನು ಖಂಡಿತವಾಗಿ ನನ್ನವಳಾಗಿಸಿ ನಿಮ್ಮ ಇದಕ್ಕೆ ತಂದು ನಿಲ್ಲಿ. ಎಂತದ್ದು? ಅದು ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧತೆ. ಜೊತೆಗೆ 4 ಆಯ್ತು ಹಾಕಿದ್ದು, ಎಂತದು? ಒಂದು ಶಬ್ದ ಬರ್ಲಿಲ್ಲ. ಬರಲಿಲ್ಲ, ಈಗ ಬಂತಲ್ಲ. ಹಾಗಿದ್ರೆ ಈ ಸಲ ಆಗ್ತದೆ. ಆಯ್ತಾ? ಖಂಡಿತ ಆಯ್ತು. ಆಗ್ತದಲ್ವಾ? ನಿರೀಕ್ಷೆಯಲ್ಲಿ ಇಡ್ತೇವೆ. ಅತ್ತಿಯಿಂದಲೇ ಪರಿಯೊಳಗಿರೆ 18 ದಿನದ ಮೇಲೆರಡಾಗಿ ಮತ್ತೆ ಯಚಕನೋರ್ವ ಬ್ರಾಹ್ಮಣ ಬಲ್ದನು ಉತ್ತಮ ಚಂದ್ರಾವಳಿ ಮನೆಗೆ ಪರಿಗಿಸಿ ವಿಪ್ರನ ಸುದ್ಧತಿಯು ಕೇಳಿದಳು ಹರುಷದಿ ನೀವಿಗೆಲ್ಲಿಂದ ಎಲ್ಲಿಂದ ತೆರಳದಿರಲ್ಲ ತೆರಳಿಯ ನೀಕ್ಷಿಸಿ ವರದನು ತನ್ನಯ ಮನದಂದ ಮಾತಾಡಿಸಿ ತಪ್ಪು ಮಾಡಿದ್ ನಾನು. ಎಂತಕ್ಕಮ್ಮ? ಅಲ್ಲ, ತಂದು ಕುಳ್ಳಿರಿಸಿದೆ ನಾನು. ನಿಮ್ಗೆ ಕೂತ್ಕೊಂಡ್ರೆ ಆಗುದಿಲ್ವ ಅಂತ. ಆಗುತ್ತದೆ. ತುಂಬಾ ದೂರದಿಂದ ನಡ್ಕೊಂಡು ಬಂದೆಲ್ಲ. ಹಾ, ಆಯಾಸ. ಆಯಾಸ ಆದದ್ದು. ಆಯಾಸ. ವಂದಿಸಿಕೊಂಡೆ ಸ್ವಾಮಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ವಿಪ್ರೋತ್ತಮರು. ವಾ, ತಪ್ಪಾಡಿದ್ನ? ಇಲ್ಲ, ಅಲ್ಲ, ವಿಪ್ರರೇ ಉತ್ತಮ. ವಿಪ್ರರಿ ಅಂದ್ರೆ ಉತ್ತಮರು ಅಂತ ಸೇರಿಸಿದ್ರೆ ಅಧಮರು ಇದ್ದಾರೆ ಅಂತ ಹೇಳಿದಾಗಾಯ್ತಲ್ಲ. ಚಾಚೆ ಹಾಗಲ್ಲ, ಉತ್ತಮೋತ್ತಮರು. ಉತ್ತಮರಲ್ಲಿ ಉತ್ತಮರು. ಅದಾದ್ರೂ ಅಡ್ಡಿಲ್ಲ. ನಿಮ್ಗೆ ಕುಡಿಲಿಕ್ಕೆ ಬೇಡಪ್ಪ, ನಾವು ಆ ಅಭ್ಯಾಸವನ್ನು ಮೊದಲೇ ನಾವು ಅಲ್ಲಿಗೆ ಕಡಿತಗೊಳಿಸಿದ್ದೇವೆ. ಈಗ ಹೋದಲ್ಲಿ ಎಲ್ಲ ತಗೊಳ್ಳೋದು ಬಿಟ್ಟಿದ್ದೇವೆ. ಅಂದ್ರೆ ನಾವು ಒಂದು ಕಡೆಯಿಂದ ಹೊರಟಾಗ ಅಲ್ಲೇ ತಗೊಳ್ಳೋದು, ಮತ್ತೆ ಪುನಃ ಇಲ್ಲಿ ಮುಗಿಸಿ ಹೋಗಿ ಅಲ್ಲೇ ತಗೊಳ್ಳೋದು. ಹೌದಾ? ಹೌದೌದು. ಅಲ್ಲ, ಹೇಳಿದ್ದು ನಾನು ಕೇಳಿದ್ದು. ನಿಮಗೆ ಬೇಕಾದದ್ದನ್ನು ಬೇಕಿದ್ರೆ ವ್ಯವಸ್ಥೆ ಮಾಡುವ. ಬೇಡ, ಅಷ್ಟು ತೃಪ್ತಿ. ನೀವು ಊರು ಕೇರಿ ಕೇಳಿದ್ರೆ ತಪ್ಪಾಗ್ತದ? ಎಲ್ಲಿಂದ ಬಂದವರ, ಯಾವ ಕಡೆ ಹೋಗುವವರ? ತಪ್ಪಾಗುವುದಿಲ್ಲ, ಕೇಳಿಯಾ? ಬಡವರು ನಾನು ಉದರ ನಿಮಿತ್ತದಿ ಪೊಡವಿಯೊಳಗೆ ಸಂಚರಿಸುವೆನೋ. ಬಡವನು ನಾನು ಉದರ ನಿಮಿತ್ತದಿ ಪೊಡವಿಯೊಳಗೆ ಸಂಚರಿಸುವೆನು. ಮಡದಿಯೇನಾದರೂ ಕೊಡು ಸಂಭಾವನೆ ತಡೆಯದೆ ಗೋಕುಲ ಕೈದುವೆನು. ಯಾರು ಅಂತ ಕೇಳ್ತಾ ಇದ್ದಿ? ಎಲ್ಲಿಂದ ಆರಂಭಿಸುವುದು ಅಂತ ನನಗೂ ಅರ್ಥ ಆಗುವುದಿಲ್ಲ. ಶುರುವಾದರಿಂದಲೇ ಆರಂಭಿಸಿ. ನಾನೊಬ್ಬ ಬಡ ಬ್ರಾಹ್ಮಣ ಮಗ. ಅಯ್ಯೋ, ಅದು ನೀವು ಹೇಳುದು ಬೇಡ ಸ್ವಾಮಿ. ಹಾ. ಅದು ಹಾಗೆ. ಹೌದು. ಒಂದಾನೊಂದು ಊರಿನಲ್ಲಿ ಬಡ ಬ್ರಾಹ್ಮಣನು ಧನಿಕ ಶೆಟ್ಟಿಯು, ಧನಿಕ ಶ್ರೇಷ್ಠಿಯು, ಶ್ರೇಷ್ಠಿಯು ಇದ್ದನು. ಕಥೆ ಕೇಳಿದ್ದಪ್ಪ. ಹೌದೌದು, ಆರಂಭ ಆಗುವುದೇ ಅಲ್ಲಿಂದ. ಹಾಗೆ ನಾನೊಬ್ಬ ಬಡವ ಬ್ರಾಹ್ಮಣ. ಹಾಗಂತ ನಮಗೆ ನಿಶ್ಚಯವಾದಂತಹ ಊರು ಅಂತ ಇಲ್ಲ. ದೇಶವರಿಂದ್ರೆ ತಿರುಗಾಟದಲ್ಲೇ ಇರುವುದು. ಇವತ್ತಿಲ್ಲಿದ್ದೇವೆ, ನಾಳೆ ಇಲ್ಲಿ ಇರ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ನಾಳೆ ಬೇರೆಲ್ಲಿಗಾದ್ರೂ ಹೋಗಿ ಒಟ್ಟಾರೆಯಾಗಿ ಹೇಳುವುದಿದ್ರೆ ನೀವು ಬಹಳ ದೂರ ದೂರ ಹೋಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಕೆಲವರು ಒಂದೊಂದು ದೂರ ದೂರ ಹೋಗುದು ಅಂದ್ರೆ ಹೌದು, ನಿನ್ನೆ ಎಲ್ಲೋ ಇವತ್ತಿಲ್ಲಿ. ಹೌದು ನಾಳೆ ಇನ್ನೆಲ್ಲೋ. ಹೌದು ನಮ್ಮದ ಹಾಗೇನು ಇಲ್ಲ. ಆದ್ರೆ ಹೋಗುವುದಿದ್ರು ಉದರ ನಿಮಿತ್ತದಿಂದ ಉದರ ಪೋಷಣೆಗಾಗಿ ತಿರುಗಾಡುವಂತಹ ದೇಶಾವರಿ ಬ್ರಾಹ್ಮಣ ಮಗ. ಓಹೋ ಹಾಗೆ ಹಾಗೆ. ಹೌದು ಬಂದದ್ದೆಲ್ಲಿಂದ ಅಂತ ಕೇಳಲಿಕ್ಕಿಲ್ಲ. ಇಲ್ಲ. ಯಾಕಂದ್ರೆ ಎಷ್ಟು ಹಳ್ಳಿ ತಿರುಗಾಡಿ ಬಂದ್ರು. ಹೌದು ಆಗ್ಲಿ ಹೋಗುವುದೆಲ್ಲಿಗೆ ಅಂತ ಉದ್ದೇಶ ಉಂಟಾ? ನಾಳೆ ಎಲ್ಲಿ ಅಂತ ಕೇಳಿದ್ರೆ ನಮ್ಮದು ನಿಶ್ಚಯ ಉಂಟು. ಹೌದಾ? ಹೌದೌದು. ನಾನು ನಾಳೆ ನಂದಗೋಕುಲವನ್ನು ಸೇರಬೇಕು ಅಂತ. ಏನೇನು? ನಂದಗೋಕುಲಕ್ಕೆ ಆದರೆ ಲಾಲಿಸು ವಿಪ್ರನಿ ಗೋಕುಲ ಕೋದರೆಗೆನಗೊಂದು ಪ್ರಕೃತಿಯ ಗೋಕುಲ ಕೋದರೆಗೆನಗೊಂದು ಪ್ರಕೃತಿಯ ನಿದಯದಿಲ್ದಲಿ ಮಾಡುವುದಾದರೆ ನಿದಯದಿಲ್ದಲಿ ಮಾಡುವುದಾದರೆ ಮೋದದುಡುಸಿರುವೆ ತವ ಕೈಯ ಆದರೆ ಲಾಲಿಸು ವಿಪ್ರನೆ ಗೋಕುಲ ಕೋದರೆಗೆನಗೊಂದು ಉಪಕೃತಿಯ ವಿಪ್ರನೇ ಆ ಶಬ್ದ ಹೇಳಿದ್ದೆ ನನ್ನ ಕಿವಿ ನೆಟ್ಟಗಾಯ್ತು ನೋಡಿ. ಅದ್ಯಾಕಮ್ಮ? ನಿಮೀರಿತ್ತು ಅನುಮಾನವೇ ಇಲ್ಲ. ಹೌದು ಬಹಳ ಚುರುಕದೆ. ನಂದ ಗೋಕುಲ ಹೌದು ಅಲ್ಲಿ ನಮ್ಮ ಅಕ್ಕ ರಾಧೆ ಮನೆ ಇದೆ. ಓ ರಾಧೆ ತಂಗಿಯ ಮಗ ನೀನು? ಹೌದು ರಾಧೆ ಗೊತ್ತಾಯ್ತು. ಹೌದು. ಹೋದ್ರೆ ನೀವು ಅಲ್ಲಿವರೆಗೆ ಹೋಗ್ಬೇಕು. ಅವಳಲ್ಲಿ ಒಂದು ಗುಟ್ಟಾಗಿ ಮಾತು ಹೇಳ್ಬೇಕು ನೀವು. ಏನು ಏನು ಹೇಳ್ಬೇಕು? ತಂಗಿ ಚಂದ್ರಾವಳಿ ನಿನ್ನ ಕಾಣದೆ ಕಳವಳಿಸ್ತಾ ಇದ್ದಾಳೆ. ಬಹಳ ದಿವಸಗಳಾಯ್ತು ಅವಳನ್ನ ನೋಡಿ. ಒಮ್ಮೆ ನಮ್ಮಲ್ಲಿವರೆಗೆ ಅವಸರವಾಗಿ ಆದ್ರೂ ಬಂದು ಹೋಗ್ಬೇಕಂತೆ. ಅಷ್ಟೇ ಅಲ್ವಾ? ಅಷ್ಟು ಹೇಳದೇನು? ಅಲ್ಲ ಬ್ರಾಹ್ಮಣರು ಏನಾದ್ರೂ ಒಂದು ಕಾರ್ಯವನ್ನು ಮಾಡಿದ್ರೆ ನಾವು ಅದನ್ನು ಋಣ ಇಟ್ಟುಕೊಳ್ಳಿಕ್ಕಿಲ್ಲಪ್ಪ. ಅದು ಇಟ್ಟುಕೊಳ್ಳಬಾರ್ದು. ಹೌದು ಅದು ನಮಗೆ ದೋಷ ತಟ್ಟುತ್ತದೆ. ಹೌದು. ಹಾಗಾಗಿ ನಿಮಗೆ ವಿಶೇಷವಾದಂತಹ ದಕ್ಷಿಣೆ. ಹೌದು. ಅಲ್ಲ ನನಗೆ ಈಗಲೇ ಬೇಕು ಅಂತ ಇಲ್ಲ. ಯಾಕಂದ್ರೆ ಕೈಯಲ್ಲಿದ್ರೆ ಖರ್ಚಾಗಿ ಹೋಗುತ್ತದೆ. ನಿಮ್ಗೆ ಹೇಗೆ ಕೊಡ್ಬೇಕಾಗಿದೆ? ನಮಗೆ ಹೇಗೂ ಆಗುತ್ತದೆ. ನಾಡಿದ್ದು ಒಮ್ಮೆ ಲೆಕ್ಕಾಚಾರ ಮಾಡಿ ಕೊಟ್ಟರು ಅಡ್ಡಿಲ್ಲ. ಅದಾದ್ರೂ ಮನೆಗೆ ಮುಟ್ಟುತ್ತದೆ. ಸ್ವಲ್ಪ ಸ್ವಲ್ಪ ಕೊಟ್ರೆ ಅದು ಕೈಯಲ್ಲಿ ಖರ್ಚಾಗಿ ಹೋಗ್ತದಲ್ಲ. ಹೌದಾ? ಹೌದು. ಮೊದಲು ತಗೊಳ್ಳೋ ಅಭ್ಯಾಸ ಇಲ್ಲ ನಿಮ್ಗೆ? ಇಲ್ಲ ನಾವು ಅಯ್ಯೋ ಮೊದಲು ನೀವು ಮಾತ್ರ ನಿಮ್ಮಲ್ಲಿ ಯಾರು ಮೊದಲು ತಗೊಳ್ಳುದು ಏನು ತಗೊಳ್ಳುದು? ಏನು ತಗೊಳ್ಳಿ, ಇನ್ನು ತಗೊಳ್ಳಿಕ್ಕೆ ಏನು ಉಳಿಲಿಲ್ಲ. ಹಾಗೆ ಹಾಗೆ ಹಾಗಾಗಿ ನಾವು ತಗೊಳ್ಳುದು. ಆಗ್ಲಿ ಅಂತ ನಾವು ಮತ್ತೆ ಅಂತ ಇಟ್ಕೊಳ್ಳುವುದಿಲ್ಲ. ಅದು ಒಮ್ಮೆ ನಮಗೂ ಕೊಡ್ಲಿಕ್ಕೆ ಸ್ವಲ್ಪ ಭಾರ ಆಗ್ತದೆ. ತೊಂದ್ರೆ ಇಲ್ಲ, ಜೋಳಿಗೆ ದೊಡ್ಡದುಂಟಲ್ಲ. ಕೊಡ್ತೇನೆ. ಆಯ್ತು. ವಿಶೇಷವಾದ ಒಂದು ಭೋಜನ ಮಾಡಿ ಹೋಗಿ. ಆಯ್ತಮ್ಮ. ತರಳರು ಬರಲಿಲ್ಲವೆಂದು ಹೊರಗೆ ನಿಂತು ರಂಗನು ಹರುಷದಿಂದ ನೋಡುತ್ತಿರುವ ಸಮಯದೊಳಗ ಪಾರ್ವನು ತೆರಳಲು ಕಂಡಾಗ ಕೃಷ್ಣ ಮನೆಗೆ ಕರೆದು ಬವರನು ಹರಿದಶಮದಿ ಬಂದಿರೀಗ ಕಮಲವಿಲ್ಲಿಗಿಲ್ದೆನು ಕಮಲವಿಲ್ಲಿಗಿಲ್ದೆನು ಕಮಲವಿಲ್ಲಿಗಿಲ್ದೆನು. ಸ್ವಾಮಿ, ನಮ್ಮ ಗೋಪಾಲಕರು ಇನ್ನು ಯಾಕೆ ಬರಲಿಲ್ಲ? ಹೀಗೆ ಯೋಚಿಸಿ ಮನೆಯಿಂದ ಹೊರಗಡೆ ಬಂದು ದೂರಕ್ಕೆ ದೃಷ್ಟಿ ಹಾಯಿಸಿದ್ರೆ ದೂರದಿಂದ ಬರುತ್ತಿರುವಂತ ನಿಮ್ಮನ್ನು ಕಂಡೆ ಸ್ವಾಮಿ. ಓಡೋಡಿ ಬಂದಿದ್ದೇನೆ. ಎರಡು ಕರಗಳನ್ನು ಜೋಡಿಸಿದ್ದೇನೆ, ಶಿರವನ್ನು ಬಾಗಿಸಿದ್ದೇನೆ. ಶುಭಂ ಭೂಯಾತ್. ಇಲ್ಲಿಯೇ ನಿಲ್ಲಿಸಿ ಮಾತನಾಡುವುದಲ್ಲ, ಹೀಗೆ ಬನ್ನಿ. ನಿಮ್ಮನ್ನು ಕಂಡಾಗ ಒಂದು ವಿಚಾರತ್ತು ಸ್ಪಷ್ಟವಾಗಿ ಅರ್ಥವಾಯಿತು. ಯಾವುದು? ವಯೋವೃತ್ತರು ಜ್ಞಾನವೃತ್ತರು ನೀವು. ಹೌದು ಹೌದು. ಎಲ್ಲಿಂದಲೋ ಬಹುದೂರದಿಂದ ನೀವು ಸಾಗಿ ಬಂದವರು. ನೀವು ಎಲ್ಲಿಂದ ಬಂದವರು, ಯಾಕಾಗಿ ಬಂದವರು, ಯಾರು ನೀವು, ಏನು ವಿಶೇಷ ತಿಳಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಕೇವಲ ದರಿದ್ರರಯ್ಯ ಭೂವಲಯವ ತಿರುಗುತ್ತ
ಹೇಳಿಲ್ದಳಿಲ್ಲ ಸಂಗಾತ ಯಾವ ನಿಳಯ ಮಗುತರದಿ ಹೇಳಿದಳು ಮರುಗುದ ಕೇವಲ ದರಿದ್ರರಯ್ಯ ಹೂವಲಯವ ತಿರುಗುತ್ತ ತುಂಬಾ ಅಲ್ಲಾಡಿಸಬೇಡಿ ಅಲ್ಲ, ನಿಮ್ಮ ಮನೆಯಲ್ಲಿ ದೋಣಿ ಉಂಟಾ? ಇಲ್ಲ. ಮತ್ತೆ ಇಲ್ಲಿ ದೋಣಿ ನಡೆಸ್ತಾ ಇದ್ದೀರಿ ನೀವು? ಅದು ಹಳೆಯ ನೆನಪಿನಲ್ಲಿ ಒಂದು ಉಲ್ಲಾಸದಲ್ಲಿ ಕುಣಿಲಿಕ್ಕೆ ಹೋಗುವುದು, ಆಗ ಗೊತ್ತಾಗುದು ಪ್ರಾಯ ಆಗಿದೆ ಅಂತ. ಅಲ್ವಾ? ಹೌದೌದು. ಮನಸ್ಸಿದ್ರು ದೇಹ ಕೇಳ್ಬೇಕಲ್ಲ. ದೇಹ ಕೇಳುವುದಿಲ್ಲ. ಹೌದೌದೌದು. ಯಾರು ನೀವು? ಎಲ್ಲಿಂದ ಬಂದವರು? ನಿಮ್ಮ ಹೆಸರೇನು? ಯಾಕಾಗಿ ಬಂದವರು ಹೇಳ್ಬೋದಾ? ನಾನು ಯಾರು ಅಂತ ಕೇಳುವುದಕ್ಕುಂಟ ಮಗ? ಇಲ್ವಾ? ಭೂಸುರರು. ವರ್ಣಾನಾಂ ಬ್ರಾಹ್ಮಣ ಗುರು. ಆಯ್ತು ಸ್ವಾಮಿ, ನನ್ನದು ಮಾತೇ ಇಲ್ಲ. ಹೇಗೆ? ವರ್ಣಾನಾಂ ಬ್ರಾಹ್ಮಣೋ ಗುರು. ಯಾವ ವರ್ಣ? ಚತುರ್ವರ್ಣಗಳಲ್ಲಿ ಬ್ರಾಹ್ಮಣ ಗುರು ಸ್ಥಾನದಲ್ಲಿ ಅದು ಇರ್ತಾನೆ. ಹೀಗೆ ತೋರಿಸಿದ್ಯಾಕೆ? ಅದು ನನ್ನ ಬಣ್ಣ ನೋಡುವಾಗ ಬ್ರಾಹ್ಮಣ ಅಂತ ಗೊತ್ತಾಗುದಿಲ್ವಾ ಅಂತ ಕೇಳಿತ್ತು. ಹಾಗೆ 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 ಬ್ರಾಹ್ಮಣ ಭೂಸುರರು. ಹೌದು ಅಲ್ವಾ? ಭೂಮಿಯಲ್ಲಿ ಕಣ್ಣಿಗೆ ಕಾಣುವ ದೇವತೆಗಳಂದ್ರೆ ಅದು ಬ್ರಾಹ್ಮಣರು. ಎರಡು, ಒಂದು ಹರಿದಾಡುವ ಸರೀಸೃಪಗಳು, ಮತ್ತೊಂದು ನಡೆದಾಡುವ ಬ್ರಾಹ್ಮಣ. ಈ ಸರ್ಪಗಳ ದೋಷಕ್ಕಾದ್ರೂ ಒಂದು ಪರಿಹಾರ ಉಂಟು. ಕರ್ಮಠನಾದ ಬ್ರಾಹ್ಮಣ ಮನನೊಂದ್ರೆ ದೋಷಕ್ಕೆ ಪರಿಹಾರ ಇಲ್ಲ. ಅಂತದ್ದೊಂದು ಇಲ್ಲಿ ಆಗಬಾರ್ದು ಸ್ವಾಮಿ. ಮತ್ತೆ ಖಂಡಿತ ಆಗಬಾರ್ದು. ನಿಮಗೆ ಆ ರೀತಿ ಆಗದ ಹಾಗೆ ನಾನಿದ್ದೇನಲ್ಲ. ಇದು ಯಾವುದು? ನಾನು ನೀವು ದೇಶಾವರಿ ಬ್ರಾಹ್ಮಣ ಮಗ. ಓ, ದೇಶ ಪರ್ಯಟನೆ ಮಾಡುವವರು. ಹೌದು. ನಿಂತಲ್ಲಿ ನಿಲ್ಲುವವರಲ್ಲ. ಕಟ್ಟಿಕೊಂಡ ಹೆಂಡತಿ ಇಲ್ಲ, ಹುಟ್ಟಿಕೊಂಡ ಮಕ್ಕಳಿಲ್ಲ, ಇರುವುದಕ್ಕೆ ಮನೆ ಇಲ್ಲ. ನಿಮಗೆ ಯಾರಿಲ್ವಾ? ಯಾರಿಲ್ಲ. ಈಗಲೂ ಈಗಲೂ ಯಾರಿಲ್ಲ, ಯಾರಿಲ್ಲ. ಇದರಲ್ಲಿ ಯಾರಿಲ್ಲ. ಅಲ್ಲಲ್ಲ, ಈಗಲೂ ಈ ವಯಸ್ಸಿನಲ್ಲಿಯೂ ಯಾರಿಲ್ವಾ? ಯಾರಿಲ್ಲ. ಹೌದಾ? ಅದ್ ಯಾಕೆ ನೀವು ಮದುವೆ ಆಗ್ಲಿಲ್ಲ? ಮದುವೆ ಆಗಬೇಕು ಅಂತ ಆದ್ರೆ ನನ್ನಲ್ಲಿ ಆರ್ಥಿಕವಾಗಿ ನಾನು ಏನಾದ್ರೂ ಬೇಡವೆ? ಹೌದು. ಅದಲ್ಲ, ಈಗ ಮದುವೆ ಆದೆ ಅಂತ ಇಟ್ಟುಕೊಳ್ಳುವ, ಸತಿಯನ್ನು ಸುತರನ್ನು ಪಾಲಿಸಬೇಡುವೆ? ಹೌದು, ಪಾಲಿಸ. ನಾನೇ ಯಾರ್ಯಾರಲ್ಲಿ ಬೇಡುವವ, ಮತ್ತೆ ನನ್ನ ಹೆಂಡತಿಯನ್ನು ನಾನು ಹೇಗೆ ಸಾಕುವುದು? ಅವರಿಗೆ ಅದನ್ನೇ ಕಲಿಸುವುದು. ಯಾವುದು? ನೀವು ಮಾಡಿದ್ದನ್ನೇ. ಹಾಗಾದ್ರೆ ನನ್ನೊಂದು ಸಂಸಾರವೇ ಬೇಡುವ ಸಂಸಾರವ? ಹಾಗಲ್ಲ, ಈಗ ನೀವೇ ಹಾಗೆ ಬದುಕುತ್ತೀರಿತಾದ್ರೆ ಅದು ಅಪರಾಧವಾ? ಅದು ತಪ್ಪಲ್ಲ. ಬದುಕುವುದಕ್ಕೆ ಒಂದು ಮೂಲ ಸಾಧನ ಅದು ಅಂತ ಆಯ್ಕೆ ಮಾಡಿಕೊಂಡಿದ್ದೀರಿ. ಹೌದೌದು. ಕಳ್ಳತನ, ಮೋಸ, ವಂಚನೆ ಮಾಡುವುದಲ್ಲ. ಅಲ್ಲ ಮತ್ತೆ ಹಾಗಂತ ಅವರನ್ನು ಅಲ್ಲ, ನನಗೆ ಮತ್ತೆ ಅದು ಯೌವನದಲ್ಲಿ ನೆನಪು ಆಗ್ಲಿಲ್ಲ ಯಾವುದು ಮದುವೆ ಆಗಬೇಕು ಅಂತ. ಯಾಕೆ? ಆವಾಗ ಏನು ನೆನಪಿತ್ತು? ಆಗ ಎಲ್ಲ ನಮಗೆ ಬೇರೆ ನೆನಪುಗಳೇ ಹೆಚ್ಚಾಯ್ತು. ಬಹುಶಃ ಆ ಕಾಲಕ್ಕೆ ಮದುವೆ ಆಗಬೇಕು ಅಂತ ಮನಸ್ಸಿದ್ರು ನಿಮಗೆ ಹುಡುಗಿ ಸಿಗ್ಲಿಲ್ಲ. ಹುಡುಗಿ ಸಿಕ್ಕಿದೆ. ಸಿಕ್ಕಿದ? ನಾವು ಹಸ್ತದ ತಗೊಳ್ತಾ ಇದ್ವಲ್ಲ ಆಗ. ಏನ ಊಟದಲ್ಲಿ ಹಸ್ತೋದಕ್ಕೆಲ್ಲ ಸ್ವೀಕರಿಸಿ. ಈಗ ಹಸ್ತೋದಕ್ಕೂ ಹುಡುಗಿ ಸಿಗುವುದಕ್ಕೆ ಏನು ಸಂಬಂಧ? ಅಂದ್ರೆ ಮದುವೆಯ ಬಗ್ಗೆ ನಾನು ಅಷ್ಟು ಆಲೋಚನೆ ಮಾಡ್ಲಿಲ್ಲ ಅಂತ. ವೈದಿಕ ಪರಂಪರೆಯಲ್ಲಿ ಮುಂದುವರಿತಾ ಇದ್ದಾರೆ. ಹೌದೌದು ಅಲ್ವಾ? ಹೌದೌದು. ಹಾಗಾಗಿ ಅದರ ಬಗ್ಗೆ ನಮಗೆ ಗೊಡವೆಯೂ ಇಲ್ಲ, ಗಮನವೂ ಇಲ್ಲ. ಈಗ ಅದರ ಅನಿವಾರ್ಯತೆ ಇಲ್ಲ. ಇಲ್ಲ, ಇನ್ನು ಸ್ವಲ್ಪ ಸಮಯ ಕಳೀಲಿ, ಮತ್ತೆ ಗೊತ್ತಾಗ್ತದೆ ನಿಮಗೆ ಅದರ ಅನಿವಾರ್ಯತೆ ಎಷ್ಟು ಇತ್ತು ಅಂತ. ಹೌದಾ? ಹಾಗಾದೀತ ಮಗ. ಆಗ್ಲಿಕ್ಕಿಲ್ಲ, ನಾನಿದ್ದೇನಲ್ಲ. ಈಗ ಇಲ್ಲಿಗೆ ಬಂದಿದ್ದೀರಲ್ಲ, ಸರಿ. ಏನು ಬಂದದ್ದು? ನಾನು ನೀವು ಬಂದದ್ದು ಅಂತ ಹೇಳಿದ್ರೆ ತಿರ್ಗಾಡಿಕೊಂಡೇ ಬಂದದ್ದು. ಅದರ್ಥ ದಾರಿ ತಪ್ಪಿ ಬಂದದ? ಮತ್ತೆ ಬರ್ಬೇಕು ಅಂತಲೇ ಬಂದದ್ದು. ಹೌದಾ? ಹಾಗಿದ್ರೆ ನಾನು ನಂದ ಗೋಕುಲಕ್ಕೆ ಹೊರಟದ್ದು. ನಂದ ಗೋಕುಲಕ್ಕೆ ಹೊರಟದ್ದು? ಈಗ ಇರುವುದಲ್ಲಿ ನೀವು? ಇದು ನಂದ ಗೋಕುಲವಾ? ಮತ್ತೆ ಮೆಲ್ಲ ಮೆಲ್ಲ, ಜೋರು ಮಾತಾಡಬೇಡ. ಅಲ್ಲ, ನಂದ ಗೋಕುಲ ಮಾತಾಡು. ಯಾಕೆ? ನಂದ ಗೋಕುಲದಲ್ಲಿ ಒಬ್ಬ ಇದ್ದಾನೆ. ನಂದ ಗೋಕುಲದಲ್ಲಿ ಒಬ್ಬಲ್ಲ, ತುಂಬಾ ಬಂದಿದ್ದಾರೆ. ತುಂಬಾ ಮಂದಿ ಇದ್ದಾರೆ. ಅವ್ರು ಯಾರಾದ್ರೂ ಅಡ್ಡಿಲ್ಲ. ಇವ ಒಬ್ಬ ಭಯಂಕರ ತೆಗ್ದಾಕಿದ. ಯಾರವ? ಕೃಷ್ಣ ಅಂತ. ಕೃಷ್ಣ ಅಂತ? ಅವ ಯಾರು ಅಂತ ನಿಮಗೆ ಗೊತ್ತುಂಟಾ? ನೀವು ನೋಡಿದ್ದೀರಾ? ನೋಡ್ಲಿಲ್ಲ. ಅವ ಜನ ಸ್ವಲ್ಪ ಸರಿ ಇಲ್ಲ, ಅರೆಪಚ್ಚೆ ಅಂತೆ. ಹಾಗೆ?
ಅರೆ ಪಚ್ಚೆ ಅಂತ ನಾ ಹೇಳುವುದಲ್ಲ, ಯಾರು ಹೇಳುದು? ನಮ್ಮ ಊರಿನಲ್ಲೆಲ್ಲ ಹೇಳ್ತಾರೆ. ಏನಂತ? ಅವ ಹೆಣ್ಣು ಮಕ್ಕಳ ಹುಚ್ಚಂತೆ ಅವ. ಕೃಷ್ಣ. ಹಾ. ಆಮೇಲೆ ಆಮೇಲೆ ಅವ ಕಳ್ಳಂತೆ, ಆಮೇಲೆ ಅವ ಮೋಸಗಾರಂತೆ, ಆಮೇಲೆ ಹೀಗೆಲ್ಲ ಹೇಳ್ತಾರೆ. ಹಾಗಾಗಿ ನನಗೇನು ತೊಂದರೆ ಆಗಲಿಲ್ಲ. ಹಾ ಹಾ. ನಾನೊಂದು ಕೆಲಸದ ಮೇಲೆ ಬಂದವ. ಕೆಲಸದ ಮೇಲೆ? ಹೌದು. ಯಾವ ಕೆಲಸ? ಕೆಲಸ ಅಂತ ಹೇಳಿದ್ರೆ ನನ್ನನ್ನು ಸಿಂಧು ಗ್ರಾಮದಲ್ಲಿ ಸಿದ್ದು ಗ್ರಾಮ? ಸಿ- ಸಿದ್ದು ಗ್ರಾಮ? ಸಿದ್ದು ಗ್ರಾಮ? ಮಾರಾಯ, ಜೋರು ಬೊಬ್ಬೆ ಹಾಕ್ಬೇಡ, ಮೆಲ್ಲ. ಸಿದ್ದು ಗ್ರಾಮ. ಆಯ್ತು ಸ್ವಾಮಿ, ನಾನು ಬೊಬ್ಬೆ ಹಾಕುದಿಲ್ಲ, ನೀವೇ ಯಾಕೆ ರಚಿತಾ ಇದ್ದೀರಿ? ಮಾತಾಡಿದ್ದೇಳಿದಲ್ವಾ? ಪಾಪ ಗೊತ್ತಾಗ್ಲಿಲ್ಲ ಸ್ವಾಮಿ. ತೊಂದರೆ ಇಲ್ಲ, ನನ್ನದಲ್ವ ಕಾಲು. ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ. ಆಯ್ತಾಯ್ತು. ಹಾಗೆ ಹಾಗೆ ಸಿದ್ದು ಗ್ರಾಮಕ್ಕೆ ಹೋದ್ರಾ? ಹಾ. ಹೋಗಿ ಸಿಂಧು ಗ್ರಾಮದಲ್ಲಿ ಹಾ. ಚಂದಗೋಪನ ಮನೆಗೆ ಹೋದೆ. ಚಂದ್ರಗೋಪನ ಮನೆಗೆ ಅಂದ್ರೆ ಚಂದ್ರಾವಳಿಯ ಮನೆಗೆ? ಚಂದ್ರಾವಳಿಯ ಮನೆಗೆ. ಚಂದ್ರಾವಳಿ ಮನೆಗೆ ಹೋದ? ಮಾರಾಯ. ಸ್ವಾಮಿ, ಚಂದ್ರಾವಳಿ ಮನೆಗೆ ಹೋದ್ರ? ಮೆಲ್ಲ. ಹೌದಾ? ಏನಾಯ್ತು? ಅವಳು ನನ್ನಲ್ಲಿ ಒಂದು ವಿಷಯ ಹೇಳಿದ್ದಾಳೆ. ಏನಂತೆ? ಅವಳ ಹಾ ಅಕ್ಕ ರಾಧೆ, ಹೌದು. ಅವಳನ್ನು ನೋಡಬೇಕು ಎನ್ನುವಂತಹ ಆಸೆ ಆಗಿದಂತೆ. ಹಾ ಹಾಗಂತ ಹಾ ನೀವು ಹೋಗಿ ನನ್ನ ಅಕ್ಕನಲ್ಲಿ ಹೇಳಬೇಕು. ಹಾ. ಹೇಳಿದ್ದು ಅವಳ ಗಂಡ ಕೃಷ್ಣನಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದಾಳೆ. ಅವಳ ಗಂಡ ಕೃಷ್ಣನಿಗೆ ಗೊತ್ತಾಗಬಾರ್ದು? ಹಾ. ಯಾಕೆ ಗೊತ್ತಾಗಬಾರ್ದು? ಗೊತ್ತಾದ್ರೆ ಅವ ಮೊದಲೇ ಹೆಣ್ಣು ಹುಚ್ಚಲ್ಲ. ಹಾ. ಅವ ಏನಕ್ಕೇನು ಮಾಡಿದ್ರೆ? ಹಾ, ಕೃಷ್ಣನಿಗೆ ಗೊತ್ತಾಗಬಾರ್ದು ಅಂತ ಹೇಳಿದಾಳಲ್ಲ. ಹೌದೌದು. ಇನ್ನೂ ಕೃಷ್ಣನಿಗೆ ಗೊತ್ತಾಗ್ಲಿಕ್ಕೆ? ಗೊತ್ತಾಗುದಿಲ್ಲಲ್ಲ. ಇನ್ನೂ ಕೃಷ್ಣನಿಗೆ ಗೊತ್ತಾಗ್ಲಿಕ್ಕೆ? ಹಾ, ಅದು ಅವನಿಗೆ ಗೊತ್ತಾಗಬಾರ್ದು. ಇನ್ನೂ ಕೃಷ್ಣನಿಗೆ ಗೊತ್ತಾಗ್ಲಿಕ್ಕಿಲ್ಲ. ಇನ್ನೂ ಗೊತ್ತಾಗುದಿಲ್ಲ ಅಂತ ಹೇಳಿದ್ರೆ ಗೊತ್ತಾಗಿ ಆಯ್ತಲ್ಲ. ಅದೇಗೆ? ನಾನಲ್ವಾ ಕೃಷ್ಣ? ಏನಾಯ್ತು ಸ್ವಾಮಿ? ಯಾಕೆ ಯಾಕೆ ಏನಾಯ್ತು? ನನಗೆ ವಯಸ್ಸಾಗಿದೆ ಮಾರೆ. ಹೇಳುವಾಗ್ಲೇ ಅರ್ಥ ಆಯ್ತು. ನನಗೆ ಓಡ್ಲಿಕ್ಕೆ ಕೂಡ ಆಗೋದಿಲ್ಲ. ನಡೆಯುವಾಗ್ಲೇ ಗೊತ್ತಾಗಿದೆ. ಎಲ್ಲ ಸೇರಿ ಬೆನ್ನಟ್ಟಿಕೊಂಡು ಹೊಡೆದ್ರೆ ಯಾರಿದ್ದಾರೆ ನನಗೆ? ಶಾಂತಪ್ಪ ಬ್ರಾಹ್ಮಣರಿಗೆ. ನೀನೇನಾದ್ರೂ ಹೋಗಿ ಅಲ್ಲಿ ಇನ್ನು ಬೇಡದ್ದು ಮಾಡಿ ನನಗೆ ಪೆಟ್ಟು ಬೀಳ್ತದಲ್ಲ. ನಾನು ಎಲ್ಲಿ ಬೇಡದು ಮಾಡ್ತೇನೆ? ಮತ್ತೆ ಕೃಷ್ಣ ನೀನೆ ಅಂತ ಹೇಳಿದ್ದಲ್ಲ. ಹೌದು. ಹೋಗಿ ಇನ್ನು ನೀನು ಅಲ್ಲಿ ನೀವಲ್ಲ ಹೇಳಿದ್ದು ಕೃಷ್ಣನಿಗೆ ಗೊತ್ತಾಗಬಾರ್ದು ಅಂತ. ಹೌದು. ನೀವು ಕೃಷ್ಣನಲ್ಲೇ ಮಾತಾಡಿದ್ರೆ ಮತ್ತೆ ಕೃಷ್ಣನಿಗೆ ಗೊತ್ತಾಗದಿರ್ತದ? ನನಗೆ ಕೃಷ್ಣ ಅಂತ ಏನು ಗೊತ್ತು? ಮೊದಲೇ ಬರ್ದಾಕ್ಬೇಕು. ನೀವು ಬಂದ ಮೊದಲಿಗೆ ಕೇಳಬೇಕಿತ್ತು ನೀನು ಯಾರು ಅಂತ. ನಿನಗೆ ಹೇಳಲಿಕ್ಕಾಗ್ಲಿಲ್ವ? ನೀವು ಕೇಳದೆ ನಾನು ಹೇಳುದು ಹೇಗೆ? ಅದೌದಲ್ಲ. ಮತ್ತೆ ನಿಮ್ಮದೆಲ್ಲ ತಪ್ಪು. ಈಗ ಎಂತದ್ದು ಮಾಡುದು? ಆಯ್ತು, ಕೃಷ್ಣನನ್ನು ನೋಡಿ ಏನು ಅಂತ ಹೇಳಿದ್ದಾಳೆ? ಕೃಷ್ಣನಿಗೆ ಗೊತ್ತಾಗಬಾರ್ದು. ಹಾ. ನನ್ನ ಅಕ್ಕನಾದ ರಾಧೆಯಲ್ಲಿ ಹೇಳಿ ಹಾ. ಅವಳನ್ನೊಮ್ಮೆ ಪಕ್ಕನೆ ಬರುವುದಕ್ಕೆ ಹೇಳಿ ಅಂತ ಹೇಳಿದ್ದಾಳೆ. ಸ್ವಾಮಿ, ಓ, ನೀವು ಯಾವ ದಾರಿಯಲ್ಲಿ ಬಂದದ್ದು? ನಾನು ಆಧಾರಿಂದ ಈಗ್ತೆ. ಓ ಹಾ. ಈಗ ಹಾ. ಈ ದಾರಿಯಲ್ಲಿ ಹಾ. ಇಲ್ಲಿ ರಾಧೆಗೂ ಅದೇ ಸಮಸ್ಯೆ ಆಗಿತ್ತು. ಹಾ. ಆ ಚಂದ್ರಾವಳಿಯನ್ನು ನೋಡ್ಬೇಕು ನೋಡ್ಬೇಕು ಅಂತ ಹಪಾಪಿಸ್ತಾ ಇದ್ಲು. ಹಾ. ನನ್ನಲ್ಲಿ ಕಾಡ್ತಾ ಇದ್ಲು, ಬೇಡ್ತಾ ಇದ್ಲು. ಹಾ. ಒಮ್ಮೆ ಹೋಗುತ್ತ ಕಳಿಸಿಕೊಟ್ಟೆ. ಹಾ. ಈಗ ಹೊರಟು ಈ ದಾರಿಯಲ್ಲಿ ಹೋದ್ರು. ಈಗ ಒಂದು ಹೆಂಗಸಲ್ಲಿ ನನಗೆ ಸಿಕ್ಕಿದ್ಲು. ಅವಳೆ ಯಾವ ಸೀರೆ? ಅದು ಒಂದು ಕಲಕಲ. ಎಂತದು? ಕಲಕಲ. ಚುಕ್ಕಿ ಚುಕ್ಕಿ ಚುಕ್ಕಿ. ಹೌದಾ? ಹೌದೌದು. ನೋಡಿದ್ರಾ? ಹಾ. ರಾಧೆ ಹೋದ್ನಲ್ಲಿಗೆ. ಹೌದಾ? ರಾಧೆ ಹೋಗಿ ಆಯ್ತು. ಈಗ ಹೋಗಿ ಆಯ್ತಾ? ಮತ್ತೆ ಅವಳಿಗೆ ಅದೇ ಸಮಸ್ಯೆ, ಅವಳನ್ನು ಕಾಡಬೇಕು ಅಂತ ಆಸೆ ಅಂತೆ. ಅಬ್ಬ, ಒಂದು ಕೆಲಸ ಒಂದು ಅಕ್ಕ ತಂಗಿಯರಲ್ವ? ಆಯ್ತು. ಹೋಗ್ಲಿ ಅಂತ ಕಳಿಸಿಕೊಟ್ಟೆ. ಆಯ್ತು. ಈಗ ನಿಮ್ಮ ಉದ್ದೇಶ ಇಷ್ಟ ಅಲ್ವಾ? ಆಯ್ತು. ನಿಮಗೆ ಕೆಲಸ ಇಷ್ಟ ಇದ್ದ. ಆಯ್ತು. ಈಗ ಅವಳನ್ನ ಅಲ್ಲಿಗೆ ಹೋಗ್ಲಿಕ್ಕೆ ಹೇಳುದು. ಆಯ್ತು. ಆಯ್ತಲ್ಲ? ಹಾ. ಹೇಳಿ ಆಯ್ತಲ್ಲ? ಹಾ. ಈಗ ಹೇಳಿದ್ರೆ ನಿಮ್ಗೆ ಏನಾದ್ರೂ ಲಾಭ ಇತ್ತ ಅದ್ರಲ್ಲಿ? ಅಲ್ಲ, ಲಾಭ ಅಲ್ಲಿ ದಕ್ಷಿಣ ಕೊಟ್ಟಿದ್ದಾರೆ ಸ್ವಲ್ಪ. ಹಾ. ಅದು ಅಲ್ಲಿಂದ ಬಂದು ಇಲ್ಲಿ ಇಷ್ಟು ದೂರ ಬರ್ಲಿಲ್ವ ಮಗ? ಅಷ್ಟೇ ಅಷ್ಟೇ ಅಷ್ಟೇ. ಬರುವಾಗ ಒಂದೊಂದು ಕಡೆಯಲ್ಲಿ ಸಿಕ್ಕಿದ್ರೆ ಸಾಕಾಗ. ಹೌದು. ಆ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದ ಸಿಗಬೇಕು. ಅದೇ ಎರಡು ಕಡೆಯಿಂದ ಇಲ್ಲಿಗೆ ಒಂದು ಕಡೆಯಿಂದ ಸಿಗಲಿಲ್ಲ. ಸರಿ. ಹೌದಾ? ಹೌದೌದು. ಅದು ಕೆಲಸ ಆದ ಮೇಲೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆಯ್ತಾಯ್ತು. ಆಯ್ತು. ಈಗ ಆದ್ರೆ ಹಾ. ಬರುವಾಗ ಎಲ್ಲ ದಾರಿಯಲ್ಲಿ ಹೇಳ್ತಾ ಇದ್ರು ಮಗ, ಏನು? ಇಲ್ಲಿ ಕೃಷ್ಣ ಭವನದಲ್ಲಿ ಊಟ ಒಳ್ಳೆದುಂಟು ಅಂತ. ಹೌದು. ನೀವು ಮಾಡಿದ್ದೀರಾ ಕೃಷ್ಣ ಭವನದಲ್ಲಿ ಇಷ್ಟರವರೆಗೆ ಊಟ? ಇಷ್ಟರವರೆಗೆ ನಾ ಹೇಳುವುದು ಕೇಳಿದ್ದೆ. ಇನ್ನೊಂದು ಮಾತು ಗೊತ್ತುಂಟ ನಿಮಗೆ? ಹಾ. ಕೃಷ್ಣ ಭವನದ ಊಟಕ್ಕಿಂತಲೂ ರಾಮಭವನದ ಊಟ ಇನ್ನೂ ಒಳ್ಳೆಯದುಂಟು. ಹೌದಾ? ಹಾ, ಅದು ಇನ್ನೊಮ್ಮೆ ರಾಮಭವನದಲ್ಲಿ ಊಟ ಮಾಡುವ. ಮಾಡಬೇಕು. ಆಯ್ತಾಯ್ತು. ಹೌದೌದೌದು. ಇವತ್ತು ಕೃಷ್ಣ ಭವನದಲ್ಲಿ ಮಾಡುವ. ಅಲ್ಲ, ಒಮ್ಮೆ ಈಗ ಇಲ್ಲಿ ಮಾಡಿ, ಹಾ. ಮತ್ತೊಮ್ಮೆ ಅಲ್ಲಿ ಮಾಡಿ. ಅಲ್ಲಿ ಮಾಡುವ ಅಲ್ವಾ? ಅಷ್ಟೇ ಅಲ್ವಾ? ಹೌದು. ಆಯ್ತು. 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 ಸ್ವಾಮಿ, ಓ. ಹೊಟ್ಟೆ ತುಂಬಾ ಊಟ ಮಾಡಬೇಕು. ಆಯ್ತು. ಆಮೇಲೆ ಹಾ. ಕೈ ತುಂಬಾ ದಕ್ಷಿಣೆ. ಆಯ್ತು. ನಿಮಗೆ ಎಷ್ಟು ಬೇಕು? ನನಗೆ ಸಾಕಾ ಬೇಕಾ? ಊಟದಲ್ಲಿ ಒಂದು ಹೋದಲ್ಲಿ ನನಗೆ ದಾಕ್ಷಿಣ್ಯ ಇಲ್ಲ. ಮನೆಯಲ್ಲಿ ಮನೆಯಲ್ಲಿ ತುಂಬಾ ದಾಕ್ಷಿಣ್ಯ. ಹೌದಾ?
ಒಳ್ಳೇದದು ಆಯುಷ್ಯಕ್ಕೆ ಒಳ್ಳೇದು ಜೀವನಕ್ಕೆ ಒಳ್ಳೇದು ಆಯ್ತು. ಆಯ್ತಾಯ್ತು ಊಟ ಮಾಡಿ ಆಮೇಲೆ ಬಂದು ನನ್ನನ್ನು ಕಂಡು ಮತ್ತೆ ಹೋಗಿ ಆಯ್ತಾಯ್ತು. ಆಯ್ತಾ ಆಯ್ತು. ನಿಮಗೆ ಖರ್ಚು ಕೊಡ್ಬೇಕು ಪಾಪ ವಯೋವೃದ್ಧರು. ನೀವು ಹೋಗ್ಲಿಲ್ವಾ ಹೋದೆ, ಊಟಕ್ಕೆ ಅಂತ ಹೋಗಿ ಹೊರಟೆ. ಮತ್ತೆ ಮತ್ತೆ ಒಂದು ಹೊರಟಾಗ ಪಕ್ಕನೆ ನನ್ನ ಆರನೆಯ ಇಂದ್ರಿಯ ಎಚ್ಚರಿಸಿತು. ಆರನೇ ಇಂದ್ರಿಯ ಏನು ಎಚ್ಚರಿಸಿತು? ಅದು ನೀವು ಈಗ ವೈನುಗಾರಿಕೆ ಮಾಡುವುದಿಲ್ಲ? ಎಂತದ್ದು ವೈನುಗಾರಿಕೆ ಅದು ನಮ್ಮಲ್ಲಿಲ್ಲ ಸ್ವಾಮಿ. ಮತ್ತೆ ನೀವು ಗೋಪಾಲಕರಲ್ಲ? ಅದೇ ನೀವ್ ಹೇಳಿದ್ದು ನಮ್ಮಲ್ಲಿಲ್ಲ. ಆಹಾ ಉಂಟು ಗೋಪಾಲ್, ನೀವೇನು ಹೇಳಿದ್ರಿ? ಅದು ವೈನುಗಾರಿಕೆ. ಹೈನುಗಾರಿಕೆ ಅದು ನೀವ್ ಹೇಳಿದ್ದಲ್ಲ. ನಾನು ಓದುವಾಗ ಅದು ವೈನಲ್ಲಿ ಇತ್ತು, ಈಗ ಹೈನಲ್ಲಿ ಆಗಿದೆ. ಮೊದಲು ಓದಿದ್ದಲ್ಲ, ಈಗ ಅದು ಹೈನಾಗಿದೆ. ಹೈನಾಗಿದೆ. ಈಗ ನೀವು ಅದನ್ನು ಕುಡಿಯುವುದು. ಹೌದೌದು. ಇದು ಉಂಟಾ? ಯಾವುದು ಹೈನುಗಾರಿಕೆ ಮಾಡ್ತೀರಾ? ಮಾಡ್ತೇವೆ. ಎಷ್ಟು? ನಮ್ಮ ನಂದಗೋಕುಲದಲ್ಲಿ ಇರುವುದು ಅದೇ. ಎಷ್ಟು ಗೋವುಗಳು? ಎಷ್ಟು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ ಲಕ್ಷ. ಒಳ್ಳೆ ಹಾಲು ಕೊಡ್ತದ? ಮತ್ತೆ ಕೊಡ ಕೊಡ ಹಾಲು. ಒಂದು ಕೊಡ ಹಾಲು ಕೊಡುವ ಒಂದು ದನ ಕೊಡ್ಬಹುದಾ ನಿಮೀಗ? ಹಾ, ತಪ್ಪಲ್ಲ. ಜೀವನಕ್ಕೆ ಒಂದು ಆಧಾರ ಆಗ್ತದೆ ನಿಮಗೆ ಅಲ್ವಾ? ನಮಗೆ ಈಗ ಎಲ್ಲ ಸಮಸ್ಯೆ ಅದರದ್ದೊಂದು ಮಾತ್ರ. ಜೀವನಕ್ಕೆ ಒಂದು ಆಧಾರ ಬೇಕು. ಆಧಾರ ಇಲ್ಲದೆ ಸಮಸ್ಯೆ ಆದದ್ದು. ಏನು ಆಧಾರ ಇಲ್ಲದೆ ಅಲ್ಲ, ಜೀವನಕ್ಕೆ ಒಂದು ಆಧಾರ ಬೇಕು. ಹೌದೌದು, ಆಧಾರ ಒಂದು ಬೇಕು. ಗೋವಲ್ವಾ? ಹೌದು. ನಾನು ಕೊಡ್ತೇನೆ. ಆಯ್ತು. ಕೊಡ್ತೇನೆ. ಆಯ್ತು. ಸಂತೋಷ. ಆಯ್ತು. ಆಯ್ತು. ಬದುಕಲಿಕ್ಕೆ ಒಂದು ದಾರಿ. ನೀವು ಮತ್ತೆ ಇಲ್ಲಿಯೇ ತಿರುಗುವುದು? ಅಲ್ಲ, ನಾನು ಹೊರಟೆ. ಮತ್ತೆ ಬಂದದ್ದು ನನ್ನ ಆರನೇ ಇಂದ್ರಿಯ ಮತ್ತೊಮ್ಮೆ ಎಚ್ಚರಿಸಿತು. ನಿಮಗೆ ಎಷ್ಟುಂಟು ಆರನೇ ಇಂದ್ರಿಯ? ಒಂದೇ ಇರು. ಮತ್ತೊಮ್ಮೆ ಎಚ್ಚರಿಸಿ. ಹಾ. ಏನಂತೆ? ನೀವು ಪದಾರ್ಥ ಮಾಡ್ತೀರಾ? ಇಲ್ಲ, ನಾವು ಹಾಗೆ ತಿನ್ನುವುದು ಇಲ್ಲಿ. ಅಲ್ಲ, ಪದಾರ್ಥಕ್ಕೆ ಮಾಡ್ತೇವೆ ಸ್ವಾಮಿ. ಮೆಣಸು ಹಾಕ್ತೀರಾ? ಇಲ್ಲ, ಗೆಣಸು ಹಾಕುದು ಅದಕ್ಕೆ. ಕೆಂಪಗಿನ ಮೆಣಸು ಮತ್ತೆ ಮೆಣಸು ಹಾಕದೆ ಪದಾರ್ಥ ಆಗ್ತದ ಸ್ವಾಮಿ. ಹಾಕ್ತೀರಾ? ಮತ್ತೆ ಖಾರದ ಮತ್ತೆ ಮೆಣಸು ತಿಳಿದ್ರೆ ಖಾರವೇ. ಒಂದು 2 ಮೂಟೆ. 2 ಮೂಟೆ? ಹಾ, ಎಂತದಕ್ಕೆ? ಪದಾರ್ಥಕ್ಕೆ. ನಿಮಗ? ಹೌದು. ಮನೆಗೆ ಉಂಟು. ಹೌದು, ಮಳೆಗಾಲದಲ್ಲಿ ನಾನು ಏನು ಸಾಯೋದು ಮಗ. ಅಲ್ಬೇಡಿ ಅಲ್ಬೇಡಿ. ಇವತ್ತ ನಾಳೆ ಸಾಯುವ ಒಬ್ಬ ಬ್ರಾಹ್ಮಣ. ನೀವು ಇನ್ನು ಸಾಯ್ಲಿಕ್ಕಿಲ್ಲ ಸ್ವಾಮಿ. ನಾನಿದ್ದೇನೆ, ಕೊಡ್ತೇನೆ ಅಂತ. ಆಯ್ತು. 2 ಮೂಟೆ ಅಲ್ವಾ? ಆಯ್ತು. ಕೊಡ್ರಿ. ಈ ಸಲ ನನಗೆ ಗೊತ್ತಿತ್ತು ನಿಮ್ಮ ಆರನೇ ಎಚ್ಚರಿಸ್ತೇನೆ ಅಂತ ಅಲ್ವಾ? ಅದೇ ಅಲ್ವಾ? ಏನು? ಮೆಣಸು ಕೇಳಿದೆ. ಹೌದು. ಪದಾರ್ಥಕ್ಕೆ. ಹೌದು. ಬರೀ ಪದಾರ್ಥವೇ ತಿನ್ನುವುದ? ಮತ್ತೆ ಪದಾರ್ಥಕ್ಕೆ ಅನ್ನ ಬೇಡವಾ? ಬೇಕಲ್ಲ. ಅನ್ನಕ್ಕೆ ಅಕ್ಕಿ ಬೇಡವಾ? ಬೇಕು. ಏನು ಕೊಡ್ಲಿಲ್ಲ? ಎಲ್ಲ ಇವ್ರೆ ಏನು ಕೊಡ್ಲಿಲ್ಲ. ಏನು ಕೊಡ್ಲಿಲ್ಲ? ಏನು ಒಂದು ಮೆಣಸು ಕೊಡುವಾಗ ಒಂದು ಅಕ್ಕಿ ಕೊಡಬೇಕು ಅಂತ ಒಂದು ಇದಿಲ್ಲ. ಈಗ ಅಕ್ಕಿ ಕೇಳಿ ಮೆಣಸು ಕೇಳಲಿಕ್ಕೆ ಆಗ್ಲಿಲ್ವಾ? ತೊಂದರೆ ಇಲ್ಲ, ನಾನೀಗ ವಯಸ್ಸಾದವ, ತಪ್ಪಿತು. ನೀನು ಹುಡುಗ ಅಲ್ವಾ, ಅಕ್ಕಿ ನೆನಪಿಸ್ಬೇಕು. ಬೇಕಾತಲ್ವಾ? ಹೌದು. ನಾ ಕೊಡ್ತೇನೆ. ಆಯ್ತು. ಎಷ್ಟು ಬೇಕು? ಒಂದು 4 ಮೂಟೆ. ಹೌದಾ? ಹಾ. ಓ, ಅವರಲ್ಲಿ ಕೇಳಿ. ಅವರಲ್ಲಿ ಹೋಗುವಾಗ ಇರ್ತಾರಲ್ಲ ಅವರು. ಇರ್ತಾರೆ. 4 ಮೂಟೆ ಅಕ್ಕಿ ಇವನಿಗೆ. ಇದು ನಾನು ಅದನ್ನು ಹೇಗೆ ಕೊಂಡೋಗೋದು ಹೇಗೆ? ಅದು ನಿಮಗೆ ಬಿಟ್ಟು ಹೇಗೆ ಬೇಕಾದ್ರು. ನಿಮ್ಮಲ್ಲಿ ಗಾಡಿ ಉಂಟಾ? ನನ್ನಲ್ಲಿ ಗಾಡಿ ಇಲ್ಲ. ನಾನು ಯಾರ್ಯಾರ ಗಾಡಿಯಲ್ಲಿ ಬರು? ಅಲ್ಲ, ಇಲ್ಲಿ ನಂದಗೋಕುಲದಲ್ಲಿ ದೊಡ್ಡ ದೊಡ್ಡ ಗಾಡಿ ಇಲ್ಲ? ಉಂಟಂತ ಕೇಳಲಿಕ್ಕೆ ಉಂಟು. ನಮ್ಮಲ್ಲಿ ಎಷ್ಟು ಉಂಟು? ಹೌದಾ? ಮತ್ತೆ ಒಂದೊಂದು ಗಾಡಿ ನೋಡಿ. ಹೌದಾ? ಆಹಾ. ಒಂದು ಗಾಡಿಯಲ್ಲಿ ನನ್ನನ್ನು ಕಳಿಸಿಕೊಡ್ಬಹುದಾ? ನನ್ನನ್ನು ಗಾಡಿಯಲ್ಲಿ? ಹೌದು. ಇದೆಲ್ಲ ಉಂಟಲ್ಲ. ಹೌದು. ಇದನ್ನು ಮತ್ತೆ ನಾನು ಹೊತ್ತುಕೊಂಡು ಹೇಗೆ ಮಗ ಹೋಗುವುದು? ಗಾಡಿಯ ವ್ಯವಸ್ಥೆ ಬೇಕು ಅದನ್ನು ಕೊಂಡು ಹೋಗ್ಲಿಕ್ಕೆ. ಹೌದು. ಅಷ್ಟೇ ಅಲ್ವಾ? ನಾ ಕಳಿಸಿಕೊಡ್ತೇನೆ. ಆಯ್ತು. ಖಂಡಿತ. ಇದು ಗಾಡಿ ಕೊಂಡೋಗುದು ಯಾರು? ನೀವೇ. ನನಗೆ ಗೊತ್ತಿಲ್ಲ ಬಿಡ್ಲಿಕ್ಕೆ. ಗಾಡಿ ಬಿಡ್ಲಿಕ್ಕೆ ಗಾಡಿ ಬಿಡ್ಲಿಕ್ಕೆ ಗೊತ್ತಿಲ್ಲದವರಿಗೆ ಮತ್ತೆ ಗಾಡಿ ಯಾಕೆ? ಅಲ್ಲ, ನಿಮ್ಮಲ್ಲಿ ಉಂಟಲ್ಲ, ಕಳಿಸಿಕೊಡಿ. ಎಂತದನ್ನು? ಅಲ್ಲ, ಇನ್ನು ನೀವು ಕಲಿಕ್ಕೆ ಯಾವಾಗ ಆಗುದದು? ಅದು ಬೇಡ. ಮತ್ತೆ ಅಲ್ಲ, ನನಗೆ ಒಂದು ಸಾರಥಿಯನ್ನು ಕೊಡಿ ಗಾಡಿಗೆ. ಗಾಡಿಗೆ ಸಾರಥಿ ಬೇಕಾ? ಹೌದು. ಆಯ್ತು, ನಮ್ಮ ಹೋಯ್ತಾನೆ, ಕಳಿಸಿಕೊಡ್ತೇನೆ. ಆಯ್ತು. ಆಯ್ತು. ನಾನು ಅಲ್ಲಿ ಮುಟ್ಟಿದ ಮೇಲೆ ಗಾಡಿಯನ್ನು ಕೈಲಿಗೆ ಕಳಿಸಿ. ಇಲ್ಲ, ಸಾರಥಿಯನ್ನು ಕಳಿಸ್ತೇನೆ. ಗಾಡಿ ಇಲ್ಲಿ, ಅಲ್ಲಿ ಇರಲಿ. ಅದು ನಿಮಗೆ. ಅದು ನನಗೆ. ಈಗ ಒಬ್ಬನಿಗೆ ಒಂದು ಉಪಕಾರಕ್ಕೆ ನಿಮ್ಮದಾಗಿ ನನ್ನಲ್ಲಿ ನ್ಯಾಸಭೂತವಾಗಿದೆ.
ಅಲ್ಲ, ಒಂದು ಉಪಕಾರಕ್ಕಾಗಿ ಒಬ್ಬನನ್ನು ಒಂದು ಗಾಡಿಯಲ್ಲಿ ಅದು ಕೊಟ್ಟು ಕಳುಹಿಸಿದ್ರೆ ಅವನನ್ನು, ಆ ಗಾಡಿ ಮತ್ತೆ ಅವನಿಗೆ ಮರಳಿ ಕೊಡ್ಲಿಕ್ಕಿಲ್ವಾ? ಅದು ಕ್ರಮ ಉಂಟಾ? ಮತ್ತೆ ಹೌದಾ? ಒಮ್ಮೆಗೆ ಒಂದು ಉಪಕಾರಕ್ಕೆ ಕೊಡುವುದಲ್ವಾ? ಆದರೂ ಒಬ್ಬ ಬ್ರಾಹ್ಮಣನ ಒಂದು ಬ್ರಾಹ್ಮಣರ ಕಣ್ಣೀರು ಇಲ್ಲಿ ಬೀಳಬಾರ್ದು. ನೀವು ಅಳಬಾರ್ದು ಸ್ವಾಮಿ, ನಾನು ಕೊಡ್ತೇನೆ. ಆಯ್ತು. ಆ ಗಾಡಿ ನಿಮಗೇ ಆಯ್ತು. ಆಯ್ತು. ನಿಮ್ಮದು ಆಶೀರ್ವಾದ ನನಗೆ. ಆಯ್ತು. ಊಟ ಇಲ್ಲಿ ಒಳ್ಳೆ ಕಥೆ ಆಯ್ತಲ್ಲ, ಎಲ್ಲ ಮುಗ್ದ ಮೇಲೆ ಊಟ ಇಲ್ಲ. ಅಕ್ಕಿ ಕೊಟ್ಟಿದ್ದೇನೆ, ಮೆಣಸು ಕೊಟ್ಟಿದ್ದೇನೆ, ದನ ಕೊಟ್ಟಿದ್ದೇನೆ, ಗಾಡಿ ಕೊಟ್ಟಿದ್ದೇನೆ, ಸಾರಥಿ ಕೊಟ್ಟಿದ್ದೇನೆ. ಇನ್ನು ಊಟವು ನಾನೇ ಕೊಡ್ಬೇಕಾ? ಅಲ್ಲ, ಊಟವನ್ನು ಮಾಡಿಯೇ ಹೋಗೋ ಒಟ್ಟಿಗೆ. ಮಾಡ್ಲೇಬೇಕು, ಹೇಳಿದಲ್ಲ. ಆಯ್ತು. ಊಟ ಎಲ್ಲಿರ್ಬೋದು? ಅಲ್ಲಿ ಹೋಗಿ. ಆಯ್ತು. ಅಲ್ಲಿ ಯಾರು ಕಾಣುದಿಲ್ಲ, ನೀವು ಹೋಗಿ ಅಲ್ಲಿಗೆ ಬರ್ತಾರೆ. ಆಯ್ತು. ಆಯ್ತಾ? ಆಯ್ತು. ಅಪ್ಪ, ಬ್ರಾಹ್ಮಣರು ಬಂದ ವಿಚಾರ ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯ್ತು. ಯಾವುದನ್ನು ನಾನು ನಿರೀಕ್ಷೆ ಮಾಡಿದ್ದೇನೋ ಅದನ್ನು ಸಾಧಿಸುವುದಕ್ಕೆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದ ಹಾಗಾಗಿದೆ. ರಾಧೆ ಹೊರಟು ಹೋಗಿದ್ದಾಳೆ ಅಂತ ಹೇಳಿದ್ದೇನೆ. ಹೌದು. ರಾಧೆ ನಿಜವಾಗಿ ಹೋಗ್ಲಿಲ್ಲ, ನಮ್ಮ ಮನೆಯ ಒಳಗೆ ಇದ್ದಾಳೆ. ಹೌದಾ? ಹಾಗಿಂತ ಹೋಗಿದ್ದಾಳೆ ಅಂತ ಯಾಕೆ ಹೇಳಿದೆ? ಯಾಕೆ? ರಾಧೆ ಅಲ್ಲಿಗೆ ಹೋಗಬೇಕಲ್ವಾ? ಹಾ. ರಾಧೆ ಹೋಗಲೇಬೇಕು, ಆದ್ರೆ ಒಳಗಿದ್ದ ರಾಧೆ ಹೋಗಬಾರ್ದು. ಅಂದ್ರೆ ನನ್ನ ಕಾರ್ಯ ಸಾಧನೆ ಆಗಬೇಕು ಅಂತ ಇದ್ರೆ ಆ ರಾಧೆ ಇಲ್ಲೇ ಇರಬೇಕು. ನಾನು ಏನು ಮಾಡ್ತೇನೆ, ಮಾಡಿದ ಮೇಲೆ ಏನಾಗ್ತದೆ ಇದನ್ನು ನಾವು ಹೇಳುವುದಲ್ಲ, ಮತ್ತೆ ನೀವು ನೋಡಿ ಅಂತೆ. ಕೇಳು ಭೂಪನ ಪೇಳುವ ವಚನವನು, ಕೃಷ್ಣನ ಮಹಿಮೆಯನು. ಕೇಳು ಭೂಪನ ಪೇಳುವ ವಚನವನು, ರಾಧೆಯಂತೆ ತಾವೇಶವೇ ಧರಿಸಿದನು, ವೇಷವ ಧರಿಸಿದನು. ಕೃಷ್ಣ ವೇಷವ ಧರಿಸಿದನು. ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಮೋದದಿಲ್ಲದೆ ನಿರಿದುಟ್ಟನು ಸೀರೆಯನು. ಮೋದದಿಲ್ಲದೆ ನಿರಿದುಟ್ಟನು ಸೀರೆಯನು, ಉಟ್ಟನು ಸೀರೆಯನು. ತೊಟ್ಟನು ರವಕೆಯನು, ತೊಟ್ಟನು ರವಕೆಯನು. ಕೃಷ್ಣ
ಮುಡಿದನು ಸುಮಗಳನ್ನು ಮುಡಿದನು ಸುಮಗಳನ್ನು ಮುಡಿದನು ಸುಮಗಳನ್ನು ಮುಡಿದನು ಸುಮಗಳನ್ನು ತಾವೇಶವ ಧರಿಸಿದನು ಸಾಧು ಮುಖ್ಯ ಪರಿಮಳಗಳ ಪೂಸಿ ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮವ ಇಟ್ಟನು ವಿನೋದದಿಂದ ಕುಂಕುಮವ ಇಟ್ಟನು ಕುಂಕುಮವ ಇಟ್ಟನು ಕುಂಕುಮವ ಇಟ್ಟನು ಇಟ್ಟನು ನಾಮವನ್ನು ಇಟ್ಟನು ವೇಷವ ಧರಿಸಿದನು ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮವ ಇಟ್ಟನು ವಿನೋದದಿಂದ ಕುಂಕುಮವ ಇಟ್ಟನು ಕುಂಕುಮವ ಇಟ್ಟನು 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 ಕೃಷ್ಣ ರಾಧೆಯಂತೆ ತಾವೇಷವ ಧರಿಸಿದನು ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಮೋದದಿಂದ ನಿರಿದುಟ್ಟನು ಸೀರೆಯನು ಮೋದದಿಂದ ನಿರಿದುಟ್ಟನು ಸೀರೆಯನು ತೊಟ್ಟನು ರವಕೆಯನು ತೊಟ್ಟನು ರವಕೆಯನು ಭೇದವಿಲ್ಲದ ಆಭರಣವ ಧರಿಸಿದನು ಭೇದವಿಲ್ಲದ ಆಭರಣವ ಧರಿಸಿದನು ಮುಡಿದನು ಸುಮಗಳನ್ನು ಮುಡಿದನು ಸುಮಗಳನ್ನು 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 ಮುಡಿದನು
ಸಾಧು ಮುಖ್ಯ ಪರಿಮಳಗಳ ಪೂಜೆ ವಿನೋದದಿಂದ ಕುಂಕುಮವಾಗಿಟ್ಟನು ವೇಷವ ಧರಿಸಿದನು ವೇಷವ ಧರಿಸಿದನು 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 ಕೃಷ್ಣ ವೇಷವ ಧರಿಸಿದನು ರಾಧೆಯಂತೆ ದಿಲ್ಲದೆ ವೇಷವ ಧರಿಸಿದನು ತೊಂದನ ಬಾತುದ ತಲೆಯನ್ನು ತಗಡ್ತಾ ಇದ್ದೀವಿ ಮುಟ್ಟನು ಸೀರೆಯನು ತಗದಿಲ್ಲತೆ ರಾಧೆಯಂತೆ ತಾವೇಷವ ಧರಿಸಿದನು ಬಾಚುತ ತಲೆಯನ್ನು ಮೋದದಿಂದ ನಿರಿದುಟ್ಟನು ಸೀರೆಯನು ತಾ ತೊಟ್ಟನು ರವಗೆಯನು ಭೇದವಿಲ್ಲದ ಭರಣವ ಧರಿಸಿದನು ಮುಡಿದನು ಸುಮಗಳನ್ನು ಕೃಷ್ಣ ತದೋಂಗದಿಗು ತಗ ತೈಯ ದಿನ ತದೋಂಗದಿಗು ತಗ ತಗಜಣತಿ ತದೋಂಗದಿಗು ತಗ ತಗಜಣತಿ ತದೋಂಗದಿನ ತಗಜಣತಿ ತಗದಿಮಿ ತಗಜನು ತಗದಿನತಿ ಕದ ತದೋಂಗದಿಗು ತಗ ತೈ ತಾದಗಡ ತದೋಂಗದಿಗು ತಗ ತೈ ಕದ ತದೋಂಗದಿಗು ತಗ ತೈ ತಗಡ ದಿನತಿ ತಿಮಿದ ದಿನತಿ ಓಂಗ ದಿನತಿ ದಿನತಿ ದಿನದಿ ಕೇಶವ ಧರಿಸಿದನು ನಮಸ್ಕಾರ ಸ್ವಾಮಿ. ನಮಸ್ಕಾರ. ಓಯ್ ಓಯ್ ನಮಸ್ಕಾರ ಅಂದೆ. ನಮಸ್ಕಾರ ನಮಸ್ಕಾರ ಅಲ್ಲ
ಅಷ್ಟೇಯಾ? ಮತ್ತೆಷ್ಟು? ನಾನು ಯಾರಂತ ಗೊತ್ತಾಯ್ತಾ? ಗೊತ್ತಾಯ್ತಪ್ಪ. ಯಾರು ಹೇಳಿ? ರಾಧೆ. ಯಾರು? ರಾಧೆ. ಅಪ್ಪ, ವೇಷ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ನೋಡಿ. ವೇಷ? ಮತ್ತೆಂತದ್ದು? ಇದು ವೇಷವ? ರಾಧೆ ಇಲ್ಲ, ಮತ್ತೆ ಇದು ರಾಧೆಯ ವೇಷ. ಹಾ. ಕಾರಣ ಇದೆ. ಏನು? ಮತ್ತೆ ನೀವು ಮಾಡ್ತೇನಂತ ಮುಂದಾಗಬೇಡಿ. ಇಲ್ಲಪ್ಪ. ಕಷ್ಟ ಅದೀತು. ಹಾ. ನಮಗೆಲ್ಲ ಬಹಳ ಕಷ್ಟ ಅಲ್ಲ? ಹಾ. ಹೆಣ್ಣು ವೇಷ ಮಾಡುವುದು ಬಹಳ ಕಷ್ಟ ಅಲ್ಲ ಅಂತ. ಅಲ್ಲ, ಹ. ಜನ ಯಾರು ಗೊತ್ತಾಗ್ಲಿಲ್ಲ, ವೇಷ ಮಾಡಿದ್ಯಾರು? ಹಾ, ಯಾಕೆ ಕಷ್ಟ ಆಗುವುದಿಲ್ಲ? ಮಾಡಿದ್ದು ಕೃಷ್ಣ. ಓ, ಹಾ, ದೇವರ ವೇಷ. ಹೌದೌದು, ದೇವರ ವೇಷ ಆದ ಕಾರಣದಿಂದ ಕಷ್ಟ ಆಗುವುದಿಲ್ಲ. ಸಾಮಾನ್ಯ ಒಬ್ಬ ನಾನು ಹೆಣ್ಣಾಗಬೇಕು ಅಂತ ವೇಷ ಮಾಡಿದ್ರೆ ಅದು ವೇಷ ಆಗುವುದಿಲ್ಲ, ಮತ್ತೆ ಅದು ಹಗಲು ವೇಷ ಆಗ್ತದೆ. ಹಾ. ಬೇಡ ಬಿಡಿ ಮುಂದಿನದ್ದು, ಏ, ಹಾಗಾಗಬಾರ್ದು. ಏ, ಹಾಗಾದ್ರೆ ಏ. ರಾಧೆ ಯಾರು? ಯಾರು? ನನ್ನ ಹೆಂಡತಿ. ಈ ಪ್ರಪಂಚದಲ್ಲಿ ಯಾರಾದ್ರೂ ಹೆಂಡತಿಯ ವೇಷವನ್ನು ಮಾಡ್ತಾರಾ? ಯಾಕೆ ಮಾಡಿದ್ದು? ಯಾಕೆ? ಹೆಂಡತಿ ತಂಗಿಗಾಗಿ. ಆಹಾ. ಅಂದ್ರೆ ಹಾ. ಚಂದ್ರಾವಳಿಗೆ ರಾಧೆಯನ್ನು ಕಾಣುವ ಮನಸ್ಸಾಗಿದೆ, ಹಾ. ಕೃಷ್ಣನಿಗೆ ಚಂದ್ರಾವಳಿಯನ್ನು ಕಾಣುವ ಮನಸ್ಸಾಗಿದೆ. ಚಂದ್ರಾವಳಿಗೆ ರಾಧೆಯನ್ನು ಕಾಣುವ ಮನಸ್ಸಾಗಿದೆ, ಆದ್ರೆ ಕೃಷ್ಣನಿಗೆ ಚಂದ್ರಾವಳಿಯನ್ನು ಕಾಣುವ ಮನಸ್ಸಾಗಿದೆ. ಚಂದ್ರಾವಳಿ ರಾಧೆಯನ್ನು ಕಾಣಬೇಕು, ಆದ್ರೆ ರಾಧೆ ಚಂದ್ರಾವಳಿಯನ್ನು ಕಾಣಬಾರದು. ಓಯ್, ಹಾ, ಒಟ್ಟು ಅರ್ಥ ಆಗಲಿಲ್ಲ ಏನು ಅಂತ. ಅದು ಯಾರ್ಯಾರಿ ವಿಷಯ ಏನು? ಮತ್ತೆ ಯಾರ್ಯಾರಿಗೂ ಅರ್ಥ ಆಗಬೇಕಂತ ನಾನು ಹೇಳಿದ್ದಲ್ಲ ಸ್ವಾಮಿ, ಹಾ. ಇದು ಗೂಢ ಅರ್ಥ. ಆಹಾ. ಅಂದ್ರೆ ಚಂದ್ರಾವಳಿಗೆ ರಾಧೆಯನ್ನು ಕಾಣಬೇಕು, ಆದ್ರೆ ರಾಧೆ ಮಾತ್ರ ಚಂದ್ರಾವಳಿಯನ್ನು ಕಾಣಬಾರ್ದು ಅಂತ ಆದಮೇಲೆ ಕೃಷ್ಣನೇ ರಾಧೆಯಾಗಿ ಚಂದ್ರಾವಳಿ ಬಳಿಗೆ ಹೋಗ್ಬೇಕಂತ ಈ ವೇಷವನ್ನು ಮಾಡಿದ್ದು. ಹಾಗೆ. ಎಂತದ್ದು ಸ್ವಾಮಿ, ಏನು? ಯಾವ ವೇಷ ಬೇಕಾದ್ರೂ ಮಾಡಬಹುದು, ಹಾ. ಈ ಹೆಣ್ಣು ವೇಷ ಒಂದು ಬೇಡ. ಅದ್ಯಾಕೆ? ತುಂಬಾ ಕಷ್ಟ ಆಗ್ತದೆ. ಹಾ. ಕೆಲವರೆಲ್ಲ ಆಡುದನ್ನು ಕೇಳಿದ್ದೇನೆ, ನಾವೇ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟು ಅಂತ. ಆದ್ರೂ ಕಷ್ಟವನ್ನು ಇಷ್ಟಪಟ್ಟು ಯಾರು ಮಾಡ್ತಾರೋ ಅವರಿಗೂ ಸುಲಭ ಆಗ್ತದಂತೆ. ಹಾಗಾಗಿ ಕಷ್ಟವನ್ನು ಇಷ್ಟಪಟ್ಟು ಕಾರಣ ನನಗೆ ಸುಲಭ ಆಯ್ತು. ಎಲ್ಲ ಆಯ್ತು ಸ್ವಾಮಿ, ಸಿದ್ಧ ಆಯ್ತು. ಆಯ್ತಾ? ತಲೆ ಬಚ್ಚಿದೆ, ಹೂ ಮುಡಿದೆ, ಎಲ್ಲ ಶೃಂಗಾರ ಆಯ್ತು, ಸರಿ. ತಿಲಕ ಇಟ್ಟೆ, ಎಲ್ಲ ಮುಗಿದಿದೆ. ಉಟ್ಟ ಸೀರೆ ಎಲ್ಲ ಹೋಗುದಾ? ಅಲ್ವಾ? ಅಲ್ಲ, ಮತ್ತೆ ಬೇರೆ ಸೀರೆ ಆಗ್ಬೇಕಲ್ಲ. ಹಾಗಾಗಿ ರಾಧೆ ಉಟ್ಟ ಸೀರೆಯಲ್ಲೇ ನಾನು ಹೋದ್ರೆ ಸರಿ ಆಗ್ತದ? ಹಾಗಾಗಿ ಸೀರೆ ಉಡ್ಬೇಕಾದ್ರೆ ಪೆಟ್ಟಿಗೆಯಲ್ಲಿದೆ, ರಾಧೆ ಪೆಟ್ಟಿಗೆಯಲ್ಲಿರುವಂತ ಸೀರೆಯನ್ನು ತೆಗಿಬೇಕು. ಯಾವ್ದಾದ್ರೂ ತೆಗಿಬಹುದು, ಹೆಣ್ಣು ಮಕ್ಕಳು ಸೀರೆ ತೆಗಿಲಿಕ್ಕೆ ಆಗ್ತದ? ಅದಿಲ್ಲ. ನಿಮಗೆ ಗೊತ್ತಾಯ್ತು? ಅವ್ರು ಹೇಳಿದ್ದ? ಅವ್ರು ಹೇಳಿದ್ದ. ಪಾಪ ಕೊನೆಗೂ ಆಗ್ಲಿಲ್ಲ ಕಾಣ್ತದೆ. ಪೆಟ್ಟಿಗೆಯಲ್ಲಿದ್ದದೆಲ್ಲ ತೆಗಿಲಿಕ್ಕೆ ಆಗುದಿಲ್ಲ. ಬೇಡ ಬಿಡಿ, ಪೆಟ್ಟಿಗೆಯಲ್ಲಿಂದ ಯಾಕೆ ತೆಗಿಲಿಕ್ಕೆ ಆಗ್ಲಿಲ್ಲ? ಪೆಟ್ಟಿಗೆ ಮೇಲೆ ಅಲ್ವಾ ಕೂತದ್ದು ರಾಧೆ? ಹೌದೌದು. ಹೌದಪ್ಪ. ಹೇಗಾದ್ರೂ ಮಾಡಿ ಅವಳನ್ನು ಎಬ್ಬಿಸಬೇಕು. ಉಪಾಯದಿಂದ ಎಬ್ಬಿಸಿದೆ, ಎದ್ದು ಹೋದ್ಲು. ಆಗ ಒಂದು ಸೀರೆಯನ್ನು ತಕೊಂಡು ಉಟ್ಟುಕೊಂಡೆ. ಹೇಗೆ ಸೀರೆ ಕೊಂಡು? ಒಳ್ಳೇದುಂಟು, ಒಳ್ಳೇದುಂಟು, ಒಳ್ಳೇದುಂಟಲ್ಲ? ಹೌದಪ್ಪ. ರಾಧೆ ಎದ್ದು ಸೀರೆ ಇದ್ದು ಅದಕ್ಕೆ ಒಪ್ಪುವಂತ ಕುಪ್ಪಸವನ್ನು ತೊಟ್ಟೆ. ಹೇಗೆ ಹೊಂದಾಣಿಕೆ ಆಯ್ತಾ ಸೀರೆಗೆ ಕುಪ್ಪಸಕ್ಕೂ? ಕೆಲವರೆಲ್ಲ ಉಟ್ಟಿಕೊಳ್ತಾರಪ್ಪ, ಬಿಳಿ ಸೀರೆ ಉಟ್ರೆ ಬಿಳಿ ಕುಪ್ಪಸ ತೊಡು, ಕಾಣುವಾಗ ಹೇಗೆ ಕಾಣ್ತದೆ? ಎಷ್ಟು ಕೊಕ್ಕರೆ ಕಂಡಿದ್ದೀರಿ ನೋಡಿ. ಹೌದು, ಹಾಗಾಗ್ತದೆ. ಕೆಲವರು ಕಪ್ಪು ಸೀರೆ ಉಟ್ಟುಕೊಂಡು ಕಪ್ಪು ಕುಪ್ಪಸ ತೊಡುವುದು, ಕಾಣ್ಲಿಕ್ಕೆ ಹೇಗಾಗ್ತದೆ? ಹಾಗಾಗಬಾರದು. ಸೀರೆಗೆ ಒಪ್ಪುವಂತ ಕುಪ್ಪಸವನ್ನು ತೊಟ್ಟುಕೊಳ್ಬೇಕು. ಅದೇ ರೀತಿ ಸೀರೆಗೆ ಒಪ್ಪುವಂತ ಕುಪ್ಪಸವನ್ನು ತೊಟ್ಟುಕೊಂಡೆ, ಸುಗಂಧ ದ್ರವ್ಯವನ್ನು ಪೂಸಿಕೊಂಡಿದ್ದೇನೆ, ಕೇಶ ಶೃಂಗಾರ ಮಾಡಿದೆ, ಹೂಗಳನ್ನು ಕೊಯ್ದು ಹೆಣೆದು ಮುಡಿಯಲ್ಲಿ ಮುಡಿದಿದ್ದೇನೆ. ಹೇಗೆ ಆಗಬಹುದಾ? ಯಾರಿಗೆ? ನಿಮಗಲ್ಲ ಸ್ವಾಮಿ, ಚಂದ್ರಾವಳಿಗೆ ಆಗಬಹುದಾ ಅಂತ ಕೇಳಿದ್ದು. ಹಾಗಾಗಿ ರಾಧೆಯ ವೇಷವನ್ನು ತಾಳಿದ್ದೇನೆ. ಎಲ್ಲ ಹೊಂದಾಣಿಕೆ ಆಗ್ತದೆ ನಮಗೆ. ಕಷ್ಟ ಆಗುವುದು ಒಂದೇ ಒಂದು ಮಾತ್ರ, ಸ್ವರದೊಂದೇ ಸಮಸ್ಯೆ ಆಗುವುದು ನಮಗೆ. ಹೌದು, ಗಂಡು ಧ್ವನಿಯಿಂದ ಹೆಣ್ಣು ಧ್ವನಿಗೆ ಬರ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಎಲ್ಲ ಒಂದು ಹಂತದಲ್ಲಿ ಸರಿ ಇದ್ರೆ ಮಾತ್ರ ಸರಿಯಾಗುವುದು, ಬಿಟ್ರೆ ಇಲ್ದಿದ್ರೆ ಕಷ್ಟ ಆಗ್ತದೆ. ಗೊತ್ತಾಗ್ಲಿಕ್ಕಿಲ್ಲ? ಇಲ್ಲ, ಗೊತ್ತಾಗ್ಲಿಕ್ಕಿಲ್ಲ. ನನ್ನ ಸಮಾಧಾನ ಕೇಳುವುದು ಬೇಡ ನೀವು. ಅಲ್ಲಪ್ಪ, ಹಾಗಾದ್ರೆ ಗೊತ್ತಾಗುವುದಿಲ್ಲ ಅಂತ ಆದ್ರೆ ಇಲ್ಲೇ ಕಾಲಹರಣ ಮಾಡುವುದಲ್ಲ, ಬೇಡ. ಸಿಂಧು ಗ್ರಾಮಕ್ಕೆ ಹೋಗ್ತೇವೆ. ಸಿಂಧು ಎನ್ನುವ ಗ್ರಾಮದ ಮಧ್ಯದಲ್ಲಿ
ಸಿಂಧು ಎನ್ನುವ ಗ್ರಾಮದ ಮಧ್ಯದಲ್ಲಿ ಉರುದರ ಪ್ರಭೆಗಳಲ್ಲಿ ಚಂದಗೋಪನ ನಿಳಯವು ದೂರದಲ್ಲಿ. ಸಿಂಧು ಎನ್ನುವ ಗ್ರಾಮದ ಮಧ್ಯದಲ್ಲಿ ಉರುದರ ಪ್ರಭೆಗಳಲ್ಲಿ ಚಂದಗೋಪನ ನಿಳಯವು ದೂರದಲ್ಲಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ನಮಸ್ಕಾರ ತಗೊಂಡು ಗೋಡೆ ಹೊಡಿ. ವಿಶಾಲ ವಿಶ್ವದ ಅನಂತಕೋಟಿ ಜೀವರಾಶಿಗಳ ವೈವಿಧ್ಯಪೂರ್ಣವಾದ ಜೀವನ ಸಂಗ್ರಾಮವನ್ನು ಕಂಡು ಬೇಸತ್ತನೋ ಎನ್ನೋ ಆಗಿ ಕರ್ಮ ಸಾಕ್ಷಿಯಾದಂಥ ಜಗತ್ಸಕ್ಷು ಸೂರ್ಯದೇವನು ಪಡಗೊಡ ತಟಾಕದಲ್ಲಿ ಕಣ್ಮರೆಯಾದ. ನಿಸರ್ಗದ ನಿಯಮವು ಕರ್ತವ್ಯದ ಒತ್ತಡವೇನಂತೆ ಮತ್ತೊಮ್ಮೆ ಪ್ರಭಾಕರನು ಸುವರ್ಣಮಯವಾದಂಥ ತನ್ನ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುತ್ತಾ ಶುಭ ಗಳಿಗೆಯಲ್ಲಿದ್ದು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಪೋಷಾಕುಗಳನ್ನು ಧರಿಸಿ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ಬಲಿರೇ ಪರಾಕ್ರಮ ಕಂಠೀರ. ನಮಸ್ಕಾರ. ನಿಮ್ಮ ನಮಸ್ಕಾರ ತಗೊಂಡು ಗೋಡೆಗೊಳ್ಳಿ. ಮೂರು ಸಲ ನಾನು ನಮಸ್ಕಾರ ಕೊಟ್ಟಾಗೂ ನಮಸ್ಕಾರ ನೀವು ಹಿಂದೆ ಕೊಡಲಿಲ್ಲ. ಈಗ ನಾವು ಜನ ಯಾರು ಅಂತ ಗೊತ್ತಾದ್ಮೇಲೆ ನಮಸ್ಕಾರ ಅಂತ ಹೇಳ್ತೀರಾ? ಶ್ರೀಮಾನ್ ಶ್ರೀ ಶ್ರೀ ಚಂದ್ರಗೋಪ ಅಂತ ಹೇಳಿದ್ರೆ ನಾನೇ, ಮನೆ ಯಜಮಾನ ನಾನೇ. ಆದ್ರೆ ಏನು ಮಾಡು ಸ್ವಾಮಿ, ಮನೆ ಯಜಮಾನ ನಾನು, ಬೀದಿ ಕೈ ಮಾತ್ರ ಅಮ್ಮನ ಹತ್ರ ಇರುದು. ಅಮ್ಮ ಯಾವಾಗಲೂ ನನ್ನನ್ನು ಬೈಯಿದ್ದು, ಗನಗಾಂಪ, ಅವಲಕ್ಕಿ ಸುಬ್ಬ, ಸಗಣಿ ಮಂಜ ಏಳು ಅಂತೇಳಿ ಅಮ್ಮನ ಸುಪ್ರಭಾತ ಕೇಳಿದಾಗಲೇ ಹೇಳುವುದು ನಾನು. ಆಮೇಲೆ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸುದು. ಆದ್ರೆ ಅಮ್ಮ ನನಗೆ ಎಷ್ಟೇ ಬೈಯಲಿ, ಅಮ್ಮ ಬೀಗದ ಕೈ ಅಮ್ಮನ ಹತ್ರವೇ ಇರಲಿ, ಆದ್ರೂ ಅಮ್ಮನನ್ನು ದೇವರಂತೇಳಿ ನಾನು ಪೂಜೆ ಮಾಡುವ. ತಿಳಿದ ಪ್ರಾಜ್ಞರೊಂದು ಮಾತು ಹೇಳಿಲ್ವೇ, ಮನೆಯ ಮೊದಲ ಪಾಠಶಾಲೆ ಜನ್ನಿತಾನೆ ಮೊದಲ ಗುರುವು, ಜನನಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ. ಹಾಗಾಗಿ ಅಮ್ಮನನ್ನು ನಿರಂತರವಾಗಿ ಸೇವೆ ಮಾಡುವ ನಾನು. ನಿಜವಾಗಿ ಹೇಳಬೇಕಿದ್ರೆ ಅಪ್ಪಮ್ಮ ಮಾಡಿದ ತ್ಯಾಗಕ್ಕೆ ನಾವು ಜೀವಂತ ಇರುವಾಗ ನಮ್ಮ ಬೆನ್ನಿನ ಚರ್ಮವನ್ನು ಸುಳಿದು ಅವರ ಕಾಲಿಗೆ ಚಪ್ಪಲಿಯನ್ನು ಮಾಡಿ ಹಾಕಿದ್ರು. ಆ ರಣದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಯಾರೋ ಹಿರಿಯರು ಹೇಳಿದ್ದರಿಂದ ನಾನು ಅದನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ಈ ಪ್ರಪಂಚದಲ್ಲಿ ಎಷ್ಟು ಮಂದಿಯನ್ನು ನಾನು ನೋಡುವುದಿಲ್ಲ. ಇತ್ತೀಚೆಗೆ ನಡೆದ ಕಥನೆ ಗೊತ್ತುಂಟು ನಿಮಗೆ. ಒಂದು ಮುದುಕಿಗೆ 3 ಜನ ಮಕ್ಕಳಿದ್ರು. 2 ಹೆಣ್ಮಕ್ಳು 1 ಗಂಡು ಮಗ. ಉನ್ನತ ವ್ಯಾಸಂಗವನ್ನು ಮಾಡಿ ದೂರ ಹೋದ್ರು. ಮುದುಕಿಗೆ ಹುಷಾರಿಲ್ಲದ್ದು ಜೋರಾಯಿತು. ಅವರಿಗೆ ಸುದ್ದಿ ಮುಟ್ಟಿದಾಗಲೂ ಒಂದೊಂದು ನೆಪ ಹೇಳಿ ತಪ್ಪಿಸಿಕೊಂಡ್ರು. ಆಮೇಲೆ ಮುದುಕಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಪಕ್ಕದ ಮನೆ ಯುವಕನೊಬ್ಬ ಮುದುಕಿಯನ್ನು ತಗೊಂಡೋಗಿ ಔಷಧ ಕೇಂದ್ರಕ್ಕೆ ಸೇರಿಸಿದ್ರು. ಈ ಮಕ್ಕಳು ಬರಲೇ ಇಲ್ಲ. ಹಣದ ವ್ಯವಸ್ಥೆ ಮಾಡಿದ್ದಾರೆ, ಮಕ್ಕಳು ಬರಲಿಲ್ಲ ನೋಡ್ಲಿಕ್ಕೆ. ಕೊನೆಗೆ 1 ತಿಂಗಳಾದ್ಮೇಲೆ ಸ್ವಲ್ಪ ಸೌಖ್ಯ ಆಗಿ ಆ ಮುದುಕಿ ಮನೆಗೆ ಬರುವಾಗ ಮನೆಯಲ್ಲಿದ್ದ ನಾಯಿ ಓಡಿ ಬಂದು ಮುದುಕಿಯ ಹೆಗಲಿಗೆ ಕೈ ಹಾಕಿ ಮುಖವನ್ನು ನೆಕ್ತಾ ಇತ್ತಂತೆ. ಆಗ ಮುದುಕಿ ಹೇಳಿದ್ಲು, ನನಗೆ 3 ಜನ ಮಕ್ಕಳಿಗೆ ನಾನು ತುಪ್ಪದನ್ನವನ್ನು ಹಾಕಿ ಬೆಳೆಸಿದೆ, ಆದ್ರೆ ತಿಳಿ ಕುಡಿದಂತ ನೀನು ಈಗ ಬಂದೆ, ನನ್ನ ಮಕ್ಕಳು ಇನ್ನೂ ಬರಲಿಲ್ಲ ಅಂತ ಹೇಳಿ. ಆ ಮಕ್ಕಳು ಹುಟ್ಟಿದಕ್ಕಿಂತ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ರೆ ಒಳ್ಳೇದಾಗ್ತಿತ್ತು ಅಂತ ಹೇಳಿದ್ರಂತೆ. ಹಾಗಾಗಿ ನಾನು ಹೇಳುದು, ನಿಜವಾಗಿಯೂ ಅಮ್ಮನನ್ನು ದೇವರಂತೇಳಿ ನಾನು ಪೂಜಿಸುವ, ಆದ್ರೆ ಅಮ್ಮನನ್ನು ದೇವರಂತೇಳಿ ಪೂಜಿಸ್ತೇನೆ. ಯಾವುದೇ ವಿಳಾಸ ಇಲ್ಲದೆ ತಾನೊಬ್ಬ ಶ್ರೇಷ್ಠ ವ್ಯಕ್ತಿ, ನಾನೊಬ್ಬ ದೇವರಂತ ಹೇಳ್ಕೊಂಡು ತಿರ್ತಾನಲ್ಲ ಒಬ್ಬ, ಯಾರು ಒಬ್ಬ ಇದ್ದಾನಲ್ಲ, ಅವನ ಹೆಸರು ಹೇಳಿಕೆ ನಮಗೆ ಹೇಸಿಗೆ ಆಗ್ತದೆ. ಟೋಂಕಿಟ್ಟ ದಿಮಕಿಟ್ಟ ದಿಮ್ಕಿಟ್ಟ ಯಾವ ಒಬ್ಬ ಇದ್ದಾನಲ್ಲ, ಏನ್ರಿ ಅವನ ಹೆಸರು? ಯಾರು? ಕೃಷ್ಣನ? ಯಾರು? ಯಾರ? ಅವನೇ ಟೋಂಕಿಟ್ಟ ದಿಮಕಿಟ್ಟ ಅಂತೇಳಿ. ನೀವು ಬೇಕಾದ್ರೆ ಅವನನ್ನು ಹೇಳಿ. ಆ ಕರಿಯ ಇದ್ದಾನಲ್ಲ, ಕರಿಯನ? ಗೂಡಂಗಡಿ ಕರಿಯನ? ನೀವು ಹೋಗಿ ಗೂಡಂಗಡಿ ಕರಿಯನ್ನು ಬೆಳೆದಿರ ನೋಡಿ. ನೀವಿಬ್ರು ಸಣ್ಣ ಪ್ರಾಯದಲ್ಲಿ ಒಳ್ಳೆ ಸ್ಥಳವನ್ನು ನೀವು ಸೇರಿದ್ದೀರಿ, ಒಳ್ಳೆ ಹೆಸರುಂಟು. ಇನ್ನಾದ್ರೂ ಗೂಡಂಗಡಿಗೆ ಹೋಗುವ ವ್ಯವಹಾರವನ್ನು ಬಿಡಿ ನೀವು, ಗೊತ್ತಾಯ್ತಾ? ಆ ಚಿಲ್ಲರೆ ಬುದ್ಧಿ ಎಲ್ಲ ಈಗ ಬೇಡ, ಇನ್ನು ಅದು ಬಾಲ್ಯದಲ್ಲಿ ಮುಗಿದಿತ್ತು. ಆ ಕೃಷ್ಣ ನೀವು ಹೇಳಿದಾಗೆ ಅವನು ಏನು, ಅವನನ್ನು ದೇವರು ಅಂತ ಹೇಳಿ ಕೊಂಡಾಡ್ತಾ ಇದ್ದ. ಏನ್ ದೇವರ? ದೇವರಾಗ್ಲಿಕ್ಕೆ ಏನು ಮಾಡಿದಾನೋ? ಬಾಲಲೀಲೆಗಳು ಗೊತ್ತಿಲ್ವ? ಯಾವ್ದು ಹೇಳಿ? ತಾಯಿಗೆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿತ್ತು. ಇವಾಗ ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸುವಾಗ ಇವ ಎಲ್ಲಿ ನಿಂತಿದ, ಇವನ ಅಮ್ಮ ಎಲ್ಲಿ ನಿಂತಿದ್ರು? ನೋಡ, ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಕೊಡಿ, ಅದೇನು ಕೇಳಿ ನಂತರ ಹೇಳ್ತೇನೆ ನಾನು. ತಾಯಿಗೆ ಬ್ರಹ್ಮಾಂಡ ತೋರಿಸಿದಲ್ಲ, ಗಣಪತಿಗೆ ಪೂಜೆ ಮಾಡುವ ಎಳ್ಳುಂಡೆಯನ್ನು ಪೂಜೆ ಮಾಡುವ ಮೊದಲು ತೆಗೆದು ಬಾಯಿಗೆ ಹಾಕಿದ. ಕೆಲಸಗಾರರು ಬಂದು ಹೇಳಿದ್ರು ಹೀಗೆ ಮೈಲಿಗೆ ಆಯ್ತು ಅಂತೇಳಿ. ಅಮ್ಮ ಕಿರಿವಿ ತಿರುಗಿಸಿ ಬಾಯಿ ಬಿಡು ಅಂದ್ಲು. ಇವಳು ಅಂತ ಬಾಯಲ್ಲಿ ಉಂಡೆ ಕಂಡಿದ್ದ. ನಿಮ್ಮಂತ ಭಾಗದ್ರು ಎಳ್ಳುಂಡೆ ತೆಗೆದು ಬ್ರಹ್ಮಾಂಡ ಅಂತ ಮಾಡಿದ್ದು. ಅದು ಬಿಟ್ಟರೆ ಬೇರೆ ದೊಡ್ಡ ಸಂತಿ ಕಾಳಿಂಗಮರ್ಧನ. ಕಾಳಿಂಗಮರ್ಧನ ಎಂತ ಕಾಂಡಮರ್ಧನ ಅಲ್ಲ, ಕಾಳಿಂಗಮರ್ಧನ. ನಿಮ್ಮ ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಉಪ್ಪು ನೀರಿನ ಹೊರತೆ ಇರುವಂತ ಕೆರೆಯಲ್ಲಿ ಯಾವತ್ತಾದ್ರೂ ಕಾಳಿಂಗ ಸರ್ಪ ಇರುವುದು ಹೌದಾ? ಅದು ಇರುವುದು ಬಿದಿರು ಬಟ್ಟೆಯಲ್ಲಿ ಮಾತ್ರ. ಆಗ ಕಥೆ ಏನಂತ ಕೇಳಿ, ಈ ವೈಶಾಖ ಮಾಸದಲ್ಲಿ ಕೆರೆಯ ನೀರೆಲ್ಲ ಕಮ್ಮಿ ಆಗುತ್ತಾ ಬರುವಾಗ ಮೀನನ್ನು ತಿನ್ಲಿಕ್ಕೆ ಒಂದು ಒಳ್ಳೆ ಅಂತ ಬರ್ತದೆ. ಅದು ಮೀನನ್ನು ತಿಂದು ತಿಂದು ಸೊಕ್ಕೊಳ್ಳೆ ಅಂತ ಆಗ್ತದೆ. ಈ ಹೆಂಗಸು ಪಚ್ಚ ಪಚ್ಚ ಅಂತ ಬಟ್ಟೆ ಹೊಡೆಯುವಾಗ ಒಳ್ಳೆ ಬಂತ. ಇವರೆಲ್ಲ ಆವು 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 ಅಂದ್ರು. ಮೇಲೆ ಹೋಗಿದ್ದ ನಿಮ್ಮ ಕೃಷ್ಣ ಏನೋ ಪುಟಕನ್ನು ಕೆಳಗಾರಿದ, ಅದರ ಬಾಲವನ್ನು ಎತ್ತಿದ. ಅದು ಮಂಡೆ ಹೀಗೆ ಮಾಡಿತ್ತಾ, ಕಾಲಲ್ಲಿ ಮೆಟ್ಟಿದ. ಛಾಯಾಗ್ರಾಹಕರು ಬಂದ್ರು, ಪಿಳಿಕ್ಕ ಅಂದ್ರೆ ನಿಮ್ಮಂತ ಭಾಗವತರು ಕಾಳಿಂಗ ಮರ್ದನ ಬಂದ್ರು. ಅದು ಬಿಟ್ಟರೆ ಏನುಂಟು? ಗೋವರ್ಧನಗಿರಿಯನ್ನು ಕಿರುಬೆರಳಿನಲ್ಲಿ ನಗಹಿದ್ದಾನೆ. ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಆಗ ಒಂದು ಪುಂಡಿ ಬಂತು, ಅದನ್ನು ನೀವು ಒಂದು ಬೆರಳಲ್ಲಿ ಎತ್ತಿದ್ದೀರಾ? ನೀವು ಎತ್ತಿದ್ದೀರಿ? ಒಂದು ಬೆರಳಲ್ಲಿ ನಿಲ್ಸಲಿಕ್ಕೆ ಒಂದು ಪುಂಡಿಯನ್ನು ಮಾಡ್ತಿರ್ಲಿಲ್ವಾ? ಹಾಗಾದ್ರೆ ಕಥೆ ಏನಂತ ಕೇಳಿ, ಅದು ಬೇರೆ ಯಾವುದೂ ಅಲ್ಲ.
ಇಡೀ ಎಲ್ಲ ಕೊಚ್ಕೊಂಡು ಹೋಗೋಷ್ಟು ಧಾರಾಕಾರವಾದಂತಹ ಮಳೆ ಸುರಿತಾ ಇತ್ತ. ಎಲ್ಲ ಜನಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ರು. ಆಗ ಮಕ್ಕಳೆಲ್ಲ ಬಂದು ನೀವು ಹೇಳಿದ ಕೃಷ್ಣನ ಬಳಿಗೆ ಬಂದು ಹೀಗೆ ಹೇಳಿದ್ರು. ಕೃಷ್ಣ ಮಕ್ಕಳನ್ನೆಲ್ಲ ಗೋವರ್ಧನಗಿರಿಗೆ ಬಳಿಗೆ ಕರ್ಕೊಂಡೋದು. ಗೋವರ್ಧನ ಬೆಟ್ಟ ನೋಡಿ ಹೀಗೆ ಬಾಗಿತ್ತ, ಅದರಲ್ಲಿ ಒಂದು ಸಣ್ಣ ಹೊಟ್ಟೆ ಇತ್ತು, ನೀರು ಟಕ 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 ಇಳಿತಾ ಇತ್ತ. ಕೀವ ತೆಗೆದು ಅದಕ್ಕೆ ಬೆರಳಿಟ್ಟ. ಹೀಗೆ ಬೆರಳಿಟ್ಟಾಗ ಎಲ್ಲ ಛಾಯಾಗ್ರಾಹಕರು ಬಂದ್ರೆ ಫಿಳಿಕ್ ಅಂದ್ರು. ನಿಮ್ಮಂತ ಬಾಗಿದ್ರು ಗೋವರ್ಧನಗಿರಿ ಉದ್ಧಾರಣ ಬಂದ ಅಂತ ಹೇಳಿ. ಒಂದು ಪುಂಡಿ ಎತ್ತಲಿಕ್ಕೆ ಆಗದವರು ನೀವು ಅವ ಬೆಟ್ಟವನ್ನು ಎತ್ತುದು ಹೌದಾ? ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಅಷ್ಟೇ ಅಲ್ಲ, ರಕ್ಕಸಿ ಪೂತನಿಯನ್ನು ಕೊಂದದ್ದು. ಹೇಳಬೇಡಿ, ಇವತ್ತಿಗೂ ನಾನು ಮಾನಸಿಕವಾಗಿ ನೋಯ್ತಾ ಇದ್ದೇನೆ. ಆ ಪೂತನಿಯನ್ನು ಪ್ರೇಮಿಸಿದ ಏಕೈಕ ವ್ಯಕ್ತಿ ನಾನು. ಬಾಲ್ಯದಲ್ಲಿ ನಾನು ಅವಳನ್ನು ಪ್ರೇಮಿಸ್ತಾ ಇದ್ದೇನೆ. ಆದ್ರೆ ಈ ವಿಚಾರ ಕೃಷ್ಣನಿಗೆ ಗೊತ್ತಾಯ್ತಂತೆ. ಪ್ರಪಂಚದಲ್ಲಿರುವ ಎಲ್ಲಾ ಹೆಣ್ಮಕ್ಳು ತನ್ನ ವಶವರ್ತಿ ಆಗ್ಬೇಕಂತೇಳಿ ಶಪಥ ಮಾಡಿದವಂತೆ. ಹಾಗಾಗಿ ಈ ವಿಚಾರ ತಿಳಿದ ಪೂತನಿ ಒಂದಲ್ಲ ಒಂದು ದಿವಸ ನನ್ನ ಮೇಲೆ ಕೈ ಮಾಡ್ತೇನೆ ಅಂತ ತಿಳಿದು ಏನ್ ಮಾಡಿದ್ಲು, ಅವಳು ಒಂಚೂರು ಇಲಿಪಾಶ ಅಂತ ತಗೊಂಡು ಸತ್ತೇ ಹೋದ್ಲು. ಅಷ್ಟೊತ್ತಿಗೆ ಕೃಷ್ಣ ಬಂದ ಅಂತ ಅವಳ ಕುತ್ತಿಗೆಯನ್ನು ಒತ್ತಿಡ್ದ. ಛಾಯಾಗ್ರಾಹಕರು ಬಂದ್ರು, ಪಿಳಿಕ್ ಅಂದ್ರು. ಒಂದು ಅವನನ್ನು ದೊಡ್ಡದು ಮಾಡಿ ಛಾಯಾಗ್ರಾಹಕರು, ಮತ್ತೊಂದು ನಿಮ್ಮ ಭಾಗವತರು ಬಿಟ್ಟರೆ ಬೇರೆ ಇಲ್ಲ. ಅವನ ಹೆಸರೆತ್ತಿರೋ ಜಾಗ್ರತೆ, ಬೇರೆ ಏನಾದ್ರೂ ಮಾಡಿ ಹೇಳಲಿಕ್ಕೆ ಅವನು ನಮಗೆ ನಿಜವಾಗಿಯೂ ಅವನ ಹೆಸರು ಹೇಳಿಕೆ ನಮಗೆ ನಾಚಿಕೆ ಆಗ್ತದೆ. ನನ್ನ ಹೆಂಡತಿ ಅಕ್ಕ, ನನ್ನ ಹೆಂಡತಿ ಅಕ್ಕ, ನನ್ನ ಹೆಂಡತಿ ಅಕ್ಕ. ಅವಳಿಗೆ ಅಡ್ಡಿಲ್ಲ, ಅದು ನಮ್ಗೆ ಅಡ್ಡಿಲ್ಲ. ಯಾರು ಆಗ್ತದೆ? ನನ್ನ ಹೆಂಡತಿ ಒಬ್ಬ ಅಕ್ಕ ಇಲ್ವಾ? ಅಕ್ಕ ಯಾರು? ಯಾರ? ರಾಧೆ ಎನ್ನುವಳು. ರಾಧೆ ನಿಜವಾಗಿಯೂ ಕೃಷ್ಣ ಅವಳ ಜೊತೆಯಲ್ಲಿ ಇದ್ದಾನೆ. ಅವಳ ಗಂಡ ಉದ್ದಂಡೆ ಎನ್ನುವನು ಸೈನಿಕ ವೃತ್ತಿಯಲ್ಲಿ ದೇಶತ್ಯಾಗಕ್ಕಾಗಿ ಹೊರಟಿದ್ದಾನೆ. ಇವಳು ತನ್ನ ಮಗನ ಪ್ರಾಯದ ಕೃಷ್ಣನ ಜೊತೆಯಲ್ಲಿ ಸೊಕ್ಕು ಮಾಡ್ತಿದ್ದಾಳೆ. ಹೇಳಲಿಕ್ಕೆ ನಂಗೆ ಸಂಬಂಧ ನಮಗೆ ನಾಚಿಕೆ ಆಗ್ತದೆ. ಅಂತವರ ಹೆಸರು ಹೇಳಿದ್ರೆ ಜಾಗ್ರತೆ, ಗೊತ್ತಾಯ್ತಲ್ಲ? ನಿಮ್ಮನ್ನೆಂದು ಕಳಿಸಿ ನಾನು ಬೇರೆ ನೆಂಟರು ಬಂದಿದ್ದಾರೆ. ಇವತ್ತೆಲ್ಲ ಧರ್ಮದ ಊಟ ಅಂತ ಗೊತ್ತಾಯ್ತು. ಬಂದು ಉಟ್ಕೊಂಡು ಹೋಪ ಅಂತೇಳಿ ಬಂದ್ರು ಅವರಷ್ಟೇ. ಏನಿಲ್ಲ, ನೋಡು ಹೋಗ್ತಾರೆ. ಯಾರು ಬಂದದ್ದು ನೋಡು. ಅಲ್ಲ, ನನ್ನ ಸ್ಥಳ ಬದಲಾಯ್ತಾ ಹೇಗೆ? ಎಂತದು ಸ್ವಾಮಿ, ಮನೆಗೆ ಬಂದವರನ್ನು ಮಾತನಾಡಿಸಬೇಕೆನ್ನುವಂತ ಸಾಮಾನ್ಯ ಜ್ಞಾನ ಇಲ್ಲ. ನೋಡಿದ್ರ ಅಶ್ವತ್ಥ ಕಟ್ಟೆ ಮೇಲೆ ನಾಗಶಿಲೆ ಪ್ರತಿಷ್ಠಾಪನೆ ಮಾಡಿದಾಗ ಉಂಟು ನೋಡಿ. ಇನ್ನು ಅಶ್ಲೇಷ ಬಲಿ ಮಾಡಿಸುದು ಒಳ್ಳೇದು. ಇದು ಯಾರು ಗೊತ್ತಾಯ್ತಾ? ಯಾರು? ನಾನು ಹೇಳಲಿಲ್ವಾ ನಮ್ಮ ಪೈಕಿ ಅಂತೇಳಿ. ರಾಧೆ ರಾಧೆ ಮಾತಾಡಿಸು. ಇಂಥ ಮಾನ ಬಿಟ್ಟು ಹತ್ರ ಮಾತಾಡ್ಲಿಕ್ಕೆ ಜನ ನಾನ ಮತ್ತೆ ನಮ್ಮ ಮನೆಯಲ್ಲಿ ಇಲ್ವೋ ಜನ? ಯಾರು? ನೋಡಿ ನಿಮಗೆ ಕರಿತೇನೆ. ಅಮ್ಮ ಅಮ್ಮ ಬೆಳಗ್ಗೆ ಸರಿ ತಂಗಳು ಬಿಸಿ ಮಾಡ್ಕೊಂಡು ಊಟ ಮಾಡಿದೆ, ಜಗಲಿ ಮೇಲೆ ಕೂತ್ಕೊಂಡು ಶುರು ಮಾಡಿದೆ ವಾ 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 ಹೇಳಲಿಕ್ಕೆ. ಒಳ್ಳೆ ಬಾಯಾರಿಕೆ, ಎಮ್ಮೆ ಕೂಗ್ದಾಗ ಉಂಟು. ಎಂತ ಆಯ್ತಾ ನಿನ್ಗೆ? ಅಷ್ಟೊತ್ತಿಗೆ ನೀನ್ ಬಂದೆ ಅಲ್ಲಮ್ಮ. ಹೌದು, ನಾನು ಕರ್ತದ ಯಾಕೆ ಗೊತ್ತಾಯ್ತಾ? ಯಾಕೆ? ಬೆರಳು ನೋಡಮ್ಮ, ಬೆರಳು. ಮಗ ಇಷ್ಟೊತ್ತು ಎಲ್ಲಿಟ್ಕೊಂಡಿದ್ಯಾ? ನಿನಗೊಂದು ಕೆಟ್ಟ ಅಭ್ಯಾಸ ಉಂಟು. ಎಲ್ಲ ರಂಧ್ರ ಸಿಗ್ಲಿಕ್ಕಿಲ್ಲ, ಬೆರಳು ಸಿಕ್ಕಿಸಿಕೊಂಡು ನೋವು ಕೂಗ್ತೀಯ. ಎಂತ ಮಾಡ್ಕೊಂಡೆ ಮಗ? ಬೆರಳು ಅಂದ್ರೆ ಬೆರಳಿನ ತುದಿ ನೋಡಮ್ಮ. ಬೆರಳ ತುದಿ ಉಗುರುಂಟು ಮಗ. ಅದು ಪ್ರಪಂಚದಲ್ಲಿ ನಿನ್ನ ಮಗನಿಗೆ ಅದ್ಭುತ. ಅದು ಅದೇ ಹೇಳೋದು. ಅದಲ್ಲ, ಬೆರಳಿನ ತುದಿಯನ್ನು ನೋಡ್ಕೊಂಡು ಹಾಗೇ ಮುಂದೆ ಬಾ. ನೀನು ತೋರಿಸಿದ ಕಡೆ ನೋಡ್ಬೇಕಾ? ಏನವ್ವ ರಾಧೆ ಅಪರೂಪವು ನಮಗೆ ಮಾನಿ ಬಡಿ ಅಪರೂಪವು ನಮಗೆ
ಮೈ ಮುಟ್ಟುವ ಹತ್ರಲ್ಲಿ ಯಾಕೆ ಹೋಗುದು ನೀವು? ನಂಗೆಲ್ಲಿ ಗೊತ್ತುಂಟು ಅವ ಅಂತವ ಅಂತೇಳಿ. ಅವನಿಗೂ ಉಮೇದುಂಟಲ್ಲ. ಬೇಗ ಮುಗಿತದೆ ಮನೆಗೆ ಹೋಗ. ಹೌದು. ಕ್ಷೇಮವೇನಿಲ್ಲಯ ಜನರಿಗೆ ಬೇಳು, ಕ್ಷೇಮವೇನಿಲ್ಲಯ ಜನರಿಗೆ ಬೇಳು, ಪ್ರೇಮದೋಳಿರುವನೆ ಪ್ರೇಮ ಪ್ರಿಯೇನ ಪ್ರಿಯೇನ ಪ್ರೇಮದೋಳಿರುವನೆ ತವ ಪಿತ ಬೇಳು, ಪ್ರೇಮದೋಳಿರುವನೆ ತವ ಪಿತ ಬೇಳು. ಸರಿ ಮಾಡ್ಕಂತೆ ಮಾಡ್ಕಂತೆ. ನೀ ಮುರ್ತಿರು ಮುರ್ತೆ ನೀನು. ನಾನೇ ಸರಿ ಮಾಡ್ಕಂತೆ ಮಾರಾಯ. ಸರಿ ಆಗ್ತದತ್ತೆ? ಸರಿ ಆಗ್ತದೆ ನಂಗೆ ಸರಿ ಆಗ್ತದಾ? ಆಗ್ತದೆ. ಸರಿಯಾಗೋಯ್ತು ಮಾರಾಯ್ತಿ. ಖರ್ಚೇ ಇಲ್ಲ ನೋಡು. ಅಲ್ಲ ನಿಮ್ಮ ಸರಿ ಆಗ್ತದೆ, ಇನ್ನು ಆಗ್ತದ ಅಂತ. ಕ್ಷೇಮವೇನಿಲ್ಲಯ ಜನನಿಗೆ ಬೇಳು, ಪ್ರೇಮದೋಳಿರುವನೆ ತವ ಪಿತ ಬೇಳು, ಪ್ರೇಮದೋಳಿರುವನೆ ತವ ಪಿತ ಬೇಳು. ಮಂಗ, ಗಾಳಿ ಜೋರು ಉಂಟಲ್ಲ. ಕ್ಷೇಮವೇನಿಲ್ಲಯ ಜನರಿಗೆ ಬೇಳು, ಪ್ರೇಮದೋಳಿರುವನೆ ತವ ಪಿತ ಬೇಳು. ಧೀಗಡಿನ ತಾಗಡಿನ ಧಿತ್ತೊಂಬದಿನಂತ ಮಗ, ಇವತ್ತು ನನ್ನಂತ ಕೊಲ್ತಾರೆ ಅವರು. ನೋಡಮ್ಮ, ಸುಧಾರಿಸ್ಕೋ ಹಾ? ಸುಧಾರಿಸ್ಕೋ. ಬಿಡು ಪ್ರಶ್ನೆ ಉಂಟಾ? ಮರ್ಯಾದೆ. ನಿನ್ನ ತಾಯಿ ನಾನು ಹೌದದೇ, ಮರ್ಯಾದೆ ಬಿಡುವ ಪ್ರಶ್ನೆ ಇಲ್ಲ ಅಲ್ವಾ? ನೋಡುದು ನೋಡೇ ಬಿಡುವ. ನೋಡಮ್ಮ. ಧೀಗಡಿನ ತಾಗಡಿನ ಧಿತ್ತೊಂಬದಿನಂತ, ಧೀಗಡಿನ ತಾಗಡಿನ ಧಿತ್ತೊಂಬದಿನಂತ, ತೈತತೋಂ 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 ದಿನ್ನತ್ತ, ತೈತತೋಂ 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 ದಿನ್ನತ್ತ, ಕುಡುಕುಡುಪೋಂ 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 ದಿನ್ನತ್ತ. ಮತ್ತೆ ಕುಟ್ಕುಟ್ಟು ಎಲ್ಲ ಕಾಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಕೈಯಲ್ಲೇ ಮಾಡುದು ಕುಟ್ಕುಟ್ಟು. ಅಮ್ಮ, ಇದ್ರಲ್ಲಿ ಒಂದು ತಾಳುವ ಇವ್ರದ್ದು. ಅದಲ್ಲಮ್ಮ, ಮತ್ತೆ ಅದು ಅವ್ರದ್ದು, ಇವ್ರದ್ದು ಇದು. ಅವ್ರು ಬರುತ್ತಾಗ ಅದನ್ನೇ ಮಾಡ್ತಾರೆ ಇವರು. ಕುಡುಕುಡುಪೋಂ 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 ದಿನ್ನತ್ತ, ತೋಂ 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 ದಿನ್ನತ್ತ, ತೋಂ 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 ದಿನ್ನತ್ತ, ತೋಂ 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 ದಿನ್ನತ್ತ, ತೋಂ 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 ದಿನ್ನತ್ತ, ತೋಂ 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 ದಿನ್ನತ್ತ, ತೋಂ 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 ದಿನ್ನತ್ತ, ತೋ ದಿನ್ನ ತಾಂ. ತಯ್ಯ ತಾತ ತಯ್ಯ ತಾತ. ಇಂತ ಬಣ್ಣದ ವೇಷವೇ ನಿಂದ.
ಧಿನ್ನಾಗಿಡದಿ ಧಿನ್ನಾಗಿಡದ ಧಿನ್ನಾಗಿಡದಿ ಧಿನ್ನಾಗಿಡದ ಧಿನ್ನಾಗಿಡದ ಧಿಂದಿ ಧಿನ್ನಾಗಿಡದ ಧಿತ್ತೈ ಧಿನ್ನಾಗಿಡದ ಧಿಂದಿ ಧಿನ್ನಾಗಿಡದ ಧಿತ್ತೈ ಧಿತ್ತಿಂ ದತ್ತ ಧಿತ್ತಿಂ ದತ್ತ ಧಿತ್ತಿಂ ದತ್ತ ಧಿತ್ತ ಏನವೋ ಬಂದೆಯ ಮನೆಗೆ ತೈ 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 ದಿನದ ಏನೋ ಬಂದೆಯ ಮನೆಗೆ ಮಾನಿ ಮಾಡಿ ಅಪರೂಪವು ನಮಗೆ ನೆಲೆಯಾಗು ನಮ್ಮ ಕುಟುಂಬದವರು ಒಟ್ಟು ಸೇರುದು ಬಹಳ ಕಷ್ಟ. ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ವಿಷಯ ಇದ್ರೆ ಏನು ಸಂದರ್ಭ ಹಾಕಿ ಅಮೃತವನ್ನು ಕೈಗೊಳ್ಳುವಟ್ಟು ನಮ್ಮ ಕುಟುಂಬಕ್ಕೆ ಯಾವುದೇ ಲೋಪದೋಷ ಬಾರದ ಹಾಗೆ ನಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿ ಹೊಂದಬೇಕು. ದಿತ್ತೊಂದ ದತ್ತೊಂದ ದಿತ್ತೊಂದ ದಿನ್ನದ ಅದು ಕೊಳಚೀದ ಎಂತ ಮಾಡ್ತೀರಿ ನೋಡುವ. ಹೌದು, ಸ್ವಲ್ಪ ಹೊತ್ತಾಗಿದೆ ರಗಳೆ ಅವರದ್ದು. ಯಾರ್ಯಾರ ಅಬ್ಬಿಯನ್ನು ತತ್ತೊಂಗ ದಿತ್ತೊಂಗ ದಿತ್ತೊಂಗ ತಿರುಗಿರ್ತಾರೆ. ಹೌದಾ? ನಿಮ್ಮ ಅಜ್ಜಿಗೆ ಕುಡಿಸಿ ಹೋಗಿ. ಅವ್ರಿಗೆ ಪ್ರಾಯ ಗೊತ್ತ ಅವ್ರಿಗೆ ಮಗ. ನಮ್ಮ ಅಮ್ಮನಿಗೆ ಮೊದಲೇ ಸೊಂಟ ಹೋಗಿದೆ. ಅವರಿಗೆ ಮುದುಕೇರಿ ಕಂಡಾಗ್ಲೇ ಮನಸ್ಸಾಗುದು. ಹೌದೌದು, ಅದಕ್ಕೆ ಕುಣಿಸೋದು ಅವರು. ಮೂಲಭೂತ ಹಾಕುವವರು. ಅಯ್ಯೋ ಅತ್ತೆ ಅತ್ತೆ ಅಯ್ಯೋ ಒಂದ್ಸಲ ನುಂಗಮ್ಮ, ಏನಾಗುದಿಲ್ಲ. ನಿಂದೆ ಅಲ್ವಾ? ಅದು ಬರುವುದಿಲ್ಲ ಮಗ, ಅದು ಮ್ಯಾಣ ಆಗಿ ಹೋಗಿದೆ. ಅಯ್ಯೋ ಅತ್ತೆ ಅತ್ತೆ ಸ್ವಲ್ಪ ಗಾಳಿ ಹಾಕಲಾ? ಬೇಡ ಬೇಡ, ಯಾಕೆ? ಗಾಳಿ ಒಂದು ಹಾಕ್ಬೇಡ ಮಗ. ಯಾಕತ್ತೆ? ಗಾಳಿ ಹೋಗುವ ಗಾಳಿ ಹಾಕ್ಬಾರ್ದು ಮಗ. ಗಾಳಿ ಹೋಗುವ ಗಾಳಿ ಹಾಕಿದ್ರೆ ಅವು ಹೊಡ್ಕೊಂಡು ಅಪಘಾತ ಆಗ್ತದೆ. ಹಾಗಾಗುದು ಬೇಡ ಅತ್ತೆ. ಸಾವರಿಸಿಕೊಳ್ಳಿ ಅತ್ತೆ, ಸಾವರಿಸಿಕೊಳ್ಳಿ. ನಾನೆಂತ ಸಾವರಿಸಿಕೊಳ್ಳೋದು ಮಗ? ಸಾವೇ ನಮ್ಮನ್ನು ಅರಸ್ತಾ ಉಂಟೀಗ, ನಾವು ಸಾವರಿಸಿಕೊಳ್ಳೋದ? ಆಗ ಅತ್ತೆ ಏನು ಮಗ, ಏನ್ ಮಾಡುವ ಹೇಳು? ಏನತ್ತೆ? ನನಗೂ ಗೊತ್ತುಂಟು ಮಗ, ವಯಸ್ಸಾಗಿದೆ, ನನಗೆ ಕೂಡುದಿಲ್ಲ ಅಂತ ಗೊತ್ತುಂಟು ಮಗ. ಅಲ್ವಾ ಮತ್ತೆ? ಆದ್ರೆ ಏನ್ ಮಾಡುವ ಹೇಳು? ಏನು? ಕೆಲವೊಮ್ಮೆ ಹಾಗೆ ಆಗ್ತದೆ. ಅಪರೂಪವಾದ ವಸ್ತು ಕಂಡಾಗ, ಅಪರೂಪವಾದ ವ್ಯಕ್ತಿಗಳು ಬಂದಾಗ, ಅಪರೂಪದ ಸ್ಥಳಕ್ಕೆ ಬಂದಾಗ ನಾವು ಮಾಡದೇ ಇದ್ರೂ ಅದು ಮಾಡಿ ಹೋಗ್ತದೆ ಮಗ. ಕೆಲವೊಮ್ಮೆ ಸ್ಥಳ ಮಹಿಮೆ ಅಂತ ಇರ್ತದೆ, ಅಲ್ಲಿ ಹೋದ ತಕ್ಷಣ ನಾವು ಮಾಡಬೇಕು ಅಂತಿಲ್ಲ, ಆಗಿ ಹೋಗುವುದು. ಸರಿಯತ್ತೆ. ನಿನ್ನ ನೋಡಿದ್ನೇ ಇಲ್ವೋ ಮಗ, ಅಪರೂಪಕ್ಕೆ ಬಂದಿದ್ಯಲ್ಲ, ಬಹಳ ಸಂತೋಷ ಆಯ್ತು ಮಗ. ಮಗ ರಾಜ ರಾಜ ಎಷ್ಟು ದೃಷ್ಟಿಯಾಗಿತ್ತೇ ಮರೆಯುತ್ತೆ. ಯಾರದತ್ತೆ? ಯಾಕಂದ್ರೆ ನಿನ್ನ ಕಣ್ಣು ಬಿತ್ತು ಅಂತ. ಏನೇ ಇರ್ಲಿ ಮಗ, ರಾಜ ಏನತ್ತೆ? ಬಹಳ ಸಂತೋಷ ಆಯ್ತು ಮಗ. ಯಾಕೆ? ನೀನು ಬಂಧು ಅಲ್ವ ಮಗ, ಯಾವಾಗ್ಲೂ ಹಾಗೆ ಬಂಧುಗಳ ಮನೆಗೆ ಬಂದು ಹೋಗ್ತಾ ಇರ್ಬೇಕು, ಆವಾಗ ಬಾಂಧವ್ಯ ಉಳಿತದೆ. ಬಾಂಧವ್ಯ ಉಳಿಬೇಕಾದ್ರೆ ಆಗಾಗ ಬಂದು ಹೋಗ್ತಾ ಇರ್ಬೇಕು. ಬಾವಿ ನೀರು ಬಳಸದೇ ಇದ್ರೆ ಪ್ರಯೋಜನ ಇಲ್ಲತ್ತೆ, ಹಾಳಾಗ್ತದೆ. ಆದ್ರೆ ನಿಮ್ಗೆಲ್ಲ ಬುದ್ಧಿ ಇಲ್ವೇ? ನೀವೆಲ್ಲ ಮರ್ತು ಬಿಟ್ರಿ. ನೀವು ಒಂದು ನೆಂಟ್ರೆ, ನೀವು ಇಲ್ಲದೆ ಹೋದ್ರೆ ನೋಡು, ತಂಗಿನ ಮದುವೆ ಮಾಡಿಕೊಟ್ಟು ಎಷ್ಟು ಸಮಯ ಆಯ್ತು. ಯಾರ್ಯಾರು ಹೇಗಿದ್ದಾರೆ ನೋಡ್ಲಿಕ್ಕಾದ್ರೂ ಬಂದ್ರೇನೆ. ಹಾಗೆಲ್ಲ ಬರ್ಲಿಕ್ಕೆ ಆಗ್ತದತ್ತೆ. ಯಾಕೆ?
ಹೆಣ್ಣು ಮಕ್ಕಳಿಗೆ ಹಾಗೆಲ್ಲ ಬರ್ಲಿಕ್ಕೆ ಆಗ್ತದ? ಅಂದ್ರೆ ನಿಮ್ಮ ಸಂಸಾರ ನಿಮ್ಮ ಕುಡಿಕೆ ಅಲ್ವೇ? ಅದು ಹೌದಪ್ಪ, ನೀವು ಮಾತ್ರ ಸಂಸಾರ ಮಾಡಿದವ್ರು. ಈಗಿನ ಹೆಣ್ಮಕ್ಳು ಹಾಗೆ ಮಗ, ಹೇಗೆ? ಅವರು ಅವ್ರ ಗಂಡ ಅವ್ರ ಮಕ್ಕಳು ಮುಗೀತು. ಸಂಸಾರ ಅಂದ್ರೆ ಹಾಗೆ ಅಲ್ವಾ? ಆಚೆಯವ್ರಿಗೆ ಅಂತದ್ದು ಬೇಡ, ನೆಂಟ್ರು ಇಷ್ಟು ಎಲ್ಲ ಬೇಕು ಮಗ. ಇರ್ಲಿ, ಈಗ ನೆನಪಾಗಿ ಬಂದಿಯಲ್ಲ, ಹೌದತ್ತೆ. ಬಹಳ ಸಂತೋಷ ಆಯ್ತು ಮಗ. ರಾಧ, ಏನತ್ತೆ? ಇದು ನಿಮ್ಮ ಅಮ್ಮ ಕುಲ್ತತ್ತೆ ಹೇಗಿದ್ಲು ಮಗ? ಯಾರು? ನಿಮ್ಮ ಅಮ್ಮ ಕುಲ್ತತ್ತೆ. ಕುಲವತಿ. ಅದೇ ಅವಳಿಗೆ ಆರೋಗ್ಯ ಸರಿ ಇಲ್ಲದೆ ಹಾಸಿಗೆಲ್ಲ ಹೇಸಿಗೆ ಮಾಡ್ಕೊಳ್ತಿದ್ಲು, ಸುದ್ದಿ ಇತ್ತು ಮಗ. ಇದ್ದದ್ದೌದು. ಹಾ. ಈಗ ನೋಡಿದ್ರೆ ಹಾ. ನಿಮ್ಮಿಂದ ಗಟ್ಟಿದ್ದಾರೆ ಅತ್ತೆ. ನನ್ನಿಂದಲೂ ಗಟ್ಟಿಮುಟ್ಟಿದ್ರ. ಮುಟ್ಟಿದ್ದಾರೆ. ಅದು ಕೆಲವು ತಳಿ ಹಾಗೆ ಮಗ, ಅದ್ಯಾಕೆ? ಹೋಯ್ತು ಅಂತ ಲೆಕ್ಕ ಹಾಕುದು. ಬುಡಕ್ಕೇನಾದ್ರು ಸ್ವಲ್ಪ ಗೊಬ್ಬರ ನೀರು ಬಿತ್ತ ಮತ್ ಚಿಗರಿ ಆಯ್ತದು. ಕೆಲವು ತಳಿಯೇ ಹಾಗೆ. ಅಮ್ಮ, ನಮ್ದು ಯಾವ ತಳಿ ಅಮ್ಮ? ನಿನ್ನ ಮುಖ ನೋಡ್ರೆ ಗೊತ್ತಾಗುದಿಲ್ಲ ಮಗ, ಇದು ವಿದೇಶದ ತಳಿ ಅಂತೇಳಿ. ಹೌದಾ? ಕೊಟ್ಬಿಡ. ಹೌದಾ ಕೇಳ್ತಾ? ಯಾವಾಗಮ್ಮ ವಿದೇಶಕ್ಕೆ ಹೋದದ್ದು ನೀನು? ಬಾಯಿ ಮುಚ್ಚ, ನಮ್ದು ಯಾವ ತಳಿ ಕೇಳಲಿಕ್ಕಿಲ್ಲ, ನನ್ನ ತಳಿಯೇ ನೀನು. ಹೌದಾ? ನನ್ ನೋಡ್ರೆ ಗೊತ್ತಾಗುದಿಲ್ಲ, ತಾಯಿ ಮಗನ ಕಾಣುದಿಲ್ವಾ? ಹೌದು. ನಾವು ಹಾಗೆ, ನಮ್ಮಲ್ಲಿ ಬಾಳೆ ಹೊಂದಾಣಿಕೆ. ಹೆಚ್ಚಿನ ದಿವಸ ನಾನ್ ತಾಯಿ ಆಗ್ತೆ, ಅವ್ ಮಗ ಆಗ್ತ. ಅಪರೂಪಕ್ಕೆ ಅವ್ ತಾಯಿಯಾಗಿ ನಾ ಮಗ ಆಗುದು ಉಂಟು. ಆದ್ರೂ ತಾಯಿ ಮಗನಲ್ಲಿ ಹೊಂದಾಣಿಕೆ ಉಂಟಲ್ಲ? ಅದು ಬೇಕು ಮಗ, ಹೊಂದಾಣಿಕೆ ಇದ್ರೆ ಮಾತ್ರ ಎಲ್ಲ ಒಳ್ಳೇದಾಗುವುದು. ಹೌದು. ಕ್ರಮವೇ ಹಾಗೆ ಅದು. ಆ ಮಟ್ಟ ನನಗೆ ತೊಂದರೆ ಇಲ್ಲ. ಅಮ್ಮ, ಆಯ್ತಮ್ಮ, ಆದ್ರೆ ಮುಂದುವರ್ಸಮ್ಮ ನೀನು. ಅಡಿಲ್ಲ ಮಗ. ಅಂತೂ ಅಮ್ಮ ಅಂತದ ಜೋರ್ ಮಾಡ್ಬೇಡ. ಜೋರ್ ಮಾಡ್ದೆ ಏನ? ನನ್ನ ಹೆಂಡತಿ ಮುಂದೆ ಜೋರು ಮಾಡುದು, ಬೇರೆಯವರು ಬಂದಾಗ್ಲೂ ಜೋರು ಮಾಡುದು. ಜೋರ್ ಮಾಡ್ದೆ ಏನು ಈಗ? ಬೀಳ್ಗೈ ಕೊಡಮ್ಮ ಒಂದರೆ. ಏನೋ ಬೀಳ್ಗೈ ಕೊಡು. ಯಾಕೆ ಕೊಡ್ಬೇಕು? ಮನೆ ಯಜಮಾನ ನಾನಲ್ವಾ? ಬೀದಕ್ಕೆ ಇಲ್ಲೇ ಉಂಟು ನೋಡು. ಯಾವ ಕೊಡ್ತಿ? ಅದ್ ನಾ ಕೊಡ್ತೇವೆ ಯಾವಾಗ ಅಂತೇಳಿ. ನಿನ್ನ ಬೀದಿಗೆ ಕೊಡ್ಲಿಕ್ಕೂ ಹೆದರಿಕೆ ಆಗ್ತದೆ. ಮತ್ತೆ ಮನೆ ಪಂಚಾಂಗ ಮಾಡಿದ್ರು ಮಾಡ್ದ ಅಯ್ಯೋ, ಹಾಗೆ ಆಗ್ತೇನೆ ನಾವು. ಅದೇ ಪಂಚಾಂಗಕ್ಕೆ ಬೀಗದ ಕೈ ಉಂಟಾ? ಅದೆಲ್ಲ ಕೊಟ್ಟ ಹಾಗೆ ಮಾಡ್ತೇನೆ ಅಂತ ಮೊದಲೆಲ್ಲ ಬಾಗ್ಲೆಲ್ಲ ಮಾರಾಟ ಮಾಡಿ. ಆಯ್ತು. ಹಾ ಮಗ, ಅತ್ತೆ. ಅಂತೂ ಇನ್ನು ಅಮ್ಮ ಕ್ಷೇಮ ಅಂತ ಆಯ್ತು. ಕ್ಷೇಮ ಹೋಗಿದ್ದಾರೆ. ರಾಧ, ಇದೆಂತತ್ತೆ? ರಾಧ, ಎಂತದತ್ತೆ? ನೀನೇನಮ್ಮ ವೀಣೆ ಬಾರಿಸೋದು? ರಾಧ, ಎಂತದತ್ತೆ? ನಿಮ್ಮ ಅಪ್ಪಯ್ಯ ಆಗಿದ್ರು ಮಗ. ಎಂತ ಅಪ್ಪನ ಬಗ್ಗೆ ಕೇಳುವಾಗ ನೀವ್ ಯಾಕೆ ಹಾಗೆ ಮಾಡಿ? ನಿಮ್ಮ ಅಪ್ಪ ಎಂತದತ್ತೆ? ಅದು ನಿಮ್ಮ ಅಪ್ಪಯ್ಯ ನೆನೆಸ್ಕೊಂಡಾಗ ನಾಚಿಕೆ ಆಗೋದು ಮಗ. ಅಂದ್ರೆ ಅದ್ಯಾಕೆ? ನಿಮ್ಮ ಅಪ್ಪಯ್ಯ ಅಂದ್ರೆ ಬಹಳ ಒಂದು ಆತ್ಮೀಯತೆ ಮಗ. ನಂಟ್ರಿಷ್ಟು ಎಷ್ಟೇ ಜನ ಇದ್ರು ನಿಮ್ಮ ಅಪ್ಪಯ್ಯ ಬೇರೆ ಮನೆಗೆಲ್ಲ ಹೋಗುವುದಿಲ್ಲ. ಹೋದ್ರು ಒಂದ್ ದಿವಸ ತಪ್ಪಿದ್ರೆ 2 ದಿವಸ ಉಳಿತಿದ್ದ. ಅದೇ ನಮ್ಮನೆ ಬಂದ್ರೆ ಉಂಟಲ್ಲ, ಬಂದ್ರೆ ಹೋಗುವುದೇ ಇಲ್ಲ ಅವ. ಹೌದತ್ತೆ. ಅಂತ ಒಂದು ಬಾಂಧವ್ಯ ನಮ್ಮೊಳಗೆ. ಅದು ಹೌದತ್ತೆ. ಹಾ, ಅಪ್ಪ ನಿಮ್ಮ ಬಗ್ಗೆ ಮಾತನಾಡುವುದು. ನಂದು ಹೊಟ್ಟೆ ಆಳಕ್ಕೆ ಗೊತ್ತಿತ್ತು, ಅದಕ್ಕೆ ಬಹುಶಃ. ನೀನು ಆಗಾಗ ನೀರ್ ದೋಸೆ ಒಯ್ದವನು ಕಮ್ಮಿ ಮಾಡಮ್ಮ, ವಿಷಯ ಹೇಳು. ನೀ ಚಟ್ಟಿ ಗಾಡಿ. ಹಾ. ಹೌದು ಮಗ, ನಿಮ್ಮ ಅಪ್ಪ ಇದ್ನಲ್ಲ, ನಮ್ಮನೆ ಬಂದು ಉಂಟಲ್ಲ 15 ದಿವಸ 1 ತಿಂಗಳು ಕಟ್ಲೆ ಆದ್ರೂ ಇಲ್ಲೇ ಇರ್ತಿದ್ದ. ಅಷ್ಟು ಬಾಂಧವ್ಯ. ಈಗ ಮನೆ ಬಿಟ್ಟವರು 15 ದಿವಸ ಬಿಟ್ಟು ಬರುವುದು ನಿಮ್ಮನೆಲ್ಲೇ ಇರುವುದಾ? ಓ, ಎಲ್ಲಿವರೆಗೆ ಕೇಳಿ ನಮ್ಮನೆ ಬಂದ ಮೇಲೆ ನನ್ನ ಅರೆ ಕ್ಷಣ ಬಿಟ್ಟಿರುವುದಿಲ್ಲ ನಾವು. ಅಂತ ಬಾಂಧವ್ಯ. ಹೇಗೆ? ನಾ ಹೊರಗಡೆ ನೀರ್ ತರ್ಲಿಕ್ಕೆ ಹೋಗ್ಲಿ ನಾನು ಹಿಂದೆ ಬರ್ತಾ, ನಾನು ಅಡುಗೆ ಕೋಣೆಗೆ ಹೋಗ್ಲಿ ನಾನು ಹಿಂದೆ ಬರ್ತಾ. ಒಂದ್ ದಿವಸ ಬಟ್ಲಿ ಮನೆಗೆ ಹೋಗಿದ್ದೆ, ನಾನು ಹಿಂದೆ ಬಂದೇ ಬಿಟ್ಟ. ಮನೆಗ ನಾ ಬಿಡ್ಲಿಲ್ಲ, ಏನು ಎಳದ್ದು ಬಾಗಿಲು ಹಾಕೊಂಡೆ. ಎಂತದತ್ತೆ ಎಳೆದು ಬಾಗಿಲು ಹಾಕೊಂಡದ್ದು? ಹೌದೇನು? ಅಪ್ಪ ನನ್ನ ಒಳಗೆ ಎಳೆದು ಬಾಗಿಲು ಹಾಕೊಂಡದ? ನನ್ನ ಬಾಯಲ್ಲಿ ಆ ಶಬ್ದ ಬರಲೇ ಇಲ್ಲ. ನೀವ್ ಹೇಳಿದ್ರಲ್ಲ ಎಳೆದು ಬಾಗಿಲು ಹಾಕೊಂಡದ್ದು ಅಂತ. ನಾನು ಬಟ್ಲಿ ಮನೆಗೆ ಹೋದಾಗ ನಿಮ್ಮ ಅಪ್ಪ ಹಿಂದಿಂದೆ ಬಂದ, ಎಳದ್ದು ಬಾಗಿಲು ಹಾಕೊಂಡೆ. ಅದೇ ಎಂತದ್ದು ಎಳೆದು ಬಾಗಿಲು ಹಾಕೊಂಡದ್ದು? ಎಳದ್ದು ಬಾಗಿಲು ಹಾಕೊಂಡೆ ಹೇಳಿದ್ದೆ ಬಿಟ್ರೆ ಅಪ್ಪನ ಎಳೆದು ಬಾಗಿಲು ಹಾಕೊಂಡೆ ಅಂತ ನಾ ಹೇಳಲೇ ಇಲ್ಲ. ಮತ್ತೆ ಎಂತದತ್ತೆ? ಬಾಗಿಲು ಎಳೆದೇ ಇದ್ರೆ ನಮ್ಮನೆ ಬಾಗಿಲು ಬರುವುದಿಲ್ಲ. ಅದು ಯಾಕೆ? ಅದು ಮಾವಿನ ಹಲಿಗೆ ಮಳೆಗಾಲದಲ್ಲಿ ಬೀಗ್ತದೆ ಅದು. ಹಾಗಾಗಿ ಎಳತ್ತು ಬಾಗಿಲು ಹಾಕೊಳ್ಬೇಕು. ಹಾಗೆಲ್ಲ ಎಳೆದು ಅವ್ ಬಂದ್ರೆ ಕಷ್ಟ ಅಂತ ಎಳತ್ತು ಬಾಗಿಲು ಹಾಕೊಂಡೆ ಅಂತ. ಈಗ ಅವಳಪ್ಪ ನಮ್ಮನೆ ಬಂದು 15 ದಿವಸ ಉಳಿತಿದ್ರ? ಹೌದಮ್ಮ, ಹೌದೌದು. ಊಟ ಮಾಡುವಾಗಲೂ ನಿನ್ ಜೊತೆ ಎಲ್ಲ ಒಟ್ಟಿಗೆ, ಹೊರಗೆ ಹೋಗುವಾಗ ನಿನ್ ಜೊತೆ, ಅಯ್ಯೋ ಅಂತ ಬಾಂಧವ್ಯ. ಕತ್ಲು ಮನೆಗೆ ಹೋದಾಗಲೂ ನಿನ್ ಜೊತೆ. ಅಲ್ಲೇ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತಮ್ಮ ಈಗ. ಎಂತದ್ದು ಮಗ? ಮನೆ ಬಿಟ್ಟು ಹೋದ ಅಪ್ಪಯ್ಯ ಇನ್ನೂ ಯಾಕೆ ಬರ್ಲಿಲ್ಲ ಎನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತು ನನಗೆ. ಪಾಪಿ ಮಗನೇ, ಅವಳಪ್ಪಯ್ಯ ಬಂದದ್ದಕ್ಕೆ ನಿಮ್ಮಪ್ಪಯ್ಯ ಮನೆ ಬಿಟ್ಟು ಹೋದ್ದಲ್ಲ. ಈ ಒಡು ಸಂತಾನ ಹುಟ್ಕೊಳ್ತಲ್ಲ, ಇದ್ರ ಮುಸುಡು ನೋಡುದು ಬೇಡ ಅಂತೇಳಿ ಹೋದ್ ಘಟಕ್ಕೆ ಅವರು. ಮನೆಯ ಜವಾಬ್ದಾರಿ ಎಲ್ಲ ಮಗನ ಮೇಲೆ ಉಂಟು ಅಂತೇಳಿ ಹೋದದ್ದು. ಹಾಗೆ ಹೇಳು. ಹಾಗೆ ನಿಮ್ಮ ಬಾಂಧವ್ಯ. ಮತ್ತೆಂತದ್ದು ಅಂತ ಅವ್ನು ಕ್ಷೇಮವ? ಕ್ಷೇಮವಾಗಿ ಎಲ್ಲ ಕ್ಷೇಮ ಆಯ್ತು. ಅಲ್ಲೇಕ್ ನೋಡ್ತಿದ್ದೆ, ಒಳಗ್ ಬಾರೆ. ಅತ್ತೆ ಏನು ಮಗ? ಒಳಗೆ ಬರ್ಬೋದಿತ್ತು. ಏನಾಯ್ತು? ಏನು ಹ್ಞೂ ಅಂದ್ರೆ ಯಾರು? ಚಂದ್ರವಳಿಯ? ಅಯ್ಯೋ ಮಗ, ಅಯ್ಯೋ ಅತ್ತೆ, ಚಂದ್ರವಳಿ ವಿಷಯ ಏನಂತ ಅತ್ತೆ, ಹೇಳಿ? ಏನಾಯ್ತತ್ತೆ? ಚಂದ್ರವಳಿಗೆ ಏನಾಯ್ತತ್ತೆ? ಏನೂ ಆಗ್ಲಿಲ್ಲ. ಮತ್ತೆ ನೀವೇ ಕಳುವುದು?
ಅಂದ್ರೆ ಯಾವಾಗ ನೋಡ್ರು ನಿನ್ನದ್ದೇ ನೆನಪು ಮಾಡ್ಕೊಳ್ತಿದ್ಲು ಅಂತ ಅದನ್ನ ಹೇಳಲಿಕ್ಕೆ ಮರ್ತೇ ಬಿಟ್ಟೆ. ಎಂಥದ್ದು ಭಾವ ಹೌದು ಮಗ, ನಾ ಬಾವಿ ಕಟ್ಟೆ ಹೋಗಿ ನೀರು ತಗೊಂಡು ಬಂದು ಕೊಡ ಕೊಟ್ರೆ ಬಾವಿ ಕಟ್ಟೆಗೆ ಹೋಗ್ತಾಳೆ, ನೀರು ಸೇದುವುದಿಲ್ಲ ಮಗ. ಕೊಡ ನೋಡ್ಕೊಂಡು ಅಕ್ಕಾರಾದೆ ಅಕ್ಕಾರಾದೆ ಕಣ್ಣೀರು ಹಾಕಿ ಹಾಕಿ ಕಣ್ಣೀರಲ್ಲೇ ಕೊಡ ತುಂಬ್ತಿತ್ತು. ನೀರು ಬರುವುದಿಲ್ಲ, ನೀರು ಬರುವುದಿಲ್ಲ, ಕಣ್ಣೀರೇ ಬರುವುದು. ಅದೇ ಅಯ್ಯೋ ಇರ್ಲಿ ಬಂದಲ್ಲ ಅಲ್ಲ, ಅಷ್ಟು ನೆನಪು ಮಾಡ್ತಾಳೆ. ಹೌದು, ನಾನು ಬಂದು ಇಷ್ಟೊತ್ತಾಯ್ತು. ಅಯ್ಯೋ ನೀ ಬಂದೋಳೆ ಗೊತ್ತಾಗ್ಲಿಲ್ವೇ? ಓಲ್ ನಿಂತ್ಕೋ, ಈಗ ಕರೀತೆ ಮಗ ಚಂದು, ಏ ಚಂದು ಬಾರೆ. ಆ ಕೆರೆಯನ್ನು ದಾಟಿ ಒಂದು ಹೆಜ್ಜೆ ಮುಂದಿಡಬಾರದು ಮಗ. ಕರ್ದದ್ ನಾನು ಅವಳು ಬಂದ್ಲು. ಹೌದು, ನೀನಂತೆ 3 ಗೆರೆ ಹಾಕಿದಲ್ಲ, ಎಂತ ಮಗ ಅದು? ಅದು ಗೆರೆ ಹಾಕಿದ್ದಂಥದ್ದು ಅದು ಉಸ್ಮಾನ್ ರೇಖೆ. ಯಾರು? ಉಸ್ಮಾನ್ ರೇಖೆ. ಉಸ್ಮಾನ್ ರೇಖೆಯ? ಉಸ್ಮಾನ್ ಏನ ಅಪ್ಪನ? ಆವತ್ತು ಪೇತ್ರಿಯಲ್ಲಿ ಸೀತಾರಾಮನ ತಮ್ಮ ಮರಯ ಪೇತ್ರಿ ಸೀತಾರಾಮ ಅಲ್ಲ, ಆ ಕುಳ್ಳ ಕಡಿಯ ಸೀತಾರಾಮ. ಅವ ಪೇತ್ರಿಗೂ ಹೋಗ್ತಾ, ಎಲ್ಲ ಕಡೆ ಹೋಗ್ತಾವ. ದಿವ್ಸಕ್ಕೆ 3 ಕಡೆ ಹೋದ್ರು ಹೋದ್ದು ಗೊತ್ತಾಗುದಿಲ್ಲ, ಬಂದು ಗೊತ್ತಾಗುದಿಲ್ಲ, ಒಳ ಬಿದ್ದು ಮಾತ್ರ ಗೊತ್ತಾಗ್ತದೆ ಅವ್ ಮಾತ್ರ. ತಂದು ಕೊಡೋದು ಅಮ್ಮನ ಹತ್ರ. ಆ ಒಟ್ಟು ನೆಮ್ಮದಿ ಉಂಟಾನೆ. ಎಂತದ್ದ? ಯಾವ ಸೀತಾರಾಮ ಅದು? ಯುಗ. ನಿನ್ನ ಕರ್ಮದ ಪೇತ್ರಿ ಅಲ್ಲ ಅದು, ತೃಪ್ತಿ ತೃಪ್ತಿ. ಇದು ತಾಯಿ ಮಗಳ ಹೊಂದಾಣಿಕೆ ಅಂದ್ರೆ ಹಾಗೆ. ಇಸಾಕ್ ವಂಶದಲ್ಲಿ ಹುಟ್ಟಿದವ, ಶಿಕ್ಷೆ ಆಗ್ತಾವ. ಇಸಾಕ್ ವಂಶದಲ್ಲಿ. ವಿಷ ಹಾಕುದಲ್ವಾ? ಸೀದೆ ಇಕ್ಸಾಕು ವಂಶ. ಅದೇ 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 ಅದೇ. ಆ ರಾಮನ್ ತಮ್ಮ ಯಾರು? ಉಸ್ಮಾನ್. ದೇವ್ರೆ, ಎಲ್ಲಿಯ ರಾಮ ಎಲ್ಲಿಯ ಉಸ್ಮಾನ? ರಹೀಮನ್ ತಮ್ಮ ಉಸ್ಮಾನ ಹೇಳು, ರಾಮನ್ ತಮ್ಮ ಉಸ್ಮಾನ್ ಹೇಳ್ಬೇಡ. ಹನುಮಂತನ ಭಕ್ತರಿದ್ರೆ ಹೊಡೆದು ಕೋಲ್ತಾರೆ ನಿನ್ನ. ಅವ ಅಲ್ಲಿ ಇರ್ಲಿಲ್ವಮ್ಮ. ಓ ಲಕ್ಷ್ಮಣ. ಆವತ್ತವ 3 ಗೆರೆ ಹಾಕ್ಲಿಲ್ವಾ? ಅದಕ್ಕೆ ಲಕ್ಷ್ಮಣ ರೇಖೆ ಅಂತ ಹೆಸರಾಗಿದೆ. ಇವತ್ತು ಚಂದಗೋಪನ 3 ಗೆರೆ. ಅದು ಚಂದ್ರಗೋಪನ ರೇಖೆ. ಮನೆ ಯಜಮಾನ ನಾನಿರುವಾಗ 1 ಗೆರೆಯನ್ನು ದಾಟಿ ಮುಂದೆ ಬರಬಾರ್ದು ಮಗ. ಲಕ್ಷ್ಮಣ ರೇಖೆಗೆ ರಾವಣ ಸನ್ಯಾಸಿಗೂ ದಾಟ್ಲಿಕ್ಕೆ ಆಗಿಲ್ಲ ಅಂತ ನಾವು ಕತೆ ಕೇಳಿದ್ದೇವೆ. ಈ ಚಂದ್ರಗೋಪನ ರೇಖೆಗೆ ಇರುವೆಯೂ ಆಚೆ ಹೋಗ್ತದೆ. ಅದು ಇರುವೆ ಹೋಗ್ಲಿ, ಇವಳು ಹೋಗ್ಬಾರ್ದು ಅಂತ. ಯಾಕೆ? ನಾನ್ ಕದ್ದವಳಲ್ವಾ? ಮನೆ ಯಜಮಾನ ನಾನು. ಬೇಳ್ಕೆ ಇಲ್ಲೇ ಉಂಟಾ ನಿನ್ನ ಯಜಮಾನಿಗೆ? ಮಾತಾಡ್ತಾರೆ. ಈ ಹೊಟ್ಟೆ ಕೊಡಪಾನ ಇಟ್ಕೊಂಡು ಬಂದಿದ್ದಾಳಲ್ಲ ನಮ್ಮ ಮನೆ ತೆಗಿಲಿಕ್ಕೆ. ನಮ್ಮ ಮನೆಯಲ್ಲಿ ಚಿನ್ನದಿಲ್ವಾ, ಬೆಳ್ಳಿದಿಲ್ವಾ, ತಾಮ್ರದಿಲ್ವಾ, ತಗಡದಿಲ್ವಾ, ಹಿತ್ತಾಳದಿಲ್ವಾ, ಇದನ್ನ ಹಿಡ್ಕೊಂಡು ಬಂದಿದ್ದಾಳೆ. ಈ ಹೊಟ್ಟೆ ಕೊಡಪಾನ ಯಾರು ಮನೆ ತೆಗಿಲಿಕ್ಕೆ? ಎಲ್ಲದ್ದೂ ಉಂಟು, ಆದ್ರೆ ಈ ಹೊಟ್ಟೆ ಕೊಡಪಾನ ಯಾಕೆ ಹಿಡ್ಕೊಂಡು ಬಂದ್ಲು? ಇಲ್ಲಿ ಯಜಮಾನ ಯಾರು? ನಾನು. ಈ ಎಟ್ಟೆ ಯಜಮಾನಿಕೆಗೆ ಹೊಟ್ಟೆ ಕೊಡಪಾನ ಸಾಕತ್ತೆ ಹಿಡ್ಕೊಂಡು ಬಂದ. ನಮಗ್ ತೊಂದ್ರೆ ಇಲ್ಲ, ಹೋಗುದು ನಿಮ್ದೆ. ಬರ್ಕೊಂಡು ಉಂಟು ಹೆಸರು ನೋಡು, ಮನೆ ಲೆಕ್ಕ ಬರ್ತದೆ. ದೇವ್ರ, ನಮ್ದೊಂದು ಬೇಡೋರ ಸಂಘ, ಅದೊಂದು ಅತೇ, ಇದೊಂದು ಅಮ್ಮ, ಇದಕ್ಕೊಂದು ಅಧ್ಯಕ್ಷರು ನಾವು. ಗ್ರಾಚಾರ ಸರಿಯಾ? ಮಗ ಇಲ್ಲಿ ಬಾರೆ ನೀನು. ಅವ್ನು ನೋಡು, ನೀವು ಒಟ್ಬಿಡ್ವೆ ಈಗ. ನಮ್ಮ ಮರ್ಯಾದೆ ಪ್ರಶ್ನೆ. ಹೊಟ್ಟೆ ಕೊಡಪ ಅಂತ ಮರ್ಯಾದೆ ಇದ್ದೆ ಅವ್ರಿಗೆ. ನಿನಗೆ ಎಂತದ್ದು? ನಾಳೆ ಮನಸ್ಸು ಹೊಡೆದ್ರೆ 10 ಕೊಡ ಬಂತ ಇರ್ಬೋದು. ಈ ಹೊಟ್ಟೆಗಡೆ ಹೊಡಿರ್ಬೋದು. ಅದಕ್ಕೆ ಆದ್ರೂ ತರುವುದಿಲ್ಲ. ನಮ್ದು ಯಾವ್ದು ಹಳೆ ತೀರಬಾರ್ದು ಅಂತ ಹೇಳಿ ಎಚ್ಚರಿಕೆ ಆಗಿದೆ ಮೊದಲೇ ನಮ್ಗೆ. ಹೌದು, ತಂದ್ಕೊಡು ಬೇರೆಯವರಲ್ಲ. ನಿಂಗೇನು ಸಮಸ್ಯೆ ಉಂಟು? ಯಜಮಾನಿಕೆ ನೀವು ಮಾಡ್ತೆ, ಅಷ್ಟೇ ಬರ್ಲಿ ಅಂತ ಮಾತಾಡ್ತಾ. ಇಲ್ಲಿ ಬಾರಿ, ಅವನ್ ಯಾವಾಗಲೂ ಇದ್ದದ್ದೆ ಮಗ. ಅವನ್ ರಗಳೆ ಇರ್ಲಿ ಮಸ್ತ. ಅಲ್ಲಿ ಯಾರು ಬಂದ್ರು ನೋಡೆ. ನಾಗವೇಣಿಯು ಬಂದು ಅಕ್ಕನ ಬದಗೆ ಬೇಗದೊಳೆರಗಿಯಲು ಪರಸಿದಳಾಗೆ. ಮರೈತಿ ನಿಲ್ಸ್ರೆ, ನಿಮ್ಮ ಅಪ್ಪಿಕೋ ಚಳವಳಿ ನಿಲ್ಸ್ರೆ ಮರೈತಿ. ಒಂದು ಸಂತೋಷದ ಲಹರಿಯಲ್ಲಿ ಮಗ ಹೌದು, ನೀವು ಅದ್ರಲ್ಲಿ ಒಪ್ಕೊಂಡ್ರಿ, ನಾನೀಗ ಅದ್ರ ಅಡಿ ಬಿದ್ದು ಸಾಯ್ತಿದ್ದೆ ಈಗ.
ಮೊದಲು ಒಟ್ಟಿಗೆ ಇದ್ದವರು ನಾವು ಹೌದು. ಅಪರೂಪ ಕಾಣ್ತಾ ಇದ್ದೇವೆ. ಅದಕ್ಕೆ ಈಗ ಅಲ್ಲೇ ಒಪ್ಕೊಂಡ್ರಿ. ಸಂತೋಷ. ಸಂತೋಷ ಹೇಳ್ಗಪ್ಪ. ಅಪ್ಪುಗೆ ನಿಮ್ದು, ನಿಮ್ಮ ಅಪ್ಪುಗೆ ಹೌದು ಮರ ಐತಿ, ನೀವ್ ಒಪ್ಕೊಂಡ್ರಿ ಅಂತೇಳಿ ಆ ಪಾಪಿ ನನ್ನನ್ನು ಒಪ್ಕೊಳ್ಲಿಕ್ಕೆ ಬರ್ತಾ ಮಗ. ಸಾಯತ್ಲಾಗೆ ಅವ್ ಒಪ್ಪರು ಬೇಸರ ಇಲ್ಲ, ಬುಡುಮ್ರೆ ಬಿದ್ದು ಬಿಟ್ಟ ಮಗ. ನನ್ನ ಸೊಂಟವೇ ತೆಗೆದ. ಅವ ಸಾಯ್ಲಿಕ್ಕೆ ಅವನ ಅಪ್ಪ ಇನ್ನು ಈ ರೀತಿ ಬಿದ್ದಿದ್ದಿಲ್ಲ ಮಗ. ಆಶ್ಚರ್ಯ. ಯಾಕೆ ಇವತ್ತಾದ್ರೂ ನಿನಗೊಬ್ಳು ತಂಗಿ ಇದ್ದಾಳೆ ಅಂತ ನೆನಪಾಯ್ತಲ್ಲ ನಿನಗೆ? ಹೌದಪ್ಪ. ಸತ್ಯ ಏನು? ನಿನಗೆ ನೆನಪಿರ್ತದ? ಅಯ್ಯೋ ನನಗೆ ನಿನ್ನ ನೋಡ್ಬೇಕು, ನೀನು ಇವತ್ತು ಕಂಡಾಗ ನೆನಪಾಗ್ತದ ನಿನ್ನ ನೋಡ್ಬೇಕು, ಮಾತಾಡ್ಬೇಕು ಅಂತ ನಾ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ವು. ಪ್ರಯತ್ನ? ಹೌದು. ಯಾರ್ಯಾರಿಗೆ ಪ್ರಯತ್ನ ಪಟ್ಟರೆ ಆಗುದಿಲ್ಲ. ನನ್ನ ನೋಡ್ಬೇಕು, ಮಾತಾಡ್ಬೇಕಂತಲೇ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಮಾಡಿದ್ದು ನಾನು. ಗೊತ್ತಾಯ್ತೆ. ಎಂತದ್ದು? ಬ್ರಾಹ್ಮಣರು ಬಂದ್ರಲ್ಲ, ನಾನೇ ಕಳ್ಸಿಕೊಟ್ಟದ್ದು. ಬಂದ್ರಿ ಯಾರು ನಮ್ಮನೆಗೆ ಬಂದ ಬ್ರಾಹ್ಮಣರು? ಯಾರು ನಮ್ಮನೆಗೆ ಬಂದ ಬ್ರಾಹ್ಮಣರು? ಏನ್ ಬ್ರಾಹ್ಮಣರು ಏನ್ ಧರ್ಮಕ್ಕೆ ಬರ್ತಾರ? ಎಲ್ಲಿ ಅಪ್ರಾಹ್ಮಣರಿಗೆ ಕೊಟ್ಟಿದ್ದ? ಅವ ಸಾಯ್ಲಿಕ್ಕೆ ಮಾರೈತಿ ತಿಳ್ಕೊಳ್ರಿ. ಎತ್ ಬರುವ ಅವ ಸಾಯ್ಲಿಕ್ಕೆ ನಾನ್ ತುಳಿಬೇಕು ಅನ್ನುವಾಗ್ಲೇ ಮುಂದೋಗಿ ಸಾಯ್ತಾವ. ನಾನು ಅದಕ್ಕೆ ಬುಡುಮ್ನ ಬೀಳುದು. ಬರ ನೀ ಯಾರಿಗೆ ಬೈದದ್ದೀಗ? ಯಾರು ಬ್ರಾಹ್ಮಣರು ನಮ್ಮನೆಗೆ ಬಂದ? ಏಯ್ ನೀನು ಯಾರಿಗೆ ಬೈದ್ರು ನಾ ಸಹಿಸ್ಕೊಳ್ತೆ. ಯಾಕಮ್ಮ? ಬ್ರಾಹ್ಮಣರಿ ಮಾತ್ರ ಬೈಬೇಡ ಮಗ. ಯಾಕೆ? ಬ್ರಾಹ್ಮಣರು ಒಬ್ಬರು ನಮ್ಮನೆಗೆ ಬರ್ದೇ ಇದ್ರೆ ನೀ ಹುಡ್ತಿದ್ದೆ ಮಗ. ಯಾರಮ್ಮ ಬ್ರಾಹ್ಮಣರು? ಯಾರು ಬ್ರಾಹ್ಮಣರು? ನಮ್ಮನೆಗೆ ಆ ಕಾಲದಲ್ಲಿ ಬಂದವರು ಮಗ ಸುಬ್ರಾಯ ಭಟ್ರು. ಸುಬ್ರಾಯ ಭಟ್ರು ನಮ್ಮನೆ ಬರೋದಕ್ಕೂ ನಾನು ಹುಟ್ಟಿದಕ್ಕೂ ಏನ್ ಸಂಬಂಧಮ್ಮ? ಉಂಟು ಮಗ, ಗಟ್ಟಿಯಾದ ಸಂಬಂಧವೇ ಉಂಟು ಮಗ. ನಿಮ್ಮ ಅಪ್ಪನ ಮದುವೆ ಆಗೋದೆಷ್ಟು ಕಾಲ ಆದ್ರೂ ಸಂತಾನ ಆಗ್ಲಿಲ್ಲ ಮಗ. ದಿವಸ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೆ. ನೀರಿರ್ಲಿಲ್ವಾ? ಅಲ್ವಾ ದುಃಖ ಅಂತ. ಆ ಕ್ಷಣಕ್ಕೆ ಆ ಪುಣ್ಯಾತ್ಮ ಬ್ರಾಹ್ಮಣರು ನಮ್ಮನೆ ದಾರಿಯಲ್ಲಿ ಹೋಗುವವರು ನಮ್ಮನೆ ಬಂದ್ರು. ಏನು ಸುಬ್ಬುಲಕ್ಷ್ಮಿ ಯಾಕೆ ಕಳ್ತಾ ಇದ್ದೆ ಅಂತ ಕೇಳಿದ್ರು. ಹೇಳ್ದೆ ಇವ್ರನ್ನ ಕಟ್ಕೊಂಡು ಇಷ್ಟು ವರ್ಷ ಆಯ್ತು ಸ್ವಾಮಿ, ಸಂತಾನ ಆಗ್ಲಿಲ್ಲ ಅಂತ ಹೇಳ್ದೆ. ಹೌದಾ, ನಿನ್ ಜಾತಕ ಕೊಡು ನಾನು ನೋಡ್ತೆ ಅಂದ್ರು. ಜಾತಕ ನೋಡಿದ್ರು ಮಗ. ಅಯ್ಯೋ ನೋಡ್ಕೊಂಡು ಹೇಳಿದ್ರು ಯಾವ ಕಾರಣಕ್ಕೂ ಸಂತಾನ ಆಗೋ ಲಕ್ಷಣವೇ ಕಾಣುವುದಿಲ್ಲ, ಬಹಳ ದೋಷ ಉಂಟು ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡುದು ಕೇಳ್ದೆ. ಹೆದರುದು ಬೇಡ, ಏನು ಪರಿಹಾರ ನಂಗೆ ಗೊತ್ತುಂಟು, ನಾನೇ ಮುಂದೆ ನಿಂತು ಮಾಡ್ಕೊಡ್ತೆ, ಯಾಕೆ ಮಕ್ಕಳಾಗುದಿಲ್ಲ ನೋಡ್ತೆ ಅಂದ್ರು. ಅದೇ ಕಾರ್ಯಕ್ರಮ ಅಲ್ಲ, ಏನ್ ಮಾಡ್ಬೇಕು ಕೇಳ್ದೆ. ನಾಗನ ಕಲ್ ಕಿತ್ತು ಬಾವಿಗೆ ಹಾಕ್ಬೇಕು ಅಂದ್ರು. ಅದೇ ಕಿತ್ತಿ ಆಮೇಲೆ ಪ್ರತಿಷ್ಠಾಪನೆ ಮಾಡ್ಬೇಕು, ಆ ಹೋಮ ಈ ಹೋಮ ಎಲ್ಲ ಹೇಳಿದ್ರು. ಅದೆಲ್ಲ ಹೇಳಿ ಮಾಡಿಸಿ 1 ವರ್ಷದೊಳಗೆ ಇವ್ ಹುಟ್ಕೊಂಡ. ಹಾಗಾಗಿ ಬ್ರಾಹ್ಮಣ ಬರ್ದಿದ್ರೆ ನೀ ಹುಡ್ತಿದ್ಯಾ? ಹಾಗೆ ಮತ್ತೆ ಮುಖ ನೋಡಿ ಗೊತ್ತಾಗುದಿಲ್ವ ತೇಜಸ್ಸು? ಮತ್ತೊಂದ್ಸರಿ ಅವ್ರನ್ನ ಕರ್ಸೋದೆ ಎಂತಕ್ಕೆ ಮಗ? ನಮ್ಮ ಮದುವೆ ಆಗು ಕೆಲವು ವರ್ಷ ಆಯ್ತು. ಅಯ್ಯೋ ಅವ್ರು ಬರುವಾಗಿಲ್ಲ ಮಗ. ಅವ್ರು ನಮ್ಮ ಕಾಲದ ಭಟ್ರಲ್ವ, ವಯಸ್ಸಾಯ್ತು ಅವರಿಗೆ, ಅವ್ರಿಗೇನು ಕೂಡುವುದಿಲ್ಲ. ಅವ್ರ ಮಗ ತಿರುಗಾಟ ಮಾಡ್ತಾನೆ ಸುದ್ದಿ. ಯಾರು ಬರುದು ಬೇಡ, ನಮ್ದೇನು ಯಾತ್ರೆ. ಹಾಗಾದ್ರೆ ಅವರಲ್ಲಿ ಒಂದು ಕಲ್ಲು ಕೆತ್ತಲಿಕ್ಕೆ ಹೇಳಿ. ನೋಡ್ತೇನೆ ಒಂದು ಪ್ರತಿಷ್ಠಾಪನೆ ಯಾರು ನಮ್ಮನೆಗೆ ಬರುದು ಬೇಡ. ಇಲ್ಲಿ ಬರ. ಯಾಕೆ ಬೈಯೋದು ನೀನು? ಬ್ರಾಹ್ಮಣರು ಬೈದ್ರೆ ಯಾಕೆ ಬೈಯೋದು? ಅವ್ರು ಬಂದ್ರು ಹೋಗ್ತಾರೆ. ಬಂದ್ರು ಹೋಗ್ತಾರೆ. ಇವ್ರು ಅಪ್ಪನ ಮನೆಯಿಂದ ಕೊಡ್ತಾರೆ ಅಷ್ಟೆಲ್ಲ ಅವರಿಗೆ. ದಕ್ಷಿಣೆ ಕೊಟ್ಟೆ ಅಂತ ಸಿಟ್ಟು ಬರುವುದು ಅವ್ರಿಗೆ. ಅದು ಹೌದು ಮಗ, ಅದು ನೀನಂತಲ್ಲ, ಬಹಳ ಜನ ಇದ್ದಾರೆ. ಬ್ರಾಹ್ಮಣರಲ್ಲಿ ಕಾರ್ಯ ಎಲ್ಲ ಮಾಡಿಸ್ಕೊಳ್ಳುವುದು, ಆಮೇಲೆ ದಕ್ಷಿಣೆ ರೂಪದಲ್ಲಿ ಕೊಡುವುದು, ಅವ್ರು ಹೋದ್ಮೇಲೆ ಹಿಂದಿಂದ ಹೇಳುವುದು. ಆ ಬಟ್ಟೆ ನಾವು ಅಷ್ಟು ಕೊಟ್ಟಿದ್ದೇವೆ, ಈ ಬಟ್ಟೆ ಇಷ್ಟು ತಕೊಂಡು ಹೋದ್ರು, ಹಾಗೆ ಹೀಗೆ ಅಂತೇಳಿ ಹಿಂದಿಂದ ಅವ್ರಿಗೆ ಬೈಯುವುದು. ಒಂದ್ ತಿಳ್ಕೊ, ಬ್ರಾಹ್ಮಣರಲ್ಲಿ ನಾವು ಕಾರ್ಯವನ್ನು ಮಾಡಿಸ್ಕೊಂಡು ಅವ್ರಿಗೆ ಕೊಡುವುದಂತ ಸಂಭಾವನೆಯ? ಅದೇನಮ್ಮ? ಸಂಭಾವನೆ ಅಲ್ಲ, ಸಂಬಳವಲ್ಲ, ದಕ್ಷಿಣೆಯೂ ಅಲ್ಲ. ಮತ್ತೆ ನಾವು ಮಾಡಿದ ಪಾಪವನ್ನು ಅವ್ರ ಕೈ ಮೇಲೆ ಇಡುವುದು. ಹೌದಾ? ಪಡೆದಂತ ಬ್ರಾಹ್ಮಣರು ಅಷ್ಟೇ ನಿಷ್ಠಂತ ಆಗಿರ್ಬೇಕು ಅಂತ ನಾವು ಕೇಳಿದ್ದೇವೆ. ನಿಷ್ಠಾವಂತ ಬ್ರಾಹ್ಮಣರಿಗೆ ಮಾತ್ರ. ಇದ್ರವರಿಗೂ ದೋಷ ಉಂಟಂತೆ. ಹೌದಮ್ಮ? ಅದು ನಮ್ಮನೆ ಬಂದ್ ಬಟ್ಟೆ ಹೇಳಿದ್ದು. ಹಾಗಾಗಿ ಹೇಳುದು, ವಿಚಾರ ಮಾಡು, ನಮ್ಮ ಪಾಪವನ್ನು ಅವ್ರ ಕೈಯಲ್ಲಿ ಹಿಡಿದ್ರು ನಮಗೆ ಹೇಳುದು ಏನವರು? ನಿನಗೆ ನಿನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಬಿಟ್ರೆ ಕೆಟ್ಟದ್ದು ಬಯಸುವುದಿಲ್ಲ. ಅದಕ್ಕಾಗಿ ಹೇಳುವುದು, ಕಣ್ಣಿಗೆ ಕಾಣುವ ದೇವರು ಯಾರು ಕೇಳಿದ್ರೆ ಭೂಲೋಕದಲ್ಲಿ ಬ್ರಾಹ್ಮಣೋತ್ತಮರು. ಇನ್ನೊಮ್ಮೆ ಕರೆಸುವಮ್ಮ, ದಾನ ಧರ್ಮ ಮಾಡುವ ನಾವು. ಬ್ರಾಹ್ಮಣರಿಗೆ ಕೊಟ್ಟರೆ ಎಲ್ಲಿ ಹೋಗ್ತದೆ? ಬ್ರಾಹ್ಮಣ ಕೊಟ್ಟು ಎಲ್ಲಿ ಹೋಗ್ತದೆ? ನೇರ ಮನೆಗೆ ಹೋಗ್ತದೆ. ಹಾಗಲ್ವಾ, ಅದು ಹೋಗುದು ಮನೆಗೆ. ಎಮ್ಮೆಗೆ ಹಾಕಿದ ಹಿಂಡಿ ಹಾಲೆಲ್ಲ ಬರ್ತದೆ. ಹಾಲಲ್ಲಿ ಬರ್ತದೆ. ಬರ್ದೇ ಇದ್ರೆ ಒಂದಿಷ್ಟು ಸಗಣಿಯ ಲಾಭ. ಗೊಬ್ಬರಕ್ಕಾಗಿಲ್ವಾ? ಮತ್ತೆ ಏನೇ ಬ್ರಾಹ್ಮಣರು ಕಳಿಸಿಕೊಟ್ಟು ನಾನೇ ಒಳ್ಳೆದಾಯ್ತು. ವಿಷಯ ಗೊತ್ತಾಯ್ತಾ? ಹೌದಾ? ಬಂದು ಅದು ಒಂದು ಏನು, ನೀನು ಒಂದೇ ಸರಿ ಬಂದದ್ದುಂಟು ನಮ್ಮ ಮನೆಗೆ. ಹೌದು, ಹೌದು, ನಿನ್ನ ಜೊತೆಯಲ್ಲಿ ಸಖಿ ಪರಿವಾರದವರು ಅವರು ಇವರು ನಿನ್ನ ಗೆಳತಿಯರು ಎಷ್ಟೆಲ್ಲ ಮಂದಿ ಇರ್ತಿದ್ರು.
ಒಬ್ಬಳೆ ಬಂದೆ. ಎಂತದ್ದು ರಗಳೆ ಅವರದ್ದು. ಎಂತದ್ದು? ಅವ್ರಿಗೆ ಹೊರಡ್ಲಿಕ್ಕೆ ಒಂದು ದಿವಸ ಬೇಕು, ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಒಂದು ದಿವಸ ಆಯ್ತು, ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ದಿವಸ ಬೇಕಾಗ್ತದೆ. ಹಾಗಾಗಿ ಅವ್ರು ಯಾರೂ ಬೇಡ ಅಂತ ಬ್ರಾಹ್ಮಣರು ಬಂದ ಹೇಳಿದಾಗಲೇ ಉಟ್ಟ ಸೀರೆಯಲ್ಲೇ ಹೊರಟು ಬಂದದ್ದು ನಿನ್ನನ್ನು ಕಾಣಬೇಕು ಅಂತ. ಓ ಹೌದಾ? ಆಗ್ಲಿ ಅಂತೆ, ಬಂದದ್ದು ಒಳ್ಳೇದೇ ಆಯ್ತು. ಇದು ಹೌದು, ಅದಲ್ಲ, ಒಂದ್ 4 ದಿವಸ ಸುಮ್ನಿರೆ. ಎಂತದು ಉಳಿಯುವುದು? ನಿನ್ನನ್ನು ನೋಡುವುದು, ಮಾತನಾಡಿಸುವುದು, ಕಾಣುವುದು, ಹೋಗುವುದು ಎನ್ನುವುದಾಗಿ ಬಂದದ್ದು. ನಾನು ಹೋಗ್ಬೇಕಪ್ಪ. ಹಾಗೆ ಹೋಗುದಾ? ಹೋಗುದೆ. ಬೇಡೋರು ಹಿಂಡು ಮಾರ ಎಲ್ಲ ಹೋದ್ರು. ಅದಲ್ಲ ಇವನೇ ಎಂತ ಆಯ್ತು? ಅಲ್ಲ, ಅಕ್ಕ ಹೇಳುದು ಅವಳು ಈಗ ಹೋಗ್ಬೇಕಂತ ಅವಳಿಗೆ ಮನೆ. ಯಾರು? ಹೌದು. ಸುಮ್ಮನೆ ಇನ್ನು ಮನೆ ಒಳಗೆ ಸರಿ ಬರ್ಲಿಲ್ಲ. ಹೋಗ್ಬೇಕು ಹೋಗ್ಬೇಕು ಅಂದ್ರೆ ಏನು ಕೆಸರು ಗುತ್ತಿ ಕರ್ನ ಕಟ್ಟಕ್ ಬಂದಿದ್ಯಾ? ಮನೆ ಕಂಡದ ಇವಳು ಒಬ್ಬಳೆ? ನೀವು ಒಬ್ಬಳೆಯಾ? ಹಾಗಾಗ್ತದತ್ತೆ. ಮತ್ತೆ ಏನ್ ಸಮಸ್ಯೆ ಏನು? ಅವಳಿಗೆ ಏನೋ ನೋಡ್ಬೇಕು ಅಂತ ಹೇಳಿದ್ದು ನಾನು. ಹೌದೌದು. ಬ್ರಾಹ್ಮಣರು ಬಂದು ಹೇಳಿದಾಗ ಉಟ್ಟ ಸೀರೆಯಲ್ಲಿ ಹೊರಟು ಬಂದದ್ದು ನಾನು. ಉಪಕಾರ ಮಾಡಿದೆ. ಮಾತನಾಡಿ ಆಯ್ತು. ಹಾಗಾಗಿ ಈಗ ಹೋಗ್ಬೇಕು. ಯಾಕೆ ಹೋಗ್ಬೇಕಪ್ಪ? ನನ್ನವರಲ್ಲಿ ನಾನು ಹೇಳಿ ಬರ್ಲಿಲ್ಲ. ಅದಕ್ಕೆ ಅವ ಈಗ ಹೇಳಿದೆ ನಾನು ಬಂದ್ರೆ, ನಾನು ಇಲ್ಲಿಗೆ ಬಂದದವರಿಗೂ ಗೊತ್ತಾದ್ರೆ ಬೈಯೋದಿಲ್ವ ಅವರು ಮನೆಗೆ ಹೋದ ಮೇಲೆ? ಸುಮ್ಮನೆ ಇವಳೊಬ್ಳೆ ಸಂಸಾರ ಮಾಡಿದ್ದು, ನಾವೆಲ್ಲ ಬೀದಿ ಮೇಲೆ ಇದ್ದೇವೆ. ಹಾಗಿದ್ರೆ ಮರೈತಿ ಹೆಂಡತಿ ಆದವಳು ಒಂದ್ ದಿವಸ ಮನೇಲಿಲ್ಲ ಅಂತೇಳಿ ಗಂಡ ಬೈತಾನೆ ಅಂತ ಆದ್ರೆ ಅವೊಬ್ಬ ಗಂಡನ ಅವ. ಅಯ್ಯೋ ದೇವ್ರೆ, ಅದ್ಯಾಕೆ ಬೈತಾನ? ಆ ಮಟ್ಟಿ ನಮ್ಮ ಯಜಮಾನ್ರು ಒಂದ್ ದಿವಸ ಅಲ್ಲ, ನಾ ಮನೆ ಬಿಟ್ಟು ಹೋದ್ರೆ 3 ತಿಂಗಳು ಆದ್ಮೇಲೆ ಮನೆಗೆ ಬರುವುದು. ಅಂದ್ರೆ ತಿರುಗಾಟ ಮಾಡಿ ಬರುವಾಗ 3 ತಿಂಗಳು ಆದ್ರೂ ಅಂದ್ರೆ ನನ್ನ ಟ್ರಸ್ಟ್ ಬಹಳ ಜನ ಇದ್ರು. ಒಂದೊಂದ್ ಮನೆಯಲ್ಲಿ 3 ದಿವಸ ಉಳ್ಕೊಂಡ್ರು 3 ತಿಂಗಳು ಆಗ್ತಿತ್ತು ಅಂತ. ಅಷ್ಟು ದಿವಸ ತಡವಾಗಿ ಬಂದ್ರು ನಮ್ಮ ಯಜಮಾನ್ರು ಬೈಯೋದಿಲ್ಲ ಆಗಿತ್ತು. ಇವಳು ಒಂದು ಉಳ್ಕೊಳ್ಳೆ. ನಿಮ್ಮ ಕಾಲದಲ್ಲಿ ನೀವೇನೋ ಸುಧಾರಿಸಿದ್ರಿ ಬಿಟ್ರೆ ಅಲ್ಲಿ ಈಗ ಆಗುದಿಲ್ಲ. ಏನಾಗುದಿಲ್ಲ. ಅವ್ರಿಗೆ ನಾನು ಇಲ್ಲದಿದ್ರೆ ನಾನು ಆಯ್ತು, ಅವರಿಗೆ ಸಿಟ್ಟು ಬರ್ತದೆ ಅವರಿಗೆ. ಎಂತದ್ದು? ಯಾಕೆ ನಾವೇನೋ ಹೇಳ್ತಾ ಇದ್ದೇವೆ, ಹೆಣ್ಣು ಹೆಂಗಸರಲ್ವಾ? ಹೌದು. ನಿಮ್ಮ ಮಗ ಮನೆ ಯಜಮಾನ ಅಂತ ಅನ್ಸ್ಕೊಂಡು ನೋಡಿ ಸುಮ್ಮನೆ ಕೂತಿದ್ದಾನೆ ಅಲ್ಲಿ ಕಲ್ಗುಂಡ್ನಾಗೆ. ಓ ಅದು ವಿಷಯ ಅವ ಹೇಳಲಿಲ್ಲ ಮತ್ತೆ ಮಗ. ಚಂದ ಇಲ್ಲಿ ಬಾರ ಮಗ. ಯಾರು ಏನೇ ಹೇಳಿದ್ರು ನೀ ಮನೆ ಯಜಮಾನ್ನೇ. ಹೋದ್ರೆ ಬೀದಿ ಕೈ ನಿನ್ನ ಹತ್ರ ಇರೋದು. ನಾನ್ ನಿಂಗೆ ಕೊಡುದು ಬಿಟ್ರೆ ಮತ್ತಾರಿಗೆ ಕೊಡ್ತನ ಮಾರಾಯ. ಈಗ ಒಂದು ಯಜಮಾನಿಕೆ ಮಾಡು ಮಗ. ಒಂದೊಳ್ಳೆ ನೆಂಟ್ರಲ್ವಾ, ನಾವ್ ಎಷ್ಟೇ ಒತ್ತಾಯ ಮಾಡುದು ಉಳಿಯುವುದಿಲ್ಲ ಹೇಳ್ತಾ ಇದ್ದಾಳೆ. ಯಾಕೆ? ಮನೆ ಯಜಮಾನ ಹೇಳಲಿಲ್ಲ ಅಂತ. ಹೌದಾ? ಒಂದು ಯಜಮಾನಿಕೆ ಮಾಡು ಮಗ, ಒಂದು ಉಳ್ಕೊ ಅಂತ ಹೇಳು. ಹಾಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತೊಂದು ದಿವಸ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದು. ಇದು ಇನ್ನೂ ಬರ್ಲಿಲ್ವಾ ಅವಳಿಗೆ ಕೊಟ್ಟ ಸಾಲ? ನೀ ಸಾಲ ವಸೂಲಿ ಮಾಡ್ಕೊಂಡು ಏನೋ ಮನೆ ಕೊಟ್ಟಿದ್ದೆ, ಕೊಡ್ಲಿಲ್ಲ, ಬಿಡ್ಲಿಲ್ಲ, ಅಸಲಿಲ್ಲ ಇಲ್ಲ ಮತ್ತೆ ಹೇಗಮ್ಮ? ನಗರ್ತಾ ಹೇಳ. ತಪ್ಪಲ್ಲ ತಪ್ಪಲ್ಲ. ನೀವು ಹುಟ್ಟಿದ ತಕ್ಷಣ ಆಡ ಎದುರುಗಡೆ ಬಂದಿತ್ತು, ಅದಕ್ಕೆ ಅಂತ ಬಂತೇ ಇಲ್ವಾ? ಅದನ್ನ ಆಗ ಮತ್ತೆ ಹೆರಿಗೆ ಆದದ್ದು. ಹೌದು. ಅಲ್ಲ ಮತ್ತೆ ಏನ್ ಮಾಡೋದು? ನಗರ್ತಾ ಇದು ಹೇಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತು ಒಂದು ರಾತ್ರಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದೇ? ಇಲ್ಲ ಇಲ್ಲ. ಎಂತ ನಿಂಗೆ ಯಾರು ಸಿಕ್ಕಿದ್ರ? ಒಂದ್ ದಿವಸ ಉಳುಕು ಅಂತ ಹೇಳಿ. ಒಂದ್ ದಿವಸ ಉಳ್ಕೊಂಡು ಇಲ್ಲಪ್ಪ, ಇಲ್ಲ ಇಲ್ಲ, ನನಗೆ ಹೋಗ್ಬೇಕು. ಹೋಗ್ಬೇಕಾ? ಅಡ್ಡಿಲ್ಲ, ಹೋಗಿ ಹೋಗಿ. ನೀಯಲ್ಲಿ ತೆಗೆದು ಹಾಕ್ದವಳು ನಿನ್ನಲ್ಲಿ ಪರವಾನಗಿ ಕೇಳಿದ್ದವಳು ಹೋಗ್ಲಿಕ್ಕೆ. ಅದಲ್ಲ ಮಗ, ಮನೆಗೆ ಬಂದ್ ನೆಂಟ್ರು ನಾವು ಹೋಗ್ತೇವೆ ಅಂತ ಹೇಳು. ಉಳಿಸ್ಕೊಳ್ಬೇಕಾದ್ದು ಮನೆಯವರ ಧರ್ಮ. ಹೋಗ್ಲೇಬೇಕಾ? ಇರ್ಲಿಕ್ಕೆ ಹೋಗ್ಲಿಕ್ಕೆ ಏನು ಸಮಸ್ಯೆ ಏನು ಕೇಳು. ಅಷ್ಟಾವಸರದಲ್ಲಿ ಹೋಗ್ಬೇಕಾದ ಕೆಲಸ ಏನು? ಏನಲ್ಲ, ನನ್ನ ಪ್ರೀತನನ್ನು ಅರೆಕ್ಷಣೆ ಬಿಟ್ಟಿದ್ದವಳೇ ಅಲ್ಲ ನಾನು. ಹಾಗಾಗಿ ನನಗೆ ಹೋಗ್ಲೇಬೇಕು. ತಕ್ಕಂತ ಸಮ ತಕ್ಕಂತ ಹುರುಪು ತಕ್ಕಂತ ಪ್ರೀತನ ಬಿಟ್ಟಿರಲಾರೆ ಯನೀರೆ, ಬಿಟ್ಟಿರಲಾರೆ ಯನೀರೆ. ಆದಾನ ಬದಲಿಗೆ ನನಗೆ ಚದುರೆ ತಂದಿನ ಪ್ರೀತನ ಬೀರಲಾರೆ ನೀರೇ. ಕಾಗೆ ಕಣ್ಣು, ನರಿ ಕಣ್ಣು, ಆಚಮಾರ ಕಣ್ಣು, ಇಚಮಾರ ಕಣ್ಣು, ಯಾರ ಕಣ್ಣು ಬೆಳೆದ ಹೋಗ್ಲಪ್ಪ. ಮಗ ನೋಡ್ತೇನೆ, ನಿನ್ ಗಂಡ ಕುಣಿದದ್ ನೋಡ್ತೇನೆ. ಯಾವಾಗ್ಲೂ ಈ ರೀತಿ ಕುಣಿದದ್ದೇ ಇಲ್ಲ ಮಗ. ಪಾಪ ಅವನಿಗೂ ತಲೆ ಬಿಸಿ. ಆ ಸಣ್ಣ ಸಣ್ಣ ಹೆಜ್ಜೆಲ್ಲ ಇವನು ಅಪ್ಪನ ಹಾಗೆ, ಭಟ್ರ ಹಾಗೆ.
ನಾನು ಒಂದೇ ಮಾತಲ್ಲಿ ಹೇಳ್ತೇನೆ, ನಿನ್ನ ಗಂಡನಷ್ಟು ಪವಾಡ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ದಿವಸದ ರಾತ್ರಿಗೆ ನಿನ್ನ ಗಂಡನ ಬದಲಿಗೆ ನಾನಿದ್ದೇನೆ. ಇನ್ನೊಮ್ಮೆ ನುಡಿಯದೆ ನಾನು ಕೇಳುವೆ ಎಂದಳು. ಏನನ್ನು ದುರಿದೆಯೋ ಅಪ್ಪ ನಾಲಿಗೆ ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಬಾಯಿಗೆ ಬಂದಾಗೆ ಆಡ್ತಾ ಇದೆಯಾ? ಪ್ರೀತನ ಬಿಟ್ಟಿರೋ ಲಾರೆ ನೀರಿ ಆಟದ ಬದಲಿಗೆ ನಾನು ಹೆಚ್ಚದೊರೆ. ಅಪ್ಪ ನಿಮ್ಮ ಸೊಕ್ಕೆ ಅಲ್ಲ, ನಿಮಗೆ ಹೇಳಿ ಏನು ಪ್ರಯೋಜನ ಉಂಟು? ಸಾಕಿದಂತ ಅತ್ತೆಯವರಲ್ಲಿ ಬಗ್ಗೆ ಈ ಮಾತುಗಳ ಅರ್ಥವಾಯಿತು ಕಿವಿಗೆ. ಕಿತ್ತಗೆ ಭಾವ ನಿನ್ನ ಹೃದಯ ಬೇಡದ ಮಾತು ಚಿತ್ತಗೆ ಕಿತ್ತವೇ ಬೇಡು ಬೇಕಾದಳು ಅತ್ತೆಯವರಲ್ಲಿ ಬಗ್ಗೆ. ತಿರುಗಿಸುವುದಲ್ಲ, ಏನ್ ನಿಮಗೆ ಪ್ರಾಯ ಆದದ್ದು ಮಕ್ಕಳನ್ನ ಹೇಗೆ ಸಾಕಬೇಕು, ಹೇಗೆ ಸಂಸ್ಕಾರ ಕೊಡ್ಬೇಕು, ಹೇಗೆ ವಿದ್ಯೆ ಕೊಡ್ಬೇಕು ಎನ್ನುವಂತ ಬುದ್ಧಿ ಇಲ್ಲದೆ ಹೋಯ್ತಲ್ಲ. ಏನದು ಅದು ಇದು ನಿಮಗೆ ಹೇಳಿ ಏನು ಪ್ರಯೋಜನ ಉಂಟು? 60 ಕಳೆದ್ರೆ ಅರೆ ಮರಳುವಂತೆ ನಿಮ್ಮದು ಹಾಗೆ ಮರುನಾಟಿಗೆ ಆಯಿತು. ನಿಮಗಲ್ಲ, ನಾನು ಬರ್ಲಿಕ್ಕೆ ಕಾರಣ ಇವಳೆಲ್ಲ ಸಮವಿನ ತಗ್ಗಿನಿಂದ ಭ್ರಮಣದಿಂದ ಭ್ರಮೆಯವ ಜನಗಳು ಮುಂದಾಯ್. ಸಮವಿನ ತಗ್ಗಿನಿಂದ ಭ್ರಮಣದಿಂದ ಭ್ರಮೆಯವ ಜನ ಮುಂದಾಯ್. ರಾಶಿ ಹಾಕ್ತಿಲ್ಲ ನೀನು. ಸಾರ್ವಜನಿಕ ಕಸ ತೊಟ್ಟಿ ಇದೆ. ಒಳ್ಳೆ ಇಮ್ರು ಹಲಸಲು ಬಿದ್ದಾಗಾಯ್ತು. ಯಾರು ಅವಮಾನ ಮಾಡ್ಬೇಕೆನ್ನೋ ಕಾರಣಕ್ಕಾಗಿ ನಮ್ಮನ್ನು ಕರೆಸಿಕೊಂಡು ಈ ರೀತಿ ಮಾಡ್ತಾ ಇದ್ದೇನೆ. ಬೇಕಂತ ಮಾಡಿದಲ್ವ ನೀನು? ಬೇಕಂತ ಮಾಡಿದಲ್ವ? ಇಷ್ಟು ಅವಮಾನ ಅಪಮಾನ ಆದ್ಮೇಲೆ ಆರಕ್ಷಣೆ ನಾನು ಇರುವುದಿಲ್ಲ. ಹೋಗ್ತೇನೆ ನಾನು. ಸಿಟ್ಟು ಶಾಂತವ ಮಾಡಿ ಸಿಟ್ಟು ಶಾಂತವ ಮಾಡು ಬಿಡು ಮನದ ವರ್ಮ ಬಿಡು ಮನದ ವರ್ಮ ಇಷ್ಟು ನಿರ್ಣಯದೊಳಗೆ ತ್ಯಜಿಬಾರೆ ನಮ್ಮ ತರಳ ಮೂಡನು ಅರಿಯದಾಡಿದನು ಅದನು ತರಳ ಮೂಡನು ಅದನು ಅರಿಯದಾಡಿದನು ಮರೆತು ಕಳೆ ಸಕಲವನು ತಿಳಿದವಳು ನೀನು ಮರೆತು ಕಳೆ ಸಕಲವನು ತಿಳಿದವಳು ನೀನು ಎಲ್ಲಿ ಅಪಮಾನ ಆಗ್ತದೆ ಅಲ್ಲಿ ಆರಕ್ಷಣೆ ನಾನು ನಿಲ್ಲುವುದಿಲ್ಲ. ಹೋಗ್ತೇನೆ ನಾನು. ನಿಲ್ಲು ಮಗ ನಿಲ್ಲು. ಹೋಗ್ತೇನೆ. ಸಿಟ್ಟು ಶಾಂತವ ಮಾಡು ಮಗ ಅಂತೇಳಿ ನಾವು ಯಾವ ಬಾಯಲ್ಲಿ ಹೇಳು. ಇಂಥ ಮಾತನ್ನು ಕೇಳಿದ್ರೆ ಯಾವ ಹೆಂಗಸು ಸಹಿಸುವುದಿಲ್ಲ ಮಗ. ಅಂತ ಮಾತಾಡ್ತಾವ ಅದ್ರಲ್ಲಿ ನಿನಗೆ ಹೇಳುದಾವ ಮತ್ತೆ 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 ಅಲ್ವಾ? ನೀ ಏನೋ ನಂಗೆ ಗೊತ್ತುಂಟು, ಮತ್ತೆ ನಿಮಗೆ ಗೊತ್ತಿಲ್ವತ್ತೆ ನಾನು ಹೇಗಂತ? ಈ ಪ್ರಪಂಚಕ್ಕೆ ಗೊತ್ತುಂಟು, ಮತ್ತೆ ನಿಂಗೆ ಹೇಳ್ಬಿಟ್ಟ ಮತ್ತೆ ಎಂತ ಹೇಳುದು? ಆಶ್ಚರ್ಯ ಆಯ್ತು ಮಗ. ಅದು ಅಲ್ಲ, ಯಾವ ಹೆಂಗಸರಿಗೆ ಇಂಥ ಮಾತಾಡ್ತಿದ್ದವ ನಿನಗೆ ಹೇಳ್ದಲ್ಲ ಇವತ್ತು. ಯಾಕವ? ಯಾಕೆ? ನಿನಗೆ ವಿಷಯ ಗೊತ್ತಿಲ್ಲ. ಏನು? ತರಳ ಮೂಡನು ಅವನು, ಓ ಅರಿಯದ ಆಡಿದನು ಮಗ. ಇವತ್ತೊಂದು ಮಾತಾಡ್ತಾನೆ, ಇನ್ನು 15 ದಿವಸ ಬಿಟ್ಟು ಅದ್ರ ಅರ್ಥ ಎಂತ ಕೇಳ್ತಾವ. ಹಾಗಂತ ಅವನ ಬುದ್ಧಿ ಇಲ್ಲ. ಅದೇ 15 ದಿವಸ ಬಿಟ್ಟು ಅರ್ಥ ಕೇಳಿದ ಮೇಲೆ ಹೇಳಿದ್ರೇನು? ಅದು ಗೊತ್ತಾಗುದಿಲ್ಲ ಅವನಿಗೆ. ಅದು ಗೊತ್ತಾಗುದಿಲ್ಲ. ಏನ್ ಮಾಡುವ ಹೇಳು? ಅವ್ನು ಹೇಳದ್ ತಪ್ಪೆ. ಅವ ಹೇಳದ್ ತಪ್ಪಿಗೆ ಪರವಾಗಿ ನಾವು ನಾನು ಕ್ಷಮೆ ಕೇಳ್ತೆ. ಸಾಕು, ನೀನು ಕೇಳಿದ್ದೆ ಸಾಕು. ಕಂಬ ಇಲ್ಲ, ಇದೇ ಕಂಬ ತಿಳ್ಕೊಂಡು ಕಂಬ ಕೊಡ್ತಾನೆ ಬೇಕಾದ್ರೆ. ನಿಮಗೆ ಕಂಬ ಇಲ್ಲ. ಅವರ ಪರವಾಗಿ ನಾವು ಕ್ಷಮೆ ಸುಮ್ಮನೆ ನೀನು. ನೀವೆಂತ ತಾಳುವುದು? ನೀವೇನು ಕ್ಷಮೆ ಕೇಳುವುದು? ನೀವೇನ್ ತಪ್ಪು ಮಾಡಿದ್ದೀರಾ? ಅಲ್ಲ, ಎಂತದಂತ ಹೇಳಿದ್ರೆ ಅತ್ತೆ ನೋಡಿ, ಈ ಪ್ರಪಂಚದಲ್ಲಿ ಈಗ ಎಮ್ಮೆಗೆ ಜ್ವರ ಬಂದ್ರೆ ಯಾರಾದ್ರೂ ಕೋಣನಿಗೆ ಬರೆ ಹಾಕ್ತಾರಾ? ಎಂತ ಎಮ್ಮೆಗೆ ಜ್ವರ ಬಂದ್ರೆ ಯಾರಾದ್ರೂ ಕೋಣನಿಗೆ ಬರೆ ಹಾಕ್ತಾರಾ? ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಹಾಕ್ಲೇಬೇಕು. ಬರೆ ಹಾಕಿದ್ರೆ ಜ್ವರ ಬಂದು ಎಮ್ಮೆ ಹತ್ರ ಕೋಣ ಹೋಗುದಿಲ್ಲಲ್ಲ. ಆ ಹುರಿಗಾದ್ರೂ ಆ ಕಡೆ ತುಳಿಯುವುದೇ ಇಲ್ಲ. ನಿಮಗ್ ಗೊತ್ತಾಗಿಲ್ಲ ಅಕ್ಕ. ಒಳ್ಳೆ ಮಾತಾಡೋದೇ
ಅಂದ್ರೆ ತಪ್ಪು ಮಾಡಿದ ಒಬ್ರು ಕ್ಷಮೆ ಕೇಳಿದ ಒಬ್ರ ಉಪ್ಪು ತಿಂದವರೇ ನೀರು ಕುಡಿಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ. ಪಾಪಿ ಮಗ ನೋಡು, ಊರು ಸುಟ್ಟು ಹನುಮಪ್ಪ ಹೊರಗೆ ಅಂತ ಇವ್ಗೆ ಯಾವ ಸಂಬಂಧವೂ ಇಲ್ಲ. ಮಾಡುದು ಮಾಡ್ಕೊಂಡು ಬರೀತಾ ಇದ್ದಾನೆ. ಹೊರಡ್ಬಾ ಹೊರಡ್ಬಾ ಅಲಿಯೋ, ಹೊರಡ್ಬಾ ಹೊರಡ್ಬಾ ಅಲಿಯೋ. ಅಮ್ಮ, ನನಗೆ ಸ್ವಪ್ನದಲ್ಲಿ ಯಾರೋ ಯಾರಿಗೋ ಹೊಡಿತಿರುವ ಹಾಗೆ ಖಂಡಿತಮ್ಮ. ಅದು ಆ ಜಾತಿ ಎಮ್ಮೆ ಉಂಟು ಮಗ, ಅದಕ್ಕೆ ಹೊಡಿತಾ ಇದ್ರೆ ಎಲ್ಲೋ ಬಿತ್ತು ಅಂತ ಹೇಳುದಂತೆ ಅದು. ಏನಮ್ಮ? ಏಯ್, ಮಾಡುದೆಲ್ಲ ಮಾಡ್ಕೊಂಡು ಹೋಗಿ ಮಲಗಿದ್ದೀಯಾ? ಏನಮ್ಮ? ಅವಳಿಗೆ ಏನಂದ ನೀನು? ಏನು? ಪ್ರೀತನ ಬಿಟ್ಟಿರಲಾರೆಯ ನೀರೇ, ಆತನ ಬದಲಿಗೆ ನಾನು ಹೇಗೆ ನಿನ್ನದ್ದು ಈ ವರ್ಷ ಬದಲಿ ವ್ಯವಸ್ಥೆಯ? ಏನಮ್ಮ? ಯಾರು ಗಂಡ್ರಿಲ್ಲ ಅವ್ರಿಗೆಲ್ಲ ನೀ ವ್ಯವಸ್ಥೆ ಮಾಡುದಾ? ಅಂದ್ರೆ ಹೇಳ್ದ ಹಾಗೆ ಆಗ್ಲಿಲ್ವಾ? ವಿಚಾರ ಮಾಡು. ಅವಳ ಗಂಡನ ಬದಲು ನೀ ಇದ್ದೆ ಅಂತ ಹೇಳಿದ್ರೆ ಸಮಸ್ಯೆ ಏನಾಗ್ತದೆ ಕೇಳು. ಹೇಗಮ್ಮ? ನಿಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ ಅದೆಷ್ಟು ವರ್ಷ ಆಯ್ತು. ನಿನ್ನ ಅಪ್ಪನ ಪ್ರಾಯದವನೇ ಬಂದ ನಮ್ಮ ಮನೆಗೆ, ನಿನ್ನ ಹತ್ರವೇ ಬಂದು ಕೇಳಿದ ತಿಟ್ಕೋ. ಏನಂತ? ನಿಮ್ಮಪ್ಪ ಮನೆ ಬಿಟ್ಟು ಹೋಗಿ ಕೆಲ ವರ್ಷ ಆಯ್ತು, ನಿಮ್ಮ ಅಮ್ಮನೊಟ್ಟಿಗೆ ನಾನಿರುವುದಂತ ನಿನ್ನ ಹತ್ರ ಕೇಳಿದ್ರೆ ನಿನ್ ಖುಷಿ ಅಮ್ಮ ಅದು. ನನ್ನ ವೈಯಕ್ತಿಕ ವಿಷಯ. ಹೌದು, ನಿನ್ನ ವೈಯಕ್ತಿಕ ವಿಚಾರ. ನನ್ನ ಅಮ್ಮನ ವೈಯಕ್ತಿಕ ನಾವು ಕೈ ಹಾಕುದಿಲ್ಲ. ಒಳ್ಳೆ ಮನುಷ್ಯ ಅವ್ನು. ಬಿಡು. ನಿನ್ನ ಹೆಂಡತಿ ಇದ್ದಲ್ಲಿಗೆ ನಿನ್ನ ಪ್ರಾಯದ ಒಬ್ಬ ಗಂಡಸು ಬಂದು ನಿನ್ನ ಗಂಡ ಚಂದಗೊಬ್ಬ ಗಂಡಸೇ ಅಲ್ಲ, ಅವನ ಬದಲಿ ನಾನಿರ್ತೇನೆ ಅಂತ ಹೇಳಿದ್ರೆ ಅವನನ್ನು ಕಡಿತೇನೆ, ಹುಗಿತೇನೆ, ಸಿಗಿತೇನೆ, ಸುಡ್ತೇನೆ ಪಾಪಿ ಮಗ ನಾನು. ಇದು ನಿನ್ನ ವೈಯಕ್ತಿಕ. ಹೌದಮ್ಮ. ಅಮ್ಮನ ತಲೆ ಹಿಡ್ಕ ನೀನು. ಹಾಗಲ್ಲ, ನಿನ್ನ ಹರಕುಬಾಯಿಯ ಮುಂದೆ ಯಾವನಾದ್ರೂ ಬಂದು ಹಾಗೆ ಕೇಳಿಯಾನ? ಕೇಳಿ ನಿಂತಾನ. ಮತ್ತೆ ಧೈರ್ಯ ಇದ್ರೆ ಅವನ ಆ ವಿಷಯದಲ್ಲಿ ನಾನು ರಣಚಂಡಿ ಆಗ್ತೇನೆ ಅಂತ. ಭದ್ರಕಾಳಿ ನೀನು. ಆಗ ಅವಳಿಗೆ ಹೇಳಿದ್ದು ಹಾಗೆ ಆಗಿಲ್ಲೋ ಮಗ ನೀನು? ಹೌದಮ್ಮ. ಮತ್ತೆ ಯಾಕೆ ಹಾಗೆ ಹೇಳಿದ್ದು? ಸರಿ ಅಮ್ಮ. ಅಮ್ಮ ಅವಳು ಹೇಳಿದಲ್ಲ ಗಂಡನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ. ಈ ಮನಸ್ಸಿಗೆ ಮನೆಯಲ್ಲಿ ಬೇರೆ ಯಾರು ಗಂಡಸರು ಇಲ್ಲಲ್ಲ, ಹಾಗಾಗಿ ನಾನಿದ್ದೇನೆ ಅಂತ ನಾನು ಹೇಳಿದ್ದೆ ಅಮ್ಮ. ಓ, ಧೈರ್ಯಕ್ಕಾಗಿ ಒಂದು ರಾತ್ರಿ ಮಟ್ಟಿಗೆ ನಾನು ಗಂಡಸಾಗಿರ್ತೇನೆ ಅಷ್ಟೇ ಹೇಳೋದು ಬಿಟ್ಕೊಂಡು ಬದ್ಲಿ ನಾನಿದ್ದೇನೆ ಅಪಾರ್ಥ ಆಗುದಿಲ್ವೇ? ನಾವು ಬಂದು ಆ ರೀತಿ ಹೊಡೆದ್ರೆ ನಾನು ಏನ್ ಮಾಡಿ ಸಾಯ್ದಮ್ಮ? ಹೇಳಿ ತಪ್ಪಾಯ್ತಲ್ಲ, ತಪ್ಪಾಯ್ತು ಅಂತ ಕಾಲು ಹೇಳಿ. ಒಂಚೂರು ಸೀರೆ ದೇವ್ರೇ, ಒಂದು ಮಾತಾಡಿ ಇಡೀ ಮನೆಗೆ ಗೋಮಾಯಿ ಹಾಕ್ಬೇಕು. ಈಗ ಮತ್ತೊಂದು ತಪ್ಪು ಮಾಡ್ತಾ ಇದ್ದ. ಸೀರೆ ಅಲ್ಲಮ್ಮ, ಪಾದ ಕಾಣುದಿಲ್ಲ. ಅದು ಸರಿ ಇಲ್ಲ ಅಂತ ಹೇಳಿದ್ರೆ ನಾನೇನ್ ಮಾಡಿ ಸಾಯ್ದು? ನೀವು ಮಾಡುದು ಹಾಗೆ ಎಲ್ಲ ನನ್ನ ಮಗನ್ ತಪ್ಪಲ್ಲ, ಗೊತ್ತಾಯ್ತಾ? ಸೀರೆ ಉಟ್ಕೊಳ್ಳುವ ಹಾಗೆ ಉಟ್ಕೊಳ್ಳುದಾ, ಕಾಲು ತೋರ ಉಟ್ಕೊಳ್ಬೇಕು. ನಮ್ದೆಲ್ಲ ನೋಡು. ಏನಮ್ಮ, ಕಾಲು ತೋರಾದ್ಮೇಲೆ ಉಟ್ಕೊಳ್ಬೇಕು? ತೋರುವ ಹಾಗೆ. ಒಂದ್ ಕೆಲಸ ಮಾಡು, ಕಾಲು ಮುಟ್ಟುದು ಬೇಡ. ಅದಕ್ಕೂ ತಪ್ಪು ಹೇಳ್ರು ಹೇಳಿದವಳು ಇಲ್ಲೇ ಮುಟ್ಕೊಂಡು ತಪ್ಪಾಯ್ತು ಅಂತ ಹೇಳಿದ್ದು ತಪ್ಪಾಯ್ತು. ಆಯ್ತಲ್ಲಮ್ಮ, ಇವತ್ತೊಂದು ದಿವಸ ಉಳ್ಕೊಂಡು ಏನು ನನಗೆ ಭರವಸೆ ಇಲ್ಲ. ನೀ ಭರವಸೆ ಬಾಬಿಡ್, ನಂಗೆ ಸಂಬಂಧ ಇಲ್ಲ. ಅದು ಇವ್ರು ಬಿಟ್ಟದ್ದು. ಹಾಗಲ್ಲತ್ತೆ, ನೋಡಿ ಮನೆ ಒಳಗೆ ಹೋಗುವ ಮೊದಲೇ ಇಷ್ಟೆಲ್ಲ ಆಗಿದೆ. ಹಾಗೆ ನಾನು ಒಪ್ಪಿಕೊಂಡು ಇಲ್ಲಿದ್ರೆ ನಾನು ಮತ್ತೆ ಚಂದ್ರ ಒಳಗೆ ಇರುವಾಗ ಎಲ್ಲಿಯಾದ್ರೂ ಒಳಗೆ ಬಂದ್ರೆ ಗೊತ್ತಾಗ್ತದಲ್ಲ. ಅದು ಗೊತ್ತಾಗುದೇ, ಬರುವುದಿಲ್ಲ ಹೇಳುದೇ. ಕಲವದೊಳಾಲೆಂದು ತಿಳಿಯದೆ ಮನದಿ ಗಣಿಸದಿ ನನ್ನ ವಚನಕ್ಕೆ ಜನನಿ ಆಣೆಯು ಉದಯ ಪರ್ಯಂತರದಿ ನಿನ್ನೊಡನೆ ಮಾತನಾಡಲು ಒಳಗೆ ಬಂದರೆ ಜಾತಿಹೀನನು ಎನ್ನುತ್ತ ನಂಬುಗೆಯ ತಳುವುದರಿಗೆ ಕಪಟದ ತುದಿ ಬರೆ ಒಳಗೆ ನಾನು ಒಳಗೆ ಬರುದಿಲ್ಲ ಬರುದಿಲ್ಲ ಬರುದಿಲ್ಲ. ಬಂದ್ರೆ ನಾನು ಅಪ್ಪನ ಕೊಟ್ಟವನೇ ಅಲ್ಲ. ಮಾಡಿಬಿಟ್ಟೆ ಅಮ್ಮ. ಎಂತ ಹೇಳ್ದೆ ಏನು? ಅಪ್ಪನಿ ಹುಡ್ದವಲ್ಲ ಅಂದ್ಯಾ? ಹೌದು. ಮೊದ್ಲೇ ಆ ವಿಷಯದಲ್ಲೆಲ್ಲ ಗುಸುಗುಸು ಆಗ್ತಾ ಉಂಟು. ನೀ ಪುಷ್ಟೀಕರಿಸ್ತಾ ಇದ್ಯಾ? ಬೇರೆ ಬೇರೆ ಅಂತ ದೃಢೀಕರಿಸಿದ ನಾನು. ಹಾಗಲ್ಲಮ್ಮ, ನಾನು ಒಳಗೆ ಬರುದಿಲ್ಲ ಬರುದಿಲ್ಲ ಬರುದಿಲ್ಲ. ಈ ಪ್ರಪಂಚದಲ್ಲಿ ಸರ್ವ ದೈವ ದೇವರು ಅಂತ ಹೇಳಿದ್ರೆ ಅಮ್ಮ ಬಿಟ್ಟರೆ ಬೇರೆ ಯಾರಿಲ್ಲ. ಅಮ್ಮನ ಆಣೆಯಾಗಿ ಹೇಳ್ತೇನೆ, ಅಮ್ಮನ ಆಣೆಯಾಗಿ ಹೇಳ್ತೇನೆ. ಅಷ್ಟು ಗಟ್ಟಿ ಅಮ್ಮ, ಅಮ್ಮನ ಆಣೆಗೆ ಹೇಳ್ತೇನೆ, ನಾವು ಬರುದಿಲ್ಲ. ಸಾಕ, ಆಣೆ ಕೊಟ್ಟಲ್ಲಿ ಮುಗಿತು, ಬರುದಿಲ್ಲ. ಭರವಸೆ ಬಂತಲ್ಲ, ಒಳ್ಳೆ ಅಡುಗೆ ಮಾಡಿ ಹಾಕೊಂಡು ನಾನು ಬಂದಿದ್ದೇನೆ. ಹೌದಾ? ನನ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಆಗ್ಬೇಕು ಮಾತ್ರ. ಎಂತ ಆಗ್ಬೇಕು ನಿನ್ಗೆ? ಅಲ್ಲ, ಏನ್ ಮಾಡ್ತೀಯ? ಎಂತ ಮಾಡ್ಬೇಕು? ಒಂದು ಕೆಲಸ ಮಾಡಿ, ನೀನು ಅಕ್ಕನಿಗೆ ಬಹು ಅಡಿಗೆ ಮಾಡು. ಬಹು ವಿಧದ ಅಡಿಗೆ ಮಾಡು. ಬಹು ವಿಧದ? ಆಯ್ತು. ನೀನು ಯಾವತ್ತಿನ ಕಸಕಸಿ ಪಾಯಸ ಉಂಟಲ್ಲ ಅದನ್ನ ಇಟ್ಕೊ. ಒಳಗೆ ಬಂದರೆ ಜಾತಿ ಹಿಂದನು ಹೇಳಿದ್ದಾನೆ ನೀನು. ಹೌದು. ಮತ್ತೆ ಯಾಕೆ ಒಳಗೆ ಹೋಗುದು ನೀನು? ಹಾಗಲ್ಲಮ್ಮ, ನಾನು ಒಳಗೆ ಬರುವುದಿಲ್ಲ ಅಂತ ಮಾತ್ರ ಹೇಳಿದೆ, ಕಿಟಕಿಯಲ್ಲಿ ಇಣುಕುದಿಲ್ಲ ಅಂತ ಹೇಳಿದ್ದೇನೆ. ಅದೆಲ್ಲೋ ಒಂದೇ ಆಗ್ತದೆ ಮಗ. ಹೌದಮ್ಮ.
ನಿನ್ ತಪ್ಪೇನಿಲ್ಲ ಮಗ. ಮನೆಗೆ ಬಂದು ನೆಂಟರನ್ನ ಉಳಿಸ್ಕೊಳ್ಬೇಕು ಅಂತ ನಾನು ನಿನಗೆ ಬೈದೇ ಬಿಟ್ರೆ ಬೇರೆ ಏನು ಇಲ್ಲ ಮಗ. ಆಯ್ತು ಇರ್ಲಿಲ್ಲ ಈಗ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಚಾಪೆ ತಲೆ ದಿಂಬು ಕಂಬಳಿ ಎಲ್ಲ ಒಳಗುಂಟಲ್ಲ. ಒಂದ್ ರಾತ್ರಿ ಮಟ್ಟಿಗೆ ಇಲ್ಲೇ ಕಳಿಬೇಕು ಬಿಟ್ರೆ ಬೇರೆ ದಾರಿ ಇಲ್ಲ. ಬಾ ಹೌದಮ್ಮ. ಅಮ್ಮ ಇಲ್ಲೇ ಕೂತ್ಕೊ ಮಗ, ಇಲ್ಲೇ ಮಲ್ಕೊ ಮಗ. ಮಗ ತುಂಬಾ ಹಸಿವೆ ಆಗ್ತದೆ. ಇವತ್ತು ರಾತ್ರಿ ಹಾಕಮ್ಮ, ಇನ್ನು ಬೆಳಗಾಗಿಲ್ಲ. ರಾತ್ರಿ ಬಹಳ ಉದ್ದ ಇದ್ದಕ್ಕೆ ಕಾಣ್ತದೆ. ನನಗೂ ಅದೇ ಆಶ್ಚರ್ಯ ಮಗ. ನನ್ನ ಜೀವನದಲ್ಲಿ ಎಷ್ಟೆಲ್ಲ ರಾತ್ರಿ ಕಂಡವಳು ನಾನು. ಈ ರಾತ್ರಿ ಮಾತ್ರ ಹಾಗಲ್ಲ ಮಗ. 7-8 ರಾತ್ರಿ ಕಳೆದ ಅನುಭವ ಆಗ್ತದೆ ಬಿಟ್ರೆ ಬೆಳಗಾಗುದಿಲ್ಲ ಮಗ, ಬೆಳಗಾಗುದಿಲ್ಲ. ಅಮ್ಮ ಒಂದು ಕೆಲಸ ಮಾಡಮ್ಮ, ಒಂದು ಚಿಮಣಿ ಹಿಡ್ಕೊಂಡು ಆಚೆ ಮನೆಯಲ್ಲಿ ಬೆಳಗಾಗಿದೆ ನೋಡ್ಕೊಂಡು ಬಾ ಅಮ್ಮ. ಸೂರ್ಯ ಒಪ್ಪನೇ ಇರುವುದಲ್ವ ಮಗ? ಮತ್ತೆ ಅಮ್ಮ ನಂಗೆ ಹೊತ್ತೇ ಹೋಗುದಿಲ್ಲ. ಆದಷ್ಟು ಬೇಗ ಒಂದು ಒಳ್ಳೆ ರಾಗದಲ್ಲಿ ಹಾಡಮ್ಮ. ಹಾಡ್ಬೇಕ ಮಗ? ನೋಡುವ ನೋಡುವ. ರಂಗನಾಯಕ ರಾಜೀವ ಲೋಚನ ರಂಗನಾಯಕ ರಾಜೀವ ಲೋಚನ ರಮಣನೆ ಬೆಳಗಾಯಿತೇಳೆನ್ನುತ್ತ ಅಂಗನೆ ಲಕ್ಷ್ಮೀ ಪತಿಯ ನೆಪ್ಪಿಸಿದಳು. ಅಂಗನೆ ಲಕುಮಿ ಪತಿಯ ನೆಪ್ಪಿಸಿದಳು. ಶೃಂಗಾರದ ನಿದ್ರೆ ಸಾಕೆನುತ ಬೇಗ ಏಳೆನುತ ನಿದ್ರೆ ಸಾಕೆನುತ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು. ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು. ಅಕ್ಷಿ ತೆರೆದು ಬೇಗ ಈಕ್ಷಿಸೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿಗೋಡುತ್ತ. ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ 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 ಚಿಲಿಪಿಲಿಗೋಡುತ್ತಾಗ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ. ಸೂಕ್ಷ್ಮದಳು ನಿನ್ನ ಸ್ಮರಿಸುವ ರಂಗ. ಸೂಕ್ಷ್ಮದಲ್ಲಿ ನಿನ್ನ ನುತಿಸುವ ಓ ರಂಗ. ಶ್ರೀರಂಗನಾಯಕ ರಾಜೀವ ಲೋಚನ ರಮಣನೆ ಬೆಳಗಾಯಿತೇನೆನ್ನುತ್ತ. ರಮಣನೆ ಬೆಳಗಾಯಿತೇನೆನ್ನುತ್ತ. ನಿತ್ಯ ಸಾಕೆನ್ನುತ್ತ ಬೇಗ ಏಳೆನ್ನುತ್ತ. ರಂಗ ರಂಗ ಇಲ್ಲಿ ಕುಂತವರೊಳಗೆ ಏನ್ಯಾ ಇಲ್ಲಿ ಕುಂತವರೊಳಗೆ ಯಾರ್ನ್ಯಾ ಚಂದ ಗೋಪ ಯಾರ್ನ್ಯಾ ಚಂದ ಗೋಪ ಬಾರ್ಮ್ಯಾ ಈಚೆಗೆ ಕೃಷ್ಣ ಸ್ವಾಮಿಯು ಕೊಮ್ಯಾನಿ ಬಲುಷಾಣ ಯಾರ್ಮ್ಯಾ 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 ಇವನು ಬೆಕ್ಕ ಕಳೆದು ಹೋಗಿದೆ ಬಹುಶಃ. ಅದಕ್ಕೆ ಮ್ಯಾವ್ ಮ್ಯಾವ್ ಅಂತ ಇದ್ದಾನೆ. ಹಾಗಲ್ಲ. ಕುಂತರೊಳಗೆ ಚಂದಗೋಪ ಎಂಬವರು ಯಾರು? ಕುದುರಲ್ಲಿ ಕುಂತವರೊಳಗೆ ಚಂದಗೋಪ ಅಂದ್ರೆ ಯಾರು? ಯಾರು? ನಿಂಗೆ ಲಿಂಗವೇ ಗೊತ್ತಾಗುದಿಲ್ವಾ? ನಿನಗೆ ಸ್ತ್ರೀಲಿಂಗ ಯಾವುದು ಪುಲ್ಲಿಂಗ ಯಾವುದು ಗೊತ್ತುಂಟಾ? ಇದು ಸ್ತ್ರೀಲಿಂಗ, ಇದು ಪುಲ್ಲಿಂಗ, ಇದು ನಪುಂಸಕ. ಚಂದಗೋಪ ಅಂದ್ರೆ ನೀನೇ. ಅವನೇ. ಚಂದಗೋಪ ಅಂತ ಹೇಳಿದ್ರೆ ನಾನು ಏನಾಗ್ಬೇಕು? ಏ ಲಂಡಿ, ಏ ಪುಸ್ಗೆ. ಏ ಲಂಡಿ ಪುಸ್ಕಿ ಅಂದಲ್ಲ. ಲಂಡಿ ಅಂದ್ರೆ ಏನು? ಆ ಪುಸ್ಕಿ ಅಂದ್ರೆ ಏನು? ಲಂಡಿ ಅಂದ್ರೆ ಏನು ಬರ್ದಿದ್ದವ. ಪುಷ್ಕಿ ಅಂದ್ರೆ ಏನು? ಯಾವ್ದಕ್ಕೂ ಸಂಬಂಧ ಇಲ್ದವ. ಪುಷ್ಕಿ ಲಂಡಿ ಅಂದ್ರೆ ಏನು? ಅದು ಎರಡು ಒಂದೇ. ಎರಡು ಒಂದೇ. ಲಂಡಿ ಪುಸ್ಕಿ. ಇದು ಕೇಳಮ್ಮ ನೀವು ಉತ್ತರ. ಎಂತದ ಯಾಕೆ ಬೈತಾ ಇದ್ದೆ ಅವನಿಗೆ? ನಿನ್ ಹೆಂಡತಿಯಲ್ಲಿದ್ದಾಳು. ನಿನಗೆ ಯಾಕೋ?
ನನ್ಗೆ ಬೇಕು. ನಿನ್ನ ಹೆಂಡತಿ ಯಾರಿಗೆ ಕೊಟ್ಟು ಬಂದಿದ್ದೆ? ಮನೆಯಲ್ಲಿದ್ದಾಳೆ. ಮತ್ತೆ ಅವನ ಹೆಂಡತಿ ಯಾಕೆ? ಬೇಕಾ? ಅವನ ಹೆಂಡತಿ ಅಕ್ಕ ರಾಜ ಬಂದಿದ್ದಾಳೆ, ಒಟ್ಟಿ ಒಳಗಡೆ ಇದ್ದಾರೆ. ಒಳಗೆ ಕಸಕಸೆ ಪಾಯಸ ತಿಂತ ಇದ್ದಾರೆ, ಕಸಕಸೆ ಪಾಯಸ. ಅಕ್ಕನ ಜೊತೆಲಿ ರಾಧೆ. ಹೂ ಆ ಕಡೆ ಬರ್ತಾ ಇದ್ದವಳು ಯಾರು? ರಾಜ ಅಲ್ಲ ಹೆಂಡತಿ, ಇದ್ರಲ್ಲಿ ಹೋದವಳು ಹೀಗೆ ಬಂದಿಯಲ್ಲ ಯಾರು? ನೀನು. ನಾನ? ಒಳಗಡೆ ಹೋದವಳು ಇಲ್ಲಿ ಹೀಗೆ ಬಂದಿಯಲ್ಲ. ಮತ್ತೆ ನಿಮ್ಗೆ ಏನಾಗಿದೆ? ನಾನು ಗೋಪುರದಿಂದ ಬರ್ತಾ ಇರುವುದು. ಕಸಕಸೆ ಪಾಯಸ. ಯಾರು ಗಸಗಸ ಪಾಯಸ? ಪಾಯಸ ಎಲ್ಲ 7 ದಿವಸ ಆಯ್ತು, ಎಂತದ್ದು ತಿನ್ಲಿಲ್ಲ ನಾನು. ಇಲ್ವಾ 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 ಇಲ್ವಾ. ಇವರೊಂದು ಮನೆ ಬಿಟ್ಟು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾರು? ಯಜಮಾನ್ರು 7 ದಿವಸ ಆಯ್ತು. ಯಜಮಾನ್ರು ಒಳು ಮಗ, ಒಳು. ಮಗಳು ಮಗಳು ಮುಳಿ ಮಗಳು ಮಗಳು ಮೂಡಿ ನಿನ್ನನು ಈಗ ಸಿಗಿಸುವೆ ಬಂದ ನ್ಯಾಮನ ತುತ್ತಿನ ಮಗ. ಮಗಳು ಮಗಳು ಮೂಡಿ ನಿನ್ನನು ಹಾಗೆ ಸಾಯುವುದಿಲ್ಲ, ಇಚ್ಛೆ ಉಂಟು. ತಿರುಗಿಸಬೇಕು. ಹೇಳು. ಒಳಗಿದ್ದದ್ದು ಯಾರು? ಏನ್ ಕತೆ? ಹೇಳಿದ್ರೆ ಉಳಿತೀಯಾ ಇಲ್ಲ ಕಡು ಮುಗಿತೇವೆ ಇಲ್ಲಿ. ಮಾತಾಡೋದಕ್ಕೆ ಅವಕಾಶವನ್ನು ಕೊಡದೆ ನನ್ನ ದನ ಪಡೆದ ಬಡಿದ. ಬಾಯಿ ಮುಚ್ಚು, ವಿಷಯ ಹೇಳು. ಬಾಯಿ ಮುಚ್ಚಿ ವಿಷಯ ಹೇಳಲಿಕ್ಕೆ ಆಗುದಿಲ್ಲ. ಅಲ್ವಾ? ಅದು ನೀನು ಮಾತ್ರ. ಅಲ್ಲಿ ಬಾಯಿ ಮುಚ್ಚಿದ ವಿಷಯ ಹೇಳು. ನಾ ಏನು ಅಂತ ಹೇಳಿ ಕೋಣೆಯನ್ನು ಪ್ರವೇಶಿಸುವಲ್ಲಿಯವರೆಗೆ ನನ್ನ ಅಕ್ಕ ರಾಧೆ ಹೌದಾಗಿತ್ತು. ಅದು ನೋಡಿಯೇ ನಾವು ಕಳಿಸ್ಕೊಟ್ಟವ್ರು. ಒಳಗೆ ಹೋದ್ಮೇಲೆ ಏನಾಯ್ತು? ಅಕ್ಕ ರಾಧೆ ಹೆಣ್ಣೆ ಹೌದಾಗಿತ್ತು. ಹಾ. ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಎಂತದು? ಅದು ಹೆಣ್ಣಲ್ಲ, ಹೆಣ್ವೇಷ. ಹೆಣ್ಣು ವೇಷ ಗೊತ್ತಾದ ತಕ್ಷಣ ನನ್ನ ಕರಿಬೇಕಿತ್ತು ಬೇಡ. ಅದೇ ನಮ್ಮ ಸ್ತ್ರೀ ವೇಷದವರಿಗೆ ನಿನಗೂ ಏನ್ ಸಂಬಂಧ? ನನಗೆ ಗೊತ್ತಿಲ್ದಿರೋ ಹೆಣ್ಣು ವೇಷ ಯಾರಂತ ಹಾಗೆ ಈಗ ಅಮ್ಮನನ್ನು ಕರಿಬೇಕಿದ್ದು ಯಾಕೆ ಕರೀಲಿಲ್ಲ? ನಿನ್ನ ಬಾಯಿಗೆ ಅಂತ ರೋಗ ಬರ್ದಿತ್ತ? ಕರೆಯುವುದು ಹೇಗೆ ನಾನು? ಏನಾಯ್ತು? ನಾನು ಕರೀಬೇಕು ಅಂತ ಬಾಯಿ ತೆರೆಯುವಷ್ಟರಲ್ಲಿ ಹಾ. ತನ್ನೆರಡು ತುದಿಗಳಿಂದ ನನ್ನೆರಡು ತುಟಿಗಳನ್ನು ಮುಚ್ಚಿ ಹೊರೆ ಸತ್ತವಳೆ, ಮಾನ್ ಸತ್ತವಳೆ, ಅದೆಲ್ಲ ಕೂಗಿ ಹೇಳ್ಕೊಳ್ಳುವುದಾ? ನಮ್ಮ ಜೀವಮಾನದಲ್ಲಿ ಎಂತದ್ದೆಲ್ಲ ಆಗ್ಲಿಲ್ಲ. ನಾವು ಹೇಳ್ಕೊಳ್ಳೋದು ಉಂಟ ಎಲ್ಲಾದ್ರೂ? ಆದ್ರೂ ಅಮ್ಮ ನನಗಿಲ್ಲದ ಅವಕಾಶವನ್ನು ಅವನು ಪಡ್ಕೊಂಡಲ್ಲ. ನಿನಗದು ಯಾವತ್ತೂ ಇಲ್ಲ. ಕೈ ಇರ್ಲಿಲ್ವಾ? ಅಲ್ಲೇ ಹಪ್ಪಳ ಡಬ್ಬಿ ಉಂಟು, ಹೌದಾ? ಅಲ್ಲೇ ಬಡಿಬೇಕಿತ್ತು. ನಾ ಬರುದಿಲ್ಲ ಶಬ್ದ ಕೇಳಿ ಆ ಪ್ರಯತ್ನಕ್ಕೆ ಮುಂದಾದೆ ನಾನು. ಹಾ. ತನ್ನೆರಡು ಬಾಹುಗಳಿಂದ ನನ್ನನ್ನು ದೇವ್ರೇ, ಅವ ಬಿಗಿ ಹೆಣ್ಣು ವೇಷಾರಿ ಅವ. ಭಯಂಕರ ಹೌದು. ಬಿಗಿದಪ್ಪಿ ಹೌದು. ಎರಡನೇ ಅವಕಾಶವನ್ನು ಅವನೇ ಪಡ್ಕೊಂಡಲ್ಲಮ್ಮ. ಏನ್ ಮಾಡುದು? ನೋಡ್ಲಿಕ್ಕೆ ಆಗಿದ್ದವ ಹೇಳ. ಹೇಗಿದ್ದ ಅವ ಬೆಳ್ಳಿಗೆ ತೆಳ್ಳಿಗೆ ಬೆಳ್ಳಿಗೆ ತಳ್ಳಿಗೆ ಸ್ತ್ರೀ ವೇಷದವ್ರು ಯಾರಮ್ಮ? ಇಬ್ರು ಇದ್ರೆ ಮರೆ. ಉದ್ದ ಇದ್ಲ? ಒಮ್ಮೊಮ್ಮೆ ಉದ್ದ ಇದ್ದ ಕಾಣ್ತಿದ್ದ, ಹಾ. ಮತ್ತೆ ಗಿಡ್ಡ ಅಂತಿದ್ದ. ಉದ್ದ ಇದ್ದ ಗಿಡ್ಡ ಇದ್ದ? ಉದ್ದಗಾಗಿ ಕಾಣ್ತಾನೆ. ನಿನಗೊತ್ತಿದ್ದ ಉದ್ದದ ಸ್ತ್ರೀ ವೇಷದವರು ಯಾರು? ನಂಗೆ ಅಷ್ಟು ಗೊತ್ತಿಲ್ಲ ಮಗು. ಮತ್ತೆ ಎಲ್ಲ ಸ್ತ್ರೀ ವೇಷದವ್ರು ಗೊತ್ತುಂದೆ. ಗಿಡ್ಡ ಇದ್ದಾರೆ ಮಾತ್ರ. ಅವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ. ಸಿಸ್ಟರ್ಗೆ ಅವನಿಗೆ ಏನು ಸಂಬಂಧ? ಈಗ ನಮಗೆ ಬೇಕಾಗಿರೋದು ಹೌದು. ದುಷ್ಟ ಶಿಕ್ಷಕ ಆದ್ರೆ ಶಿಷ್ಟರಿಗೆ ನಾನು ರಕ್ಷಕ. ಅವನನ್ನು ನೋಡಿದ ಮೇಲೆ ನನಗನಿಸಿತ್ತು, ನಂದಗೆ ಬಾಲನು ದ್ರುಹಿನಗೆ ತಾತನು ಇಂದು ಮುಖಿಯರಿಗೆ ಯೌವನನು ಮಂದ ಗರ್ವಿತರಿಗೆ ದುಷ್ಟನು ಸಾಧು ಸಜ್ಜನರಿಗೆ ನಾನಾ ವೇಷದವನಾತ. ಅವ ಯಾರು ಅಂತ ಹೇಳಿ ಅವನನ್ನು ನೋಡಿದವಾಗ ಅಪ್ಪನಿಗೆ ಮಗನಿಗೆ ಅಪ್ಪ, ಮಾವನಿಗೆ ಅಳಿನಿಗೆ ಮಾವ, ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ, ಅಕ್ಕನಿಗೆ ತಂಗಿಗೆ ಅಕ್ಕ, ಸೊಸೆಗೆ ಅತ್ತೆ, ಅತ್ತೆಗೆ ಸೊಸೆ, ಅಕ್ಕನಿಗೆ ತಂಗಿಗೆ ಅಕ್ಕ. ಇಲ್ಲಪ್ಪ, ಇದಕ್ಕೆ ಹುಚ್ಚಿ ಹಿಡಿದು ಒಂದೇ ರಾತ್ರಿಲಿ ಮಂಡಿ ಬಿಟ್ಟಾಯ್ತಮ್ಮ. ಹೌದು ಮಾರೆ. ಅಕ್ಕ, ತಮ್ಮ, ತಂಗಿ, ಅಣ್ಣ, ಮಾವ, ಅತ್ತೆ, ಭಾವನ ಅಂತ ಎಲ್ಲ ಹೇಳ್ತಳು. ಹಾಗಾದ್ರೆ ಅದೆಲ್ಲ ಬೇಡ, ಒಂದೇ ಶಬ್ದದಲ್ಲಿ ಅವೇನಂತ ಹೇಳು. ಒಟ್ಟು ಅವ ಏನಂತೆ? ನನಗೂ ಗೊತ್ತಾಯ್ತು ಅವನನ್ನು ನೋಡಿದವಾಗ. ಹಾ. ಪ್ರಪಂಚದ ಯಾವೆಲ್ಲ ಜೀವರಾಶಿಗಳಿಗೆ ಗಂಡನೆನಿಸಿಕೊಂಡಿರುವಂತಹ ಗಂಡು ಅವನ ಅಪ್ಪನೇ ಅಂತನಿಸಿತು. ಹಾಗಾದ್ರೆ ಪ್ರಪಂಚದಲ್ಲಿರುವ ಚರಾಚರ ಜೀವರಾಶಿಗಳಿಗೆ ಆತ ಗಂಡ ಆಗುವುದು ಹೌದಾಗಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಓ ಇಲ್ಲಿ ಹಿಂದೆ ಕೂತವರಿಗೆ ಏನು? ಹಿಂದೆ ಕೂತವರಿಗೆ ಅಲ್ಲರಿಗೂ ಇವಳು ಏನು? ಅವನಿಗೂ ಅವನೇ ಗಂಡ. ನನಗೇನು? ನಿಮಗೂ ಅವನೇ ಓ ಗಂಡ. ಇಲ್ಲಿದ್ದವರಿಗೇನು? ಓ ಅಲ್ಲಿದ್ದವರಿಗೇನು? ಓ ಅವ್ರು ನಿಂತ್ಕೊಂಡು ನೋಡೋರಿಗೇನು? ನನ್ನ ಅಮ್ಮನಿಗೇನು? ಅವನಿಗೂ ಅವನೇ ಗಂಡ. ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಅಮ್ಮ. ಕೇಳಲಾರೆ ಮಗ, ಕೇಳಲಾರೆ. ಇವತ್ತೊಂದು ದಿವಸ ಕೇಳಮ್ಮ, ಅನಿವಾರ್ಯ. ಇಲ್ಲ ಮಗ, ಕೇಳಲಿಕ್ಕೆ ಆಗುದಿಲ್ಲ ಮಗ. ನಿಮ್ಮ ಅಪ್ಪ ಈ ಮನೆ ಬಿಟ್ಟು ಹೋಗಿ ಇಷ್ಟು ಕಾಲ ಆದ್ರೂ ಯಾರನ್ನೂ ಗಂಡ ಅಂತ ನಾ ತಿಳ್ಕೊಳ್ಳಿಲ್ಲ. ಯಾಕಮ್ಮ? ಹಾಗೆ ಅದು. ಹಾಗಿರುವಾಗ ಆ ಸಣ್ಣ ಹುಡುಗ ಬಂದು ನನ್ನ ಗಂಡ ಆಗ್ತಾನೆ ಅಂತ ಆದ್ರೆ ನಾನು ಬದುಕುದಿಲ್ಲ ಮಗ. ಎಲ್ಲಿಯಾದ್ರೂ ಕೆರೆ ಹೊಳೆ ನೋಡಿ ಹಾರಿ
ಸಾಹಿತ್ಯ ಮಗ ಸಾಹಿತ್ಯ. ನನ್ನ ಕೊನೆ ಕಾಲದಲ್ಲಿ ನನ್ನ ಅಪ್ಪ ಯಾರಂತ ತೋರಿಸಿ ಆದ್ರೂ ಹೋಗಮ್ಮ. ಓಲಿದ್ದಾರೆ ಮಗ, ನೋಡಿ ಹುಡ್ಕೊಂಡು ಹೋಗು ಮಗ. ಅವ್ರಲ್ವಾ ನಿಮ್ಮ ಅಪ್ಪ ಬಂದ್ಬಿಟ್ಟು ಕೆಲವು ವರ್ಷ ಆಯ್ತು. ನಾ ಬದುಕುವುದಿಲ್ಲ ಮಗ, ಸಾಯ್ತಾರೆ ಮಗ. ಅಮ್ಮ, ಕೊನೆ ಕಾಲದಲ್ಲಿ ಬೀರ್ ಕೈಯಾದ್ರೂ ಕೊಟ್ಟು ಹೋಗಮ್ಮ. ಅಡ್ಡಿಲ್ಲ ಮಗನೇ, ಯಾವ ಬಾಯಲ್ಲಿ ನಾನು ಹೇಳದ್ನೋ ಏನು. ತರಳ ಮೂಡನು ಇವನು ಅರಿಯದಾಡಿದನು. ಅಮ್ಮ ಸಾಯ್ಲಿ ಕೊಟ್ಟಿದ್ದಾಳೆ, ನೀನ್ ಸತ್ರು ಒಡ್ಡಿಲ್ಲ, ಬೀರ್ಕೈ ಕೊಟ್ಟು ಹೋಗಮ್ಮ. ಆಗಮ್ಮ, ಇಷ್ಟು ಹೆಸರುವಾಸಿಯಾದಂತ ನಿನಗೆ ಬುಜ್ಜ ಮಾಡ್ಲಿಕ್ಕೆ ಮಗನ ಹತ್ರ ಹಣ ಇಲ್ಲ ಅಂತ ಆದ್ರೆ ನೋಡಿದವ್ರು ಏನು ಹೇಳಿಯಾರಮ್ಮ? ಸಾಲ ಮಾಡಿ ಆದ್ರೂ ಮಾಡ್ಬೇಕು ನೀನು. ಅಮ್ಮನ ಹಣದಲ್ಲಿ ಮಾಡುದ ಯಾರು ಸಾಲ ಅದು ನಿನ್ ತಪ್ಪಲ್ಲ ಮಗ, ತಪ್ಪು ಮಾಡಿದ್ ನಾನೇ. ಏನು? ನಿನಗೆ ವಿದ್ಯೆ ಕೊಡ್ಬೇಕಿತ್ತು, ಬುದ್ಧಿ ಕೊಡ್ಬೇಕಿತ್ತು. ಸಂಪತ್ತು ಮಾಡಿಟ್ಟೆ ನೋಡು, ಅದು ತಪ್ಪು. ಸಂಪತ್ತು ಮಾಡಿ ಇಟ್ಟರು ನಿಮ್ಮಂತವ್ರಿಗೆ ಹೇಳ್ಬಾರ್ದು. ಹೇಳಿದ್ರೆ ಅಪ್ಪಮ್ಮ ಸಾಯುವುದು ಯಾವಾಗಂತ ನೋಡುವಂತ ಮಕ್ಕಳು ಇರ್ತೀರಿ ನೀವು. ನಿನಗೆ ಅಲ್ಲಿ ಬೀರ್ಕ ಎಲ್ಲ ಕೆಸರಿದ್ದು ಬಾವಿಗೆ ಇದನ್ನ ಬಿಸಾಡ್ತೆ, ನಾನು ಬೇರೆ ಬಾವಿ ಹಾರ್ಕೊಂಡು ಕಡಿದು ಬಡಿದು ಈಗ ಮನವಿಗೆ ನೂಕುವೆ ಬಿಡಲೆಂದು ಬದಿ ಕೆಂಡವಾಗಿಗನು. ನನ್ನ ಬದುಕಿನಲ್ಲಿ ಸ್ವರೂಪವಾಗಿದ್ದಂತ ನನ್ನಮ್ಮ ಯಾವಾಗ ಆತ್ಮಹತ್ಯೆ ಮಾಡಿಕೊಳ್ಳು, ನೀನು ಯಾರು ಹಂಗೂ ನನಗಿಲ್ಲ. ನೀನು ಕೊಚ್ಚಿ ಕೊಚ್ಚಿ ಹಾಕ್ಬೋದಿತ್ತು. ಆದ್ರೆ ನಾಯಿಗಳು ಇವಳ ಮಾಂಸ ತಿಂದ್ರೆ ಊರಿಡಿ ಅವುಗಳಿಗೆ ಅದೇ ಬುದ್ಧಿ ಬಂದಿತ್ತು. ಇಲ್ಲ, ಎರಡು ಕೊಚ್ಚಿ ಕೊಚ್ಚಿ ಸಮುದ್ರಕ್ಕೆ ಹಾಕ್ತೇನೆ. ಸಮುದ್ರಕ್ಕೆ ಹಾಕ್ಬೋದಿತ್ತು. ಆದ್ರೆ ನಿಮಗೆ ಮೀನಿಲ್ಲದೆ ಊಟ ಸೇರುವುದಿಲ್ಲ. ನೀವು ಅದನ್ನು ತಿಂದ್ರೆ ಮತ್ತೆ ನಿಮ್ಗೆ ಇದೇ ಬುದ್ಧಿ ಬಂದ್ರೆ ನಿನ್ನ ವಿಷಯ ಇವಳನ್ನು ಹೀಗೆ ಬಿಡಬಾರ್ದು. ತಗದಗನೆ ಉರಿತಿರುವಂತ ಅಗ್ನಿಗುಂಡ ಇದೆ, ಇವಳನ್ನು ಜೀವಂತವನ್ನು ಹಾಕ್ತೇನೆ, ಸುಟ್ಟು ಕರಕಲಾಗಿಯೇ ಹೋಗ. ನಾನು ಬದುಕೋದಿಲ್ಲ, ಇನ್ಯಾವ ಸಮಸ್ಯೆ ಇಲ್ಲ. ನಾನು ಒಬ್ಬಂಟಿಗನಾಗಿ ಹೇಗಾದ್ರೂ ಜೀವನವನ್ನು ಸಾಗಿಸ್ತೇನೆ. ಹೌದು, ಆದ್ರೆ ದಗದಗನೆ ಉರಿತಿರುವಂತ ಬೆಂಕಿಗೆ ನಾನು ಹಾಕಿದ್ದೇನೆ. ಯಾಕೆ ಸುಟ್ಟ ವಾಸನೆ ಬರುವುದಿಲ್ಲ? ಚರ್ಮ ಸುಟ್ಟ ವಾಸನೆ ಬರುವುದಿಲ್ಲ, ಕೂದಲು ಸುಟ್ಟ ವಾಸನೆ ಬರುವುದಿಲ್ಲ, ಬೆಂಕಿ ಸುಟ್ಟೋದಂತ ವಾಸನೆ ಬರುವುದಿಲ್ಲ. ಹಾಗಾದ್ರೆ ಹೀಗೆ ಆಗುವುದಕ್ಕೆ ಕಾರಣ ಏನು? ಶ್ರೀಮಂತರ ಮನೆಯಲ್ಲಿ ಇಂಥ ವ್ಯವಹಾರ ನಡೆದದ್ದಾದರೂ ಸತ್ಯವೇ? ದಗದಗನೆ ಉರಿತಿರುವಂತಹ ಬೆಂಕಿ ಶೀತಲವಾದದ್ದಾದರೂ ಯಾಕೆ? ಇದರ ಹಿನ್ನೆಲೆ ಅಡಗಿರುವಂತಹ ನಿಗೂಢವಾದ ರಹಸ್ಯವಾದರೂ ಏನು? ಬೀಭತ್ಸಕ, ಭಯಂಕರ, ಅದ್ಭುತ, ಭಯಾನಕ, ರೋಮಾಂಚನ. ಇದಕ್ಕೆಲ್ಲ ಉತ್ತರ ಒಂದು ಸಣ್ಣ ತಿರುವಿನ ನಂತರ. ಉರಿಯಲಿ ಕಂಡ ಚಂದನು ಉರಿಯುವ ಉರಿಯಲಿ ಕಂಡ ಚಂದನೋ ಮೆರೆವ ಪೀತಾಂಬರ ಚತುರ್ಭುಜ ಕರದಿ ಶಂಖವು ಚಕ್ರ ಗದಾ ಪದ್ಮಾದಿ ರೇಖೆಯಲಿ ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸಗಿತಿಡ ಬಲದ ತೊಡೆಯನೇ ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸಹಿತ್ಯಡ ಬಲದ ತೊಡೆಯಲಿ ಸರಸವಾಡುತ್ತಲಿರಲು ಸರಸವಾಡುತ್ತಲಿರಲು ವಿಸ್ಮಿತನಾದ ಅಡಿಗಡಿಗೆ ಚಂದನು ವಿಸ್ಮಿತನಾದ ಅಡಿಗಡಿಗೆ ವಿಸ್ಮಿತನಾದ ಅಡಿಗಡಿಗೆ ಧರೆಯೊಳಗೆ ಎನ್ನಂತ
ವಿಷ್ಣು ನೀನಗುದು ಸಟೆಯಲ್ಲ ಕರುಣನಿಧಿ ವಿಷ್ಣು ನೀನಗುದು ಸಟೆಯಲ್ಲ ಅಹುದು ಸಟೆಯಲ್ಲ ಕೃಷ್ಣ ವರ ಪುರಾಣದ ಕಥೆಯುಳ್ ಬಲ್ಲಗಿರಿಗರು ಎನಗೆ ಬುರಿದಿಗರು ತಮ ರೂಪು ಮಹಿಮೆಗಳಗಿರುತ್ತಿ ಧರೆಯೊಳಗೆ ಎಲ್ಲಂತ ಧನ್ಯರಿರಲಿಲ್ಲ ಹರಿಯೇ ಎಂಥ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಕೋಟಿ ಸೂರ್ಯರು ಏಕಕಾಲದಲ್ಲಿ ಧರೆಗುಳಿದು ಬಂದರೋ ಎನ್ನುವಂತೆ ಭಾಸವಾಗುತ್ತಾ ಇದೆ. ತೇಜೋ ಪುಂಜವಾದಂತಹ ದಿವ್ಯ ಸ್ವರೂಪವನ್ನು ಕಂಡಾಗ ನಾನು ಏನನ್ನೋದು ನನಗೆ ಮರೆತು ಹೋಗುತ್ತಾ ಇದೆ. ಯಾವುದನ್ನು ನಾನು ಕೃಷ್ಣ ತೆಗೆದುಹಾಕಿದವನಂತೇಳಿ ಬೈತಿದ್ದೆನೋ ಅದೇ ಕೃಷ್ಣನ ದಿವ್ಯ ಮೂರ್ತಿಯು ನನ್ನ ಕಣ್ಣ ಮುಂದೆ ಬಂದು ನಿಂತಿದಾಗ ನನಗೆ ಏನು ಅನಿಸಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹಾಗಾದರೆ ನಾನು ಯಾರನ್ನು ದ್ವೇಷಿಸ್ತಿದ್ದೇನೋ, ಯಾರ ಬಗ್ಗೆ ಕೆಟ್ಟ ನುಡಿಗಳನ್ನು ನಾನು ಹೇಳ್ತಿದ್ದೇನೋ, ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಶ್ರೀಹರಿಯೇ ಧರೆಗಿಳಿದು ಬಂದನು ಎನ್ನುವಂತೆ ಭಾಸವಾಗ್ತಾ ಇದೆ. ಹೌದು ಹೌದು, ಕೆಲವರೆಲ್ಲ ಹೇಳಿದ್ದರಿಂದ ಕೃಷ್ಣ ದುಡ್ಡವ ಅಂತ ನಾನು ತಿಳಿದಿದ್ದೇನೆ. ಹೌದು, ಸರಿ, ಈಗ ಅರ್ಥ ಆಗ್ತದೆ. ಋಷಿಮುನಿಗಳೆಲ್ಲ ಕಾಣುವುದಕ್ಕೆ ಬರುವುದು ಇವನನ್ನೇ ಅಲ್ವೇ? ಹಾಗಾದರೆ ಇವನೇನು ಅಂತ ನಾನು ಅರ್ಥ ಮಾಡಿಕೊಳ್ಳುವುದೇ. ಸಾಕ್ಷಾತ್ ಶ್ರೀಹರಿ. ಹೌದು. ಓ ಲೀಲಾ ಲೋಲ, ಮಾಯಾ ಲೋಲ, ಮುರಳಿ ಲೋಲ, ವೇಣುಗೋಪಾಲ, ಸಾಮಗಾನ ವಿಲೋಲ, ರಾಧಾಲೋಲ, ವನಮಾಲ, ಸಾಮಾಂಗಲಾಂಗ, ಯಜ್ಞಾಂಗ, ಕರುಣ ಪಂಗ, ಪಾದೋದಿತ ಗಂಗ, ಕಾಂತಾಂತರಂಗ, ಗೋಪಿ ಹೃದಯ ಪ್ರೇಮಾಂತರಂಗ, ದುರ್ಮದ ಭಂಗ, ಶರಣಜನ ಬಹುವಂಗ, ಶರಣಜನಯ್ಯ, ವಟಪತ್ರ ಶಯ್ಯ, ಸಾಧುಜನ ಸಹಾಯ, ಸುರಮುನಿ ಸೇವ್ಯ, ಅಜಭವ ವಂದ್ಯ, ವಿಮಲ ವಿಠಲ, ಸಲಿಲ ಸುಶೀಲ, ನಿತ್ಯ ನಿರ್ಮಲ, ಅಜಿತ ಅಮಿತ, ಶ್ರೀನಾಥ ಲೋಕನಾಥ ಜಗನ್ನಾಥ, ಗಂಗಾ ಪಿತ ರತಿ ಪತಿಪಿತ ತ್ರಿಭುವನ ವಂದಿತ, ನಾರದ ಸನ್ನತ ದೀಪ್ತಿ ಪ್ರತಾಪ ನರಬರ್ಗ ರೂಪ ಗೋವಿಂದ, ಶ್ರೀಹರಿ ಶೌರಿ ಉದಾರಿ ಮುರಾರಿ ನರಾರಿ ಕುಜನಾರಿ ಧನುಜಾರಿ ಗಿರಿಧಾರಿ, ಪೀತಾಂಬರಧಾರಿ ಮಧುಕೈಟಪಾರಿ ಬಹುಭಯಾರಿ, ಶ್ರೀಪತಿ ಗೋಪತಿ ಯದುಪತಿ ಮಹಿಪತಿ ರಘುಪತಿ ಸೀತಾಪತಿ ರಮಾಪತಿ ಕೈವಲ್ಯಪತಿ ಇಂದಿರಾಪತಿ ಮೇದಿನಿಪತಿ ಮಾಯಾಪತಿ ನಿಖಿಲ ಜಗತ್ಪತಿ ಸುಪ್ರೇಮ ಮೂರ್ತಿ ಶ್ರುತಕೀರ್ತಿ ಸಂಸ್ಕೃತಕೀರ್ತಿ ಸುನಾಭ ಪದ್ಮನಾಭ ಅಂಬುಜನಾಭ ಶ್ರೀವಲ್ಲಭ ವಧುವಲ್ಲಭ ಕೋಟಿ ಸೂರ್ಯ ಸಮಪ್ರಭ ಜಗದೇಕನಾಥ ಸಕಲ ಸಜ್ಜನ ವಿನಿತ ಪುಂಡರೀಕಾಕ್ಷ ಪಾಂಡವಕ್ಷ ಲಕ್ಷ್ಮೀವೃಕ್ಷ ಅರವಿಂದಾಕ್ಷ ನಳಿನಾಕ್ಷ ಅಂಬುದಲಾಕ್ಷ ವಿನೂತ ವಿರೂಪಾಕ್ಷ ವಿಶಾಲಾಕ್ಷ ನೀರಜಾಕ್ಷ ಇಂದಿರೇಶ ಸುಂದರೇಶ ಅವಿನಾಶ ಇನಕುಲೇಶ ಯಜ್ಞೇಶ ರೂಪೇಶ ವರದೇಶ ಪಂಡರೀಶ ಕಮಲೇಶ ಅಮರೇಶ ದೇವೇಶ ವಿಕುಂಠೇಶ ಕೃಷ್ಣ ವಾಸುದೇವ ಮುಕುಂದ ಮುರಹರಿ ಪದ್ಮನಾಭ ಪಂಕಜವಲ್ಲಭ ಗರುಡಧ್ವಜ ನೀಲಾಂಬರ ಲಕ್ಷ್ಮೀಪತಿ ರಮಾರಮಣ ಕೋದಂಡರಾಮ ಶ್ರೀರಾಮಚಂದ್ರ ಶಂಖಚಕ್ರಧರ ಗರುಡವಾಹನ ನರಸಿಂಹ ರೂಪ ಅಚ್ಯುತ ಅನಂತ ಕೇಶವ ಹರಿಸುನ ವೃಷಿಕೇಶ ನಾರಾಯಣ ನಿಗಮ ವಂದನೆ ನಿಗಮ ದೂರನೆ ನಿರ್ವಿಕಲ್ಪನೆ ನಿರ್ಲೇಪನೆ ಕಗ ಗಮನ ಕಮನೀಯ ಕಂಜದಳನಯನ ಹರೇ ಗೋವಿಂದ ನಿ ಗೋವಿಂದ. ಮಾನವ ಜನ್ಮವನ್ನು ದೇವರು ಕೊಟ್ಟ, ಅದರ ಒಳಗೊಂದು ಸಣ್ಣ ನಾಲಿಗೆ ನಿಟ್ಟ. ಗೋವಿಂದ ಅಂತ ಹೇಳಿದ ನಿಮ್ಮ ನಾಲಿಗೆ ಇದ್ದೇನು ಪ್ರಯೋಜನ? ಹೇಳಿ ಗೋವಿಂದ ನಿ ಗೋವಿಂದ. ಶ್ರೀಮುದ್ರಮಾರಮಣ ಗೋವಿಂದ. ಒಂದು ದಿವಸದ ಪಾಪ ನಿವಾರಣೆ ಆಯಿತು. ಕೆಲವು ಚಂದನಿ ನೀನು ಎಸಗಿದ ಪಾಪಕ್ಕೆ ನೆಲೆಯುಂಟಿ ನಾರಿಯನ್ನು ಕೊಲಲಗ್ನಿಗಿಕ್ಕಿದೆ ಸತಿಗತ್ಯ ದೋಷದಿ ಮುಳುಗಿದೆ ನರಕವನು ಕೆಲವು ಚಂದನಿ ನೀನು ಎಸಗಿದ ಪಾಪಕ್ಕೆ ನೆಲೆಯುಂಟಿ ನಾರಿಯನು ಪಾಪಕ್ಕೆ ನೆಲೆಯುಂಟಿ ನಾರಿಯನು ಚಂದನಿ ನೆಲೆಯುಂಟಿ ನಾರಿಯನು. ಅಯ್ಯ ಚಂದ್ರಗೋಪನೇ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ನಾಮವನ್ನು ನೀನು ಭಕ್ತಿ ಶ್ರದ್ಧೆಯಿಂದ ಉಚ್ಚರಿಸಿದೆ. ಆವಾಗ ಏನಾಯ್ತು ಗೊತ್ತಾ? ಏನು ದೇವ? ನೀನು ನಿನ್ನ ಬದುಕಿನಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಪಾಪದ ಲೇಪವೆಲ್ಲವೂ ನಾಶವಾಗಿ ಹೋಯಿತು. ಕೃಷ್ಣನಾಮ ಉಚ್ಚಾರಣೆಯಿಂದ ಪಾಪಗಳೆಲ್ಲವೂ ನಿವಾರಣೆ ಆಗ್ತದೆ ದೇವ. ಖಂಡಿತವಾಗಿ ಹೌದು. ಧನ್ಯನಾದಿ. ಮಾತ್ರವಲ್ಲ, ನಿನ್ನ ಬದುಕಿನ ಉದ್ದಕ್ಕೂ ಕೃಷ್ಣನನ್ನು ದ್ವೇಷಿಸ್ತಾ ಬರುತ್ತಾ ಇದ್ದವ ನೀನು. ಹೌದು. ಅಂತರಂಗದ ಕಣ್ಣನ್ನು ತೆರೆದು ನೋಡಿದಾಗ ಭಗವಂತನ ಸ್ವರೂಪ ಏನು, ಅವನ ನೆಲೆ ಏನು ಎನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಇಷ್ಟು ವರ್ಷ ದುಷ್ಟರ ಸವಾಸ ಮಾಡಿದ್ದರಿಂದ, ನಿನ್ನ ಬಗ್ಗೆ ಕೆಟ್ಟದನ್ನೇ ಹೇಳಿದ್ರಿಂದ ಅದನ್ನೇ ತಲೆಯಲ್ಲಿ ತುಂಬಿಕೊಂಡು ನೀನು ಕೆಟ್ಟವನೆನ್ನುವ ಭಾವನೆ ನನ್ನಲ್ಲಿ ಮುಡಿತು ದೇವ. ಕೊನೆಗೆ ಅದು ಎಲ್ಲಿವರೆಗೆ ಬಂದು ಮುಟ್ಟಿತು ಅಂತ ಕೇಳಿದ್ರೆ, ಕೈ ಹಿಡಿದ ಮಡದಿಯನ್ನೇ ಕೊಲ್ಲುವಲ್ಲಿವರೆಗೆ ನೀನು ಮುಂದಾಗಿದೆ. ಆ ಪಾತಕದಲ್ಲಿಯೂ ನೀನು ಮುಂದಾದೆ. ಆದ್ರೆ ಒಂದು, ನಾವು ಬೆಂಕಿಗೆ ಯಾವುದಾದ್ರೂ ಒಂದು ವಸ್ತುವನ್ನು ಹಾಕಿದೆವು ಅಂತ ಆದ್ರೆ ಅದು ಏನಾಗ್ತದೆ ಹೇಳು? ಸುಟ್ಟು ಕರಕಲಾಗಿ ಹೋಗ್ತದೆ. ಬೆಂಕಿಯಲ್ಲಿ ಬೆಂಕಿಯಾಗಿ ಹೋಗ್ತದೆ. ಆದ್ರೆ ನಿನ್ನ ಮಡದಿ ಹಾಗಲ್ಲ. ಮುಡಿದ ಹೂ ಬಾಡದ ತೆರದಲ್ಲಿ
ಅದೇ ಬೆಂಕಿಯಿಂದ ಮೇಲೆದ್ದು ಬಂದಿದ್ದಾಳೆ ಅಂತಾದ್ರೆ ಅವಳೆಂತಹ ಪತಿವೃತ ಎನ್ನುವುದನ್ನು ನೀನೇ ಕಲ್ಪಿಸಿ ನೋಡಿ. ಹೀಗೂ ಉಂಟೆ ಅಂತ ನಾನು ಹೇಳ್ತಿದ್ದೆ. ಉಂಟು ಅಂತ ನಾನು ಇವತ್ತು ಗೊತ್ತಾಯ್ತು. ತೋರಿಸಿದ್ದೇನಲ್ಲ. ಇನ್ನು ಮುಂದೆಯಾದ್ರೂ ಅವಳನ್ನು ನಿನ್ನ ಸತಿಯಾಗಿ ಸ್ವೀಕರಿಸಿ ಸಂತೋಷದಿಂದ ಬದುಕನ್ನು ಸಾಗಿಸುವಲ್ಲಿ ನನ್ನ ಅನುಗ್ರಹ ಸದಾ ಕಾಲ ಇರ್ತದೆ. ದೇವ, ಈಗ ನನಗೆ ಅರ್ಥವಾಯಿತು. ಒಂದು ಬೆಲ್ಲದ ತುಂಡನ್ನು ಒಬ್ಬ ಸಿಟ್ಟಿಂದ ಹೋಗಿ ಕಚ್ಚಲಿ, ಆಗ ಬೆಲ್ಲ ಸಿಹಿಯ ಅನುಭವನೇ ಕೊಡ್ತದೆ. ಮತ್ತೊಬ್ಬ ಹೋಗಿ ಪ್ರೀತಿಯಿಂದ ಕಚ್ಚಲಿ, ಆಗಲೂ ಬೆಲ್ಲ ಸಿಹಿಯ ಅನುಭವನೇ ಕೊಡ್ತದೆ. ನಿನ್ನನ್ನು ದ್ವೇಷಿಸುವವರಿಗೂ ನಿನ್ನನ್ನು ಪೂಜಿಸುವವರಿಗೂ ಕೊನೆಯದಾಗಿ ಮೋಕ್ಷ ಕೈವಲ್ಯವನ್ನು ಕೊಡ್ತೀಯ ಎನ್ನುವಂತ ತೀರ್ಮಾನಕ್ಕೆ ನಾನೀಗ ಬಂದೆ. ಆದ್ರೆ ಬದುಕಿನಲ್ಲಿ ಒಂದು ತೀರ್ಮಾನ ಮಾಡಿ. ಇಲ್ಲಿ ನೋಡು, ಇವಳನ್ನು ದ್ವೇಷ ಮಾಡ್ತಾ ಇದೆಯಲ್ಲ. ಹೌದು. ಈಗ ನನ್ನ ಜೊತೆಗೆ ನಿಂತಾಗ ಹೇಗೆ ಕಾಣ್ತದೆ? ಸಾಕ್ಷಾತ್ ಗಂಡ ಹೆಂಡತಿ ನಿಂತಾಗೆ ಕಾಣ್ತದೆ. ಸಾಕ್ಷಾತ್ ಗಂಡ ಹೆಂಡತಿ ನಿಂತ ಹಾಗಲ್ಲ. ಆ ದಿವಸ ಬಿಸಿಲು ಗಾಳಿಯ ಕಾರಣದ ಬಲೆ ಆಶ್ರಯ ಕೊಡ್ತೇನೆ ಅಂತ ಹೇಳಿದ್ರು. ಅಲ್ವಾ? ಆದ್ರೆ ಈಗ ನನಗೆ ಅರ್ಥ ಆಯ್ತು. ಸರ್ವಕಾಂತಾವರಣ ನೀನು, ಹೌದು. ಎಲ್ಲರಿಗೂ ನೀನೇ ಆಶ್ರಯ ಅನ್ನೋದು ಅರ್ಥ ಆಯ್ತು. ಆ ದಿವಸ ಹೊಡೆದು ಬಡಿದು ಬೈದು ಭಂಗಿಸಿ ಬಿಟ್ಟೆ. ಹೌದು. ಇವತ್ತು ಹಾಗಲ್ಲ. ಏನು? ಓ ಗೋಪಾಲ ಬಾರೋ. ಕಲಿಯುವಾಗಲೇ ಬರೀ ಏನು ಅಲ್ಲ, ನೀವಿಬ್ರು ಇದ್ದೀರಿ. ನಾವಿಬ್ರು ಗಂಡ ಹೆಂಡತಿ ಒಟ್ಟಾಗಿ ನಿಮಗಿಬ್ಬರಿಗೂ ಮಂಗಳಾರತಿಯನ್ನು ಮಾಡ್ತೇವೆ. ಇಷ್ಟು ಬೇಗ? ಹೌದು, ಮಂಗಳಾರತಿ. ಇಲ್ಲಿಗೆ ಮಂಗಳಾರತಿ ಮಾಡು. ಹೌದಾ? ನಿಮ್ಮ ಮುಖಕ್ಕೆ ನಿಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಒಳಗೆ ಮಾಡ್ಲಿ. ಹೌದಲ್ಲ?